ಗಜಾನನ ಯೋಗಿ ಹೃತ್ ಪದ್ಮಾಸನ ಯೋಗಿ ಹೃತ್ ಪದ್ಮಾಸನ ಭಾಗವತ ಜನ ಭಯ ನಿವಾರಣ ನಾಗಭೂಷ ನಿರಂಜನ ಭಾಗವತ ಜನ ಭಯ ನಿವಾರಣ ನಾಗಭೂಷ ನಿರಂಜನ ಗುರುಜಿ ಮುದ ಮಾರುದ ವಿಘ್ನ ಘನ ಸಿಂಹಾಯ ವಿಘ್ನ ವಿಪಿನ ಕುದಾರ ಶುಭಕರ ವಿಘ್ನಘರ ಲಂಬೋದರ ವಿಘ್ನ ವಿಪಿನ ಕುದಾರ ವಿಗ್ರಹರ ಲಂಬೋದರ ಗಜಾನನ ಯೋಗ ಪದ್ಮಾಸನ ಭಾಗವತ ಜನ ಭಯ ನಿವಾರಣ ನಾಗಭೂಷ ನಿರಂಜನ ಭಾಗವತ ಜನ ಭಯ ನಿವಾರಣ ನಾಗಭೂಷ ನಿರಂಜನ ಗಣಾಧೀಶ್ವರ ಗಜಾನನ ತೊಳಗ ಬಾಣದ ಗುದಿ ಆಡಂಬರದೊಳಗ ಬಾಣದ ಗುರಿ ನೋಡಿ ನರನ ಗಳಕೆ ಗುರಿ ನೋಡಿ ನರನ ಗಳಕೆ ಗುರಿ ನೋಡಿ ನರನ ಗಳಕೆ ಹೂಡುದ ಚಲ್ಲನ ಕಂಡ ಗಜ ಮಾತಾಡಿದ ನಕ್ಕನಿಗೆ ಆಡಂಬರ ತೊಳಗ ಬಾಣದ ಗುರಿ ನೋಡಿ ನಗನ ಗಳಕೆ ನೋಡಿ ನರನ ಗಳಕೆ ಎಲ್ಲರೂ ಈ ಕಡೆ ಆರಂಭಿಸಿದ್ದಾರೆ. ಕೌರವನ ಸೇನೆಯಲ್ಲಿ ಉತ್ಸಾಹಾಧಿಕ್ಯ ಉಂಟಾಗಿದೆ. ಕರ್ಣನನ್ನು ಸಾಕಿರುವುದು ಸಾರ್ಥಕವಾಯಿತು. ಫಲ ಅದ್ಭುತವಾದಂತಹ ರಣ ಕೌಶಲವನ್ನೇ ತೋರುತ್ತಿದ್ದಾನೆ. ಹಾಗೆ ವಿರೋಧಿಗಳ ಪಕ್ಷವನ್ನು ನೋಡಿದೆ. ಎಂತಹ ಸ್ಥಿತಿಯಲ್ಲಿಯೂ ಎದೆಗಡದೆ ಸ್ಥಿರವಾಗಿ ನಿಲ್ಲಬಲ್ಲವನಲ್ಲವೇ ಧರ್ಮನಂದನ. ಯುಧಿಷ್ಠಿರನೆಂದು ಖ್ಯಾತನಾದವ. ಅವನ ಮುಖ ಕಪ್ಪಿಟ್ಟಿದೆ, ತಲೆ ಕೆಳಗಾಗಿದೆ, ನೆಲವನ್ನು ಮಾಡಲಾರಂಭಿಸಿದ್ದಾನೆ.
ಪಾಂಡವ ಸೇನೆಯಲ್ಲಿ ಭೀತಿ ಹೆಚ್ಚಾಗಿದೆ ಎಂಬುದನ್ನು ಅವರ ನೋಡಿದಾಗಲೇ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ. ಕೌರವನ ಸೇನೆಯಲ್ಲಿ ಜಯಘೋಷ, ವಿರೋಧಿಗಳಲ್ಲಿ ಭೀತಿ ಕಾತರತೆ. ಕೃಷ್ಣನ ಮುಖ ಬಿಳುಪೇರಿದೆ, ಅರ್ಜುನನ ಮುಖ ಕಪ್ಪಾಗಿದೆ. ಈ ಕಪ್ಪಾದ ಹೊಗೆಯನ್ನು ಉಗುಳುತ್ತಿರುವ ಈ ಸರ್ಪಶರದ ವೈಶಿಷ್ಟ್ಯವೇ ಇದು. ಈಗಲೇ ಮತ್ತಾವಾಗ ನಾನು ಸಂತೋಷಿಸುವುದು. ವಿರೋಧಿಗಳಲ್ಲಿಯೂ ಭಯವನ್ನು ಹುಟ್ಟಿಸಿದಂತಹ ಈ ಭೀಕರವ ಮಾರ್ಗಣ ನಮ್ಮವರಿಗೆ ಸಂತೋಷವನ್ನುಂಟು ಮಾಡಿದೆ ಎಂಬಾಗ ಈ ನನಗಾದ ಸಂತೋಷವನ್ನು ಹಂಚಿಕೊಳ್ಳಬೇಕು. ಆನಂದವನ್ನು ಇತರರಲ್ಲಿ ಹಂಚಿಕೊಂಡಾಗಲೇ ವೃದ್ಧಿಸುವುದು. ದುಃಖವನ್ನು ಇತರರಲ್ಲಿ ಹೇಳಿಕೊಂಡಾಗ ದುಃಖ ಹ್ರಾಸವಾಗ್ತದೆ. ಬೆಳಗ್ಗಿನಿಂದಲೂ ನನ್ನ ಜೊತೆಯಲ್ಲೇ ಸಾರಥ್ಯವನ್ನು ಮಾಡುತ್ತಾ ಆಗಾಗ ನನ್ನನ್ನು ಛೇಡಿಸುತ್ತಿದ್ದ, ಕುರಿಯಂಬಿಸುತ್ತಿದ್ದಂತಹ ಮಾದ್ರೇಶ್ವರ, ಆತನಿಗೂ ನನ್ನ ಬಗ್ಗೆ ಇರುವಂತಹ ಅಭಿಮಾನವೋ ನಿರಾಸಕ್ತಿಯೋ ಏನೇ ಇರಲಿ ತೋರಿಗೊಟ್ಟಿದ್ದಾನಲ್ಲ. ನಾನು ಪ್ರಯೋಗ ಮಾಡಿದಾಗ ಏಸು ಬಲಾಢ್ಯ ತೋಳುಗಳು ಅಂತ ಹೇಳಿದವನು ಮಾದ್ರೇಶ್ವರ. ಸುರಗಜವೆತ್ತ ಹುಲು ಕೋಣ ನೀನೆತ್ತ ಎಂದವನು ಮಾದ್ರೇಶ್ವರ. ಹಾಗಿದ್ರೆ ನನ್ನ ಬಗ್ಗೆ ದ್ವಂದ್ವಾಭಿಪ್ರಾಯವುಳ್ಳವನಾಗಿದ್ದಾನೆ ಎಂಬುದು ಸ್ಪಷ್ಟ ತಾನೆ. ಈಗ ಒಮ್ಮೆ ಅವನ ಮುಖವನ್ನು ನೋಡಿ ಮಾತನಾಡಿಸಿದ್ರೆ, ಅಯ್ಯ ಭೂಪತಿಗಳೇ, ಸೇನಾಪತಿ, ಪಾರ್ಥನ ಮಾನಿಲಿಗೆ ವೈದವ್ಯ ವಿಧೀಕ್ಷಾ ವಿಧಿಯ ಕೊಡಬಹುದೇ? ಆನಲಮ್ಮುವರುಂಟೆ ನಿನಗಿರು ನಾನು ರಾಗವೇ ಪೇಳಲು, ನಿನಗಿರು ನಾನು ರಾಗವೇ ಪೇಳಲು. ರವಿಸೂನು ನಿನ ಮಗ ನೋಡಿ ಮಾತ್ರ ದೀಗ ನಿಂಚಂದ ಭೂಪತಿಗಳೇ, ಏನು ಸೇನಾಪತಿ? ನನಗಾಗಿ ಸುಯೋಧನ ಮಾತಿನಂತೆ ಸಾರಥ್ಯವನ್ನು ನೀವು ಅಂಗೀಕರಿಸಿದ್ದೀರಿ. ಹೌದು. ಭೂಪತಿಗಳಾಗಿಯೇ ಕೇಳಬೇಕು, ಹೇಗೆ? ಸಾರಥಿಯಾಗಿ ಹೇಳಬೇಕು. ಆದಿ ನಾನು ಕೈಗೆತ್ತಿಕೊಂಡಿರುವಂತಹ ಈ ಬಾಣವನ್ನು ಅರ್ಜುನನ ಕೊರೆಯನ್ನು ಲಕ್ಷ್ಯವಾಗಿಟ್ಟು ಪ್ರಯೋಗಿಸುವುದಕ್ಕೆ ಸಿದ್ಧನಾಗಿದ್ದೇನೆ. ನಮ್ಮ ವೈರಿಗಳಾಗಿರುವಂತಹ ಪಾಂಡವರ ಸೇನೆಯಲ್ಲಿ ಉಂಟಾದ ಭಯವೇನು ಅವರ ಮುಖದಲ್ಲಿ ಪ್ರತಿಬಿಂಬಿತವಾಗಿದೆ. ಪಾಂಡವ ಸೇನೆಯನ್ನು ಗೆಲ್ಲುವುದಕ್ಕೆ ಸಾಧ್ಯ ಎಂದು ನಿಶ್ಚಯಿಸಿದ್ದೇನೆ. ಪಾರ್ಥನ ಮಾನಿನಿಗೆ ವೈಧವ್ಯ ದೀಕ್ಷಾವಿಧಿಯನ್ನು ಕೊಡುವುದಕ್ಕೂ ಸಾಧ್ಯ. ಬಾಗಿರುವ ಆ ಧರ್ಮರಾಯನ ಮುಖ ಮೇಲಾಗುವಂತೆ ಒತ್ತಾಸೆಯಾಗಿ ಯಾರಾದರೂ ನಿಲ್ಲುವವರಿದ್ದಾರೆ. ಪಾಂಡವರಿಗೆ ನೀವು ದೇಹಾನುಬಂಧವುಳ್ಳವರು, ಕೌರವನ ಮೇಲೆ ಅಭಿಮಾನವುಳ್ಳವರಾಗಿ ಬಂದವರು. ಧರ್ಮರಾಯನನ್ನು ಬಿಲ್ಲಿನ ಕೊಬ್ಬಿನಿಂದ ಗುದ್ದಿ ಕಾಲಿಯಿಂದ ಒಲೆಯುತ್ತಿದ್ದಾಗ ನಿನ್ನಂತವನಿಗೆ ಇದು ಹೇಳಿಸಿದ್ದಲ್ಲ ಅಂತ ನೀವು ಹೇಳಿದ್ದೀರಿ. ಬಿಟ್ಟಿದ್ದೇನೆ. ಮಾದ್ರೀನಂದನರ ಬಗ್ಗೆ ಆಗ್ರಹ ಭಾವ ಸಲ್ಲದು ಎಂದಿದ್ದೀರಿ. ಬಿಟ್ಟಿದ್ದೆ. ಪಾಂಡವರ ಮೇಲೆ ನಿಮಗೆ ಅನುರಾಗ ಇದೆ ಎಂಬುದು ನನಗೂ ಗೊತ್ತಿದ್ದ ವಿಚಾರ, ಕೌರವನಿಗೂ ಗೊತ್ತಿದ್ದ ವಿಚಾರ. ಆದರೆ ಕೌರವನ ಮೇಲಿರುವ ಸರಿಯಾದ ಅನುರಾಗದಿಂದ ನಮ್ಮ ಪಕ್ಷಕ್ಕೆ ನೀವು ಬಂದವರು. ನಾನೀ ಬಾಣವನ್ನು ಪ್ರಯೋಗಿಸುವುದರ ಮೂಲಕ ಏನೆಲ್ಲ ಮಾಡಬಹುದೆಂದು ನಿಶ್ಚಯಿಸಿದ್ದೇನು. ಇದು ತಮಗೆ ಸಮ್ಮತವೇ? ಸಾನುರಾಗವೇ?
ಈಗ ಪಾಂಡವರಲ್ಲಿ ಅನುರಾಗವಿದ್ದರೂ ನಮ್ಮಲ್ಲಿಯೂ ಇದೆ ತಾನೆ. ಹಾ ಹೇಳಬೇಕು ಸ್ವಾಮಿ, ಹೇಳಬೇಕು. ಗಂಗಾಧಿಪತಿ ಕೇಳು. ಎಲವರುಡ ಕೇಳಾತ್ರದ ನೆಲೆಯ ಯಮನೇ ಆಗಬೇಕು. ಅದರಲ್ಲೂ ಅರ್ಜುನನನ್ನು ನೀನು ಪ್ರತಿಕಕ್ಷಿಯಾಗಿ ಆಯ್ಕೆ ಮಾಡಿ ಅವನ ನಾಶ ಮಾಡ್ತೇನೆ ಅಂತ ಬದ್ಧ ಕಂಕಣನಾದವನು, ಪ್ರತಿಜ್ಞಾಬದ್ಧನಾದವನು. ಹೌದು. ಈ ದಿಸೆಯಲ್ಲಿ ನೀನೀಗ ಆಯ್ಕೆ ಮಾಡಿ ಕೈಗೆತ್ತಿಕೊಂಡ ಈ ಸರ್ಪಾಸ್ತ್ರ ನಿಜಕ್ಕೂ ಸಫಲವಾದುದು, ನಾನು ಒಪ್ಪುತ್ತೇನೆ. ಸಫಲವಾದೀತು ಎಂದು ವಿಶ್ವಾಸವುಳ್ಳವು. ಇಷ್ಟು ಸಫಲವಾದಂತಹ ಒಂದು ಅಸ್ತ್ರವು ಸಫಲವಾಗಬೇಕಾದ್ರೆ ಮಾತ್ರ ಸ್ವಲ್ಪ ಯೋಚಿಸಬೇಕಾಗಿತ್ತು ನೀನು. ಏನಯ್ಯ? ಯಾಕೆಂದ್ರೆ ಯಾವುದೇ ಅಸ್ತ್ರದಲ್ಲಿ ನಾವು ಕೆಲವು ವಿಧಗಳನ್ನು ಕಾಣ್ತೇವೆ. ದಿವ್ಯ, ಮಾನುಷ, ನಾಗ, ರಾಕ್ಷಸ ಎಂಬ 4 ವಿಧದ ಬಾಣಾವಳಿಗಳಿವೆ. ಈಗ ನೀನು ಕೈಗೆತ್ತಿಕೊಂಡದ್ದು ದಿವ್ಯಾಸ್ತ್ರ ಎಂಬ ನೆಲೆಯಿಂದ, ಗುರುಪದೇಶದಿಂದ ಪಡೆದದ್ದು, ಗುರುದತ್ತವಾದ್ದು. ಆದರೆ ಅದರ ಜೊತೆಗೆ ಈ ಬಾಣ ನಿನ್ನ ಕೈಗೆ ಬಂದು ಸಿಂಜಿನಿಗೆ ಜೋಡಿಸಲ್ಪಟ್ಟಾಗ ಅದು ಕಕ್ಕುತ್ತಿರುವ ವಿಷವನ್ನು ನೋಡಿದರೆ, ಆ ವಿಷದ ಜ್ವಾಲೆಗೆ ಸಾಯುತ್ತಿರುವ ಪಕ್ಷಿಗಳನ್ನು ಗಮನಿಸಿದರೆ, ಆ ವಿಷದ ಭಯಂಕರವಾದಂತಹ ಬಿಸಿಗೆ ಬೆಂದು ಬೇಗುದಿಯಾಗುತ್ತಿರುವ ಈ ಆನೆಗಳು, ಕುದುರೆಗಳನ್ನೆಲ್ಲ ನೋಡಿದರೆ ಇದು ಕೇವಲ ದಿವ್ಯಶಾರ ಅಲ್ಲ, ಇದರಲ್ಲಿ ಸರ್ಪದ ಆವೇಶವೂ ಉಂಟು. ಇದು ಸರ್ಪ ಜಾತಿಯು. ಹಾಗಾದ್ರೆ ಇದೇನಾಯಿತು? ಕೇವಲ ಒಂದು ಜಾತಿಯ ಮಾರ್ಗಣ ಅಲ್ಲ, ದಿವ್ಯವೂ ಅಲ್ಲ, ನಾಗವೂ ಅಲ್ಲ, ಅದೆರಡು ಸಮ್ಮಿಶ್ರವಾದ ಒಂದು ವಿಶಿಷ್ಟ ರೀತಿಯ ಅಸ್ತ್ರ ಇದು. ಇದನ್ನು ಪ್ರಯೋಗ ಮಾಡುವಾಗ ನೀನು ಸಾಕಷ್ಟು ಯೋಚಿಸಬೇಕು. ಯಾಕೆಂದ್ರೆ ಇಂತಹ ಒಂದು ಶಕ್ತಿಯನ್ನು, ಇದು ಏಕಘಾತಿನಿಯೇ, ಮತ್ತೊಮ್ಮೆ ಬಹುಶಃ ನಿನಗೆ ಸಿದ್ಧಿಸುವುದಿಲ್ಲ. ಇದನ್ನು ಒಮ್ಮೆ ಹೊಡೆದದ್ದರಲ್ಲಿಯೇ ನಿನ್ನ ಗುರಿಯನ್ನು ನೀನು ಪಡಿಬೇಕು. ಅಂದ್ರೆ ನಿನ್ನ ಗುರಿಯನ್ನು ಸಾಧಿಸಬೇಕು. ಅದನ್ನು ಸುಮ್ಮನೆ ಇಲ್ಲದ ಉಪೇಕ್ಷಾ ಭಾವದಿಂದ ಹೀಗಿದ್ದದ್ದು ಎಷ್ಟೋ ಉಂಟು, ತಿಳ್ಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನೀನು ಯಾವ ಇಚ್ಛೆಯನ್ನಿಟ್ಟಿದ್ದಿ, ಪಾಂಡವ ಸೇನೆಯನ್ನೆಲ್ಲ ಕೊಲ್ಲುವುದು, ಅರ್ಜುನನನ್ನು ಸಾಯಿಸುವುದು, ಅವನ ಮಾಲಿನಿಗೆ ವೈಧವ್ಯ ಬರೋದು ಇತ್ಯಾದಿಯನ್ನೆಲ್ಲ ನೀನು ಮಾಡಬೇಕು ಅಂತ ಆದರೆ ಸುಲಭ ಉಪಮೇರಿಕೆ ಹೇಳೋದಾದ್ರೆ, ಒಳ್ಳೆ ಕರ್ಷಕ ಭೂಮಿಯನ್ನು ಆಯ್ಕೆ ಮಾಡಲಿಕ್ಕೆ ಹೋಗ್ತಾನೆ. ಭೂಮಿ ಬಹಳ ಚೆನ್ನಾಗಿದೆ, ವಿಶಾಲವಾಗಿದೆ, ಬೇಕಾದಂತ ದಿಕ್ಕುಗಳಿಂದ ಅದಕ್ಕೆ ಬೇಕಾದ ರಕ್ಷಣೆಯೂ ಇದೆ, ಸಾಕಷ್ಟು ಸೊಪ್ಪು ಕಟ್ಟಿಗೆಯೂ ಇದೆ. ಆದ್ರೆ ನೀರಿನ ಸರಿ ಇಲ್ಲ ಅಂತ ಸ್ವಲ್ಪ ಆಲೋಚನೆಗೆ ಬರ್ತಾನೆ. ಹಾಗೆ ಎಲ್ಲ ಸರಿ, ಆದ್ರೆ ಒಂದು ಸ್ವಲ್ಪ ದೋಷ ಉಂಟಿದ್ರಲ್ಲಿ. ಏನು? ಯಾಕೆಂದ್ರೆ ನೀನೆತ್ತಿಕೊಂಡ ಈ ಬಾಣ, ಇದರಿಂದ ಅರ್ಜುನ ಸತ್ತರೆ ನನಗೇನು ಬೇಸರ ಆಗ್ತದೆ ಅಂತ ನೀನು ತಿಳ್ಕೊಳ್ಳೋದು ಬೇಡ. ಈ ಅನುರಾಗ ಉಂಟಲ್ಲ, ಇದು ಸ್ವಾಭಾವಿಕ ಅನುರಾಗ ನನಗೆ ಇರುವುದು. ಈಗ ನಕುಲ ಸಹದೇವರೆಲ್ಲಾದರೂ ಇರುವುದು ನನಗೆ ಸ್ವಾಭಾವಿಕ ಅನುರಾಗ. ಯಾಕೆ? ಅವರು ನನ್ನ ಬಂಧುಗಳು ಎಂಬ ಅನುರಾಗದಿಂದ ನಾನು ಬಂದದ್ದಿದ್ರು, ಅವರು ಯುದ್ಧ ಕ್ಷೇತ್ರದಲ್ಲಿ ನಿನ್ನಿಂದ ಹೊಡೆಯಲ್ಪಡ್ತಿದ್ದಾಗ ನಾನು ಆಕ್ಷೇಪಿಸಿದ್ದೆ ಯಾವುದಕ್ಕೆ? ಇವರನ್ನೆಲ್ಲ ನೀನು ಹೊಡೆದದ್ದರಿಂದ ಗುರಿ ಸಾಧಿಸಿದ ಹಾಗೆ ಆಗುವುದಿಲ್ಲ. ಇವರೆಲ್ಲ ಸುಮ್ಮನೆ ಯುದ್ಧಕ್ಕೆ ಬಂದವರು, ನಿನ್ನ ಗುರಿ ಅರ್ಜುನನ ಮೇಲೆ ಇರುವುದು ಅಂತ ನಾನು ನೀನು ಶಕ್ತಿಕ್ಷಯ ಮಾಡದ ಹಾಗೆ ನಿನಗೆ ಉಪದೇಶ ಮಾಡಿದ್ದೇ ಹೊರತು ಇನ್ನೇನು ಕಾರಣದಿಂದಲ್ಲ. ನನಗೆ ಅವರಲ್ಲಿ ಪ್ರತ್ಯೇಕ ಅನುರಾಗದಿಂದ ಉಳಿಸಬೇಕು ಅಂತಲ್ಲ. ನಮ್ಮಲ್ಲಿರುವುದು ಸಾನುರಾಗ. ಯಾಕೆಂದ್ರೆ ನಾನೇ ಬಂದು
ಅವರ ಪ್ರತಿಕಕ್ಷಿಯಾಗಿ ಹೋರಾಡ್ತಾ ಇದ್ದೇನೆ. ಈ ಮೊದಲೇ ಧರ್ಮರಾಯನಿಗೂ ನನಗೂ ಹೋರಾಟ ಆಗಿದೆ, ಈ ಮೊದಲೇ ಅವರಿಗೆಲ್ಲ ನನಗೂ ಹೋರಾಟ ಆಗಿದೆ. ಹಾಗಿರುವಾಗ ನೀನು ಅವರನ್ನು ಅಳಿಸ್ತಿ ಅಂತ ನನಗೇನು ದುಃಖ ಇಲ್ಲ. ಆದ್ರೆ ಅಳಿಸಬಹುದಿತ್ತು, ಈ ಮಾರ್ಗದಿಂದ ಆಗುವುದಿಲ್ಲ. ಯಾಕೆಂದ್ರೆ ನೀನೆತ್ತಿದ ಬಾಣ, ನೀನಿಟ್ಟ ಗುರಿ ಅದು ಅವನಿಗೂ ಗೊತ್ತಾಗ್ತದೆ. ನಳಿನಾಕ್ಷ ಆ ಕಡೆಗಿರುವಾಗ ನಿನ್ನನ್ನು ಗೆಲುವರೆ ಬಿಡುವನೇನೈ ಬಿಟ್ಟನ. ನೀನು ಹೀಗೆ ಆಡಂಬರದಿಂದ ಜೋಡಿಸಿದ ಬಾಣವನ್ನು ಹೊಡೆದೆ ಅಂತಾದರೆ ಅಷ್ಟು ಸುಲಭದಲ್ಲಿ ಕೃಷ್ಣ ಬಿಡ್ಲಿಕ್ಕಿಲ್ಲ. ಕೃಷ್ಣನ ಬಗ್ಗೆ ಹೇಳುವುದಕ್ಕೆ ಕಷ್ಟವಾದೀತು. ಏನು ಭೂಪತಿಗಳೇ, ಏನು? ನಮ್ಮೊಡೆಯನಾದಂತಹ ಸುಯೋಧನ ದ್ವಾರಕಾ ನಗರಿಗೆ ಶ್ರೀಕೃಷ್ಣನನ್ನು ಸಹಾಯವನ್ನು ಯಾಚಿಸುವುದಕ್ಕಾಗಿ ಹೋಗಿದ್ದ. ಆಗ ಕೆಲವು ಕಟ್ಟುಪಾಡುಗಳಿಗೆ ನೀನು ಒಳಗಾಗಿರಬೇಕು ಎಂಬುದನ್ನು ನಿವೇದಿಸಿಕೊಂಡಿದ್ದನಂತೆ. ಆದುದರಿಂದ ಪಾರ್ಥನ ಸಾರಥಿಯಾಗಿ ಅದನ್ನಷ್ಟೇ ಪ್ರಕಟಿಸಬಹುದಲ್ಲದೆ ಮತ್ತೇನೋ ವಿಶೇಷವನ್ನು ಶ್ರೀಕೃಷ್ಣ ತೋರುವುದಕ್ಕಿಲ್ಲ ಅಂತ ನನಗನಿಸ್ತದೆ. ಆದರೂ ಸಾರಥ್ಯದ ಚಾಕಚಕ್ಯತೆಯಿಂದ ರಥವನ್ನು ಬೇಕಾದಂತೆ ತಿರುಗಿಸಬಲ್ಲಂತಹ ಕೃಷ್ಣ ಭೀಷ್ಮರ ಯುದ್ಧ ಪ್ರಸಕ್ತಿಯಲ್ಲಿ ಪಾರ್ಥನನ್ನು ರಕ್ಷಿಸುವುದಕ್ಕೆ ಬೇಕಾದಂತೆ ರಥವನ್ನು ಸಂಚರಿಸುವಂತೆ ಮಾಡಿದ. ಆದರೆ ತನ್ನ ಹಣೆಗೆ ಬಂದ ಆ ಬಾಣವನ್ನು ತನ್ನ ಹಣೆಗೆ ಬಾರದಂತೇನಾದರೂ ಮಾಡಿದ, ಏನೂ ಇಲ್ಲ. ಆದ ಕಾರಣ ಅವನ ವಿಶೇಷವಾದ ವಿಶಿಷ್ಟವಾದ ಐಶಿ ಶಕ್ತಿಯನ್ನು ಇಲ್ಲಿ ಪ್ರಯೋಗಿಸುವುದಿಲ್ಲ ಅಂತ ನನಗನಿಸ್ತದೆ. ಕೇವಲ ಎಲ್ಲಾ ದಿಕ್ಕುಗಳನ್ನು ಒಂದೇ ಸಮನಾಗಿ ನೋಡಬಲ್ಲ ಆ ನಳಿನಾಕ್ಷನಿಂದ ಈ ಬಾಣ ಪ್ರಯೋಗವಾದಾಗ ಏನಾದರೂ ಪರಿಹಾರವಾದೀತು ಎಂದು ಆ ದೃಷ್ಟಿಯಿಂದ ನಾನು ಯೋಚಿಸುವುದಿಲ್ಲ. ಯಾಕೆಂದ್ರೆ ದೈವಕ್ಕೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಆದ ಕಾರಣ ತನ್ನ ದೈವೀ ನೆಲೆಯಿಂದ ಕೃಷ್ಣನಿಂದ ಏನಾದರೂ ತೊಡಕಾದೀತೆ ಆಗಲಾರದು. ಮತ್ತೆ ನೀವಿರುವಾಗಲೂ ಕೃಷ್ಣ ಏನಾದರೂ ಮಾಡಿಯ ಅಂದ್ರೆ ನನ್ನ ವಿರೋಧಿಯಾಗಿ ಕೃಷ್ಣ ಸಾರಥಿಯಾಗಿ ನನಗಿಂತ ಮಿಗಿಲಾಗಿ ಮಾಡಲಿಕ್ಕೆ ಸಾಧ್ಯ ಆದೀತೋ? ನಿಮ್ಮ ಸಾರಥ್ಯ ಇರುವಾಗ ನನ್ನಿಂದ ಅರ್ಜುನ ನಾಶವಾಗದೆ ಉಳಿದಾನೆ ಕರ್ಣ. ಆದ್ರೆ ನನ್ನ ವಿರೋಧಿಯ ಸ್ಥಾನದಲ್ಲಿ ನಿಂತು ಅವನು ಕೇವಲ ಸಾರಥಿಯಾಗಿಯೂ ಮಾಡಬಲ್ಲ. ಅಂದ್ರೆ ಹೌದೇ, ಅವನು ಕೃಷ್ಣ ನಳಿನಾಕ್ಷನಾಗಿಯೂ ಮಾಡಬಲ್ಲ, ಸಾರಥಿಯಾಗಿಯೂ ಮಾಡಬಲ್ಲ. ಅವನಿಗೆ ಆ ಶಕ್ತಿ ಉಂಟು. ಯಾಕೆ ಉಂಟು? ಈಗ ನೀನು ಹಿಡಿದದ್ದೆಲ್ಲಿಗೆ? ಕೊರಳಿ. ಕೊರಳಿಗೆ ಹಿಡಿದರೆ ಮಗುಡಗೆ ತಾಗುವೆ. ಕೃಷ್ಣ ತನ್ನಲ್ಲಿರುವ ದೈವಿಕ ಶಕ್ತಿಯ ನೆಲೆಯಿಂದ ಏನೂ ಮಾಡಬಹುದು, ನಾವು ಪ್ರತಿಭಟಿಸುವ ಹಾಗಿಲ್ಲ ಅಂತ ಹೇಳ್ತೀನಿ. ನಾನು ಒಪ್ಪುತ್ತೇನೆ. ನಾನು ಹಾಗೆಂತ ಕೃಷ್ಣ ಕೌರವನಲ್ಲಿ ನಾನು ಸಂಗ್ರಾಮ ರಂಗದಲ್ಲಿ ಕೈಯಲ್ಲಿ ಆಯುಧ ಧರಿಸಿ ಹಿಡಿಯುವುದು ಬರುವುದಿಲ್ಲ ಅಂತ ಒಪ್ಪಿದ್ದಾನೆ ಅಂತ ಆದ ಮೇಲೆ ಅವನಿಗೇನು ಮಾಡ್ಲಿಕ್ಕಾಗ್ತದೆ ಅಂತಲೂ ಹೇಳ್ತೀನಿ. ಅದಕ್ಕೆ ಉದಾಹರಣೆಯಾಗಿ ಹೇಳ್ತಿ, ಭೀಷ್ಮರು ಬಿಟ್ಟ ಬಾಣ ಅಸಿರತ್ನ ಶರವನ್ನು ಕೃಷ್ಣ ತಡೀಲಿಕ್ಕಾಗಲಿಲ್ಲ. ಈಗ ನನಗೆ ಕಾಣುತ್ತದೆ ಕೃಷ್ಣ ಬೇಕೆಂದೇ ಹಣೆ ಒಡೀಲಿ ಅಂತ ಬಿಟ್ಟದ್ದಿರ್ಬೇಕದು. ಯಾಕೆ? ಅದನ್ನು ಕತ್ತರಿಸಲಿಕ್ಕೆ ಅರ್ಜುನನಿಂದಲೂ ಆಗುವುದಿಲ್ಲ.
ಅದನ್ನು ತನ್ನ ಹಣೆಯಲ್ಲೇ ಆತ ಯಾಕೆ ಧರಿಸಿಕೊಂಡ? ಅದು ತನ್ನದೇ ಶಕ್ತಿ. ತಾನೇ ಪರಶುರಾಮನಾಗಿ ಭೀಷ್ಮರಿಗೆ ಕೊಟ್ಟದ್ದು. ಅದನ್ನು ಅನ್ಯರ್ಯಾರು ಮುರಿಯುವ ಹಾಗಿಲ್ಲ ಎಂಬುದರಿಂದ ಅವನು ಧರಿಸಿದ್ದಿರಬೇಕು. ಅಲ್ಲವಾದರೆ ಬೇಕಾದಲ್ಲಿ ಅವನು ಕತ್ತರಿಸಿಕೊಳ್ತಾನೆ. ಹಾಗೆ ಅದಕ್ಕೆ ಇನ್ನೊಂದು ಉದಾಹರಣೆ ಉಂಟಲ್ಲ, ಭಗದತ್ತನ ಪ್ರಕರಣ ನೆನಪು ಮಾಡು. ಭಗದತ್ತನ ಯುದ್ಧದಲ್ಲಿ ಭಗದತ್ತ ತನ್ನ ಕೈಯಲ್ಲಿದ್ದಂತಹ ಅಂಕುಶ ಸ್ವರೂಪದ ನಾರಾಯಣ ಶಕ್ತಿಯನ್ನು ಹೊಡೆದ ಪಾರ್ಥನ ಮೇಲೆ. ಅದನ್ನು ಎದೆಯೊಡ್ಡಿ ಕೃಷ್ಣ ತಕ್ಕೊಂಡನೋ ಇಲ್ವೋ? ಅದು ಯಾಕೆ? ಅದು ಅವನದೇ ಶಕ್ತಿ, ಅವನೇ ಭೂದೇವಿಗೆ ಒಲಿದುಕೊಟ್ಟ ಶಕ್ತಿ ಅಂತೆ. ಆದ್ದರಿಂದ ಅವನೇ ಅದನ್ನು ಸ್ವೀಕರಿಸಬೇಕು. ಆದ್ದರಿಂದ ಕೃಷ್ಣ ಯಾವತ್ತೂ ಪ್ರತಿಭಟಿಸಲಾರದ ಶಕ್ತಿಗಳನ್ನು ಭಕ್ತರಿಗಾಗಿ, ಅರ್ಜುನನಿಗಾಗಿ ತಾನೇ ಸ್ವೀಕಾರ ಮಾಡ್ತಾನೆ. ಅದಕ್ಕೆ ಪ್ರತ್ಯಸ್ತ್ರ ಹೊಡಿಬೇಕಾಗಿಲ್ಲ. ಅಶ್ವತ್ಥಾಮರು ನಾರಾಯಣಾಸ್ತ್ರವನ್ನು ಪ್ರಯೋಗಿಸಿದಾಗ ಎಲ್ಲರೂ ತಲೆಬಾಗಿದ್ದೇ ಅಲ್ವೇ? ಅದಕ್ಕೆ ಅದೇ ಪ್ರತಿ. ಯಾಕೆ? ಈ ನಾರಾಯಣಾಸ್ತ್ರವನ್ನು ಪ್ರಯೋಗ ಮಾಡಿದಾಗ ಅದನ್ನು ತಪ್ಪಿಸುವುದಕ್ಕೆ ಅದೇ ಉಪಾಯ ಕೊಡುವಾಗಲೇ ಅದು ನಿಶ್ಚಿತವಾದ್ದು. ಇದನ್ನು ಪ್ರತಿಭಟಿಸುವುದಕ್ಕೆ ಬೇರೆ ಮಾರ್ಗ ಇಲ್ಲ. ಏನು ಮಾಡಬೇಕು? ಅದಕ್ಕೆ ಪ್ರತಿಭಟನೆಯಾಗಿ ರಥದಿಂದ ಕೆಳಗಿಳಿಯಲೇಬೇಕು, ಆಯುಧ ಧರಿಸಿರಬಾರದು ಎಂಬುದೇ ಅದಕ್ಕೆ ಕೊಟ್ಟ ಅನುಗ್ರಹ ವಾಕ್ಯ. ಅದನ್ನು ಪೂರೈಸಬೇಕೋ ಬೇಡೋ ಅವ? ಹಾಗೆ ಈ ಬಾಣಕ್ಕೂ ಅಂತಹ ಅಲ್ಲ, ಇದನ್ನಾದ್ರೂ ಹಾಗೆ ನಾವು ತಿಳಿಯುವುದು ಬೇಡ. ಅದಕ್ಕೆ ಹೇಳಿದ್ದು ನಾನು. ಈಗ ಈ ಬಾಣವನ್ನು ಅವನೊಬ್ಬ ಸಾರಥಿಯಾಗಿ, ಮನುಷ್ಯ ಸಹಜವಾದ ಸಾರಥಿಯಾಗಿ ಏನು ಮಾಡ, ನನ್ನಂತೆಯೇ ಅದನ್ನು ನಿರ್ವೀರ್ಯಗೊಳಿಸಬಲ್ಲ, ನಿರರ್ಥಕಗೊಳಿಸಬಲ್ಲ. ಹೇಗೆ? ಈಗ ನೀನು ಕುತ್ತಿಗೆಗೆ ಗುರಿ ಇಟ್ಟಿದ್ದಿ. ಹೌದು. ಕುತ್ತಿಗೆಗೆ ಗುರಿ ಇಟ್ಟ ಈ ಬಾಣ ಅವನ ಕುತ್ತಿಗೆ ತುಂಡಾಗುವುದೇ ಇಲ್ಲ. ಆ ರೀತಿ ಮಾಡ್ತಾನೆ ಕೃಷ್ಣ. ಅದು ಹೇಗೆ? ಸಾರಥ್ಯದ ಚಾಕಚಕ್ಯ ಒಂದಲ್ಲ ಎರಡಲ್ಲ ಕರ್ಣ. ಎತ್ತಿದ ರಥವನ್ನು ಕೆಳಗಿಳಿಸುವುದು ಸಾಧ್ಯ, ಕೆಳಗೆ ಇದ್ದದ್ದನ್ನು ಮೇಲೆತ್ತುವುದು ಸಾಧ್ಯ. ಅಂದ್ರೆ ಯಾವ ಸಮತೋಲನ ಸ್ಥಿತಿಯಲ್ಲಿ ರಥ ಇರ್ತದೋ ಅದನ್ನು ಅಸಮತೋಲನವಾಗಿ ಮಾಡುವುದಕ್ಕೂ ಬರುತ್ತದೆ. ಅದೆಲ್ಲ ನಮ್ಮ ಸಾರಥಿಗಳಿಗೆ ಗೊತ್ತಿರಬೇಕಾದ್ದು. ಸಮತೋಲನ, ಅಸಮತೋಲನ, ಭಾರ, ಅತಿಭಾರ, ಪ್ರಾಣಿ ಪಕ್ಷಿಗಳ ಕೂಗಿನ ನಿರೀಕ್ಷೆ, ಇದೆಲ್ಲ ನಮಗೆ ಗೊತ್ತಿರಬೇಕಾಗ್ತದೆ. ರಥ ಸಂಚಾಲನದಲ್ಲಿ ಅಶ್ವಗತಿಯನ್ನು ನಾವು ಅಳವಡಿಸಿಕೊಳ್ಬೇಕಾಗ್ತದೆ. ಇದನ್ನೆಲ್ಲ ಬೇಕಾದಾಗ ಅಳವಡಿಸುವಾಗ ವಿರೋಧಿ ಪಾಳಯದಲ್ಲಿರುವ ವೀರನ ಪರಾಕ್ರಮ, ಅವನ ದೌರ್ಬಲ್ಯ, ಅದನ್ನೂ ನಾವು ಅರ್ಥೈಸಿಕೊಳ್ಬೇಕಾಗ್ತದೆ. ಕೃಷ್ಣ ಇದನ್ನೆಲ್ಲ ಅರ್ಥೈಸಿದವನೇ, ಅವನಿಗಿದೆಲ್ಲ ಗೊತ್ತುಂಟು. ಗೊತ್ತಿದ್ದರಿಂದ ನೀನು ಬಾಣ ಹೊಡೆದ ಕ್ಷಣ ಅವನು ರಥವನ್ನು ತಗ್ಗಿಸ್ತಾನೆ. 5 ಅಂಗುಲದಷ್ಟು ತಗ್ಗಿಸಬಲ್ಲ. ಹಾಗೇನಾಗ್ತದೆ? ನೀನು ಕುತ್ತಿಗೆಗಿಟ್ಟ ಆ ಬಾಣದ ಗುರಿ ತನ್ನ ಗುರಿ ಸಾಧಿಸಲಾರದೆ ಆ ಬಾಣ ಮೇಲೆ ಹೋಗ್ತದೆ, ಎತ್ತರಕ್ಕೆ ಹೋಗ್ತದೆ. ಎತ್ತರಕ್ಕೆ ಹೋದಾಗ ಅರ್ಜುನನ ಕಿರೀಟ ಹಾರವನ್ನು. ಅದಕ್ಕೆ ಬೇರೆ ಮಾರ್ಗವನ್ನು ನಾವು ಅಳವಡಿಸಬೇಕು. ಹೇಗೆ? ನೀನು ಎದೆಗೆ ಗುರಿ ಇಡು. ಗುರಿ ಇಟ್ಟರೆ ಕೃಷ್ಣ ತಗ್ಗಿಸಿದ್ರೆ ಆ ಬಾಣ ನೇರಾಗಿ ಅರ್ಜುನನ ಕುತ್ತಿಗೆಗೆ ಹೋಗ್ತದೆ, ಶಿರವ ಕತ್ತರಿಪುವುದು. ಆದ್ದರಿಂದ ನಿನಗೆ ನಾನು ಮಾಡೋ ಒಂದು ಉಪದೇಶ ಇಷ್ಟೇ. ನೀನು ಇಟ್ಟ ಈ ಗುರಿ ಉಂಟಲ್ಲ, ಅದನ್ನು ಸ್ವಲ್ಪ ವ್ಯತ್ಯಾಸ ಮಾಡಿ ಮೇಲಿಟ್ಟ ಗುರಿಯನ್ನು ಸ್ವಲ್ಪ ತಗ್ಗಿಸಿದೆ ಅಂತ ಆದರೆ ಅರ್ಜುನನ ಕತ್ತು ಕತ್ತರಿಸಲ್ಪಡ್ತದೆ. ನೀನು ಈಗಾಗಲೇ ಹೇಳಿದಂತಹ ಮಾತುಗಳೆಲ್ಲ ಉಂಟಲ್ಲ, ಪಾಂಡವ ಸೇನೆಯನ್ನು ಗೆಲ್ಲಬಹುದೇ, ಪಾರ್ಥನ ಮಾನಿನಿಗೆ ವೈಧವ್ಯ ದೀಕ್ಷಾ ವಿಧಿಯ ಕೊಡಬಹುದೇ, ಅದನ್ನೆಲ್ಲ ಸಾಧಿಸುವುದಕ್ಕಾಗ್ತದೆ. ಪಾರ್ಥ ಮರಣಾನಂತರದಲ್ಲಿ ಪಾಂಡವರು ನಿರ್ವೀರ್ಯರಾಗ್ತಾರೆ, ಹತಪ್ರಭರಾಗ್ತಾರೆ, ಅವರು ಯುದ್ಧಕ್ಕೆ ಮತ್ತೆ ಬರುವುದಿಲ್ಲ. ಆಗ ನೀನು ಏನು ಸಾಧಿಸಬೇಕು ಎಂಬ ಸಿದ್ಧಾಂತಕ್ಕೆ ಬಂದಿದ್ಯೋ, ನಿರ್ಣಯಕ್ಕೆ ಬಂದಿದ್ಯೋ, ಅದನ್ನು ಪೂರೈಸಿದಂತೆಯೂ ಆಗ್ತದೆ. ನಿಮ್ಮ ಉಪದೇಶ ಸೂಚನೆ ಇದು ಸಾಧುವಾದುದು ಅಂತ ನನಗೂ ಅನಿಸ್ತದೆ. ಹೌದಾ? ನೀವು ಹೇಳಿದಂತೆ ನಾನು ಗುರಿಯನ್ನು ಬದಲಾಯಿಸಿದೆ ಎಂದಾದರೆ ಅರ್ಜುನನ ಕೊರಳು ತುಂಡಾಗಬಹುದು. ಹೌದು. ಸಾರಥ್ಯದ ಚಾಕಚಕ್ಯತೆಯಿಂದ ರಥವನ್ನು 5 ಅಂಗುಲ ಮೇಲಕ್ಕೆ ಏರುವಂತೆ, ಕೆಳಗೆ ತಗ್ಗುವಂತೆ ಮಾಡುವುದಕ್ಕಾಗುತ್ತದೆ. ಹಾಗೆ ಸವ್ಯಾಪಸವ್ಯ ಗತಿಗಳನ್ನು ಹೊಂದುವಂತೆ ಮಾಡುವುದಕ್ಕಾಗ್ತದೆ. ತಿರ್ಯಕ್ಕಂತ ಗುರಿ ಪದ್ಧತಿ ಉಂಟದು. ಆದರೆ ಮಾಧ್ವೇಶ್ವರ, ನೀವು ಹೇಳಿದ ಮಾತುಗಳನ್ನು ಕೇಳಿ ಹಾಗೆ ನಡೆಯುವುದಕ್ಕೆ ನಾನೀಗ ಸಿದ್ಧನಾಗಿಲ್ಲ. ಅನ್ಯಥಾ ಭಾವಿಸಬೇಡಿ, ನಾನೊಂದು ನಿರ್ಣಯಕ್ಕೆ ಬಂದವ. ನನ್ನ ಶರ ಒಂದೇ.
ಭೂಪತಿಗಳೇ, ಅಂಗಾಧಿಪತಿ, ಅಪರಾಹ್ನದಲ್ಲಿ ಪಾರ್ಥನ ತೇರು ನಮ್ಮ ಎದುರು ಬಂದಾಗ ನಾನಾ ರೀತಿಯಿಂದ ನಾವು ಮೂದಲಿಸಿಕೊಂಡಿದ್ದೆವು. ಆದರೂ ಅರ್ಜುನನ ಬಗ್ಗೆ ನನ್ನಲ್ಲಿರುವ ದ್ವೇಷವೇನೋ ಅದನ್ನೂ ನಾನು ಪ್ರಕಟಿಸಿದ್ದೆ. ನನ್ನ ನಿರ್ಣಯದಿಂದ ನಾನು ಬದಲಾಗುವುದಕ್ಕಾಗುವುದಿಲ್ಲ. ಒಮ್ಮೆ ವಿರೋಧಿಯಾದ ವಿಯೋಧನನ್ನು ಕೊಲ್ಲುವುದಕ್ಕೆಂದು ಶರಪ್ರಯೋಗಕ್ಕೆ ಸಿದ್ಧನಾದ ಮೇಲೆ ನಿಶ್ಚಿತವಾದಂತಹ ಗುರಿಯನ್ನು ನಾನು ಬದಲಾಯಿಸುವುದಿಲ್ಲ. ಇದು ಯೋಧರಿಗೆ ಭೂಷಣಪ್ರಾಯವಾದ ವ್ಯವಹಾರವೂ ಅಲ್ಲ. ಒಂದು ಶರಸಂಧಾನ. ಒಮ್ಮೆ ಹೇಳಿದ ಮಾತಿಗೆ ಹೀಗರ್ಥ, ಇನ್ನೊಂದು ಕ್ಷಣ ಕಳೆದರೆ ಮತ್ತೊಂದರ್ಥ. ಹೇಳುವವನೇ ನಾನಲ್ಲ. ನೀವು ಸಾರಥಿಗಳಾಗಿ ಬಂದ ಮೇಲೆ ನನ್ನಲ್ಲಿ ಏನಾದರೂ ಕೌಟಿಲ್ಯ, ವಂಚನೆ ಇತ್ಯಾದಿಗಳನ್ನು ಈ ದಿನ ನೀವು ಕಂಡಿದ್ದೀರಾ. ಕರ್ಣನ ಜೀವನ ಕ್ರಮವೇ ನಿಮ್ಮ ಸಾರಥ್ಯದಿಂದ ಬದಲಾಗಿದೆ. ಇಂದು ನಾವು ಅಡಿಯಿಡೆವು ಅಧರ್ಮದಲ್ಲಿ. ಈ ಪ್ರಯೋಗಕ್ಕೆ ಸಿದ್ಧವಾದ ಬಾಣವಿದೆಯಲ್ಲ, ಇದನ್ನು ಹೀಗೆ 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 ಹೊಡೆಯುವುದು ಅಂತಲ್ಲ. ಪಾರ್ಥನಲ್ಲಿ ದ್ವೈತಯುದ್ಧಕ್ಕೆ ಸಿದ್ಧನಾದ ನಾನು ನನ್ನ ವೈರಿಯನ್ನು ಹೇಗೆ ಮುಗಿಸಬೇಕು ಎಂಬುದನ್ನು ನಿಶ್ಚಯಿಸಿಕೊಂಡಿದ್ದೇನೆ. ನೀವು ನನಗೆ ಅರಿಗಳೇನೂ ಅಲ್ಲ, ನಮ್ಮ ಜೀವನ ಕ್ರಮವನ್ನು ಅರಿತವರೂ ಅಲ್ಲ. ಕೇವಲ ತಂತ್ರಗಾರಿಕೆಯಿಂದಲೇ ಗೆಲ್ಲಬೇಕೆಂದು ಉಪದೇಶಿಸುವುದಕ್ಕೆ ನೀವೇನು ನರಿಗಳೇ? ಆದ ಕಾರಣ ಮಾದ್ರೇಶ್ವರ, ಸ್ವಲ್ಪ ಆ ಕಡೆಗೆ ಸರಿಬೇಕು. ಇದನ್ನು ಪ್ರಯೋಗಿಸ್ತೇನೆ. ಹತ್ತಿರ ಬರುವ ಅಸ್ತ್ರವನು ಕಾಣುತ್ತಲೆ ಮಧುಸೂದನನು. ಹತ್ತಿರ ಬರುವ ಅಸ್ತ್ರವನು ಕಾಣುತ್ತಲೆ ಮಧುಸೂದನನು. ಒತ್ತಿದನ ಕ್ಷಣರಥವ ಪೃಥ್ವಿ ತಗ್ಗಿತು 5 ಅಂಗುಲವ. ಪಾರ್ಥನ ಶಿರವದು ತಪ್ಪಲು ಕಂಡು ನಿರರ್ಥಕವಾಯ್ತೆನುತ ಶರವು. ಸ್ವಾರ್ಥರಿ ಹೋಗಿಯೇ ಕರ್ಣನೊಳೆಂದುದು ವ್ಯರ್ಥ ವಿಚಾರದ ಮನದರಿವು. ಅಬ್ಬಬ್ಬ, ಇಷ್ಟರವರೆಗೆ ಇಷ್ಟು ಹಲ್ಲು ನೋವಾಗಲಿಲ್ಲ ನನಗೆ. ಅರ್ಜುನನ ತಲೆ ಹೋಯಿತು ಅಂತ ಗ್ರಹಿಸಿ. ಹೋದದ್ದು ತಲೆಯಲ್ಲ, ತಲೆಯ ಮೇಲೆ ಇರುವ ಕಿರೀಟ ಮಾತ್ರ. ತಪ್ಪಿದ್ದು ಹೌದು, ಇದನ್ನು ನಾನು ಕಂಡದ್ದು ಹೌದು. ಇನ್ನು ಹೀಗೆ ಇರಬಾರ್ದು. ಇನ್ನೊಮ್ಮೆ ಹೋಗಿ ಕರ್ಣನಲ್ಲಿ ಮಾತನಾಡಿಸಬೇಕು. ಹೋಗುತ್ತೇನೆ. ರಾಧೇಯ, ಆಯ ಕೆಟ್ಟಿತು ರಾಧೇಯ, ಲಾಲಿಸು ಕೌಂತೆಯ. ತಪ್ಪಿದ ಮೋಸವಾಯಿತು ಏನನೆಂಬೆ ರಾಧೇಯ. ಆಯ ಕೆಟ್ಟಿತು ರಾಧೇಯ, ಲಾಲಿಸು ಕೌಂತೆಯ. ತಪ್ಪಿದ ಮೋಸವಾಯಿತು ಏನನೆಂಬೆ ಪ್ರಿಯದೊಳ್ ಒಮ್ಮೆ ವಜ್ರಾಯುಧ ಸುತನಲ್ಲಿ. ಪ್ರಿಯ
ದಿನದೊಳ್ ಒಮ್ಮೆ ವಜ್ರಾಯುಧ ಸುತನಲ್ಲಿ ನೀಯನ್ನ ಕಳುಹಲು ನೋಯಿಸಿ ಬಿಡುವೆನು. ಆಯ ಕೆಟ್ಟಿತು ರಾಧೇಯ ಲಾಲಿಸು ಕೌಂತೆಯ ತಪ್ಪಿದ ಮೋಸ ಆಯಿತೇ ನನಬೆ ರಾಧೇಯ ರಾಧೇಯ, ನೀನೇ ಮೊದಲು ಪ್ರಯೋಗಿಸಿದಂತಹ ಶರಣ. ಹೌದೇ? ಹೌದು. ನಿನ್ನ ಶರದೊಳಗೆ ಸೇರಿಕೊಂಡ ಸರ್ಪ ಅರ್ಜುನನ ಶಿರವನ್ನು ಕತ್ತರಿಸ್ತೇನೆ ಅಂತ ಮುನ್ನುಗ್ಗಿದೆ. ಏನಾಯ್ತು? ಅರ್ಜುನ ಪ್ರತ್ಯಸ್ತ್ರವನ್ನು ಹೂಡಿ ನನ್ನನ್ನು ಖಂಡಿಸ್ತಾನೆ ಅಂತ ಗ್ರಹಿಸಿದೆ ನಾನು. ಆದರೆ ಅವ ಮೋಸ ಮಾಡಿಬಿಟ್ಟ. ಯಾರಿಗೆ? ಕೌಂತೆಯ ಮೋಸ ಮಾಡಿದ. ಈಗ ಅರ್ಜುನ ಮೋಸ ಮಾಡಿದ್ದೋ ಅಲ್ಲ ನೀನು ಮೋಸ ಹೋದ್ದ? ಅವನೇ ಮೋಸ ಮಾಡಿದ್ದು. ಅರ್ಜುನನೇ ಮೋಸ. ಹೌದೌದು. ಪ್ರತ್ಯಸ್ತ್ರ ಪ್ರಯೋಗಿಸಲೇ ಇಲ್ಲ. ನಿನಗೆ ಸುಲಭವಾಗಬೇಕಿತ್ತಲ್ಲ. ಆದರೆ ನಾನು ಅವನ ಕೊರಳು ಕತ್ತರಿಸಬೇಕು ಅಂತ ಮುನ್ನುಗ್ಗಿದಾಗ ಅವನ ಕಿರೀಟ ಮಾತ್ರ ಕಚ್ಚುವುದಕ್ಕೆ ಸಾಧ್ಯ ಆಯಿತು ನನಗೆ. ಹಾಗಿದ್ರೆ ನಿನಗೆ ಅವ ಮೋಸ ಮಾಡಿದ್ದು. ನನಗೆ ಎಲ್ಲಿ ಕಚ್ಚಬೇಕು ಅಂತ ನಿನಗೆ ಗೊತ್ತಾಗ್ಲಿಲ್ಲ. ಕೊರಳಿಗೆ ಕಚ್ಚಬೇಕು ಅಂತ ಇತ್ತು. ಮತ್ತೆ ನೀನು ಬಿಟ್ಟ ಹಾಗೇ ಹೋದೆ ನಾನು. ಮತ್ತೆ ಕಿರೀಟಕ್ಕೆ ಕಚ್ಚಿದ್ಯಾಕೆ? ಅದೇ ಮೋಸ ಮಾಡಿದ. ಅರ್ಜುನ ಮೋಸ ಮಾಡಿದ್ದೋ ನೀನು ಮೋಸ ಹೋದ್ದೋ ಅಂತ? ಅವ ಮೋಸ ಮಾಡಿದ್ರಿಂದ ನಾನು ಮೋಸ ಹೋದ್ದು. ನೀನು ಮೋಸ ಹೋದ್ದವು, ಅವ ಮೋಸ ಮಾಡಿದ್ದವು. ಈಗ ಅರ್ಜುನನೇ ಮೋಸ ಮಾಡಿದ್ರೆ ನಿನಗೆ ಗೊತ್ತಾಗಬೇಕಿತ್ತಲ್ಲ. ನನಗೆ ಗೊತ್ತಾದ್ದು ಮತ್ತೆ ಅಲ್ವೋ, ಕಚ್ಚಿದ ಮೇಲಲ್ವೋ. ಈಗ ಮೋಸ ಅಂತ ಗೊತ್ತಾಯ್ತು. ಮೋಸ ಅಂತ ಗೊತ್ತಾಗಿದೆ. ಯಾರು ಅಂತ ಗೊತ್ತಾಗ್ಲಿಲ್ಲ. ಮಾಡಿದ್ದು ಯಾರು ಅಂತ ಗೊತ್ತಾಗ್ಲಿಲ್ಲ. ಗೊತ್ತಾದ್ದು ಮತ್ತೆ. ಮತ್ತೆ ಆದ್ರೂ ಅರ್ಜುನ ಮೋಸ ಮಾಡಿದ ಅಂತ ತಿಳ್ಕೊಂಡ್ಯೋ? ಹೌದೌದು, ತಿಳ್ಕೊಂಡೆ ನಾನು. ಅದು ಹೇಗೆ? ಅವನ ಕಿರೀಟ ಮಾತ್ರ ಹೋಯ್ತಲ್ಲ. ತಲೆಯನ್ನು ಕಚ್ಚದೆ ಕಿರೀಟವನ್ನು ಕಚ್ಚಿದ ನೀನು ಮೋಸ ಹೋದೆ. ಹೌದೌದು, ಅವ ಮೋಸ ಮಾಡಿದ. ಕಿರೀಟವನ್ನೇ ಕಚ್ಚುವಂತೆ ನಿನಗಾದ್ಯಾಕೆ? ಯಾಕಂದ್ರೆ ತಲೆ ಸಿಕ್ಲಿಲ್ಲ ನನಗೆ, ಹಾಗೆ ಕಿರೀಟ ಕಚ್ಚಿ. ಯಾಕೆ ಅಂತ? ಅದವ ಮೋಸ ಮಾಡಿದ್ದು ಅಂತ. ಅರ್ಜುನ ವಿರೋಧಿಗಳ ಇದಿರು ತಲೆ ತಗ್ಗಿಸುವವನೇನೂ ಅಲ್ಲ. ಅಲ್ಲ, ಮತ್ತೆ ಕಿರೀಟ ಹೇಗೆ ಸಿಕ್ಕಿತು? ಆದ್ರೆ ಅವ ತಲೆ ತಗ್ಗಿಸಿದ್ದಲ್ಲ, ಅವನ ರಥವೇ ತಗ್ಗಿ ಹೋಯ್ತು ಅಂತ ಒಂದು ಅನುಮಾನ ನನಗೆ. ಅಲ್ಲ, ನೀನು ಅನುಮಾನಿಸುವುದು ಯಾಕೆ? ಕಿರೀಟ ಸಿಕ್ಕಿದ ರಥವೇ ತಗ್ಗಿ ಹೋಯ್ತೋ? ಅಲ್ಲ, ಹೇಗೆ ವಿಷಯ ಏನು ಅಂತ ಗೊತ್ತಾಗ್ಲಿಲ್ಲ. ಅಂತೂ ಕೊರಳು ಕತ್ತರಿಸಬೇಕು ಅಂತ ಹೊರಟ ನನಗೆ ಸಿಕ್ಕಿದ್ದು ಆಗ್ಲಿಲ್ಲ. ಅದಕ್ಕೆ ಅವರು ಮೋಸ ಮಾಡಿದ್ದಾರೆ ಅಂತ ನೀನು ತಿಳ್ಕೊಂಡೆ. ಹೌದು ಹೌದು, ನೀನು ಮೋಸ ಆದ್ದು ಅಂತ ಹೇಳೋದಿಲ್ಲ. ಇಲ್ಲ ಇಲ್ಲ, ಮೋಸ ಮಾಡಿದ್ರಿಂದ ಮೋಸ ಆಯ್ತು ಅಂತ. ಅಂತೂ ಮೋಸ ಆದ್ದವು. ಹೌದೌದು, 100ಕ್ಕೆ 100 ಮೋಸ ಆಯ್ತು ಈ ಸಲ. ನಾನು ಯಾರು ಮಾತನಾಡುವುದು ಅಂತ ನೋಡಿದ್ದಷ್ಟೇ, ಬೇರೆ ಏನೂ ಅಲ್ಲ. ನೀನು ಈ ಲೋಕದವಲ್ಲ. ಖಂಡಿತ ಅಲ್ಲ. ಅಂದ್ರೆ ಈ ಲೋಕದಲ್ಲಿ ನಮ್ಮ ಎದುರಾಗಿ ಬರುವಂತಹ ಹಾವುಗಳು ಈ ರೀತಿ ಮಾತನಾಡುವುದೂ ಇಲ್ಲ. ನಾನು ಈ ಲೋಕದವ ಮಾತ್ರ ಅಲ್ಲ, ನಾನು ಈ ಪಕ್ಷದವನು ಅಲ್ಲ. ಈ 11ರಲ್ಲಿಯೂ ಇಲ್ಲ, ಆ 7ರಲ್ಲಿಯೂ ಇಲ್ಲ. ನಾನೊಬ್ಬ ಪಕ್ಷೇತರ. ಪಕ್ಷೇತರ ಅಭ್ಯರ್ಥಿಯಾಗಿ ಬಂದಿರುವ ನಿನಗೆ ಆಶ್ರಯವನ್ನು ಕೊಡುವುದು ಯಾರು ಅಂತ ನೋಡು. ಹಾಗೆ ನಿನಗೊಂದು ಬೆಂಬಲ ಕೊಡುವ ಅಂತ ಬಂದದ್ದು ನಾನು ಈ ಸಲ. ನಿನಗೆ ಏನಾದ್ರೂ ಮತ ಸಿಕ್ಕಿತು ಅಂತ ಆಲೋಚನೆ ಮಾಡಿದ್ಯಾ? ನೀನು ಮತ, ಅದು ಈ ಕ್ಷೇತ್ರದಲ್ಲಿ. ಈ ಕ್ಷೇತ್ರದಲ್ಲಿ ನಿನಗೆ ನಾನು ಬೆಂಬಲ ಕೊಟ್ಟರೆ ನಮಗೆ ಜಯ ಸಿಕ್ಕೀತು ಎನ್ನುವಂತ ಒಂದು ವಿಶ್ವಾಸ. ಬೆಂಬಲ ಕೊಡಬೇಕಾದ ಅಗತ್ಯವೇ ನನಗಿಲ್ಲ. ಇಲ್ಲೋ? ಈಗ ನೀನು ಅರ್ಜುನ ತಪ್ಪಿ ಹೋದ ಅಂತ ಹೇಳ್ತೀಯಲ್ಲ, ನಿನಗೂ ಅರ್ಜುನಲ್ಲಿ ಏನು ಒಂದು ಉಪಕಾರ ಮಾಡಬೇಕು ನೀನು. ವಜ್ರಾಯುಧ ಸುತನಲ್ಲಿ ನೀನು ಇನ್ನೊಮ್ಮೆ ನನ್ನ ಕಳುಹಲು ಅವನನ್ನು ನೋಯಿಸಿ ಬಿಡುತ್ತೇನೆ. ಒಮ್ಮೆ ಆಗಲಿಲ್ಲ, ಮೋಸ ಆಯ್ತು. ಹೌದು. ಯಾರಿಗೆ ಅಂತ ನೀನು ಹೇಳುವುದಿಲ್ಲ, ಅದು ಬೇಡ. ಇನ್ನೊಮ್ಮೆ ಪ್ರಯೋಗಿಸಿದರೂ ಹಾಗೆ ಎಲ್ಲಾದ್ರೂ ಮೋಸ ಆದ್ರೆ ಆಗ್ಲಿಕ್ಕಿಲ್ಲ. ಅದೇನು? ಈ ಸಲ ಅವ ಏನು ಮಾಡಿದ್ರು ನಾನು ಬಿಡುವುದಿಲ್ಲ ಅವನನ್ನು. ಅಂದ್ರೆ ಹಾವು ಎಲ್ಲಿಗೆ ಕಚ್ಚಿದ್ರೂ ಮನುಷ್ಯ ಸಾಯ್ತಾನೆ. ನಿನಗೂ ಅರ್ಜುನನಿಗೂ ವಿರೋಧ ಇದೆ. ಅವನ ಕಿರೀಟವೇ ಕಪ್ಪಾಗಿದೆ. ಯಾಕೆ? ನಾನು ವಿರೋಧ ಏನು ಅಂತ ಕೇಳೋದು. ವಿರೋಧವಾ? ಕೇಳು. ಅನಿಮಿಷರುದ್ಯಾನವನ ಸೇರಿಕೊಂಡಿರ್ಪ ಘನದ ಶ್ವಸೇನ ಸರ್ಪನು ತಾನು, ಘನದ ಶ್ವಸೇನ ಸರ್ಪನು ತಾನು,
ಅನಿಮಿಷರುದ್ಯಾನವನ ಸೇರಿಕೊಂಡಿರ್ಪ ಘನದ ಶ್ವಸೇನ ಸರ್ಪನು ತಾನು ಘನದ ಶ್ವಸೇನ ಸರ್ಪನು ತಾನು ಪುರುಹುತ ಸುತನದ ನುರಿಸುವ ಸಮಯದೊಳ್ ಆ ಪುರುಹುತ ಸುತನದ ಉರಿಸುವ ಸಮಯದೊಳ್ ಅಧಿಕಾರಿದನು ತನ್ನ ಸುರಭವದಿಂದ ಅನಿಮಿಷರುದ್ಯಾನವನ ಸೇರಿಕೊಂಡಿರ್ಪ ಘನದ ಶ್ವಸೇನ ಸರ್ಪನು ತಾನು ಅಶ್ವಸೇನ ತಕ್ಷಕನ ಮಗನಾದಂತಹ ಅಶ್ವಸೇನೆಂಬ ಸರ್ಪನು ನಾನು. ನಿನ್ನ ಎದುರು ಪುಂಗಿಯನ್ನು ಹಿಡಿದರೆ ಊದಿದರೆ ನೀನು ತಲೆಯಾಡಿಸುವುದು. ಹೌದು. ಎಂದ್ರೆ ಪುಂಗಿಯ ನಾದಕ್ಕೆ ಪನ್ನಗ ತಲೆಯಾಡಿಸುತ್ತೀನಿ. ಹೌದು. ನಿನಗೆ ಕಣ್ಣೇ ಕಿವಿ, ಕಿವಿಯೇ ಕಣ್ಣು. ಹೌದು ಹೌದು. ಅರ್ಜುನ ಪುಂಗಿಯನ್ನೇನು ಹಿಡಿದು ನಮಗೆ ಕಾಣಲಿಲ್ಲ. ನಮ್ಮ ಸರ್ಪಜಾತಿಗಳಿಗೆಲ್ಲ ಎಲ್ಲಿದ್ದವ ತಕ್ಷಕನ ಮಗನಾದಂತಹ ಅಶ್ವಸೇನೆಂಬ ತಕ್ಷಕನಿರುವುದು ಅಧೋಲೋಕದಲ್ಲಿ. ಹೌದು. ತಕ್ಷಕನ ಮಗನಾದ ನೀನು ಊರು ಬಿಟ್ಟು ಇಲ್ಲಿ ಸೇರಿದ್ದೇನು. ನನ್ನ ತಾಯಿ ಮತ್ತು ನಾನು ಪಾತಾಳ ಲೋಕವನ್ನು ಬಿಟ್ಟು ಈ ಮರ್ತ್ಯಲೋಕದಲ್ಲಿ ಇದ್ದೆವು, ಕಾಂಡವ ವನದಲ್ಲಿ. ತಾಯಿಯು ಮಗನು ಒಟ್ಟಾಗಿ ಮನೆ ಬಿಟ್ಟು ಇಲ್ಲಿ ಬೇರೆ ಬಿಡಾರ ಮಾಡಿದ್ರಿ. ಹೌದು. ಕಾಂಡವ ವನದಲ್ಲಿ ವಿಹರಿಸುತ್ತಿರುವ ಸಮಯ. ತಕ್ಷಕನೇ ನಿಮ್ಮನ್ನು ಹೊರಗೆ ಕಳುಹಿಸಿದ್ದೋ ಅಲ್ಲ ನೀವೇ ಹೊರಟದ್ದು? ಅಂದ್ರೆ ಕಾಂಡವ ವನದಲ್ಲಿ ಬೇಕಾದಂತಹ ಆಯುರ್ವೇದ ಔಷಧಿ ಸಸ್ಯಗಳೆಲ್ಲ ಉಂಟು ಎನ್ನುವ ಕಾರಣಕ್ಕೆ ನಾನು ಮತ್ತು ನನ್ನ ತಾಯಿ ಅಂದ್ರೆ ನಮ್ಮ ಏನಾದರೂ ರೋಗ ಬಂದಿತ್ತ? ಏನಿಲ್ಲ, ಅಲ್ಲಿದ್ರೆ ಸ್ವಲ್ಪ ಒಳ್ಳೇದಾಗ್ತದೆ ಅಂತ ಹಾಗೆ ಬಂದಿದ್ದೆ. ಹೌದು. ಆ ಗಿಡಮೂಲಿಕೆಗಳಿಂದ ಹಾದು ಬರುವಂತಹ ಗಾಳಿಯನ್ನು ನೀವು ಉಂಡಿರಿ ಎಂದಾದರೆ ರೋಗ ಬಾಧೆ ಬಂದರೂ ಶಮನ ಆಗ್ತದೆ, ನಿವಾರಿಸುವುದಕ್ಕೆ ಸಾಧ್ಯ. ಹಾಗೆ ನಿಮ್ಮನ್ನಲ್ಲಿರುವುದು ಬೇಡ ಅಂತ ಹೇಳಿದ್ಯಾರು? ಅಲ್ಲಿರುವುದು ಬೇಡ ಅಂತ ಹೇಳಿಲ್ಲ. ಯಾರು? ನಾವು ಅಲ್ಲಿ ವಿಹರಿಸ್ತಾ ಇದ್ದಂತಹ ಸಮಯದಲ್ಲಿ ಅಗ್ನಿಗೆ ಅಜೀರ್ಣ ಆಯಿತು ಎನ್ನುವ ಕಾರಣಕ್ಕಾಗಿ. ಅಗ್ನಿಗೆ ಅಜೀರ್ಣ ಬಂದ್ರೆ ನೀವ್ಯಾಕಯ್ಯ ಊರು ಬಿಡಬೇಕು? ಅಜೀರ್ಣ ಆಯಿತು ಎನ್ನುವ ಕಾರಣಕ್ಕಾಗಿ ಏನು ಏನು ಕೃಷ್ಣ ಮತ್ತು ಅರ್ಜುನರು ಅಗ್ನಿಗೆ ಸಹಕಾರವನ್ನು ಕೊಟ್ಟು ಕಾಂಡವ ವನವನ್ನು ದಹಿಸುವುದಕ್ಕೆ. ಈಗ ಅಗ್ನಿಗೆ ಅಜೀರ್ಣ ಆದರೆ ಔಷಧ ಕೊಡುವುದಕ್ಕೆ ಅಶ್ವಿನಿ ದೇವತೆಗಳಿದ್ದಾರೆ, ಅವರಿಗೆ ಕೃಷ್ಣಾರ್ಜುನರು ಯಾಕೆ ಕೊಟ್ಟರು ಅಂತ ನನಗೆ ಗೊತ್ತಿಲ್ಲ. ನೀನು ಅವನ ಹತ್ರವೇ ಕೇಳಬೇಕಷ್ಟೇ. ಅಲ್ಲ, ತಿರುಗಾಡಿಕೊಂಡಿದ್ದವ ನೀನು, ನಾನು ಇರ್ಲಿಲ್ಲ. ನನಗೂ ಗೊತ್ತಾದ್ದು ದಹಿಸುವುದಕ್ಕೆ ಆರಂಭ ಆದ ಮೇಲೆ ವಿಷಯ ಹೀಗೆ ಅಂತ. ಅಗ್ನಿಗೆ ಅಜೀರ್ಣ ಅಜೀರ್ಣ ಆಯ್ತು. ಅಗ್ನಿಗೆ ಸುಡುವುದು ಸ್ವಭಾವ, ಹಾಗಾಗಿ ಕಾರಣ ಅವನಿಗೆ ಅಜೀರ್ಣ ರೋಗ ಬಂದಿದೆ ಅಂತ ಆಪಾದಿಸುವುದು ಯಾಕೆ ನಾವು? ಹಾಗಾಗಿಯೇ ಕಾಂಡವವನವನ್ನು ದಹಿಸುವುದಕ್ಕೆ ಆರಂಭಿಸಿದ. ಕಾಡ್ಗಿಚ್ಚು. ಹೌದು. ಆ ಕಾಂಡವನಕ್ಕೆ ಕಾಡ್ಗಿಚ್ಚು ಬಿತ್ತು ಅಂತ ಯಾರೋ ಬೆಂಕಿ ಕೊಟ್ಟದ್ದು. ಅಲ್ಲಿದ್ದಂತಹ ಯಾವ ಜೀವರಾಶಿಯೂ ಹೊರಗೆ ಹೋಗಬಾರದು ಅಂತ ಕೃಷ್ಣಾರ್ಜುನರು ತಡೆ ಹೊಡಿದು. ಓ ಹೌದು. ಹಾಗಿದ್ರೆ ಬೆಂಕಿ ಕೊಟ್ಟದ್ದು ಅವರೇ ಇರಲಿ. ಅವರೇ. ಇಲ್ಲವಾದ್ರೆ ಹೊರಗೆ ಹೋದ್ರೆ ಅವರಿಗೆ ನಷ್ಟ ಏನು, ಒಳಗೆ ಉಳಿದ್ರೆ ಲಾಭ ಏನು? ಹೊರಗೆ ಹೋಗುವುದಕ್ಕೆ ಬಿಡುವುದಿಲ್ಲ ಅಂತ ಮಾತು ಕೊಟ್ಟಿದ್ದಾರಂತೆ. ಹೌದಾ? ಹೌದೌದು. ನಾನು ನನ್ನ ತಾಯಿಯು ಬದುಕಿ ಉಳಿಯುವುದಕ್ಕಾಗಿ ನನ್ನ ತಾಯಿ ನನ್ನನ್ನು ಕಚ್ಚಿಕೊಂಡು ಮೇಲಕ್ಕೆ ಹಾರಿತು. ಯಾಕೆ ನೀನು ತಾಯಿಯನ್ನು ಕಚ್ಚಿಕೊಳ್ಳಿಲ್ಲ? ನಾನು ಮಗು ಅಲ್ವಾ? ಓ, ನೀನು ಸಣ್ಣ. ಹೌದು. ಮರಿ ಸರ್ಪ. ಹೌದು ಹೌದು. ಆಗ ಈಗ ಮರಿಯಾಗ. ಹೌದು ಹೌದು. ಸರ್ಪದಿಂದ ಕಚ್ಚಿಕೊಳ್ಳುವುದಕ್ಕಾಗಲಿಲ್ಲ. ಹೌದು. ಹಾರಿದ್ರೆ ನಮ್ಮಲ್ಲಿ ಒಂದು ಕ್ರಮ ಉಂಟು. ಏನು? ಸತಿಪತಿ ಸರ್ಪಗಳಾದರೆ ತಲೆಯ ಭಾಗಕ್ಕೆ ತಲೆಯೇ ಸುತ್ತಿಕೊಂಡು ಬಾಲದ ಭಾಗ ಎಣೆಯಾಗುವಾಗ ಹಣೆಗೆ ಹಣೆ. ಹೌದು. ತಾಯಿ ಮಗ ಆದ್ರೆ ಬಾಲ ಮತ್ತು ತಲೆ. ಅಷ್ಟು ಗೊತ್ತುಂಟು ನಿಮಗೆ? ಮತ್ತೆ ನೀನು ಹೇಳಿದ ಮೇಲೆ ಅರ್ಥ ಆಗದಿದ್ದು ನಾನೇನು ಹೆಡ್ಡನು? ಹೌದು, ನನಗೆ ಅರ್ಥ ಆಗೋರ ಹತ್ರ ಮಾತಾಡ್ಲಿಕ್ಕೆ ಹೆಚ್ಚು ಸಂತೋಷ. ನನಗೆ ಸ್ವಲ್ಪ ಹೇಳಿದ್ರೆ ಹೆಚ್ಚು ಅರ್ಥ ಆಗ್ತದೆ. ಹೆಚ್ಚು ಹೇಳಿದ್ರೆ ಅದರಲ್ಲಿ ಎಷ್ಟುಂಟು ಅಷ್ಟನ್ನು ಮಾತ್ರ ಗ್ರಹಿಸಿಕೊಳ್ಳುವ ನಾನು. ಹಾಗಾಗಿ ನಾವು ಹಾರಿ ಹೋಗುವುದನ್ನು ಕಂಡಂತಹ ಅರ್ಜುನ ಒಂದು ಬಾಣ ಪ್ರಯೋಗವನ್ನು ಮಾಡಿದ. ಯಾರಿಗೆ? ನಮಗೆ. ಯಾಕೆ? ಹೊರಗೆ ಹೋಗಬಾರದಲ್ಲ ಜೀವ ಸಹಿತ. ಹಾಗೆ. ಹೌದು.
ಹೊರಗೆ ಅಂದ್ರೆ ಭೂಮಿಯಲ್ಲೇ ಹೊರಗೆ ಹೋಗಬಾರದು ಅಂತಲ್ಲ, ಆ ಕಾಡಿನಿಂದ ಹೊರಗೆ ಹೋಗಬಾರದು. ಬೆಂಕಿಯ ಜ್ವಾಲೆ ಮೇಲಕ್ಕೆ ಏರುತ್ತಿದ್ದರೂ ಅದನ್ನು ಲಕ್ಷಿಸದೆ ನೀವು ಹಾರಿದಿರಿ. ಬದುಕಬೇಕು ಎನ್ನುವಂತ ಆಸೆ, ಒಂದೇ ಆಸೆ. ಏನಾಯ್ತು? ನನ್ನ ತಾಯಿಯ ತಲೆ ತುಂಡಾಯಿತು, ಒಟ್ಟಿಗಿದ್ದ ನನ್ನ ಬಾಲವು ತುಂಡಾಯಿತು. ನನಗೆ ಬಾಲ ಇಲ್ಲ. ಹೌದೇ? ಹೌದೌದು. ಬಾಲ ಹೋಯ್ತು. ಹೋಯ್ತು. ತಾಯಿಯ ಮೇಲೆ ನಿನಗೆ ಇರುವ ಭಕ್ತಿಯೂ ಅಲ್ಲಿಗೆ ನಷ್ಟ ಆಯ್ತು. ಅಲ್ಲಿ ದ್ವೇಷವೂ ಹುಟ್ಟಿತು. ಯಾಕೆ? ಅರ್ಜುನ ಅಲ್ವಾ ಕೊಂದದ್ದು. ಅರ್ಜುನ ಬಿಟ್ಟ ಬಾಣದಿಂದ ಹೇಗಾದ್ರೂ ಮಾಡಿ ಅರ್ಜುನನ್ನು ಕೊಲ್ಲಬೇಕು ಎನ್ನುವ ಛಲದಿಂದ ಅಂದಿಂದ ಇಂದಿನವರೆಗೆ ಕಾದು ಇಷ್ಟರವರೆಗೂ ನಿನಗೆ ಸಮಯ ಸಿಕ್ಕಲಿಲ್ಲ. ಹಾವಿನ ದ್ವೇಷ 12 ವರ್ಷ, ಇದು 100 ವರ್ಷವೂ ಹೆಚ್ಚಾಗಿದೆ ಈಗ. ಯಾಕೆಂದರೆ ಖಾಂಡವನ ದಹನ ಆದ ಮೇಲೆ ಎಷ್ಟು ವರ್ಷಗಳು ಸಂದು. ಹೌದು. ಈವರೆಗೂ ನಿನ್ನ ದ್ವೇಷವನ್ನು ಸಾಧಿಸುವುದಕ್ಕೆ ನಿನಗೆ ಅನುಕೂಲ ಸಿಕ್ಕಲಿಲ್ಲ. ಅರ್ಜುನನ್ನು ಕೊಲ್ಲಬೇಕು ಎನ್ನುವ ಕಾರಣಕ್ಕಾಗಿ ನಿದ್ರೆ ಆಹಾರವನ್ನು ಬಿಟ್ಟು ಕೇವಲ ಉಸಿರಿನಲ್ಲಿಯೇ ಬದುಕಿದವ ನಾನು ಇದುವರೆಗೆ. ಅಲ್ಲ, ನಿಮಗೆ ನಿದ್ರೆ ಆಹಾರ ಎಲ್ಲ ಗಾಳಿಯೇ. ಹೌದು. ಮತ್ತೆ ನೀವು ಉಸಿರು ಬಿಡುವುದು ಯಾಕೆ? ಆದ್ರೂ ಆಹಾರ ತಿಂತೇವೆ ನಾವು. ಅಲ್ಲ, ಏನೋ ಕಪ್ಪೆ ಇತ್ಯಾದಿಗಳು ಸಿಕ್ಕಿದ್ರೆ ತಿಂತೇವೆ. ಅರ್ಜುನ ಮಲಗಿದ್ದಾಗ ಹೋಗಿ ಕಚ್ಚಬಹುದಿತ್ತಲ್ಲ. ಆಗುವುದಿಲ್ಲ. ಯಾಕೆ? ಸೇಡು ತೀರಿಸಿಕೊಳ್ಳುವುದು. ಬಾಲ ಇಲ್ಲ. ಇಲ್ಲ. ಹಾವು ಬಾಲವನ್ನು ಊರಿಯೇ. ಹೌದೌದು. ಬಾಲ ಇಲ್ಲದಿದ್ರೆ ಅಸ್ತಿತ್ವವೇ ಇಲ್ಲ ಹಾವಿಗೆ. ಆದ ಕಾರಣ ನಿನಗೆ ಕಚ್ಚುವುದಕ್ಕಾಗಲಿಲ್ಲ. ಪರಾಕ್ರಮಿ ನೀನು. ಅದಕ್ಕೆ ನೀನು ಪರಾಕ್ರಮಿ. ಈಗ ನಿನ್ನಂತಹ ಪರಾಕ್ರಮಿಯನ್ನು ನಾನು ಇದುವರೆಗೆ ನೋಡಲಿಲ್ಲ. ನೋಡಯ್ಯ, ನೀನು ನನ್ನನ್ನು ಹೊಗಳಿ ಪರಾಕ್ರಮಿ ಅಂತ ಹೇಳಿ ನನಗೆ ಏನೂ ಆಗುವುದು ಬೇಡ. ಆದ್ರೆ ನನಗೆ ಆಗ್ಲಿಕ್ಕೆ ಉಂಟು. ಇದು ನಮ್ಮ ಯಜಮಾನರಿಗೆ ಅಂದ್ರೆ ಕೌರವೇಶ್ವರನಿಗೆ ಗೊತ್ತಾಗಿದೆ ಪರಾಕ್ರಮಿ ಎಂದು. ಸೇನಾಪತಿತ್ವವನ್ನು ಕೊಟ್ಟಿದ್ದಾನೆ. ನನಗೂ ಗೊತ್ತಾಗಿದೆ. ಎಷ್ಟು ಆಶ್ಚರ್ಯ ನೋಡಿ. ಅಲ್ಲ, ನಿನಗೂ ಗೊತ್ತಾಗಿದೆ ನೀನು ಪರಾಕ್ರಮಿ ಅಂತ. ಅಂಥವನಿಗೂ ಗೊತ್ತಾಗಿದೆ, ಇಂಥದ್ದಕ್ಕೂ ಗೊತ್ತಾಗಿದೆ. ಪರಾಕ್ರಮಿ ಎಂದು ಗೊತ್ತಾಗಿ ಏನ್ ಮಾಡಿ? ಗೊತ್ತಾಗಿ ನಿನಗೆ ಗೊತ್ತಿಲ್ಲದ ಹಾಗೆ ನಿನ್ನ ಬತ್ತಳಿಕೆಯಲ್ಲಿ ಬಂದು ಸೇರಿದವನು. ನಿನಗೆ ಗೊತ್ತಾದ್ದು ನನಗೆ ಗೊತ್ತಾಗದ ಹಾಗೆ ಬಂದದ್ದು. ಹೌದು. ನಿನಗೆ ಬೇರೆಲ್ಲೂ ಸ್ಥಳ ಸಿಕ್ಕಲಿಲ್ಲ. ನಿನ್ನಷ್ಟು ಪರಾಕ್ರಮಿಗಳು ಸಿಕ್ಕಲಿಲ್ಲ. ಅರ್ಜುನನ ಮೇಲೆ ನಿನ್ನಷ್ಟು ದ್ವೇಷ ಇರುವವರು ಸಿಕ್ಕಲಿಲ್ಲ. ಪರಾಕ್ರಮಿಗಳಿಗೆ ತಿಳಿಯದಂತೆ ಅಡಗಿರಬೇಕು ಅಂತ ಏನಾದರೂ ನಿಂದು ಪ್ರತಿಜ್ಞೆ ಉಂಟಾ? ಏನಿಲ್ಲ. ಒಟ್ಟು ಅರ್ಜುನನ್ನು ಕೊಲ್ಲಬೇಕು ಎನ್ನುವ ಪ್ರತಿಜ್ಞೆ. ನನಗೆ ಚಟ ಇಲ್ಲ, ಹಠ ಮಾತ್ರ. ಈಗ ಗೊತ್ತಾಗಬಾರದು ಅಂತ ಮೊದಲು ಚಟವೂ ಇತ್ತು ಅಂತ ಕಾಣ್ತದೆ. ಹೌದು, ಅವನನ್ನು ಕೊಲ್ಲಬೇಕು ಅಂತ. ಆಗಲಿ. ಈಗ ನಾನೇನು ಮಾಡಬೇಕು? ಒಮ್ಮೆ ನನ್ನನ್ನು ಈಗ ನಾನು ಪ್ರಯೋಗಿಸಿದೆನೆಂದಾದರೆ, ಅಲ್ಲ ನಿನ್ನನ್ನು ಹೀಗೆ ಪ್ರಯೋಗಿಸುವುದಕ್ಕೋ ನೀನೊಂದು ಬಾಣವನ್ನು ಕಚ್ಚಿಕೊಂಡು ಬಂದಿದ್ಯಲ್ಲ. ಹೌದು ಹೌದು. ಅದು ಯಾವ ಬಾಣ? ಅದೇ ನೀನೀಗ ಬಿಟ್ಟಿಯಲ್ವಾ? ನಾನು ಮೊದಲು ಬಿಟ್ಟಿರುವ ಬಾಣವನ್ನೇ ನೀನು ಕಚ್ಚಿಕೊಂಡು ಬಂದು ನನ್ನನ್ನು ಇನ್ನೊಮ್ಮೆ ಉಪಯೋಗಿಸು. ಈ ಬಾಣದಲ್ಲಿ ನಿನ್ನ ಆವೇಶ ಆಗುತ್ತದೆ. ಹೌದು. ದರ್ಶನ ಪಾತ್ರೆಗಳನ್ನು ನೋಡಿದ್ಯಾ? ಇಲ್ಲ. ಆವೇಶ ಬರುವುದಕ್ಕೆ ಈ ಬಾಣ ಆದೀತು ಅಂತ ಏನಾದರೂ ಕೇಳಿದ್ಯಾ ಅಂತ? ಅಲ್ಲ, ಈ ಬಾಣ ನನಗೆ ಆದೀತು ಅಂತಾಗಿದೆ. ಆದೀತು ಅಂತಾಗಿದೆ. ಹೌದು. ಇದರಲ್ಲಿಯೇ ಇದನ್ನು ನಾನಿನ್ನೊಮ್ಮೆ ಪ್ರವೇಶಿಸಿದಾಗ ಆವೇಶಗೊಂಡ ನೀನು ಅರ್ಜುನನ ಕೊರಳನ್ನು ಕತ್ತರಿಸುವುದಕ್ಕೆ ಶಕ್ತನಾಗುತ್ತೇನೆ. ಇನ್ನೊಮ್ಮೆ ಪ್ರಯೋಗಿಸಬೇಕು. ಏನು ಕೇಳಿ ಕಣ್ಣನು ಕನಲುತ್ತಾ ಎಳದಿ ಹೊಳೆ ನಿನ್ನಯ ಬಲುಗ ಇಂದಿನಲ್ಲಿ ಕಾಳಗದೊಳ್ ಅರಿವತೆಯ ಎಸಗುವನಲ್ಲ. ಹೋಗು 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 ಎಂದೆನುತ ನನ್ನ ಬತ್ತಳಿಕೆ ಎಂದರೆ ಹಾವುಗಳು ವಾಸ ಮಾಡುವ ಹುತ್ತ ಎಂದು ಭಾವಿಸಿದೆಯೇನು? ಮೊದಲಾಗಿ ಹೇಳಬೇಕಾದುದಿಲ್ಲ, ಕೇಳಬೇಕಾದ ಅಗತ್ಯವೂ ಇಲ್ಲ ಎಂದು ತಿಳಿದು ನನ್ನ ಬತ್ತಳಿಕೆಯಲ್ಲೇ ಅಡಗಿದ್ದು ನಾನು ಗುರುಗಳ ಅನುಗ್ರಹದಿಂದ ಲಭಿಸಿದಂತಹ ದಿವ್ಯಾಸ್ತ್ರವನ್ನು ಪ್ರಯೋಗಿಸುವುದಕ್ಕೆ ಸಿದ್ಧನಾದಾಗ ಅದರಲ್ಲಿ ಆವೇಶಗೊಂಡು ವಿರೋಧಿಯಾಗಿರುವ ಅರ್ಜುನನ ಶಿರಚ್ಛೇದನ ಮಾಡ್ತೇನೆ ಎಂದು ಮೊದಲಾದರೂ ಹೇಳುತ್ತಿದ್ದರೆ ನಾನು ಯೋಚಿಸುತ್ತಿದ್ದೆ. ನನ್ನಲ್ಲಿ ಮೊದಲು ಹೇಳದ ನಿವಾಳಿ ಸತ್ಯ ಹೇಳ್ಬೇಕು, ಅನ್ಯರ ಬಲುಹೀನಿ. ಸತ್ಯ ಹೇಳ್ಬೇಕು. ಸ್ವಲ್ಪ ಸುಳ್ಳು ಹೇಳ್ತೀನಿ ಅಲ್ಲ. ಎಲ್ಲಿಯಾದ್ರೂ ನೀನು ಆಗ ಪ್ರಯೋಗಿಸಲ್ಪಟ್ಟ ಬಾಣದಿಂದ ನಾನು ಸೇರಿ ಅರ್ಜುನನ್ನು ಕೊಲ್ತಿದ್ರೆ ನಿನ್ನ ಹತ್ರ ಬರ್ತೇ ಇರಲಿಲ್ಲ. ನಾನು ಗೋವಿಂದ ಅಂತೇಳಿ ಆ ಕಡೆ ಹೋಗ್ತೇನೆ. ಈಗ
ನಾನು ಮೊದಲೇ ಎತ್ತಿ ಪ್ರಯೋಗಿಸಿದ ಬಾಣದಲ್ಲಿ ಆವೇಶಗೊಂಡ ನೀನು. ಹೌದು. ಅರ್ಜುನನ ಕೊರಳರಿಯುತ್ತಿದ್ದರೆ ಅಶ್ವಸೇನ ಕೊಂದ ಅಂತ ಆಗ್ತಿತ್ತು, ಅಲ್ಲ ನಾನು ಕೊಂದೆ ಅಂತ? ನೀನೇ ಅದೇ ನಾನು ಸುದ್ದಿಯೇ ಇಲ್ಲ, ನಾನು ಎಲ್ಲಿಯೋ ಹೋಗಿ ಆಗ್ತಿಪ್ಪ. ಈಗ ಎಲ್ಲೇ ಹೋಗು ನೀನು, ಅವನನ್ನು ಕೊಂದದ್ದು ಯಾರು ಅಂತ ನಿನ್ನ ಅಂತ ಸಾಕ್ಷಿಗೆ ನಾನು ನೀನೇ ಕೊಂದದ್ದು ಅಂತ ಆಗ್ತಿತ್ತು. ನನ್ನ ಅಂತ ಸಾಕ್ಷಿ. ಇದು ಕರ್ಣಾರ್ಜುನ ಕಾಳಗ, ಅಶ್ವಸೇನ ವಿಜಯ ಅಲ್ಲ. ಅದು ಗೊತ್ತಾಗೋದಿಲ್ಲ ನಿನಗೆ. ಅಶ್ವಸೇನ ಮಹಾತ್ಮೆಯೂ ಅಲ್ಲ. ನಾನು ಯಾರತ್ರ ಹೇಳುವುದಿಲ್ಲ. ನಾವು ಹೇಳದೇ ಇದ್ದರೂ ನಿನಗೆ ಗೊತ್ತಾಗ್ತದಲ್ಲ. ನನಗೆ ಗೊತ್ತಾಗ್ತದೆ ಅಂತ ನಿನಗೆ ಗೊತ್ತಾಗ್ಬೇಕಲ್ಲ. ನಾನು ಅರ್ಜುನನ ಬದ್ಧ ವಿರೋಧಿಯಾಗಿ ಅವನನ್ನು ಕೊಲ್ಲಬೇಕೆಂದು ನಿಶ್ಚಯಿಸಿದವ. ನನ್ನ ಜೊತೆಗೆ ಪಾಲು ಪಡೆದುಕೊಳ್ಳುವುದಕ್ಕೆ ನೀನು ಏನಿಲ್ಲ, ನಾನು ಏನೂ ಬಂಡವಾಳ ಹಾಕದೆ ಪಾಲು ಪಂಚಾಯಿತಿಯ ಮಾಡಿಕೊಂಡು ವ್ಯವಹಾರ ನಡೆಸೋಣ, ವ್ಯಾಪಾರ ನಡೆಸುವುದೋಣ ಎಂದು ಬಂದ ಮೂರ್ಖ ನಿವಾಳಿ ಹನ್ನೆರ ಬರುಹಿನಿಂದ ಅರಿವಧೆಯನ್ನು ನಾನೆಸಗುವನಲ್ಲ. ತೊಳಗತ್ತ ಅಂಗಾಧಿಪತಿ ಸ್ವಲ್ಪ ತಡೆ. ಬೇಳಲ ನುಡಿಗೊಳಿದು ಶಲ್ಯನು ಕೀಳು ಮಾಡದಿರ ಕಟ ಬಾಣವ ಮೇಳವಿಸಿನಿ ತೋಡುವುದೆನಲು ಮೇಳವಿಸಿನಿ ತೊಡುವುದೆನಲು ರವಿಜ ನಿಂತಂದ ಕರ್ಣ, ಇದೊಂದು ಯೋಗ ಅಂತ ನೀನು ಭಾವಿಸಬೇಕಾಗಿತ್ತು. ಯಾಕೆಂದ್ರೆ ಒಮ್ಮೆ ಬಿಟ್ಟ ಬಾಣ ಮತ್ತೊಮ್ಮೆ ಬರುವುದು ಇತಿಹಾಸದಲ್ಲೇ ಇಲ್ಲದಂತಹ ಒಂದು ಕ್ರಮ ಅದು. ಅದರಲ್ಲೂ ಈ ಕಾಲಕ್ಕೆ ಈ ಕುರುಕ್ಷೇತ್ರದ ಯುದ್ಧಾಂಗಣದಲ್ಲಿ ಯಾರಿಗೂ ಬಿಟ್ಟ ಅಸ್ತ್ರ ಮತ್ತೆ ಬಂದದ್ದಿಲ್ಲ. ಇಲ್ಲ. ಈಗ ಅಸ್ತ್ರದಲ್ಲಿ ಆವೇಶವಾದಂತಹ ಸರ್ಪ ಅಶ್ವಸೇನ ಬಂದು ನನ್ನನ್ನು ಇನ್ನೊಮ್ಮೆ ಪ್ರಯೋಗ ಮಾಡು ಅಂತ ಹೇಳುವಾಗ ನೀನು ಕೀಳ್ಮೆಯಿಂದ ನೈತ್ಯ ಭಾವನೆಯಿಂದ ಹೋಗ ನಡೆ ಅಂತ ಅಬ್ಬರಿಸ್ತಾ ಇದ್ದೀಯಲ್ಲ. ಯಾಕೆ ಹೀಗೆ ಉದ್ದಟತನ ತೋರಿಸ್ತಿ? ಈ ಕಾಲದಲ್ಲಿ ನೀನು ಅಂತಹ ಒಂದು ಶಕ್ತಿಯನ್ನು ಯಾಕೆ ಪ್ರಯೋಗಿಸುವುದಕ್ಕೆ ಮನಸ್ಸು ಮಾಡಬಾರದು? ಯಾಕೆಂದ್ರೆ ನಾನು ಕೆಲವೊಂದು ವಿಷಯವನ್ನು ಇಲ್ಲಿ ಅಳವಡಿಸಿ ನಿನಗೆ ಹೇಳಬೇಕಾಗ್ತದೆ. ನಮ್ಮ ಈ ಕುರುಕ್ಷೇತ್ರ ಯುದ್ಧಾಂಗಣದಲ್ಲಿ ಈ ಹಿಂದೆ ನಡೆದ ಎಷ್ಟೋ ಘಟನೆಗಳು ಇದಕ್ಕೆ ಪೂರಕವಾಗಿ ಸಾಕ್ಷಿಯಾಗಿ ಬಂದಿವೆ. ಒಬ್ಬ ಶ್ರುತಾಯುಧ ಅಂತ ಇದ್ದ ಗೊತ್ತಾ ನಿನಗೆ? ಆ ಶ್ರುತಾಯುಧ ತನ್ನಲ್ಲಿದ್ದಂತಹ ಗದೆಯನ್ನು ಯುಕ್ತಾಯುಕ್ತ ವಿವೇಚನೆ ಇಲ್ಲದೆ ಹೊಡೆದ. ನಾನಾಗಲೇ ನಿನಗೆ ಹೇಳಿದೆ ಗುರಿ ಬದಲಿಸು ಅಂತ. ಅವನು ಮಾಡಿದ್ದದನ್ನೇ ಅವ ಯಾರ ಮೇಲೆ ಪ್ರಯೋಗ ಮಾಡಬೇಕಾಗಿತ್ತೋ ಅದನ್ನು ಯುಕ್ತವಾಗಿ ಯೋಚಿಸದೆ ಅರ್ಜುನನ ಮೇಲೆ ಪ್ರಯೋಗ ಮಾಡುವುದನ್ನು ಕೃಷ್ಣನ ಮೇಲೆ ಮಾಡಿದ. ನಿರಾಯುಧನ ಮೇಲೆ ಪ್ರಯೋಗ ಮಾಡಿದರೆ ಆ ಗದೆ ಮತ್ತೆ ಅವನನ್ನೇ ಕೊಲ್ತದೆ ಎಂಬುದು ಅವನ ತಾಯಿಗಿದ್ದ ಅನುಗ್ರಹ ವರುಣನಿಂದ. ಅವನ ತಾಯಿ ಪರ್ಣಾಶ ಎಂಬುವಳು ವರುಣನಿಂದ ಪಡೆದಂತಹ ಶಕ್ತಿ ಅದು. ಯುಕ್ತಾಯುಕ್ತ ವಿವೇಚನೆ ಇಲ್ಲದೆ ಹೊಡೆದದ್ದರಿಂದ ಆ ಗದೆ ಮತ್ತೆ ಬಂದು ಅವನನ್ನೇ ಕೊಂದಿತ್ತು. ಇದು ನಮ್ಮ ಯುದ್ಧ ಕ್ಷೇತ್ರದಲ್ಲಿ ನಿನ್ನೆ ಮೊನ್ನೆಯಲ್ಲಿ ನಡೆದಂತಹ ಘಟನೆ. ನೀನು ಯುಕ್ತಾಯುಕ್ತ ವಿವೇಚನೆ ಇಲ್ಲದೆ ಹೊಡೆದೆ ಬಾಣವನ್ನು. ಹೇಳಿದೆ ನಾನು ನಿನಗೆ, ಅದು ಉನ್ಮುಖಿಯಾಗಿ ಹೊಡೆಯುತ್ತಾ ಇದ್ದಿ ಅಲ್ಲ, ಅಭಿಮುಖಿಯಾಗಿ ಹೊಡಿ ಎದೆಗೆ. ಅದನ್ನು ನೀನು ಕೇಳಲಿಲ್ಲ. ಒಮ್ಮೆ ಒಂದು ನಿರ್ಣಯ ಮಾಡಿದರೆ ನಾನು ಬದಲಾಯಿಸುವುದಿಲ್ಲ ಅಂತ ಹೇಳಿದೆ. ಅದು ಯುದ್ಧ ಕ್ಷೇತ್ರದಲ್ಲಿ ಹಾಗಾಗುವುದಿಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕೆಂದ್ರೆ ಯುದ್ಧ ಕ್ಷೇತ್ರದಲ್ಲಿ ಗುರಿಯನ್ನಿಡುವಾಗ ಉನ್ಮುಖಿ, ಅಭಿಮುಖಿ, ಯಮಕಾಕ್ರಾಂತ, ಮಂದ, ಕೃಷ್ಟ ಇತ್ಯಾದಿ ಅನೇಕ ಗುರಿಗಳಿವೆ, ಗತಿಗಳಿವೆ. ಈ ಗತಿಗಳಲ್ಲಿ ಪ್ರಯೋಗ ಮಾಡುವಾಗ ತಿರ್ಯಕ್ ಗತಿಯಿಂದ ಪ್ರಯೋಗ ಮಾಡಿದರೆ ಆ ಕಾಲಕ್ಕೆ ಅದು ಆಗಲೇ ಹೋಗಿ ಅಲ್ಲಿಯೇ ಹೊಡಿಬೇಕು ಎಂಬ ನಿರ್ಣಯ ಏನೂ ಇಲ್ಲ. ಅದು ಬೇರೆ ಭಾಗದಿಂದ ಹೋಗಿ ಹೊಡಿಬಹುದು. ಯಮಕಾಕ್ರಾಂತ ಎಂಬ ಇನ್ನೊಂದು ಗತಿ ಇದೆ, ಒಂದು ಗುರಿ ಇದೆ. ಅದಲ್ಲಿ ಒಮ್ಮೆ ಹೊಡೆದರೆ ಆ ಬಾಣ ಮತ್ತೆ ಮತ್ತೆ ಹೋಗಿ ವೈರಿಯನ್ನು ಕೊಲ್ಲಬಹುದು. ಮಂದ ಎಂಬ ಮತ್ತೊಂದು ಗತಿ ಇದೆ, ಅದು ವಿರೋಧಿಯ ಚರ್ಮವನ್ನೇ ಸುಲಿಯಬಹುದು. ಆದ್ದರಿಂದ ಒಂದು ಗುರಿ ಇಟ್ಟದ್ದನ್ನು ನಾನು ಬದಲಾಯಿಸುವುದಿಲ್ಲ ಅಂತ ಹೇಳೋದು ಈ ಯುದ್ಧ ತಂತ್ರಕ್ಕೆ, ಗುರಿಯ ತಂತ್ರಕ್ಕೆ ಸರಿಯಾಗುವುದಿಲ್ಲ ಅಂತ ನಾನು ನಿನಗೆ ಹೇಳಿದೆ. ನೀನು ಅದನ್ನು ಕೇಳೋದಿಲ್ಲ. ಜೊತೆಗೆ ಈಗ ಧನುರ್ವೇದದ ಅಂಗಗಳನ್ನಾದರೂ ನಾವು ನೋಡಬೇಕು. ಅಲ್ಲಿ ಆದರೂ ಹೀಗೆ ನಾವು ಆದಾನ ಮಾಡ್ತೇವೆ, ಬತ್ತಳಿಕೆಯಿಂದ ಸಂಧಾನ ಮಾಡ್ತೇವೆ. ಈ ಸಂಧಾನ ಮಾಡಿ ಮೋಕ್ಷಣ ಮಾಡುವ ಮೊದಲು, ಪ್ರಯೋಗ ಮಾಡುವ ಮೊದಲು ಏನಾದರೂ ಆ ಭಾಗದಿಂದ ಅದಕ್ಕೆ ವಿರೋಧ ಅಥವಾ ತನ್ನ ಶಕ್ತಿ ಬಾಣಕ್ಕೆ ಸಾಕಾಗಲಿಲ್ಲ ಅಂತ ಆದರೆ ಅದನ್ನು ವಿನಿವರ್ತನೆ ಮಾಡ್ಲಿಕ್ಕಾಗ್ತದೆ, ಸುಮ್ಮನೆ ಇಡ್ಲಿಕ್ಕಾಗ್ತದೆ, ಬೇರೆ ಪ್ರಯೋಗ ಮಾಡ್ಲಿಕ್ಕಾಗ್ತದೆ. ಇದೆಲ್ಲ ಒಬ್ಬ ವೀರಾದಿ ವೀರನಾದವನು ಆಲೋಚಿಸಿ ಆಯಾಯ ಸನ್ನಿವೇಶಕ್ಕೆ ತಕ್ಕುದಾಗಿ ಮಾಡಬೇಕಾದ್ದು. ನೀನು ಒಪ್ಪಲಿಲ್ಲ. ನಾನು ಹೇಳಿದಲ್ಲಿಗೆ ಬಂತು ನೋಡು.
ನೀನು ಈ ಶಕ್ತಿಯನ್ನು ದುರುಪಯೋಗ ಮಾಡಬೇಡ, ಇದನ್ನು ಸದುಪಯೋಗ ಮಾಡಿಕೋ ಅಂತ ನಾನು ಹೇಳಿದ್ರೂ ಕೇಳದೆ ಒಂದೇ ಗುರಿ ಅಂತ ಹೇಳಿ ಹೊಡೆದೆ. ಆಗ ಈಗ ಗೊತ್ತಾಯ್ತು ನಾನು ಹೇಳಿದ್ದು ಸರಿ ಅಂತ. ಈಗ ಅದು ಮತ್ತೆ ಬಂದು ನಿನ್ನನ್ನು ಯಾಚಿಸ್ತಾ ಇದೆ. ಈಗ ಹೇಳ್ತೀನಿ, ನೀನು ನಿನ್ನ ಶಕ್ತಿಯಿಂದ ನಾನು ಅರಿವಧೇಯ ಮಾಡುವವನಲ್ಲ. ಅದೆಲ್ಲ ಬೇಕೋ ನಮಗೆ? ಈಗ ನನ್ನ ಶಕ್ತಿ ನಿನಗಿಲ್ವೋ? ನಿನ್ನಿಂದಲೇ ಪೂರ್ತಿ ಆಗದಿದ್ದಕ್ಕಲ್ಲೋ ನನ್ನನ್ನು ನೀನು ಕೇಳಿದ್ದು. ಹಾಗಾದ್ರೆ ಯುದ್ಧ ಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮ ನಾವು ಮಾಡುವಾಗ ಸಂಘಟನಾತ್ಮಕವಾಗಿ ನಾವು ಕೆಲವೊಮ್ಮೆ ವರ್ತಿಸಬೇಕಾಗ್ತದೆ. ಈಗ ನಾವು ಮೊದಲಿನ ಕಥೆಯನ್ನೇ ನೋಡಬಹುದಲ್ಲ. ಆ ದ್ರೋಣಾಚಾರ್ಯರು ಸೇನಾಪತಿಯಾಗಿದ್ದಾಗ ನಿನ್ನಲ್ಲೇ ಹೇಳಿದ್ದಲ್ವಾ, ಚಾಪವೀತನ ಕೈಯೊಳಿರಲು ಆ ಅಭಿಮನ್ಯು ಎಂದಿನವರೆಗೆ ಕೈಯಲ್ಲಿ ಚಾಪವನ್ನು ಹಿಡಿದಿರ್ತಾನೋ ಅಂದಿನವರೆಗೆ ನಮಗೆ ಜಯ ಬರುವುದಿಲ್ಲ. ಕರ್ಣ, ಆ ಕೈಯಲ್ಲಿರುವ ಚಾಪವನ್ನು ಮುಕ್ಕಡಿಗೈಯುವಂತಹ ಶಕ್ತಿ ಇದ್ದವನು ಯಾರಾದರೂ ನಮ್ಮಲ್ಲಿ ಪ್ರಯತ್ನ ಪಟ್ರೆ ಆ ಕಾಲಕ್ಕೆ ಆದೀತು, ಹೋಗು ಪ್ರಯತ್ನ ಪಡು ಅಂತ ಹೇಳಿದ್ರು ಅವರು. ಆ ಕಾಲಕ್ಕೆ ಅದು ಸರಿ ಅಂತ ಅನ್ನಿಸಲ್ಪಟ್ಟಿತ್ತು. ಆಕ್ಷೇಪ ಬಹಳಷ್ಟು ಉಂಟು ಈಗಲೂ ಕೂಡ. ನೀನು ಅದನ್ನು ಮಾಡಿದೆ, ನಿನ್ನ ಮೇಲೆ ಆಕ್ಷೇಪ ಅಲ್ಲ ನನ್ನದದು. ನೀನು ಮಾಡಿದೆ. ಯಾಕೆ ಮಾಡಿದೆ? ನೀನು ಆಕ್ಷೇಪಿಸಿ ಮಾಡಿದೆ, ನೀನು ಆಕ್ಷೇಪಿಸಿದ್ದಿ, ಅದು ನನಗೆ ಗೊತ್ತುಂಟು. ಇದು ಸರಿಯೋ ಅಂತ ಕೇಳಿದ್ದಿ, ನೀನು ಕೇಳಿದ್ರೂ ಮಾಡಿದ್ದಿ. ಯಾಕೆ ಮಾಡಿದೆ? ನಮ್ಮದೊಂದು ಸಂಘಟನೆ, ಕೌರವನಿಗೆ ಜಯ ಕೊಡಿಸಬೇಕೆಂಬ ಹಠಮಾರಿತನ ನಮ್ಮದು. ಹಾಗೆಲ್ಲ ಇರುವಾಗ ನಾವೊಂದು ಸಂಘಟನಾತ್ಮಕವಾಗಿ ಜಯವನ್ನು ಒಲಿಸುವುದಕ್ಕೆ ಪ್ರಯತ್ನ ಪಡ್ತಾ ಇರುವಾಗ ನೀನು ಈ ಸರ್ಪವನ್ನು ನಾನು ಪ್ರಯೋಗ ಮಾಡೋದಿಲ್ಲ. ನೋಡು, ಅದು ಬಂದದ್ದೇ ವಿಶೇಷ. ಈಗ ಬಂದು ನಿನ್ನಲ್ಲಿ ಬೇಡುತ್ತಾ ಉಂಟು ನನ್ನನ್ನು ಮತ್ತೆ ಪ್ರಯೋಗ ಮಾಡು ಅಂತ. ಮತ್ತೆ ಪ್ರಯೋಗ ಮಾಡೋದಕ್ಕೆ ಅದಕ್ಕೆ ಸ್ವತಃ ಹೋಗುವುದಕ್ಕೆ ಶಕ್ತಿ ಇಲ್ಲ. ನೋಡೋದು ಸಾಯ್ತಾ ಇದ್ದಿದ್ರೆ ಸಾಯಲಿಲ್ಲ, ಅದುವೇ ನಿನ್ನ ಯೋಗ. ಅದಲ್ಲವಾದರೆ ಯಾಕೆ ಕೃಷ್ಣ ಹೇಳಲಿಲ್ಲ ಅದನ್ನು ತುಂಡು ಮಾಡು ಅಂತ? ಹೇಳ್ಬೋದಿತ್ತಲ್ಲ ಅರ್ಜುನಲ್ಲಿ. ಹೇಳಲೇ ಇಲ್ಲ ಅವ. ಹೇಳೋದಕ್ಕೆ ತುಂಡ ಆಗುವುದಿಲ್ಲ. ಅದು ಕಾರಣ ನಿನ್ನ ದಿವ್ಯ ಶಕ್ತಿ ಅದರ ಒಟ್ಟಿಗುಂಟು. ಇದು ಏಕಘಾತಿನಿಯಾದ ದಿವ್ಯ ಶಕ್ತಿಯಾಗಿತ್ತು. ಆ ನಿನ್ನ ದಿವ್ಯ ಅಸ್ತ್ರಕ್ಕೆ ಕಡಿಯಲ್ಪಡುವಂತ ಯೋಗವೇ ಇಲ್ಲ. ಇದರಲ್ಲಿ ಆವೇಶಗೊಂಡ ಸರ್ಪ ಈಗ ಬಂದು ಹೇಳ್ತದೆ, ಈಗ ಇನ್ನೊಮ್ಮೆ ಪ್ರಯೋಗ ಮಾಡು, ನಾನು ಸೇರಿಕೊಳ್ತೇನೆ ಅಂತ ಹೇಳ್ತದೆ. ಇಷ್ಟೆಲ್ಲ ಇರುವಾಗ ನೀನ್ ಯಾಕೆ ಹಠಮಾರಿತನ ಮಾಡ್ತಿ? ಪ್ರಯೋಗ ಮಾಡು, ಈ ಬಿಟ್ಟ ಬಾಣವನ್ನು ಮತ್ತೆ ಉಪಯೋಗ ಮಾಡು. ಭೂಪತಿಗಳೇ, ಅಶ್ವಸೇನನಿಂದ ಅರ್ಜುನನನ್ನು ಕೊಲ್ಲಲಾಗುವುದಿಲ್ಲ ಸ್ಪಷ್ಟವಾಗಿಯೇ ಹೇಳಿದ್ದಾನೆ. ಅವನಿಗೆ ನನ್ನ ನೆರವು ಬೇಕು. ಇಲ್ಲವಾದರೆ ಅಶ್ವಸೇನ ಏನೂ ಮಾಡಲಾರ. ಸರಿತಾನೆ? ಹೌದಪ್ಪ. ಅಶ್ವಸೇನನಿಗೆ ಅರ್ಜುನನನ್ನು ಏನೂ ಮಾಡುವುದಕ್ಕಾಗುವುದಿಲ್ಲ. ಇನ್ನೊಮ್ಮೆ ಬಿಟ್ಟು ಅವ ಏನು ಮಾಡ್ತಾನೆ? ಏನೂ ಮಾಡುವುದಿಲ್ಲ. ನಿನ್ನ ನೆರವು ಇದ್ರೆ, ನನ್ನ ಸಹಾಯ ಇದ್ದರೆ ಬೇಕು. ಇದ್ದರೆ ಮಾತ್ರ. ಅದು ಯಾವುದೋ ಅಲ್ಲ, ಮೊದಲಿನ ಬಾಣದ್ದೇ ಆಗಬೇಕು ಸಹಾಯ. ಇಲ್ಲವಾದರೆ ಇನ್ನೊಂದು ಬಾಣವನ್ನು ತೆಗೆದು ಉಪಯೋಗಿಸು, ಅದರಲ್ಲಿ ಆವೇಶಗೊಳ್ತೇನೆ ಅಂತಾದರೂ ಹೇಳ್ತಿದ್ದ. ತೊಟ್ಟ ಬಾಣವನ್ನು ಮತ್ತೊಮ್ಮೆ ತೊಡಬೇಕು. ಗುರುಗಳೇ, ಏನು ಹೀಗಾಗಬೇಕು ಎಂದು ನಾನು ಕೇಳಿಕೊಂಡಾಗ ಅನುಗ್ರಹ ಮಾಡಿದ್ದು. ಮಾತ್ರೇಶ್ವರನ ಸಾರಥ್ಯದಿಂದ ನೀನು ವಿಜೃಂಭಿಸು. ಸುಯೋಧನಲ್ಲಿ ನಿನ್ನೇ ಹೇಳಿದ್ದೆ ನಾನು. ಇಲ್ಲವಾದರೆ ಭೂಪತಿಗಳಾದ ನಿಮ್ಮ ಸಾರಥ್ಯದ ಅಗತ್ಯವಾದರೂ ನನಗೆ ಏನಿತ್ತು? ಏನೂ ಇಲ್ಲ. ಆದ್ದರಿಂದ ಇಂದು ಈ ಮಹಾರಥಿಯಾದಂತಹ ಕರ್ಣನ ಸಾರಥಿಯಾಗಿ ನನ್ನ ಒಂದು ಅಂಗವಾಗಿ ಬಂದಿರುವಂತಹ ನಿಮ್ಮ ಸಹಾಯ ನನಗೆ ಇದ್ದೇ ಇದೆ ಎಂಬ ಭರವಸೆ ಈಗಲೂ ಉಂಟು. ಹಾಗಾದ್ರೆ ನನ್ನ ಈ ನನ್ನ ಬೇಕಾಗಿಲ್ಲ. എന്നോളൂ ಬಿಡು ಮಾತ್ರ ಬದಿನಿ എന്നോളൂ ನುಡಿಯುವುದನುಚಿತವೇ ಬಿಡದೊಮ್ಮೆಗೆ ಬಿಟ್ಟಾಸ್ರವ ಮರಳಿದು ತೊಡುವೆನೆ ಸಮರದಲ್ಲಿ. ಒಮ್ಮೆ ಉಪಯೋಗಿಸಲ್ಪಟ್ಟಂತಹ ಬಾಣ ಮರಳಿ ಬಂದು ಈವರೆಗೆ ಕೇಳಿರುವುದಿಲ್ಲ. ಆದ್ದರಿಂದಲೇ ಅಶ್ವಸೇನನ್ನು ಹಾಗೆಯೇ ಹೋಗುವುದಕ್ಕೆ ಬಿಡಿರಿ. ಇನ್ನು ಹೀಗಾಡುವುದನ್ನು ಬಿಡಿರಿ. ಶ್ರೀರಾಮಚಂದ್ರನಿಂದ ಉಪಯೋಗಿಸಲ್ಪಟ್ಟಂತಹ ಸಜೀವ ಶರಗಳು ವೈರಿಗಳನ್ನು ನಿಗ್ರಹಿಸಿ ಸಮುದ್ರ ಸ್ನಾನವನ್ನು ಮಾಡಿ ಬತ್ತಳಿಕೆಯನ್ನು ಸೇರುತ್ತಿದ್ದುವಂತೆ ರಾಮಚಂದ್ರನ ಎತ್ತರಕ್ಕೆ ಏರಿದವನೇನೂ ನಾನಲ್ಲ. ಈ ಪ್ರಕೃತಿ ವಿಕೃತಿ ಸ್ವರೂಪವನ್ನು ಹೊಂದಲಿ, ಆಕಾಶ ಕುಸಿಯಲಿ, ಪಾತಾಳ ಮೇಲೆ ಬರಲಿ, ತೊಟ್ಟ ಎಂಬ ತೊಡೆನೆಂಬ ಬಿರುದು ನನಗೆ
ಆದುದರಿಂದ ಈ ಅಶ್ವತೆಯನ್ನು ತೊಲಗಿಸಿದ್ದೇನೆ. ಏನು ಮಾತಾಡಿಯೂ ಫಲ ಇಲ್ಲ. ಹಲವಿದೇತಕ್ಕೆ ರಣದಿ ನದಿಸುತ್ತ ಹುಲುಷಿ ಕಂಡಿಯ ನೆವದೊಳೊರಗಿದ ನದಿಸುತ್ತ ಹುಲುಷಿ ಕಂಡಿಯ ನೆವದೊಳೊರಗಿದ ಕಲಶ ಸಂಭವ ತನುವ ನೀಗಿದ ಸುತ ನಿಮಿತ್ತದಲ್ಲಿ ಅಲಗು ಮರಳಿದೆ ಹೂಡೆ ಎಂಬ ಚಲಕಣ ನಿನಗೆ ಕೌರವ ತಿಲಕ ಮೂವರ ನಂಬಿ ಕೆಟ್ಟ ಕೌರವ ತಿಲಕ ಮೂವರ ನಂಬಿ ಕೆಟ್ಟ ಎನ್ನುತ್ತ ಕತಿ ತಳೆದ ಹಲವಿದೇತಕ್ಕೆ ರಣದಿ ಕರ್ಣ, ಸುಯೋಧನ ನಿನ್ನನ್ನು ಸಾಕಿದ್ದು ನಿನ್ನಿಂದಾಗಿ ಈ ಹಸ್ತಿನಾವತಿಯ ಸಾರ್ವಭೌಮತ್ವ ನಿನಗೆ ಬರ್ತದೆ ಎಂಬ ನಿರ್ಣಯದಿಂದ. ಅಲ್ಲವಾದರೆ ನಮ್ಮ ಪಕ್ಷದಲ್ಲಿದ್ದಂತಹ ಭೀಷ್ಮರೋ, ದ್ರೋಣರೋ, ಅಶ್ವತ್ಥಾಮರೋ, ಕೃಪರೋ ಇವರೆಲ್ಲ ಅಸಾಧಾರಣ ಹೋರಾಟಗಾರರು ಅಂತ ಅವನಿಗೆ ಗೊತ್ತಿದ್ರೂ ಅವನು ಪರಿಪೂರ್ಣವಾಗಿ ನಂಬಿರಲಿಲ್ಲ. ನಂಬಿದ್ರೂ ಕೂಡ ಅವರು ಹೋರಾಟ ಮಾಡ್ತಾರೆ ಅಂತ ಆದರೂ ಕೂಡ ಅವರು ಒಂದೊಂದು ನಿರ್ಣಯವಾದಂತಹ ಪ್ರತಿಜ್ಞೆಗೆ ಕಟ್ಟು ಬಿದ್ದಿದ್ದಾರೆ ಎಂಬುದು ಅವನಿಗೆ ಗೊತ್ತಿತ್ತು. ಭೀಷ್ಮರು ಸೇನಾಧಿಪತಿಗಳಾಗಿ ಹೇಳಿದಂತೆ ವ್ಯವಹರಿಸಲಿಲ್ವೇ? ಮಾಡಿದ್ದಾರೆ. ಪ್ರತಿದಿನ 10,000 ಸೇನೆಯನ್ನು ಮರ್ದನ ಮಾಡ್ತೇನೆ. ಅವರಲ್ಲಿ ಒಂದು ಪರಾನೀಕ ವಿನಾಶಿನಿಯಾದ ಶಕ್ತಿ ಇತ್ತು, ಗುರುಗಳು ಕೊಟ್ಟದ್ದು. ಆ ಶಕ್ತಿಯಿಂದ ಅವರು ಮಾಡ್ತಾ ಇದ್ರು. ಆದರೆ ಅವರು ಪ್ರಾರಂಭಕ್ಕೆ ಹೇಳಿದ್ರು, ಆ ಭಾಗದಿಂದ ಶಿಖಂಡಿ ಅಂತ ಒಬ್ಬ ಬಂದ್ರೆ ನಾನು ಯುದ್ಧ ಮಾಡೋದಿಲ್ಲ. ಅದನ್ನೇ ನೆವವಾಗಿಟ್ಟು ಭೀಷ್ಮರು ಶಸ್ತ್ರ ಸನ್ಯಾಸ ಮಾಡಿದ ಹಾಗೆ ಮಾಡಿದ್ರು. ಅದು ಅವರ ಸ್ವಂತಿಗೆ ನಾವೇನು ಹೇಳುವಾಗಿಲ್ಲ, ಯುದ್ಧ ಮಾಡುವಂತಹ ಪ್ರಸಕ್ತಿಯೇ ಇಲ್ಲ ಎಂಬುದಕ್ಕೆ ಇತಿಹಾಸವನ್ನೇ ಹೇಳಿಬಿಟ್ರಂತೆ. ಯಾರೋ ಒಬ್ಬಾಕೆ ಅಂಬೆಯ ಪ್ರಕರಣವನ್ನು ಹೇಳಿ ಹೆಣ್ಣಾಗಿ ಹುಟ್ಟಿ ಗಂಡಾದವನಲ್ಲಿ ಹೋರಾಡುವುದಿಲ್ಲ. ಸುಯೋಧನನು ಈ ವಿಚಾರವನ್ನು ತಿಳಿದು ಭೀಷ್ಮರ ಎದುರಿಗೆ ಶಿಖಂಡಿ ಬರದಂತೆ ನೋಡಿಕೊಳ್ಳಿರಿ ಎಲ್ಲರಲ್ಲಿಯೂ ಹೇಳಿರ್ಲಿಲ್ವೇ? ಅಷ್ಟು ಮಾತ್ರ ಅಲ್ಲ, ಅವರು ಹೇಳ್ತಿದ್ರಂತೆ, ಅವ ಹರಳುಕಾಯಿಯ ಗಿಡದ ಧ್ವಜವುಳ್ಳವ, ಅವನಲ್ಲಿ ನಾನು ಹೋರಾಡಲಿಕ್ಕಿಲ್ಲ, ಯಾಕೆಂದ್ರೆ ಅದಷ್ಟು ಒಂದು ನಿಷಿದ್ಧ ವಸ್ತು. ಅಂಥದ್ದನ್ನು ತನ್ನ ಧ್ವಜವಾಗಿಟ್ಟುಕೊಂಡವನಲ್ಲಿ ನಾನು ಹೋರಾಡ್ತೇನ? ಅದರ ಅರ್ಥ ಇಷ್ಟೇ, ಒಳ ಅರ್ಥ. ಅವನು ನನಗೆ ಸರಿಸಾಟಿ ಅಲ್ಲ, ಅವನೊಂದು ಹೆಣ್ಣಿನ ಹಾಗಿದ್ದವ ಎಂಬ ಅರ್ಥವನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಅವರು ಹೇಳಿದ್ದಾರೆ ಮೊದಲೇ, ಇರಲಿ, ಅದೊಂದು ನೆವ ಇತ್ತು. ದ್ರೋಣಾಚಾರ್ಯರು ಅವರದು ಅಪ್ರಿಯ ವಾಕ್ಯವನ್ನು ಕೇಳಿದಾಗ ನಾನು ಶಸ್ತ್ರ ಸನ್ಯಾಸ ಮಾಡ್ತೇನೆ ಎಂಬುದು ಸಾಧಾರಣವಾಗಿ ಎಲ್ಲರಿಗೂ ಗೊತ್ತಿತ್ತು. ಈ ಅಪ್ರಿಯ ವಾಕ್ಯವನ್ನು ಹೇಳಿಸುವುದಕ್ಕೆ ವಿರೋಧ ಪಕ್ಷದವರು ಬೇಕಾದಷ್ಟು ಪ್ರಯತ್ನ ಪಟ್ಟರು. ಯಾರಿಗೆ ಯಾವುದು ಅಪ್ರಿಯ ಅಂತ ಗೊತ್ತಾಗುವುದು ಹೇಗೆ ನಮಗೆ? ಆದರೆ ಅವರಿಗೆ ಅವರ ಮಗ ಸತ್ತ ವಾರ್ತೆ ಅಪ್ರಿಯ, ಇದು ಗೊತ್ತಿತ್ತು ಕೃಷ್ಣನಿಗೆ. ಆದ್ದರಿಂದ ಕೃಷ್ಣನೇ ಧರ್ಮರಾಯನ ಮೂಲಕ ಹೇಳಿಸುವುದಕ್ಕೆ ಬೇಕಾದ ಸನ್ನಿವೇಶವನ್ನು ನಿರ್ಮಾಣ ಮಾಡಿದ. ಅಶ್ವತ್ಥಾಮ ಎಂಬ ಕುದುರೆ ಸತ್ತಿತು, ಹೇಳಿದ್ದು ಹಾಗೆ. ಆದರೆ ಹೇಳುವಾಗ ಕುದುರೆ ಎಂಬ ಶಬ್ದವನ್ನು ಸ್ವಲ್ಪ ಮೆಲ್ಲಗೆ ಹೇಳಿದ. ಕೆಲವರು ಶಂಖ ಊದಿದ, ಇನ್ನೊಂದು ಮತ್ತೊಂದು ಹೇಳ್ತಾರೆ. ಎಂಥದ್ದೂ ಇರಲಿ, ಅಂತೂ ಮಿಕ್ಕವರಿಗೆ ಕೇಳದ ಹಾಗೆ ಮಾಡಿಸಿದ. ಧರ್ಮರಾಯ ಉದ್ದೇಶಪಟ್ಟು ಆ ಮಾತನ್ನೇ ಹೇಳಿದ. ಆಗ ಮಗ ಸತ್ತು ಹೋದ. ನಿಜವಾಗಿ ಆದರೆ ದ್ರೋಣಾಚಾರ್ಯರಿಗೆ ಗೊತ್ತಿಲ್ವ? ತನ್ನ ಮಗ ಸಾಯ್ಲಿಕ್ಕಿಲ್ಲ, ಅವನು ಚಿರಂಜೀವಿಯಾಗಿರುವವ, ಅವರಿಗೆ ಗೊತ್ತಿಲ್ವ? ಆದರೂ ಅವರ ಮೇಲೆ ನನ್ನ ಆಕ್ಷೇಪ ಇಲ್ಲ. ಯಾಕೆ? ಅವರು ಮೊದಲೇ ಹೇಳಿದ್ರು ನಾನು ಅಪ್ರಿಯ ವಾಕ್ಯವನ್ನು ಕೇಳುವುದಕ್ಕೆ ಸಿದ್ಧನಾಗಿಲ್ಲ. ಅದಕ್ಕೆ ಓಡಿ ಬಂದು ಧರ್ಮರಾಯನಲ್ಲಿ ಕೇಳಿದರು. ಹೌದಾ? ಧರ್ಮರಾಯನಲ್ಲಿ ಮತ್ತೆ ಕೇಳಿದ್ದೆ. ಅವರು ಮೊದಲು ಭೀಮ ಹೇಳಿದ್ದು. ಓಡಿ ಬಂದು ಧರ್ಮರಾಯನಲ್ಲಿ ಕೇಳುವಾಗ ಒಂದು ಶಬ್ದ ಕೇಳದಾಗೆ ಹೇಳಿದ. ಅದನ್ನು ಕೇಳಿ ಎಂಥದ್ದು ಅವರಿಗೆ ಒಟ್ಟು ಮನಸ್ಸು ಗಾಬರಿಗೊಂಡಿತ್ತು, ಉದ್ವಿಗ್ನವಾಯಿತು, ಹತಾಶರಾದರು, ಹತಪ್ರಭರಾದರು. ಅವರು ಕೈಯಲ್ಲಿದ್ದ ಆಯುಧವನ್ನೆಲ್ಲ ಕೆಳಗಿಟ್ಟು ರಥದಲ್ಲಿ ಸುಮ್ಮನೆ ಕೂತರು.
ಕೊಲ್ಲಲ್ಪಟ್ರು. ಅವರು ಹಾಗೆ ಮೊದಲು ಈ ಮಾತನ್ನು ಹೇಳಿದ್ರು. ಆದರೆ ನೀನು ಈಗ ಮಲಗಿದವರ ಸತ್ತವರ ಸುದ್ದಿ ಎಲ್ಲ ನಮಗೆ ಯಾಕೆ? ಸಾಯ್ಲಿಕ್ಕೆ ಆದವ, ನೀನು ಸಾಯ್ಲಿಕ್ಕೆ ಆದವ. ಆದ್ರಿಂದ ಅದಲ್ಲವಾದರೆ ನಿನಗೆ ಯಾಕೆ ಈ ಬುದ್ಧಿ ಬರ್ಬೇಕು ಹೇಳು? ಏನು? ಅಲಗು ಮರಳಿದೆ ಹೂಡನೆಂಬ ಛಲಕಣ ನಿನಗೆ. ಹೌದು. ಈಗ ಬಂದ ಬಾಣವನ್ನು ಒಮ್ಮೆ ಪ್ರಯೋಗ ಮಾಡಿದ್ದು ನಾನು ಮಾಡ್ಲಿಕ್ಕಿಲ್ಲ, ಅದು ಶ್ರೀರಾಮನಂತವರಿಗೆ ಸಿದ್ಧಿಸಿದ್ದು, ನಾನು ಅದರಿಂದ ಗೆಲ್ಲಬೇಕಾಗಿಲ್ಲ ಎಂಬ ರೀತಿಯಲ್ಲಿ ನೀನು ಮಾತಾಡ್ತಾ ಇದ್ದಿ. ಅಂಬರ ಕುಸಿದರು ತೊಟ್ಟ ಶರವ ತೊಡೆ. ಅಷ್ಟೂ ನಿಷಿದ್ಧವ ತೊಟ್ಟ ಶರವನ್ನು ತೊಡುವುದು, ಅಷ್ಟೂ ನಿಷಿದ್ಧ ಅಂತ ನೀನು ತಿಳ್ಕೊಳ್ಬೇಕಾಗಿದ್ರೆ ಏನೋ ಬೇರೆ ಕಾರಣ ಇರಬೇಕು. ಇದನ್ನು ನೀನು ಕೌರವನಲ್ಲಿ ಈವರೆಗೆ ಬಹಿರಂಗಪಡಿಸಲಿಲ್ಲ. ಇಲ್ಲ, ಈವರೆಗೆ ಬಹಿರಂಗಪಡಿಸಲಿಲ್ಲ. ನನಗೆ ಗೊತ್ತಿದ್ರೆ ನಾನು ಆವಾಗಲೇ ಹೇಳ್ತಿದ್ದೆ ಅವನಲ್ಲಿ. ಹೀಗೆಲ್ಲ ಗುಟ್ಟಿನಲ್ಲೆಲ್ಲ ಬೇರೆ ಬೇರೆ ವ್ರತ ಇರುವವರೊಟ್ಟಿಗೆ ನಾನು ಹೋಗೋದಿಲ್ಲ. ಅವರು ಯಾವ ಕಾಲಕ್ಕೆ ಆ ವ್ರತ ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ. ಯಾಕೆಂದ್ರೆ ಸುಳ್ಳು ಹೇಳುವವರಾದ್ರೆ ಒಂದು ಸುಳ್ಳನ್ನು ಯಾವಾಗ ಉಪಯೋಗಿಸ್ತಾರೆ ಅಂತ ಯಾರಿಗೂ ಗೊತ್ತು. ಹಾಗೆ ಇವರು ವ್ರತ ಇದ್ದದ್ದನ್ನು ಇಂತಹ ಸನ್ನಿವೇಶದಲ್ಲಿ ನೀವೆಲ್ಲ ಪ್ರಯೋಗಿಸ್ತೀರಿ ಅಂತ ಆದರೆ ಇದು ಆ ಕೌರವನಿಗೆ ಜಯ ಆಗುವುದಕ್ಕೆ ಮಾಡುವ ಕೆಲಸ ಅಲ್ಲ. ಇದು ಒಟ್ಟಿನ ಮೇಲೆ ತನ್ನದೇ ಆದ ಯಾವುದೋ ಒಂದು ಸಿದ್ಧಾಂತವನ್ನು ಪುಷ್ಟೀಕರಿಸುವುದಕ್ಕೆ ತಾನು ಮಾಡಿಕೊಂಡ ವ್ರತ. ಈಗ ಭೂಪತಿಗಳೇ ಮಾತು ಹೇಳ್ತೇನೆ. ಕೌರವೇಶ್ವರನಲ್ಲಿ ಇದುವರೆಗೆ ತಿಳಿಸದ ನನ್ನ ಛಲ ಏನೋ ಅದನ್ನು ತಿಳಿಸಲು ಬೇಕಾದ ಅಗತ್ಯವೂ ಇಲ್ಲ. ನಿಮ್ಮ ಸಾರಥ್ಯದಿಂದ ನನಗೆ ಮರೆತು ಹೋದ್ದಿಲ್ಲ ನೆನಪಾಗುತ್ತದೆ. ಹೌದಾ? ವಿಜೃಂಭಿಸುವುದಕ್ಕೆ ಸಾಧ್ಯವಾಗುತ್ತದೆ. ಆದ್ದರಿಂದ ಮುಂದೇನು ಎಂಬುದರ ಕಡೆಗೆ ಲಕ್ಷ್ಯ ಗೊತ್ತಾಯ್ತು ನನಗೆ. ನೀವು ಕುಳಿತಿದ್ರೆ ಸಾಕು, ಕುದುರೆಗಳ ಕಡಿವಾಣ ಹಿಡಿದರೆ ಸಾಕು, ನೋಡೋಣ ಅರ್ಜುನ ನನ್ನನ್ನು ಏನು ಮಾಡ್ತಾನೆ ನೋಡು. ಅಲ್ಲ, ಅಷ್ಟಕ್ಕೆ ಆದ್ರೆ ನನ್ನದೊಂದು ಸ್ವರ್ಣ ಮೂರ್ತಿ ಮಾಡಿದ್ರು ಸಾಕಿಲ್ಲ. ಇಲ್ಲ ಅಲ್ಲ, ನಾನು ಹೇಳ್ತಾ ಇರೋದು ಕೇಳು. ಶ್ರೀರಾಮಚಂದ್ರ ಅಶ್ವಮೇಧ ಮಾಡುವಾಗ ಹೆಂಡತಿ ಇಲ್ಲದೆ ಮಾಡೋದೇ ಹಾಗೆ ಎಂಬುದಕ್ಕೊಂದು ಮೂರ್ತಿಯನ್ನು ಮಾಡಿದ್ರಂತ ಹೇಳ್ತಾರೆ. ಅದು ಕಥೆ ಎಷ್ಟು ಸತ್ಯವೋ ಸುಳ್ಳೋ ನನಗೆ ಗೊತ್ತಿಲ್ಲ. ಅಂತೂ ಮಾಡಿದ್ರಂತೆ. ಅಷ್ಟಕ್ಕೆ ಆದ್ರೆ ಕೂತ್ರೆ ಸಾಕು ಅಂತ ಕಾಣುವುದಕ್ಕೆ ಆದ್ರೆ ಸ್ವರ್ಣ ಮೂರ್ತಿ ಸಾಕು, ಆಗಲ್ಲ ಅದು. ಕರ್ಣ, ಅಷ್ಟು ಸುಲಭವಾಗಿ ನಾನು ಆ ಮಾತನ್ನು ಹೊತ್ತೇನಿಲ್ಲ. ಸೂರ್ಯ ಬೇಡ. ಈಗ ಶಲ್ಯನ ಸಾರಥ್ಯದಿಂದ ವಿಜೃಂಭಿಸ್ತೀನಿ ನೀನು ಅಂತ ಗುರುಪದೇಶ ಅಲ್ವೋ? ಅದರ ಅರ್ಥ ಏನು? ಯಾವ ಪರಶುರಾಮರು ನಿನಗೆ ಶಾಪ ಕೊಟ್ಟರು, ಹೇಗೆ ಕೊಟ್ಟರು? ನಿನಗೆ ಕೊನೆಯ ಕಾಲಕ್ಕೆ ನಾನು ಉಪದೇಶಿಸಿದ ಅಸ್ತ್ರಗಳಲ್ಲಿ ಬ್ರಹ್ಮಾಸ್ತ್ರ ನೆನಪಿಗೆ ಬಾರದೆ ಹೋಗಲಿ ಅಂತ ಹೇಳಿದರು. ಆದರೆ ನಿನಗೆ ಮಿಕ್ಕ ಅಸ್ತ್ರಗಳು ಕೂಡ ಸಕಾಲಕ್ಕೆ ನೆನಪು ಬರುವುದಕ್ಕೆ ಸಾಧ್ಯ ಇಲ್ಲದೆ ಆಗುವ ಪ್ರಸಕ್ತಿ ಉಂಟು. ಈಗ ಒಟ್ಟಿಗೆ ಅವರು ನಿನಗೆ ಹೇಳಿದ್ದಿರಬಹುದು, ನೀನು ಮಾತ್ರಾಧೀಶ್ವರನ ಸಾರಥ್ಯದಿಂದ ಜಯಿಸಬಹುದು. ಸಾರಥ್ಯದಿಂದ ಅಂತಂದ್ರೆ ಅರ್ಥ ಏನು ಗೊತ್ತಾ? ಆ ಮರೆತು ಹೋದ ಬಾಣಗಳನ್ನೆಲ್ಲ ಇವ ಜಾಪಿಸಿ ಕೊಟ್ಟವನು ಅಂತ ಅರ್ಥ. ನಿನಗೆ ಮರೆತು ಹೋಗ್ತದಲ್ಲ, ಅದಕ್ಕೆ ಮಂತ್ರ ಹೊಡ್ಲಿಕ್ಕೆ ನನಗೆ ಗೊತ್ತುಂಟು, ನಾನು ಕಲ್ತವನೇ. ನಿನಗೆ ಮರೆತು ಹೋದ್ರೆ ಹೇಳಿಕೊಡ್ಲಿಕ್ಕೆ ನನಗೂ ಗೊತ್ತುಂಟು. ಅಂತವನನ್ನು ಸಾರಥ್ಯಕ್ಕೆ ತೆಕ್ಕೋ ಅಂತ ಅವರು ಹೇಳಿದ್ದು. ಇನ್ನೊಂದು ನೆನಪು ಮಾಡಿಕೊಡಿ, ಪ್ರಯೋಗಿಸ್ತೇನೆ. ಈಗ ನೆನಪು ಮಾಡಿಕೊಡ್ತೇನೆ. ಮತ್ತೆ ಪುನಃ ಬಾಣವನ್ನು ಪ್ರಯೋಗ ಮಾಡುವಂತದ್ದು ಸತ್ತು ಹೋಗಿದೆ ಈಗ. ಅಲ್ಲ, ಅದು ಸತ್ತು ಹೋಯ್ತು ಈಗ. ಆ ಬಾಣ ಹೋಯ್ತಲ್ಲ, ಅದಲ್ಲ. ಅಶ್ವಸೇನನು ಸತ್ತ. ನೆನಪು ಮಾಡ್ತೇನೆ. ಯಾವುದು ಗೊತ್ತಾ? ಯಾವುದು? ನಿನ್ನೆ ರಾತ್ರಿ ಕೌರವೇಶ್ವರ ನನ್ನಲ್ಲಿ ಬಂದು ಬೇಡಿದ, ನೀವು ಸಾರಥ್ಯ ಮಾಡಬೇಕು ಅಂತ. ಆಗಲೇ ಆಕ್ಷೇಪಿಸಿದ್ದೆ ನಾನು. ಅವ ಕೇಳಲಿಕ್ಕಿಲ್ಲ. ಹೇಳಿದ ಹಾಗೆ ಕೇಳುವ ಜಾಯಮಾನವೇ ಅಲ್ಲ ಕರ್ಣನದು. ಅವನು ತಾನೇನು, ತನ್ನ ಶಕ್ತಿ ಏನು ಎಂಬುದು ಗೊತ್ತಿಲ್ಲದೆ ಅನ್ಯರ ಮೇಲೆ ಅಹಂಭಾವದಿಂದ ಪ್ರವರ್ತಿಸುವವ. ಆದರೆ ಅವನು ಒಂದು ಮಾತು ಹೇಳಿದ, ಇಲ್ಲಪ್ಪ ನೀವು ಹೇಳಿದ ಹಾಗೆ ಕೇಳ್ತಾನೆ ಅಂತ. ನಾನು ಹೇಳಿದ ಹಾಗೆ ಕೇಳ್ತೀನಿ ನೀನು ಅಂತ ಅವ ನನಗೆ ಆಶ್ವಾಸನೆ ಕೊಟ್ಟಿದ್ದಾನೆ. ಜೊತೆಗೆ ನಾನು ಇನ್ನೊಂದು ಮಾತು ಹೇಳಿದ್ದೇನೆ, ನಾನು ಬಾಯಿಗೆ ಬಂದಾಗೆ ಹೇಳಿಯೇನು ಕರ್ಣ ಮಾತಾಡ್ಲಿಕ್ಕೆ ಕೂಡುದು ಅಂತ. ಅದು ಹೇಳಿದ್ದೇನೆ ನಾನು, ಬಾಯಿಗೆ ಬಂದಾಗೆ ಹೇಳಿ. ಅದೀಗ ಬೆಳಗ್ಗೆ ಗೊತ್ತಾಗಿದೆಯಲ್ಲ. ಹೌದಾ? ಇಲ್ಲವಾದರೆ ಕೌರವೇಶ್ವರನೇ ಬಂದು ನಮ್ಮಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳು. ಹೌದಾ? ಆಗ ನಾನು ಹೇಳಿದ್ದೇನೆ. ಆಗ ಕೌರವೇಶ್ವರ ಬಂದು ಹೊಂದಾಣಿಕೆ ಯಾಕೆ ಮಾಡಿದ? ನಾನು ಏನು ಹೇಳಿದ್ರು ನೀನು ಕೇಳಬೇಕು ಅಂತ. ಮಾತ್ರದ ಸೇನೆಯನ್ನೆಲ್ಲ ಕರೆದು ಕರ್ಣನ ತಲೆಗಡಿಯುವುದಕ್ಕೆ ಸಿದ್ಧರಾಗೋಣ ಎಂದಾಗ ನಮ್ಮೊಡೆಯ ಬಂದುದಲ್ಲಿ ಈ ಕಾಲಕ್ಕೆ ನಾನು ಹೇಳಿದ ಮಾತನ್ನು ನೀನು ಉಲ್ಲಂಘಿಸಿದ್ದಿ. ನನ್ನ ಮಾತನ್ನು ನೀನು ಉಲ್ಲಂಘಿಸಿದ ಮೇಲೆ ಇನ್ನಾಗುವುದಿಲ್ಲ. ಇನ್ನು ಹಾಗಾಗುವುದೇ ಆಗುವುದಿಲ್ಲ. ಇನ್ನು ಬೇಡ. ಅದು ಒಮ್ಮೆ ಉಲ್ಲಂಘಿಸಿದರೆ ಸಾಕು. ಅದು ಒಮ್ಮೆ ಏನಾದರೂ ಇಂಥದ್ದು ಸ್ವಲ್ಪ ಸ್ವಲ್ಪ ಮಾಡಲಿಕ್ಕೆ ಪ್ರಾರಂಭ ಆದರೆ ಮತ್ತೆ ಹಾಗೇ ಅದು. ಅಧಿಕಾರಿಗಳು ಒಮ್ಮೆ ಸ್ವಲ್ಪ ತೆಕ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದರೆ ಸಾಕು, ಮತ್ತೆ ಮುನ್ನ ತೆಕ್ಕೊಂಡದ್ದಲ್ಲೋ ಈಗೇನು ಸ್ವಲ್ಪ ತೆಕ್ಕೊಂಡ್ರೆ ಅಂತಲೇ ಆಗುವುದು. ಅದೇ ತೊಡಕಾದ್ದು ನೀವು ಸ್ವಲ್ಪ ತೆಕ್ಕೊಂಡೇ ಈಗ ತೆಕ್ಕೊಳ್ಳೋದು
ಸಾಧಿಸಿದ್ದೀರಿ. ನನಗೆ ಸ್ವಲ್ಪ ಸ್ವಲ್ಪ ತೆಕ್ಕೊಂಡು ಕೊಟ್ಟ ಆಶ್ವಾಸನೆಗೆ ಆದದ್ದು ಸಾಕು. ಇನ್ನು ನಿನ್ನ ಮಾತು ಸ್ವಲ್ಪ ಸ್ವಲ್ಪ ತೆಕ್ಕೊಂಡು ನಾನು ಹಾಳಾಗುವುದು ಬೇಡ. ನಾನು ನಿನಗೊಂದು ಮಾತು ಹೇಳ್ತೇನೆ, ಸಾಧ್ಯ ಇದ್ರೆ ಹೋರಾಡಬೇಕಾಗಿತ್ತು ನೀನು ಆ ಬಾಣದ ಮೂಲಕ. ನನ್ನ ಮಾತನ್ನು ನೀನು ಉಲ್ಲಂಘಿಸಿದ್ದಿ, ನನ್ನನ್ನು ನೀನು ಕಡೆಗಣಿಸಿದ್ದಿ. ಕೌರವನಿಗೆ ನಾನು ಕೊಟ್ಟ ಮಾತಿಗೆ ನೀನು ತಪ್ಪಿದ್ದಿ. ನೀನು ತಪ್ಪಿದ ಮೇಲೆ ನಿನ್ನ ಸಾರಥ್ಯ ನಾನು ಮಾಡೋದಿಲ್ಲ. ನೀನು ಏನು ಬೇಕಾದರೂ ಮಾಡು, ನಿನ್ನ ರಥದ ವಾಗೆಗಳು ನಿನಗಿರಲಿ, ಹೊರಟು ಹೋಗ್ತೇನೆ ನಾನು. ಪರಿಸ್ಥಿತಿಯನ್ನು ನೋಡಿದರೆ ನನಗೆ ಅದು ಈ ಮಣ್ಣಿನಲ್ಲಿ ನಿನಗೂ ಮಣ್ಣಿನ ವ್ಯಾಮೋಹ ಬಂತ ಅಲ್ಲಲ್ಲ. ಅಂದ್ರೆ ಈ ಮಣ್ಣಲ್ಲಿ ನೀನು ಯಾಕೆ ಬಿದ್ದೆ ನನಗೆ ಅರ್ಥವಾಗುವುದಿಲ್ಲ. ಅಯ್ಯೋ, ನಿನ್ನ ಕೈಯಲ್ಲಿದ್ದ ಬಳೆ ಏನಾಯ್ತೇನೆ? ನೀನು ಹೊಡೆದು ಹಾಕಿದ್ದ ಅಲ್ಲ, ಬಿದ್ದದಲ್ಲಿ ಹೊಡೆದು ಹೋದದ್ದ?
ಮಾತ್ರವಲ್ಲ, ನಿನ್ನ ತಿಲಕ ಅಷ್ಟೂ ಸುಂದರವಾಗಿ ಕಸ್ತೂರಿಯಿಂದ ಒಪ್ಪುವ ಸೌಂದರ್ಯದ ಕನಿಯೋಪಾದಿಯಲ್ಲಿ ನಿನ್ನ ಹಣೆಯನ್ನು ಬೆಳಗುತ್ತಿದ್ದ ತೇಜಪುಂಜವಾದಂತಹ ನಿನ್ನ ತಿಲಕ ಅದು ಅರ್ಧಂಬರ್ಧ ಒರೆಸಲ್ಪಟ್ಟಿದೆ. ಏನಾಯ್ತು ನಿನಗೆ? ಯಾವ ಚಿಂತೆ? ಈ ಪ್ರಪಂಚದಲ್ಲಿ ಇಷ್ಟ ವಿಯೋಗಜಂ ದುಃಖಂ ಶೋಕಂ ಅಂತ ಹೇಳ್ತಾರೆ. ನಿನಗೆ ಶೋಕ ಆದರೆ ಇಷ್ಟ ವಿಯೋಗವಾಗಿರಬೇಕು. ಯಾರಾದರೂ ನಿನ್ನ ದಾಸದಾಸಿಯರಲ್ಲಿ ನಿನ್ನ ಗೆಳತಿಯರಲ್ಲಿ ಹೊರಟು ಹೋಗುವ ವಿಯೋಗ ಆಯ್ತ ಅಲ್ಲ. ಅನಿಷ್ಟ ಪ್ರಾಪ್ತಿಯಂ ದುಃಖಂ ವ್ಯಸನಂ. ಅನಿಷ್ಟ ಪ್ರಾಪ್ತವಾದರೆ ನಮಗೆ ಯಾವುದು ಬೇಡವೋ ಅದು ಬಂತು, ನಮ್ಮ ಮೇಲೆ ಒಂದು ರೋಗ ಬಂತು, ಇಲ್ಲವಾದರೆ ಏನಾದರೂ ಕೆಟ್ಟವಾದಂತಹ ಒಂದು ರೋಗ ಬಂತು, ಆಗ ಬರುವಂತಹದ್ದು ವ್ಯಸನವಂತೆ. ಹಾಗೆ ಶೋಕ ವ್ಯಸನ ಎಂಬ ವ್ಯತ್ಯಾಸ. ನಿನಗೆ ಶೋಕವೇನು ವ್ಯಸನವೇನು? ನಿನ್ನಿಷ್ಟವಾಗಿ ಯಾವುದು ಕಳೆದು ಹೋಯಿತು? ಅಲ್ಲ, ಅನಿಷ್ಟವಾಗಿ ಯಾವುದು ಬಂತು? ಈಗ ನನ್ನ ಸುಖದ ನಾಣೆಯಾಗಿ ಹೇಳ್ತೇನೆ, ನಿನಗೇನಾಗಬೇಕು ಹೇಳು. ನಿನಗಾಗಲಿಕ್ಕಿಲ್ಲ ಬಿಡು. ನಿನ್ನ ಸಖಿ ಜನರಿಗೋ ನಿನ್ನ ದಾಸಿಯರಿಗೋ ಏನಾದರೂ ಅಡೆತಡೆ ಆಯ್ತೋ, ಯಾರಿಂದಾದ್ರೂ ತೊಂದರೆ ಆಯ್ತೋ, ಅವನನ್ನು ಈ ಕ್ಷಣ ಆನೆ ಕಾಲಡಿಯಲ್ಲಿಟ್ಟು ತುಳಿಸಿ ಹೋಲಿಸ್ತೇವೆ. ಅಲ್ಲ, ನಿಮ್ಮವರಲ್ಲಿ ಯಾರಾದರೂ ಸೆರೆಮನೆಯಲ್ಲಿದ್ದಾರೆ, ನಿನ್ನ ದಾಸಿಯರಲ್ಲಿ ಯಾರಾದರೂ ಇದ್ರೆ ಅವರ ಮೇಲೆ ನೀನು ದಯಾಗ್ರ ಹೃದಯವಾಗಿ ಬಿಡಿಸಿಕೊಡ್ತೇನೆ ಅಂತ ಹೇಳಿದ್ದಿದ್ರೆ, ಸೆರೆಮನೆಯಲ್ಲಿದ್ದು ಈಗ ಬಿಡಿಸಿಕೊಡ್ತೇನೆ, ಹೆದರಬೇಡ. ಅಲ್ಲ, ನಿಮಗೆ ಬೇಕಾದವರಲ್ಲಿ ಯಾರಾದರೂ ದಾರಿದ್ರ್ಯದಿಂದ ಮಾಡೋದಕ್ಕೆ ಬೇಕಾದ ಸಹಾಯವೇ ಇಲ್ಲ ಅಂತಾದ್ರೆ ಈಗ ಅವರನ್ನು ಧನಿಕರನ್ನಾಗಿ ಮಾಡ್ತೇನೆ, ಭಂಡಾರದಿಂದ ಬೇಕಾದ್ದನ್ನು ತೆಗೆಸಿಕೊಡ್ತೇನೆ. ಅಲ್ಲ, ನಿನಗೆ ಯಾರನ್ನಾದರೂ ಧನಿಕರಾಗಿ ದುರ್ವ್ಯಸನದಿಂದ ದುರಾಗ್ರಹದಿಂದ ಅನ್ಯಾಯ ಮಾಡ್ತಾರೆ ಅಂತ ಕಾಡ್ತದೋ ಅಂಥವನ್ನು ಕಾರಾಗೃಹಕ್ಕೆ ತಳ್ಳಿಸ್ತೇನೆ, ನಿರ್ಧಾರವನ್ನಾಗಿ ಮಾಡ್ತೇನೆ. ನೀನು ಹೇಳಿದ್ದು ಮಾಡ್ತೇನೆ. ನಿನಗೆ ಗೊತ್ತುಂಟಲ್ಲ, ನೀನು ಏನು ಹೇಳಿದ್ರು ನಿನ್ನ ಮಾತು ಕೇಳ್ತಾ ಇದ್ದವ ನಾನು, ಸದಾ ನಿನ್ನ ಹತ್ರ ಬರ್ತಾ ಇದ್ದವ, ನಿನ್ನ ಪ್ರೀತಿಗೆ ನಾನು ಹೋಗೊಟ್ಟವ, ನಿನ್ನ ಪ್ರೀತಿಯೇ ನನ್ನ ಅತ್ಯಂತ ಶಾರೀರಿಕವಾದ ಪ್ರಾಣ ಅಂತ ತಿಳ್ಕೊಂಡವ. ನಿನ್ನ ಆನಂದ ಏಕೆ ಬಾಡಿತು ಹೇಳು? ಇದು ಯಾವತ್ತು ಈ ದಶರಥನೆಂಬ ಸೂರ್ಯ ಬರುವಾಗ ಅರಳುವ ಅಂಬುಜಗಳ ಯಾಕಾಕ್ಷ. ಯಾಕೆ ಈ ನಿರೋಧ? ಯಾಕೆ ಈ ರೀತಿ ಬಿದ್ದದ್ದು ನೀನು? ಯಾಕೆ ಈ ರೀತಿಯಾದಂತಹ ದುಃಖ? ಯಾಕೆ ಕಣ್ಣೀರು? ನೋಡ್ಲಿಕ್ಕೆ ಆಗುದಿಲ್ವೇನೆ? ಇಂಥದ್ದು ನಮ್ಮ ಅಯೋಧ್ಯೆಯಲ್ಲಿ ನೀನು ಮದುವೆಯಾಗಿ ಬಂದ ಮೇಲೆ ಎಂದೂ ಒಂದು ದಿನ ನಡೆದದ್ದಲ್ಲ, ನಡೆಯಲಾರದನ್ನು ನಾನು ನೋಡಬೇಕಾಗಿ ಬಂತಲ್ಲ. ಹೇಳು ಹೇಳು, ನಿನಗೆ ಏನಾಗಬೇಕು ಹೇಳು. ಮನದಲ್ಲಿರುವ ಶ್ರೀಯುತ ಮೂಡಮೈಲು ಗೋಪಾಲಕೃಷ್ಣ ಶಾಸ್ತ್ರಿ ಅವರ ಜೊತೆ ಒಂದು ಸಂವಾದ ಕಾರ್ಯಕ್ರಮಕ್ಕೆ ನಾವು ಇಲ್ಲಿ ಸೇರಿಕೊಂಡಿರುವಂಥವರು. ಶ್ರೀಯುತ ಮೂಡಮೈಲು ಗೋಪಾಲಕೃಷ್ಣ ಶಾಸ್ತ್ರಿ ಅವರು ಯಕ್ಷಗಾನ ತಾಳಮದ್ದಲೆಯ ಅಗ್ರಪಂಥೀಯ ಅರ್ಥಧಾರಿ, ಪುರಾಣ ಪ್ರವಚನಕಾರ, ಹಿರಿಯ ಅಧ್ಯಾಪಕ, ಲೇಖಕ ಆಗಿ ಎಲ್ಲರಿಗೆ ಪರಿಚಯ ಇರುವಂತಹ ಒಂದು ವ್ಯಕ್ತಿ.
ಕೇವಲ ಯಕ್ಷಗಾನದ ಬಗ್ಗೆ, ಯಕ್ಷಗಾನದ ತಾಳಮದ್ದಲೆಯ ಅರ್ಥಧಾರಿಕೆಯ ಬಗ್ಗೆ ಅವರಲ್ಲಿ ಒಂದಷ್ಟು ಸಮಯ ನಾವು ಅವರಲ್ಲಿ ಸಂವಾದ ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದೇವೆ. ನಮಸ್ಕಾರ ಸರ್. ನಮಸ್ಕಾರ. ಮೊದಲಿಗೆ ತಾವು ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ಹಿನ್ನೆಲೆಯನ್ನು ವಿವರಿಸಿ. ನಾನು ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡೋದಕ್ಕೆ ನನ್ನ ಮನೆಯವರೇ ಕಾರಣ. ನನ್ನ ಅಣ್ಣ ಮಹಾಬಲೇಶ್ವರ ಶಾಸ್ತ್ರಿ ಮತ್ತು ನನ್ನ ಇನ್ನೊಬ್ಬ ಅಣ್ಣ ರಾಮಕೃಷ್ಣ ಶಾಸ್ತ್ರಿ ಅವರು ಭಾಗವತರಾಗಿದ್ದರು. ಹಾಡುಗಾರಿಕೆ ಗೊತ್ತಿತ್ತು, ಅವರು ಹಾಡ್ತಾ ಇದ್ರು. ಅದರಿಂದಾಗಿ ನನಗೂ ಕೂಡ ಪ್ರೇರೇಪಣೆ ಬಂತು. ಆ ನಂತರ ನನಗೆ ಹಳೆಗನ್ನಡದಲ್ಲಿ ಹೆಚ್ಚಿನ ಅಭ್ಯಾಸ ಬರುವುದಕ್ಕೆ ನನ್ನ ಇನ್ನೊಬ್ಬ ಅಣ್ಣ ಈಶ್ವರ ಶಾಸ್ತ್ರಿ ಕಾರಣ. ಅವರು BSc ಪದವೀಧರರಾಗಿದ್ದರು. ಅವರು ಯಾವಾಗಲೂ ರನ್ನನ ಗದಾ ಯುದ್ಧ ಇತ್ಯಾದಿಗಳನ್ನು ಮನೆಯಲ್ಲಿ ಓದುವ ಅಭ್ಯಾಸ ಇಟ್ಟುಕೊಂಡವರು. ಅದರಿಂದಾಗಿ ನನಗೆ ಅದನ್ನು ಓದುವ, ಅದನ್ನು ಅರ್ಥೈಸುವ ಪ್ರೇರೇಪಣೆ ಬಹಳ ಹೆಚ್ಚು ಬಂತು. ಆಮೇಲೆ ನಾನು ಅರ್ಥಧಾರಿಯಾಗಿ ಭಾಗವಹಿಸುವುದಕ್ಕೆ ಕಾರಣ, ಮಂಗಳೂರಿನಲ್ಲಿ ನಾನು ಅಧ್ಯಾಪಕ ತರಬೇತಿಯಲ್ಲಿದ್ದಾಗ ನಾವೇ ಎಲ್ಲ ಸೇರಿಕೊಂಡು ಒಂದು ತಾಳಮದ್ದಲೆ ಮಾಡಬೇಕು ಎಂಬ ಪ್ರೇರೇಪಣೆ ಬಂತು. ಆಗ ನಾನು ಅರ್ಥಧಾರಿಯೂ ಆಗಿರಲಿಲ್ಲ, ಭಾಗವತನೂ ಆಗಿರಲಿಲ್ಲ. ಆದರೆ ನನ್ನ ಅಣ್ಣಂದಿರು ಭಾಗವತರು ಎಂಬ ಕಾರಣಕ್ಕೆ ನನ್ನ ಸ್ನೇಹಿತರೊಬ್ಬರು ನನ್ನನ್ನು ಭಾಗವತಿಕೆ ಮಾಡಿ ಅಂತ ಒತ್ತಾಯ ಮಾಡಿದರು. ಹಾಗೆ ನಾನು ಭಾಗವತನಾಗಿ ಪ್ರಾರಂಭ ಮಾಡಿದೆ. ಅಧ್ಯಾಪಕರ ತರಬೇತಿಯ ನನ್ನ ಸಹವರ್ತಿಗಳ ಜೊತೆಯಲ್ಲಿ 2 ಕೂಟ ಭಾಗವತಿಕೆ ಮಾಡಿದೆ. ಆಮೇಲೆ ನಮ್ಮದೇ ಒಂದು ಟ್ರೈನಿಂಗ್ ಮಂಗಳೂರು ಉಡುಪಿ MGM ಕಾಲೇಜಲ್ಲಿ ನಡೆಯಿತು. ಅಲ್ಲಿ ನಾನು ಅರ್ಥ ಹೇಳಬೇಕಾಗಿ ಬಂತು. ಹಾಗೆ ನಾನು ಆಮೇಲೆ ಅರ್ಥ ಹೇಳುವುದನ್ನೇ ಮುಂದುವರಿಸಿದೆ, ಭಾಗವತಿಕೆಯನ್ನು ಮುಂದುವರಿಸಿದೆ. ನೀವು ಭಾಗವತಿಕೆ ಕಲ್ತಿದ್ದೀರಿ ಹಾಗಾದ್ರೆ? ಸ್ವಲ್ಪ ಮಟ್ಟಿಗೆ ಅಷ್ಟೇ, ಬಹಳ ಸ್ವಲ್ಪ. ಯಕ್ಷಗಾನ ತಾಳಮದ್ದಲೆ ಅರ್ಥಧಾರಿಯ ಮುಖ್ಯ ಗುಣಲಕ್ಷಣಗಳು ಏನಿರಬೇಕು? ಯಕ್ಷಗಾನ ತಾಳಮದ್ದಲೆ ಅರ್ಥಧಾರಿಯಾದವನು ಚೆನ್ನಾಗಿ ಓದಿರಬೇಕು, ಎಲ್ಲ ಕ್ಷೇತ್ರವನ್ನು ಅವನು ಅಭ್ಯಾಸ ಮಾಡಿರಬೇಕು. ಎಲ್ಲ ಕ್ಷೇತ್ರ ಅಂತ ಅಂದ್ರೆ ಪೌರಾಣಿಕವಾಗಿ, ಲೌಕಿಕವಾಗಿ, ಹಾಗೆ ಹಳೆಗನ್ನಡ ಕಾವ್ಯಗಳನ್ನು ಅಭ್ಯಾಸ ಮಾಡಿ ಗಾದೆ ಮಾತುಗಳನ್ನು ತಿಳ್ಕೊಂಡವನಾಗಿ ಇದ್ದರೆ ಮಾತ್ರ ಅವನಿಗೆ ಬೇಕಾದಲ್ಲಿಗೆ ಬೇಕಾದುದನ್ನು ಅಳವಡಿಸಿಕೊಳ್ಳಲಿಕ್ಕೆ ಆಗ್ತದೆ. ಸಂವಜ್ಞ ವಚನಗಳು, ಸೋಮೇಶ್ವರ ಶತಕಗಳು, ಇವುಗಳಲ್ಲೆಲ್ಲ ಎಷ್ಟೋ ಉದಾಹರಣಾರ್ಥ ಕೊಡಬೇಕಾದಂತಹ ವಿಚಾರಗಳು ಬರ್ತವೆ. ತಾಳಮದ್ದಲೆ ಅರ್ಥಧಾರಿಗೆ ಅದೆಲ್ಲ ಬೇಕಾಗ್ತದೆ. ಕೇವಲ ಅನುವಾದವನ್ನು ಮಾತ್ರ ಹೇಳಿದರೆ ಸಾಕಾಗುವುದಿಲ್ಲ. ಹೆಚ್ಚೆಂದರೆ ಸ್ವಲ್ಪ ವ್ಯಾಕರಣ ಕೂಡ ಗೊತ್ತಿರಬೇಕಾಗ್ತದೆ. ಸಮಾಸ, ಸಂಧಿಗಳ ವಿಚಾರವೂ ಗೊತ್ತಿರಬೇಕು. ಎಲ್ಲಕ್ಕಿಂತ ಮೇಲಾಗಿ ಭಾಷೆ ಶುದ್ಧವಾಗಿರಬೇಕು. ಶುದ್ಧ ಭಾಷೆಯ ಜೊತೆಯಲ್ಲಿ ಅವನ ಮಾತುಗಾರಿಕೆ ಸ್ಫುಟವಾಗಿರಬೇಕು. ಇದು ಮುಖ್ಯ ಲಕ್ಷಣಗಳು. ತಾಳಮದ್ದಲೆ, ಯಕ್ಷಗಾನ ತಾಳಮದ್ದಲೆಯ ಮೂಲ ಉದ್ದೇಶ ಏನಿರಬೇಕು? ಯಕ್ಷಗಾನ ತಾಳಮದ್ದಲೆಯ ಮೂಲ ಉದ್ದೇಶ ಪೌರಾಣಿಕ ವಿಚಾರಗಳನ್ನು ವರ್ತಮಾನ ಜೀವನಕ್ಕೆ ಹೊಂದಿಸುವ ಹಾಗಿದ್ದರೆ ಒಳ್ಳೆಯದು. ಪೌರಾಣಿಕ ವಿಚಾರಗಳೆಷ್ಟೋ ಇರ್ತವೆ, ಅವುಗಳಲ್ಲಿ ಕೆಲವೊಂದು ನಾವು ಯಥಾಪ್ರತಿ ಅನುಸರಿಸಲಿಕ್ಕೆ ಆಗುವುದಿಲ್ಲ. ಅದರಲ್ಲಿ ಎಷ್ಟೋ ಸಂಖ್ಯೆ 1 ಲಕ್ಷ, 10,000, 1 ಕೋಟಿ ಹೀಗೆಲ್ಲ ಇರ್ತದೆ. ಆದರೆ ಅದನ್ನು ಈ ಕಾಲಕ್ಕೆ ನಾವು ಹಾಗೆಯೇ ತಕ್ಕೊಳ್ಳಿಕ್ಕೆ ಬರುವುದಿಲ್ಲ. ಆದ್ದರಿಂದ ಯಕ್ಷಗಾನದಲ್ಲಿ ಉಪಯೋಗಿಸುವಾಗ ತಾಳಮದ್ದಳೆಯಲ್ಲಿ ನಾವು ಹಳೆ ಎಷ್ಟೋ ವಿಚಾರಗಳು ಬರ್ತವೆ, ಅವುಗಳು ಈ ಕಾಲಕ್ಕೂ ಕೂಡ ಮಾನ್ಯವಾದವುಗಳು, ಅನುಸರಣೀಯವಾದವುಗಳು ಎಂಬುದನ್ನು ಅರ್ಥಧಾರಿ ಪ್ರತಿಪಾದಿಸಬೇಕು. ಎಲ್ಲವನ್ನೂ ಅಲ್ಲ, ಕೆಲವನ್ನು ಮಾತ್ರ ಮಾಡೋದಕ್ಕೆ ಸಾಧ್ಯ ಇದೆ, ಅಷ್ಟನ್ನು ಮಾಡಬೇಕು. ಈಗ ಕೆಲವು ಬದುಕಿನ ಮೌಲ್ಯಗಳಿವೆ, ಆ ಮೌಲ್ಯಗಳು ಯಾವ ಕಾಲಕ್ಕೂ ಬದಲಾಗಲಿಕ್ಕೆ. ತಂದೆಗೆ ಮಗನೇ ನಮಸ್ಕಾರ ಮಾಡಬೇಕೇ ಹೊರತು ಮಗನಿಗೆ ತಂದೆ ಎಂಬುದು ಯಾವ ಕಾಲಕ್ಕೂ ಬರಲಿಕ್ಕಿಲ್ಲ. ಇಂತಹ ಪ್ರತಿಪಾದಕತ್ವವುಳ್ಳ ವಿಚಾರಗಳನ್ನು ತಾಳಮದ್ದಲೆಯಲ್ಲಿ ಅರ್ಥಧಾರಿ ಪ್ರತಿಪಾದಿಸಬೇಕು. ಆ ಮೂಲಕ ಸಮಾಜವನ್ನು ತಿದ್ದುವುದಕ್ಕೆ ಪ್ರಯತ್ನಿಸಬೇಕು. ಯಕ್ಷಗಾನ ತಾಳಮದ್ದಲೆಯಲ್ಲಿ ಪಾತ್ರ ಚಿತ್ರಣದ ಸ್ವರೂಪ ಹೇಗಿರಬೇಕು? ಪಾತ್ರ ಚಿತ್ರಣದ ಸ್ವರೂಪ ವಿವರಣಾತ್ಮಕವಾಗಿ ಇರಬೇಕು. ಅತ್ಯಂತ ಜಟಿಲ ಭಾಷೆಯನ್ನು ಉಪಯೋಗಿಸಬಾರದು. ಯಾಕೆಂದ್ರೆ ತಾಳಮದ್ದಲೆಯನ್ನು ಕೇಳುವುದಕ್ಕೂ ಬರುವ ಜನರು ಸಾಮಾನ್ಯರಿರ್ತಾರೆ, ಹೆಂಗಸರಿರ್ತಾರೆ, ಹೆಚ್ಚು ವಿದ್ಯಾವಂತರಲ್ಲದವರಿರ್ತಾರೆ. ಅದರಲ್ಲೂ ಈ ಕಾಲದಲ್ಲಿ ಯಕ್ಷಗಾನ ಬಯಲಾಟದ ಕಡೆಯಿಂದ ತಾಳಮದ್ದಲೆಯ ಕಡೆಗೆ ಹೆಚ್ಚಿನವರು ಆಕರ್ಷಿತರಾಗ್ತಾ ಇದ್ದಾರೆ. ಅವರೆಲ್ಲ ಸಾಧಾರಣ ಮಟ್ಟದ ವಿದ್ಯಾವಂತರು,
ಬಹಳ ದೊಡ್ಡ ಹಳೆಗನ್ನಡ ಕಾವ್ಯ ಇತ್ಯಾದಿಗಳನ್ನು ಓದಿದವರು ಅಲ್ಲ. ಆದ್ದರಿಂದ ಅವರಿಗೆ ನಾವು ಕೊಡುವ ತಾಳಮದ್ದಲೆಯ ಅರ್ಥಗಾರಿಕೆಯ ಭಾಷಾ ಪ್ರೌಢಿಮೆ ಒಂದು ಇತಿಮಿತಿಯಲ್ಲಿ ಇರಬೇಕು. ಅದು ಸ್ವಲ್ಪ ವಿವರಣಾತ್ಮಕವಾಗಿ ಇದ್ರೆ ಒಳ್ಳೆಯದು. ಯಾಕೆಂದ್ರೆ ನೇರವಾಗಿ ಹೇಳ್ತಾ ಹೋಗಿಬಿಟ್ರೆ ಅಲ್ಲ ಹಿಂದೆ ಮುಂದೆ ಕೆಲವರಿಗೆ ಗೊತ್ತಾಗುವುದಿಲ್ಲ. ಮಾತ್ರವಲ್ಲ, ಅತಿ ಹೆಚ್ಚು ಸಂಸ್ಕೃತ ಶ್ಲೋಕಗಳನ್ನು ತುಂಬಿಸಬಾರದು. ಅದನ್ನು ತುಂಬಿಸಿದರೆ ಅದು ಜನಸಾಮಾನ್ಯರಿಗೆ ಅರ್ಥವಾಗುವುದಿಲ್ಲ. ಅದನ್ನು ಅರ್ಥ ಮಾಡಲಿಕ್ಕೆ ಹೋಗುವಾಗ ಇವ ಮತ್ತೊಮ್ಮೆ ಅನುವಾದ ಮಾಡಬೇಕಾಗ್ತದೆ. ಆಗ ಅನವಶ್ಯಕ ಉದ್ದುದ್ದವಾಗುತ್ತದೆ. ಇದು ಕೆಲವರಿಗೆ ಬೋರ್ ಹೊಡೆಯುತ್ತದೆ. ಅದರ ಬದಲು ಸಂಸ್ಕೃತದ ಬದಲು ಈ ಸರ್ವಜ್ಞನ ವಚನಗಳಾಗಲಿ ಅಥವಾ ಬಸವಣ್ಣನ ವಚನಗಳಾಗಲಿ ಆಮೇಲೆ ಮಂಕುತಿಮ್ಮನ ಕಗ್ಗವನ್ನಾಗಲಿ ಅದನ್ನೆಲ್ಲ ಬಳಸ್ಕೊಳ್ಬಹುದು. ನಾವು ಬಳಸಬಹುದು, ನಿಜವಾಗಿ ಬಳಸಬಹುದು. ಈ ವಿಚಾರದಲ್ಲಿ ಡಂಬಳ ಮಠದಲ್ಲಿ ಗದಗದಲ್ಲಿ ಇಂದಿನ ತೋಟದಾಚಾರ್ಯ ಅವರು ಹೇಳಿದ್ರು, ನೋಡಿ ನಾವು ಗದಗದಲ್ಲಿದ್ದೇವೆ, ಗದುಗಿನ ಭಾರತದ ಪದ್ಯಗಳನ್ನೆಲ್ಲ ಹೇಳುವವರು ಇವರು ಅರ್ಥಧಾರಿಗಳು, ಮಂಗಳೂರು ಕಡೆಯಿಂದ ಬಂದವರು, ನಮಗೊಂದು ಗೊತ್ತಿಲ್ಲ, ನಾವು ಇಲ್ಲಿದ್ದೇವೆ ಅಂತ ಅಷ್ಟೇ ಇರುವುದು ನಮಗೆ. ಆದರೆ ಅವರು ನೋಡಿ ಎಷ್ಟು ಸರ್ವಜ್ಞ ವಚನವನ್ನು ಉಪಯೋಗಿಸ್ತಾರೆ, ಎಷ್ಟು ಗದುಗಿನ ಭಾರತವನ್ನು ಉಲ್ಲೇಖಿಸ್ತಾರೆ. ಅಂದ್ರೆ ಅವರು ಮಂಗಳೂರಿನವರು ಅಷ್ಟು ಕಲ್ತಿದ್ದಾರೆ, ಅಷ್ಟು ತಿಳ್ಕೊಂಡಿದ್ದಾರೆ. ಆದ್ರಿಂದ ರಾತ್ರಿ ಬೆಳಗಿನ ತನಕ ಇದನ್ನು ಕೇಳುವುದರಲ್ಲೇ ಜನರು ತಲ್ಲೀನರಾಗಿರ್ತಾರೆ, ಅಲ್ಲಿ ನಿದ್ರಿಸುವುದಿಲ್ಲ ಎಂಬುದು ಅಲ್ಲಿಯ ವೈಶಿಷ್ಟ್ಯ. ಆದ್ದರಿಂದ ಅವರು ಬುದ್ಧಿವಂತರಾಗಿದ್ದಾರೆ ಅಂತ ಹೇಳಿದ್ದು ಸ್ವಾಮೀಜಿಯವರು. ಈಗ ಸಾಮಾನ್ಯವಾಗಿ ಪಾತ್ರಧಾರಿಗಳು ಪಾತ್ರವನ್ನು ನಿರ್ವಹಿಸುವಾಗ ಅವರು ಪ್ರಸಂಗಕ್ಕೆ ನಿಷ್ಠರಾಗಿರ್ಬೇಕು ಅಥವಾ ಮೂಲ ಕಾವ್ಯಕ್ಕೆ ನಿಷ್ಠರಾಗಿರ್ಬೇಕು. ಹಲವು ಸಲ ಮೂಲ ಕಾವ್ಯಕ್ಕೂ ಪ್ರಸಂಗ ಚಿತ್ರಣಕ್ಕೂ ಬಹಳ ವ್ಯತ್ಯಾಸ ಇರ್ತದೆ. ಆಗ ಯಾವುದನ್ನು ನಾವು ಆಧಾರ ಅಂತ ಇಟ್ಕೊಳ್ಬೇಕು? ಅರ್ಥಧಾರಿಯಾದವನು ಅಥವಾ ವೇಷಧಾರಿಯಾದವನು ಪ್ರಸಂಗಕ್ಕೆ ನಿಷ್ಠನಾಗಿರ್ಬೇಕು, ಸರಿ. ಹೊರತು ಅವನು ಮೂಲಕ್ಕೆ ನಿಷ್ಠನಾಗಿದ್ದರೆ ಪರಸ್ಪರ ಚರ್ಚಾ ಸನ್ನಿವೇಶದಲ್ಲಿ ಅದು ಬಹಳ ತೊಂದರೆಗೆ ಕಾರಣವಾಗ್ತದೆ. ಮೂಲಕ್ಕೆ ನಿಷ್ಠನಾಗಿರಬಹುದು, ಎಲ್ಲಿ ಅವನು ಸ್ವಗತ ಏನಾದರೂ ಹೇಳುವಾಗ ಮೂಲಕ್ಕೆ ನಿಷ್ಠನಾಗಿ ಹೀಗೂ ಉಂಟು ಅಂತ ನಾನು ಹೇಳಬಹುದು, ಪ್ರತಿಪಾದಿಸಬಹುದು. ಆದರೆ ಅದೇ ಪರಸ್ಪರವಾದಂತಹ ಸಂಭಾಷಣೆ ನಡೆಯುವಾಗ ಅದು ಹಾಗಲ್ಲ, ಹೀಗುಂಟು ಅಂತ ಹೇಳಿಬಿಟ್ರೆ ಆಗ ನಾವು ಪುಸ್ತಕ ಬಿಡಿಸಿ ನೋಡುವ ಅಂತ ಹೇಳುವಲ್ಲಿಗೆ ಬಂದಿತ್ತು. ಒಬ್ಬ ಅತ್ಲಾಗೆ ಎಳೆಯುವುದು, ಒಬ್ಬ ಇತ್ಲಾಗೆ ಎಳೆಯುವುದು, ಎತ್ತು ಏರಿಗೆ ಎಳೆಯಿತು, ಎಮ್ಮೆ ನೀರಿಗೆ ಎಳೆಯಿತು ಅಂತ ಆಗಿತ್ತು. ಆಗ ರಸ ವಿಘಟನೆ ಹೌದು. ಆದ್ದರಿಂದ ಮೂಲವನ್ನು ಉಪಯೋಗಿಸಬೇಕು. ಮೂಲದಲ್ಲಿ ಅನೇಕ ಒಳ್ಳೆಯ ವಿಷಯಗಳಿವೆ, ಸ್ಪಷ್ಟತೆಗಳಿವೆ. ಇದನ್ನು ಮೂಲವನ್ನು ಉಪಯೋಗಿಸುವಾಗ ಜಾಗ್ರತೆ ಬೇಕು. ಆದರೆ ಆ ದಿವಸ ಆ ಪ್ರಸಂಗದಲ್ಲಿ ಅವನೊಂದನ್ನು ಹೇಳೋದು ಇವನೊಂದನ್ನು ಹೇಳೋದು ಆಗಬಾರದು. ತಾಳಮದ್ದಲೆ ಅಂತ ಹೇಳಿದ ಕೂಡಲೇ ಅದು ವಿದ್ವತ್ ಪ್ರದರ್ಶನಕ್ಕೆ ಅವಕಾಶ ಅಂತ ಹೆಚ್ಚಿನವರು ತಿಳ್ಕೊಳ್ತಾರೆ. ಕೆಲವೊಂದು ಪ್ರಸಂಗಗಳು ಕೂಡ ನಿಜವಾಗಿ ಅತ್ಯಂತ ಗಂಭೀರವಾದಂತಹ ಚರ್ಚೆಯನ್ನು ಬಯಸ್ತದೆ. ಹಾಗೆ ಅಂತ ಹೇಳಿ ಅಲ್ಲಿ ವಿದ್ವತ್ ಪ್ರದರ್ಶನದ ಅವಶ್ಯಕತೆ ಇದೆ ಅಂತಾದ್ರೆ ಅದು ಎಷ್ಟಿರಬೇಕು? ವಿದ್ವತ್ ಪ್ರದರ್ಶನದ ಅವಶ್ಯಕತೆ ಅಂತಂದ್ರೆ ಅವನು ಕಲ್ತಂತ ಕ್ಷೇತ್ರದ ಎಲ್ಲಾ ವಿಚಾರಗಳು ಇದಕ್ಕೆ ಬರಬೇಕು ಅಂತ ನಾವು ಬಯಸಬಾರದು. ಈಗ ಉದಾಹರಣೆಗೆ ಎಷ್ಟೋ ಮಂದಿ ಸಂಸ್ಕೃತ ವಿದ್ವಾಂಸರಿರ್ತಾರೆ, ಅವರು ಈ ಕ್ಷೇತ್ರಕ್ಕೆ ಕಾಲಿಟ್ಟಿರ್ತಾರೆ. ಅವರು ಕಾಲಿಟ್ಟಾಗ ಅವರು ಯಕ್ಷಗಾನ ಕ್ಷೇತ್ರದಿಂದ ಲಂಘಿಸಿ ಅವರ ವಿದ್ವತ್ ಪ್ರದರ್ಶನವನ್ನೇ ಇಲ್ಲಿ ತೋರಿಸುವುದಕ್ಕೆ ಹೊರಟರೆ ಅದು ತಾಳಮದ್ದಳೆಯಾಗಿ ಉಳಿಯುವುದಿಲ್ಲ, ಅದು ವಿದ್ವತ್ ಪ್ರದರ್ಶನ ಆಗ್ತದೆ. ತಾಳಮದ್ದಳೆಯಾಗಿ ಉಳಿಯದ ತಕ್ಷಣ ತಾಳಮದ್ದಳೆಯ ಸೀಮಿತ ಶ್ರೋತೃಗಳು ಅದರಿಂದಾಗಿ ಬೇಸರ ಪಡ್ತಾರೆ, ಅವರಿಗೆ ಆಗುವುದಿಲ್ಲ. ವಿದ್ವತ್ ಪ್ರದರ್ಶನ ಕೇವಲ ವಿದ್ವತ್ತು ಪ್ರಪಂಚದವರಿಗೆ ಮಾತ್ರ ಗೊತ್ತಾಗ್ತದೆ ಅಷ್ಟೇ. ಅಂತವರು ಇರುವುದು ಬಹಳ ಸೀಮಿತ. 1,000 ಜನರಿರುವ ಒಂದು ತಾಳಮದ್ದಳೆಯ ಸಭೆಯಲ್ಲಿ 10 ಜನ ಸಿಗುವುದು ಕಷ್ಟ. ಆದ ಕಾರಣ ವಿದ್ವತ್ ಪ್ರದರ್ಶನಕ್ಕೆ ಒಂದು ಮಿತಿ ಇರಬೇಕು. ಆ ಮಿತಿ ಅರಿತು ಅದನ್ನು ಉಪಯೋಗಿಸಿದರೆ ಚೆನ್ನಾಗಿರ್ತದೆ. ತಾಳಮದ್ದಲೆ ಭಾಷಾ ಶುದ್ಧತೆಯನ್ನು ನೀಡುತ್ತದೆ ಮತ್ತು ಸಭಾಕಂಪನವನ್ನು ನೀಗಿಸುತ್ತದೆ ಹಾಗೂ ನಮ್ಮನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲಿಕ್ಕೆ ಸಹಾಯಕವಾಗುತ್ತದೆ. ಈ ಒಂದು ಉದ್ದೇಶದಿಂದ ಈಗ ಹೊಸವರು ತಾಳಮದ್ದಲೆ ಕ್ಷೇತ್ರಕ್ಕೆ ಬಂದಾಗ ಈ ಎಲ್ಲ ವಿಚಾರಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವುದು ಹೇಗೆ? ಅವರು ಸಮರ್ಪಕವಾಗಿ ಬಳಸಿಕೊಳ್ಳಬೇಕಾದ್ರೆ ಹೆಚ್ಚಿನ ಪಠನ ವಿದ್ಯಾಭ್ಯಾಸದ ಅವಶ್ಯಕತೆ ಉಂಟು. ಅವರು ಹೆಚ್ಚು ಓದಬೇಕು. ಎಷ್ಟು ಸಾಧ್ಯ ಉಂಟೋ ಅಷ್ಟು ಪೌರಾಣಿಕ ಪುಸ್ತಕಗಳನ್ನು, ಪುರಾಣಕ್ಕೆ ಸಂಬಂಧಪಟ್ಟ ಇತರ ಪುಸ್ತಕಗಳನ್ನು ಓದುವುದು ಅತ್ಯವಶ್ಯಕ. ಸರಿ. ಅನೇಕರು ಈಗ ತಿಳ್ಕೊಂಡ ಆಗುವಂತೆ ಹೇಗೆಂದರೆ ಇದು ಬಹಳ ಸುಲಭದ ಕೆಲಸ,
ನಾವು 1, 4, 10 ತಾಳಮದ್ದಳೆಯನ್ನು ಕೇಳುವುದು, ಆಮೇಲೆ ಅಲ್ಲಿ ಸಿಕ್ಕಿದ ಕ್ಯಾಸೆಟ್ಗಳನ್ನು ಸಂಗ್ರಹ ಮಾಡುವುದು, ಅದನ್ನು ಮನೆಯಲ್ಲಿ ಕುಳಿತು ಕೇಳುವುದು. ಆ ಮೂಲಕವಾಗಿ ನಾವು ಅರ್ಥಧಾರಿಗಳಾಗಬಲ್ಲೆವು ಎಂಬ ಒಂದು ಅಭಿಪ್ರಾಯ ಇದೆ. ಹೌದೌದು, ತುಂಬಾ ಜನರಲ್ಲಿ ಉಂಟು. ಇದರಿಂದಾಗಿ ಕೆಲವರೆಲ್ಲ ಈ ಕ್ಷೇತ್ರಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ. ಆದರೆ ಅದು ಹಾಗಾಗುವುದಿಲ್ಲ. ಅವರು ಯಾವುದೇ ಒಂದು ಅನುಭವವನ್ನು ಬೇರೆಯವರಿಂದ ಪಡೆದರೆ ಅದನ್ನು ತನ್ನದಾಗಿ ಮಾಡಿಕೊಳ್ಳಬೇಕು. ತನ್ನದಾಗಿ ಮಾಡಿಕೊಳ್ಳುವುದಂದ್ರೆ ಏನು? ಉದಾಹರಣೆಗೆ ನಾನೊಂದು ವಿಚಾರವನ್ನು ಮಂಡಿಸಿದೆ, ಅದನ್ನು ಮಂಡಿಸಿದ್ದನ್ನು ಅವರು ಅದು ಎಲ್ಲಿ ಅದರ ಮೂಲ ಅಂತ ತಿಳಿದು ಅದನ್ನು ಓದಬೇಕು. ಅದನ್ನು ಓದಿ ಅದನ್ನು ತಪ್ಪಿದ್ರೆ ಬಿಡಬೇಕು, ಒಳ್ಳೆಯದಿದ್ರೆ ಇಟ್ಟುಕೊಳ್ಳಬೇಕು. ಆ ಮೂಲಕ ಅದನ್ನು ಮತ್ತೆ ಪ್ರದರ್ಶನಕ್ಕೆ ತರಬೇಕು. ಅದಲ್ಲ ಉಡಂಬೈಲು ಶಾಸ್ತ್ರಿ ಹೇಳಿದ್ದಾನೆ ಅಂತ ಅವರು ಹೇಳಿ ನಾನು ತಪ್ಪು ಹೇಳಿದರೆ ಅವರು ತಪ್ಪನ್ನೇ ಹೇಳುವ ಹಾಗೆ ಆಗಬಾರದು. ಈ ಕಾರಣದಿಂದ ಪ್ರತಿಯೊಬ್ಬರೂ ಕೂಡ ಆಸಕ್ತಿ ಉಳ್ಳವರು ಹೆಚ್ಚು ಪುಸ್ತಕಗಳನ್ನು ಓದಬೇಕು. ಕೇವಲ 4-6 ಕಡೆ ಕೇಳಿದರೆ ಸಾಲದು. ಈ ಓದುವ ಹವ್ಯಾಸ ಇತ್ತೀಚೆಗೆ ಕಡಿಮೆಯಾಗುವುದು ತಾಳಮದ್ದಳೆ ಕ್ಷೇತ್ರದ ಪರಿಣತಿಗೆ ಒಂದು ತೊಂದರೆ. ಓದಬೇಕು. ಓದದಿದ್ದರೆ ಭಾಷಾ ಶುದ್ಧತೆ ಬರುವುದಿಲ್ಲ, ಶೈಲಿ ಬರುವುದಿಲ್ಲ. ತಾಳಮದ್ದಳೆಯಲ್ಲಿ ಒಂದು ಶೈಲಿ ಅಂತ ಇದೆ. ಅದು ಹೀಗೆ ಮನೆಯಲ್ಲಿ ಕೂತು ಮಾತನಾಡಿದ ಹಾಗೆ ಪಡಸಾಲೆ ಮಾತಾಗಬಾರದು. ಅದಕ್ಕೊಂದು ಮಾತಿಗೆ ಕ್ರಮ ಇದೆ, ಏರು ಇಳಿ ಇದೆ. ಇದೆಲ್ಲ ಬರಬೇಕಾದ್ರೆ, ಶಬ್ದ ಸಂಪತ್ತಿ ಬರಬೇಕಾದ್ರೆ ಓದಬೇಕಾಗ್ತದೆ. ಆದ್ದರಿಂದ ಇನ್ನೊಂದು ಓದುವಾಗಲೂ ಹಾಗೆ ನಾನು ಆಗಲೇ ಹೇಳಿದ ಹಾಗೆ ನಿಮಗೆ ಬೇರೆ ಬೇರೆಯವರು ಪುರಾಣವನ್ನು ವಿಮರ್ಶಿಸಿ ಅಥವಾ ಪುರಾಣದ ವಿಷಯಗಳನ್ನು ಹೇಳಿದ ಕ್ರಮ ಬೇರೆ ಬೇರೆ ಇದೆ. ಅಳಸಿಂಗರಾಚಾರ್ಯರು ಅನುವಾದ ಮಾಡಿದ್ದರಲ್ಲಿ ಬೇರೆ ನಮೂನೆ ಇದೆ. ಭಾರತ ಪ್ರಕಾಶನದವರು ಅನುವಾದ ಮಾಡಿದ್ದರಲ್ಲಿ ಬೇರೆ ತರ ಇದೆ. ಕುಮಾರವ್ಯಾಸ ಬರೆದದಲ್ಲಿ ಬೇರೆ ತರ ಇದೆ. ಇದನ್ನೆಲ್ಲ ತೌಲನಿಕವಾಗಿ ತೌಲನಿಕ ಅಧ್ಯಯನ ಮಾಡದೇ ಇದ್ರೆ ಒಂದೊಂದರಲ್ಲಿ ಹೇಳಿದ್ದು ಒಂದೊಂದು ಅದನ್ನೇ ಹೇಳ್ಕೊಂಡಿರ್ತಾನೆ. ನೆಟ್ಟ ಆಲದ ಮರಕ್ಕೆ ಸುತ್ತು ಬರ್ತಾ ಇರ್ತಾನೆ. ಅರ್ಥ ಅಲ್ಲ, ಅದು ಬೇರೆ ಬೇರೆ ರೀತಿಯಲ್ಲಿ ಉಂಟು. ಅವುಗಳಲ್ಲಿ ಒಂದಲ್ಲ ಒಂದು ಹೇಗಿದೆ ಎಂಬುದನ್ನು ತಿಳ್ಕೊಳ್ಬೇಕಾದ್ರೆ ಓದಬೇಕು. ತಾಳಮದ್ದಳೆಗಳಲ್ಲಿ ವಾದ ವಿವಾದಗಳು ಸ್ವಾಭಾವಿಕ. ಈ ಕಾರಣಕ್ಕೆ ಎಷ್ಟೋ ತಾಳಮದ್ದಳೆಗಳು ಅರ್ಧದಲ್ಲೇ ನಿಂತಿರುವಂತದ್ದು ಕೂಡ ಉಂಟು. ಅಂದ್ರೆ ಒಣ ಪ್ರತಿಷ್ಠೆಯಿಂದ ಅಥವಾ ಗೆಲ್ಲಲೇಬೇಕೆಂಬ ಛಲದಿಂದ ಅಥವಾ ವಾದವನ್ನು ನಿರ್ವಹಿಸಲಿಕ್ಕೆ ಆಗದೆ ಕೆಲವು ಕಡೆ ತಾಳಮದ್ದಳೆಗಳು ಅರ್ಧದಲ್ಲಿ ನಿಂತಿವೆ. ತಾಳಮದ್ದಳೆಯ ನಿಜವಾದ ಉದ್ದೇಶ ರಸವನ್ನು ಆವಿಷ್ಕರಿಸುವುದು ಅಂತ ನಾವು ತಕೊಂಡ್ರೆ, ಆಟಗಳಲ್ಲಿ ವೇಷಭೂಷಣ ಅಭಿನಯದಿಂದ ರಸ ಆವಿಷ್ಕಾರ ಆಗ್ತದೆ. ತಾಳಮದ್ದಳೆಯಲ್ಲಿ ಈ ರೀತಿಯ ಒಂದು ವಾದ ವಿವಾದಗಳು ಇಲ್ಲದೆ ರಸಾವಿಷ್ಕಾರ ಹೇಗೆ ಮಾಡಬಹುದು? ತಾಳಮದ್ದಳೆಗಳಲ್ಲಿ ವಾದ ವಿವಾದವನ್ನು ಬಹಳ ಜನ ಅಪೇಕ್ಷಿಸ್ತಾರೆ. ಈಗ ತಾಳಮದ್ದಳೆ ಮಾಡುವುದೇ ವಾದ ವಿವಾದಕ್ಕೆ ಎಂಬಲ್ಲಿಗೂ ಬಂದಿದೆ. ಹೌದು, ಈಗ ಅದಕ್ಕೆ ಬಂದಿದೆ. ಹೌದು, ಇದಕ್ಕೆ ಕಾರಣ ಏನು ಅಂತಂದ್ರೆ, ಈ ನಮ್ಮಲ್ಲಿ ಈಗ ತಾಳಮದ್ದಳೆಯ ರಸಾವಿಷ್ಕಾರ ನೀವು ಹೇಳಿದ ಹಾಗೆ ಕೆಲವು ರಸಗಳು ಲುಪ್ತವೇ ಆಗಿ ಹೋಗಿವೆ. ಉದಾಹರಣೆಗೆ ಕರುಣಾರಸ, ಶೃಂಗಾರ ರಸ, ಇವುಗಳೆಲ್ಲ ಲುಪ್ತವಾಗಿ ಮಾಡೋವರೇ ಇಲ್ಲ. ಸ್ತ್ರೀ ಪಾತ್ರ ಹೇಳಲಿಕ್ಕೆ ಯಾರಿಗೂ ಮನಸ್ಸಿಲ್ಲ. ಸ್ತ್ರೀ ಪಾತ್ರ ಹೇಳಿದ್ರೆ ಆ ನಯ ವಿನಯ ಅದು ಬರುವುದೂ ಇಲ್ಲ. ಇದರಿಂದಾಗಿ ಕೆಲವು ರಸಗಳು ಕೆಟ್ಟು ಹೋಗಿವೆ. ಒಬ್ಬ ದುಃಖದಲ್ಲಿರುವಾಗಲೂ ನಗಿಸುವ ಮಾತನ್ನಾಡ್ತಾನೆ, ಹಾಸ್ಯ ರಸಕ್ಕೆ ಪ್ರಾಮುಖ್ಯತೆ ಕೊಡ್ತಾನೆ. ಮೊದಲು ಒಂದು ಟೀಮಿನಲ್ಲಿ ಒಬ್ಬ ಹಾಸ್ಯಗಾರ, ಆಟದಲ್ಲಾಗಲಿ ತಾಳಮದ್ದಳೆಯಲ್ಲಿ ಇಲ್ಲ ಹಾಸ್ಯಗಾರ. ಈಗ ಹಾಗಲ್ಲ, ಈಗ ಎಲ್ಲರೂ ಹಾಸ್ಯಗಾರರೇ. ಅವರ ಮಾತಿನಲ್ಲೆಲ್ಲ ಹಾಸ್ಯವನ್ನೇ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸುಗ್ರೀವ ಬಹಳ ದುಃಖದಲ್ಲಿರ್ತಾನೆ ಋಷ್ಯಮುಖರಲ್ಲಿ ರಾಮ ಬರುವಾಗ, ಆದರೆ ಅವನ ಮಾತನ್ನು ಕೇಳಿದ್ರೆ ಅವನಿಗೆ ದುಃಖ ಉಂಟು ಅಂತ ಯಾರು ಹೇಳಲಿಕ್ಕಿಲ್ಲ. ಹೌದು, ಇಂಥ ರಸಾಭಾಸ ಅದು ನಡೀಬಾರದು. ರಸಕ್ಕೆ ಪ್ರಾಮುಖ್ಯತೆ ಇದೆ. ತಾಳಮದ್ದಳೆಯೂ ಅರ್ಥಗಾರಿಕೆಯೂ ಒಂದು ಒಳ್ಳೆಯ ಕಲೆ. ಒಂದು ಕಲೆ ಅಂತ ಆಗಬೇಕಾದ್ರೆ ಅದರಲ್ಲಿ ರಸ ಬೇಕು. ಎಲ್ಲ ರಸಗಳನ್ನು ತರುವ ಪ್ರಯತ್ನ ಬೇಕು. ಯಾಕೆಂದ್ರೆ ಅದರಲ್ಲಿ ವೇಷಗಾರಿಕೆ ಇಲ್ಲ, ಬಣ್ಣಗಾರಿಕೆ ಇಲ್ಲ, ಕೇವಲ ಮಾತಿನಿಂದಲೇ ಅವನನ್ನು ಹೊರಹೊಮ್ಮಿಸಬೇಕು. ಇದು ಮಾತಿನಲ್ಲಿ ಇಲ್ಲವೇ ಇಲ್ಲ ಅಂತಾದ್ರೆ ಮತ್ತೆ ತಾಳಮದ್ದಳೆಯಲ್ಲಿ ಏನುಂಟು? ಅಲ್ಲ, ಹಾಗಾದ್ರೆ ಈಗ ತಾಳಮದ್ದಳೆಯಲ್ಲಿ ನವರಸಗಳು ಇಲ್ಲ ಅಂತ ನಾವು ಹೇಳ್ಬೇಕಾಗ್ತದೆ. ಹಾಗಾದ್ರೆ ತಾಳಮದ್ದಳೆಯಲ್ಲಿ ನವರಸಗಳು ಉಂಟು. ಅಲ್ಲಲ್ಲ, ಈಗಿನ ತಾಳಮದ್ದಳೆಯಲ್ಲಿ ಅನೇಕ ಕಡೆ ಇಲ್ಲ. ಎಲ್ಲ ಇಲ್ಲ ಅಂತ ನಾನು ಹೇಳೋದಿಲ್ಲ. ಅನೇಕರಿಗೆ ಬೇಸರವಾಗಿದ್ದು ಅನೇಕರ ತಾಳಮದ್ದಳೆಯಲ್ಲಿ ಇಲ್ಲ. ಅದರ ಪರಿಣಾಮವೇ ನೋಡಿ, ಸಂಭಾಷಣೆ ಅಂತ ಪ್ರಾರಂಭ ಆದದ್ದು ಈಗ ಕೇವಲ ಎರಡೆರಡೇ ಅರ್ಥ. ಭೀಷ್ಮ ಪರಶುರಾಮ, ವಾಲಿ ರಾಮ, ಹಿನ್ನೆಲೆಯೂ ಇಲ್ಲ ಮುನ್ನೆಲೆಯೂ ಇಲ್ಲ, ಸಂಭಾಷಣೆ ಮಾತ್ರ. ಸಂಭಾಷಣೆ ಮಾತ್ರ. ಅಂದ್ರೆ
ಕಾಲಕ್ಕೆ ಸರಿಯಾಗಿ ತಾಳಮದ್ದಲೆಯ ಥೀಮ್ ಅಂತ ಏನು ಹೇಳ್ತೇವೆ ಆ ಉದ್ದೇಶ ಬದಲಾವಣೆ ಆಗ್ತಾ ಬಂದಿದೆ. ಈಗ ಇದರಿಂದಾಗಿ ಏನಾಗ್ತದೆ ಅಂದ್ರೆ ಅವರು ಚರ್ಚಿಸುವಾಗ ಅದೇ ಪ್ರಸಂಗದಲ್ಲಿ ಹಿಂದೆ ಏನು ಹೇಳಿದೆ ಅದಕ್ಕೆ ವಿರುದ್ಧವೂ ಹೇಳಿಬಿಡ್ತಾರೆ. ಕೇಳುವವರಿಲ್ಲ. ಇಡೀ ಪ್ರಸಂಗ ಆದರೆ ಪೂರ್ವದಲ್ಲಿ ಹೇಳಿದ್ದಕ್ಕೆ ಉತ್ತರದಲ್ಲಿ ಹೇಳುವ ಆಕ್ಷೇಪ ಮಾಡಬಾರದು. ಇದಾಗಲ್ಲ, ಎರಡೇ ಆಗಿ ಬಿಟ್ರೆ ಪೂರ್ವದಲ್ಲಿ ಏನಾಗಿದೆ, ಅಂಬೆ ಮತ್ತು ಭೀಷ್ಮ ಏನು ಮಾತಾಡಿದ್ದಾರೆ ಅದು ಪರಶುರಾಮ ಭೀಷ್ಮನಿಗಾಗ ಉಳಿಯುವುದಿಲ್ಲ, ಅದು ಮತ್ತೊಂದಿರ್ತದೆ. ಮತ್ತೆ ಇದನ್ನು ಯಾರು ಖಂಡಿಸುವವರು ಮಂಡಿಸುವವರು ಯಾರು ಇಲ್ಲ. ಕೊನೆಗೆ ನೀವು ಹೇಳಿದಲ್ಲಿಗೆ ಬರ್ತದೆ, ಚರ್ಚೆಯೇ ಪ್ರಾಮುಖ್ಯ ಆಗ್ತದೆ. ಈ ಚರ್ಚೆಯ ಪರಿಣಾಮವಾಗಿ ರಸ ಕೆಡುತ್ತದೆ. ಹಾಗಾದರೆ ಚರ್ಚೆ ಬೇಕು, ಇತಿಮಿತಿಯ ರೀತಿ ಒಂದು ಕ್ರಮದಲ್ಲಿ ಇರಬೇಕು. ಚರ್ಚಿಸುವ ಕ್ರಮ, ಆ ಚರ್ಚಿಸುವ ಕ್ರಮದಲ್ಲಿ ವಿಷಯಗಳು ಹೊರಗೆ ಬರಬೇಕು. ಈಗ ರಾಮ ರಾವಣ ಚರ್ಚಿಸ್ತಾರೆ, ಕೃಷ್ಣ ಕೌರವ ಚರ್ಚಿಸ್ತಾರೆ, ವಾಲಿ ರಾಮ ಚರ್ಚಿಸ್ತಾರೆ. ಅಲ್ಲಿ ಪ್ರಶ್ನೆಗಳು ಬರಬೇಕು. ವಾಲಿ ತುಂಬಾ ಪ್ರಶ್ನೆಗಳನ್ನು ಹಾಕಬೇಕು, ರಾಮ ಅದಕ್ಕೆ ಉತ್ತರ ಕೊಡಬೇಕು. ಅದನ್ನು ಕೇಳಲಿಕ್ಕೆ ಚಂದ. ಸೊ ಈಗ ಕೌರವ ಕೃಷ್ಣ, ಕೌರವ ಅನೇಕ ಪ್ರಶ್ನೆ, ಪಾಂಡವರು ಇಂತಿಂತ ತಪ್ಪು ಮಾಡಿದ್ದಾರೆ, ಹೀಗಿದ್ದಾರೆ, ಏನಾಯ್ತು, ನಾನು ಮಾಡಿದ್ದೆ ಯಾಕೆ ತಪ್ಪು ಅಂತ ಅವನು ಪ್ರಶ್ನಿಸಬೇಕು. ಕೃಷ್ಣ ನೀವು ಮಾಡಿದ್ದು ತಪ್ಪು ಹೀಗೆ ಅಂತ ಸಮರ್ಥಿಸಬೇಕು. ಅದು ಕೇಳಲಿಕ್ಕೆ ಚಂದ. ಆ ಚರ್ಚೆ ಬೇಕು, ಆ ಚರ್ಚೆ ಬೇಕು. ಅದಿಲ್ಲದೆ ಇರಬಾರದು. ಅದಿಲ್ಲದಿದ್ರೆ ನೀರಸ, ಬಯಲಾಟದಷ್ಟೇ ಆಗ್ತದೆ. ಅದಲ್ಲ, ಕಾಣಮದ್ದಲೆಯಲ್ಲಿ ಅಷ್ಟು ಚರ್ಚೆ ಬೇಕು. ಹಾಗೆಂತ ಚರ್ಚೆಯೇ ಪ್ರಾಮುಖ್ಯ ಅಲ್ಲ. ತಾಳಮದ್ದಲೆಯಲ್ಲಿ ಭಕ್ತಿ ರಸವನ್ನು ಪ್ರತಿಪಾದಿಸುವಂತಹ ಪಾತ್ರಗಳು, ಈ ಉದಾಹರಣೆಗೆ ಒಂದು 3 ತಗೊಂಡ್ರೆ, ಅಂದ್ರೆ ಒಂದು ಭೀಷ್ಮ, ವಿದುರ ಮತ್ತು ಸುಧನು. ಈ 3 ಜನ ಕೂಡ ಕೃಷ್ಣನ ಭಕ್ತರೇ ಹೌದು. ಇವರು ಅಪ್ರತಿಮ ಭಕ್ತರಾಗಿದ್ರೂ ಕೂಡ ಇವರ ಭಕ್ತಿಯ ವಿಧಾನ ಬೇರೆ ಬೇರೆ ರೀತಿಯಲ್ಲಿ ತೋರ್ಪಡಿಸ್ತಾರೆ. ತಾಳಮದ್ದಲೆಯಲ್ಲಿ ಇದನ್ನು ವಿಭಿನ್ನವಾಗಿ ಪ್ರತಿಪಾದಿಸುವ ಬಗೆ ಹೇಗೆ? ಭೀಷ್ಮನ ಭಕ್ತಿಗೂ ಸುಧನ್ವನ ಭಕ್ತಿಗೂ ವ್ಯತ್ಯಾಸ ಇದೆ. ಭೀಷ್ಮನ ಭಕ್ತಿ ಜ್ಞಾನ ಭಕ್ತಿ. ಭಕ್ತಿಯಲ್ಲಿ 4 ವಿಧ ಉಂಟಲ್ಲ, ಅವುಗಳಲ್ಲಿ ಭೀಷ್ಮನದು ಜ್ಞಾನಪೂರ್ಣವಾದ್ದು. ಅವ ಎಷ್ಟು ಭಕ್ತನೇ ಆದರೂ ನಾನಿನ್ನ ದಾಸನಯ್ಯ ಎಂಬಲ್ಲಿಗೆ ಬರಲಿಕ್ಕೆ ಅವ ಬರಬಾರದು. ಹಾಗೆ ಅಂತ ಅದೇ ವಿದುರ ನಾನಿನ್ನ ದಾಸನಯ್ಯ ಎಂಬಲ್ಲಿಗೆ ಬರ್ತಾನೆ, ಬರಬಹುದು. ಯಾಕೆ, ಕೃಷ್ಣ ತನ್ನ ಅಂಗಳಕ್ಕೆ ಬಂದಾಗ ಆ ವಿದುರ ಕುಣಿತಾನೆ, ಕುಪ್ಪಳಿಸ್ತಾನೆ, ಅವನ ರಥವನ್ನು ಹೋಗಿ ಅವನು ಬಲ ಬರ್ತಾನೆ, ಅವನ ಪಾದಧೂಳಿಯನ್ನು ಅವನು ಹಣೆಗೆ ಹಚ್ಚಿಕೊಳ್ತಾನೆ. ಅಲ್ಲಿ ಅವನದು ಪರಿಪೂರ್ಣವಾಗಿ ತನ್ನತನವನ್ನು ಮರೆತು ಅರ್ಪಣಾ ಭಾವದ ಭಕ್ತಿ. ಅದು ಆ ರೀತಿಯೇ ಇರಬೇಕು. ಆ ರೀತಿ ಇದ್ರೆ ಮಾತ್ರ ವಿದುರನ ಭಕ್ತಿ ಅದು ನಮಗೆ ಸ್ಪಷ್ಟವಾಗ್ತದೆ. ಭೀಷ್ಮ ಆ ರೀತಿ ಇರುವುದಕ್ಕಾಗುವುದಿಲ್ಲ. ಭೀಷ್ಮ ಪ್ರಶ್ನಿಸುವ, ಕೃಷ್ಣ ನೀನ್ ಇಷ್ಟೆಲ್ಲ ಮಾಡ್ತೀಯಲ್ಲ, ಹೀಗೆ ಮಾಡುವ, ನೀನ್ ಯಾಕೆ ಕೌರವನನ್ನು ತಿದ್ದಲಿಲ್ಲ, ನಿನಗೆ ತಿದ್ದುಬಹುದಿತ್ತಲ್ಲ, ನಮಗಾದ್ರೆ ಆ ಶಕ್ತಿ ಇಲ್ಲ, ನೀನ್ ಯಾಕೆ ಮಾಡಲಿಲ್ಲ ಅಂತ ಕೃಷ್ಣನನ್ನು ಪ್ರಶ್ನಿಸಬೇಕು. ಹಾಗಾದ್ರೆ ಈಗ ಭೀಷ್ಮ ಹೇಳ್ಬಹುದು, ಕೃಷ್ಣ ಎಲ್ಲವೂ ಆಗುವುದು ಪೂರ್ವಜನ್ಮದ ಕರ್ಮದಿಂದ ಅಂತ ಆದರೆ ಕೌರವ ಮಾಡೋದು ಪೂರ್ವಜನ್ಮದ ಕರ್ಮವೇ ಅಲ್ವೋ, ಇದರಲ್ಲಿ ಏನು ವಿಶೇಷ ಉಂಟು ಅಂತ ಅವನು ಪ್ರಶ್ನಿಸಬೇಕು. ಯಾಕೆಂದ್ರೆ ಅವನು ಒಂದು ರೀತಿಯಲ್ಲಿ ಪ್ರಶ್ನೆ ಮಾಡುವ ಅವನಿಗೆ ಗೊತ್ತಿದ್ದು ಕೃಷ್ಣನ ಬಾಯಿಯಿಂದ ಅವನು ಹೇಳಿಸುವುದು. ಹಾಗೆ ಅರ್ಜುನನು ಒಂದು ಭಕ್ತನೇ, ಅವನು ಅರ್ಥಾರ್ಥಿಯಾಗಿ ಭಕ್ತ. ಅವನು ಗೀತೋಪದೇಶ ಪಡೆದದ್ದು ಹೇಗೆ, ಅಲ್ಲಿ ಹತ್ತಿದ್ದಾನೆ ಅವನು. ಆ ಅಣುವನ್ನು ಕೇಳಿ ಕೃಷ್ಣ ಅವನಿಗೆ ಉತ್ತರ ಕೊಟ್ಟದ್ದು. ಅರ್ಜುನನಿಗೆ ಬೇಕಾದದ್ದೇನೂ ಮಂದಿರ ಯುದ್ಧ, ಆ ಯುದ್ಧಕ್ಕೆ ಅವನನ್ನು ಸಿದ್ಧತೆಗೊಳಿಸಿದ್ದು. ಇನ್ನೊಂದು ನೀವು ಹೇಳಿದ್ದು ಸುಧನ್ವ ಹುಡುಗಾಟಿಕೆಯ, ಆದರೂ ಭಕ್ತ ಆದರೂ ಅವನಲ್ಲಿ ಹುಡುಗಾಟಿಕೆ ಇದೆ. ಅವನಿಗೆ ತನ್ನ ಪರಾಕ್ರಮವನ್ನು ಮುಂದಿಟ್ಟುಕೊಂಡು ಕೃಷ್ಣನನ್ನು ಮೆಚ್ಚಿಸಬೇಕು ಅವನಿಗೆ ಇರುವುದು. ವಿದುರನಿಗೆ ಅದಿಲ್ಲ, ಭೀಷ್ಮನಿಗೆ ಅದಿಲ್ಲ. ತನ್ನ ಪರಾಕ್ರಮ ತೋರಿಸಬೇಕು ಅಂತ ಅವರಿಗಿಲ್ಲ. ಇವನಿಗೆ ಹಾಗಲ್ಲ, ತನ್ನ ಪರಾಕ್ರಮದ ಮೂಲಕ ಕೃಷ್ಣಾರ್ಜುನರನ್ನು ತಾನು ಸ್ವಾಧೀನ ಮಾಡಿ ಆ ಮೂಲಕವಾಗಿ ನನ್ನ ಅಪ್ಪ ಮಾಡಿದಂತಹ ಕಾರ್ಯವನ್ನು ಶ್ಲಾಘನೀಯವಾಗಿ ಮಾಡಬೇಕು ಅವನಿಗೆ. ಹಾಗಾಗಿ ಸುಧನ್ವನ ಪಾತ್ರ ಯಾವಾಗಲೂ ಸ್ವಲ್ಪ ಚುರುಕು, ಅವಸರ, ಅವ ವೀರ ವೈಷ್ಣವ, ಆ ರೀತಿ ಹೋಗಬೇಕದು. ಭೀಷ್ಮ ಹಾಗಲ್ಲ, ಸ್ವಲ್ಪ ನಿಧಾನ, ಎಳೆದು ಮಾತಾಡಬೇಕು. ಈ ರೀತಿ ವ್ಯತ್ಯಾಸ ಉಂಟು. ತಾಳಮದ್ದಲೆಯಲ್ಲಿ ಖಳಪಾತ್ರಗಳಲ್ಲಿ ಕೂಡ ಈ ಕೌರವ, ದುರ್ಯೋಧನ ಆಗಲಿ, ಕಂಸ, ಮಾಗಧ, ಕೀಚಕ ಇತ್ಯಾದಿ ಪಾತ್ರಗಳ ಭಿನ್ನತೆಗಳನ್ನು ತಾಳಮದ್ದಲೆಯಲ್ಲಿ ಹೇಗೆ ತೋರಿಸುವುದು? ಯಾಕೆಂತಂದ್ರೆ ಇತ್ತೀಚೆಗೆ ಹೆಚ್ಚಿನ ಕಡೆ
ಆ ಬೇಸ್ ಪಂಚಾಂಗ ಅಂತ ಏನಿರ್ತದೆ ಅದನ್ನು ಒಂದೇ ಇರ್ತದೆ ಹೆಚ್ಚು ಕಡಿಮೆ. ಆಮೇಲೆ ಅವರು ಅದನ್ನು ವಿಸ್ತರಿಸಿಕೊಂಡು ಹೋಗ್ತಾರೆ. ಅದು ಪಂಚಾಂಗದಲ್ಲೇ ವಿಭಿನ್ನತೆ ಬರಬೇಕು ಅಂತ ಅನಿಸುದಿಲ್ವ ನಿಮಗೆ? ಹೆಚ್ಚು ಪಾತ್ರಗಳಲ್ಲಿ ಪಂಚಾಂಗದಲ್ಲಿ ವಿಭಿನ್ನತೆ ಬರ್ತದಲ್ಲ, ಬರಬೇಕು. ಯಾರು ಹಾಗೆ ಹೇಳುವುದಿಲ್ವೋ? ಈ ಅರ್ಥಧಾರಿಗಳಲ್ಲಿ ದೊಡ್ಡ ಸಮಸ್ಯೆ ಇದೆ ಈಗ. ಅವರು ಯಾವ ಅರ್ಥವನ್ನೇ ಹೇಳಲಿ ಅದನ್ನು ಉದಾತ್ತೀಕರಿಸಲಿಕ್ಕೆ ಪ್ರಯತ್ನ. ಹೌದು, ಅದು ದೊಡ್ಡ ಒಂದು ಸಮಸ್ಯೆ ಈಗ. ಹೌದು, ಅದನ್ನು ಉದಾತ್ತೀಕರಿಸುವಂತಹ ಕ್ರಮ ನಮ್ಮ ಹಿರಿಯರಲ್ಲಿ ಕೆಲವರಿಂದ ಬಂತದ್ದು. ಹೌದು ಹೌದು. ಅಲ್ಲ, ಈಗ ಉದಾತ್ತೀಕರಿಸಬೇಕಾದ್ರೂ ಕೂಡ ಅದರಲ್ಲಿ ಕೂಡ ಕೆಲವು ಪಾತ್ರಗಳಿಗೆ ಮಾತ್ರ ನಾವು ಉದಾತ್ತೀಕರಿಸಬಹುದು. ಈಗ ಕೀಚಕನಲ್ಲೆಲ್ಲ ಉದಾತ್ತೀಕರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಉದಾತ್ತೀಕರಿಸಬಾರದು. ಹೌದು. ಹಾಗೆ ಉದಾತ್ತೀಕರಿಸುವುದರಿಂದಾಗಿ ಯಾವ ಪಾತ್ರ, ಯಾವ ಸ್ಥಾನ, ಏನು ಅದರ ನೀವು ಹೇಳಿದಾಗ ನೆಲೆಗಟ್ಟೆ ಏನು ಅದು ನಿರ್ಣಯ ಆಗುದಿಲ್ಲ. ಹೌದು. ಈಗ ರಾವಣನ ಪಾತ್ರ ಹೇಳುವವ ತನಗೆಲ್ಲ ಗೊತ್ತಿದ್ರು ತಾನು ಹೀಗೆ ಮಾಡ್ತೇನೆ ಎಂಬುದನ್ನು ಸಮರ್ಥಿಸುವುದಕ್ಕೆ ಕೆಲವು ವಿಚಾರಗಳನ್ನು ಹೇಳ್ಬಹುದು. ಯಾವುದೋ ಅವನ ತಂಗಿಗಾದಂತಹ ದ್ರೋಹ, ದಾನವರಿಗಾದ ದ್ರೋಹ, ನನಗೆ ಪ್ರತಿಭಟಿಸಲು ಸಾಧ್ಯವೇ ಇಲ್ಲ, ಈ ರೀತಿಯಲ್ಲಿ ಅವ ಹೋಗಬಹುದು. ಆ ರೀತಿಯಲ್ಲಿ ಹೋಗುವಾಗ ಕಂಸ ತನ್ನ ಪ್ರಾಣಕ್ಕಾಗಿ ಹೋರಾಡುವುದು. ತನ್ನನ್ನು ಕೊಲ್ಲುವ 8ನೇ ಜನ್ಮದಲ್ಲಿ ಹುಟ್ಟುತ್ತಾನೆ ಇವಳ ಹೊಟ್ಟೆಯಿಂದ ಅಂತ ಅವನ ತಂಗಿಯನ್ನು ಅವನು ಕೊಲ್ಲಲಿಕ್ಕೆ ಹೊರಡುವುದು. ಆದ್ದರಿಂದ ಇದರ ಪ್ರತಿಯೊಬ್ಬನ ಪ್ರಾರಂಭಿಕ ನಿಲುವು ನೀವು ಹೇಳಿದ ಹಾಗೆ ಅವನ ಪೀಠಿಕೆಯ ಮಾತುಗಳು ಅದಕ್ಕೆ ಅನುಸರಿಸಿ ಹೋಗಬೇಕೇ ಹೊರತು ಅದು ಬೇರೆ ಯಾವುದನ್ನು ಕಂಸ ಹೇಳುವ ಶ್ರೀಮನ್ನಾರಾಯಣನ ಮೇಲೆ ಆರೋಪ ಮಾಡಿಕೊಂಡು ಕೂತ್ರೆ ಅದಕ್ಕೆ ಅರ್ಥ ಇಲ್ಲ. ಈಗ ರಾಮನಲ್ಲಿ ಹೇಳುವಾಗ ನಿಮ್ಮ ದೇವೇಂದ್ರ ಹಾಗೆ ಮಾಡಿದ್ದಾನೆ, ಹೀಗೆ ಮಾಡಿದ್ದಾನೆ, ಪರಸತಿಗೆ ದ್ರೋಹ ಮಾಡಿದ್ದಾನೆ ಅಂತ ರಾಮನಲ್ಲಿ ಹೇಳುವುದಕ್ಕೆ ಅರ್ಥ ಇಲ್ಲ. ಯಾಕೆಂದ್ರೆ ರಾಮನಿಗೂ ದೇವೇಂದ್ರನ ಬೃಹಸ್ಪತಿಗೂ ಯಾವ ಸಂಬಂಧ ಇಲ್ಲ. ಅವ ತಮ್ಮನ ಹೆಂಡತಿಯನ್ನು ಕೂಡಿದ, ಇವ ಗೌತಮನ ಹೆಂಡತಿಯನ್ನು ಕೂಡ್ಲಿಕ್ಕೆ ಹೋದ ಎಂಬುದು ರಾಮನಿಗೆ ಸಂಬಂಧಪಟ್ಟದ್ದಲ್ಲ. ನಾನು ಹಾಗೆ ಒಂದು ಕಡೆ ಹೇಳಿದ್ದೇನೆ, ನೋಡಪ್ಪ, ನಾನು ರಾಮ, ನಾನು ಲೋಕದಲ್ಲಿ ಮನುಷ್ಯ, ನಾನು ಮನುಷ್ಯನಾಗಿ ಹೇಗಿರ್ಬೇಕು ಹೇಳ್ತೇನೆ ನಿಮಗೆ, ಮನುಷ್ಯನಾಗಿ ಮಾಡಬೇಕಾದ್ದೇನು ನಾನು ನಿಮಗೆ ಹೇಳ್ತೇನೆ, ಹೊರತು ದೇವೇಂದ್ರ ಹೇಗಿರ್ಬೇಕು ಅಂತ ಹೇಳಲಿಕ್ಕೆ ನಾನು ಜನ ಅಲ್ಲ. ಬೃಹಸ್ಪತಿ ಏನು ಮಾಡಿದ, ತಪ್ಪು ಮಾಡಿದ, ಅದಕ್ಕೆ ನಾನು ಜನ ಅಲ್ಲ. ಅದಕ್ಕೆ ಮಾತು ಇದೆ, ಶಾಸ್ತ್ರವಚನ, ನಾ ದೇವಚರಿತಾನಾಂಚರೆ, ದೇವತೆಗಳು ಮಾಡಿದ ಹಾಗೆ ನಾವು ಮಾಡಬಾರದು ಅಂತಲೇ ಇದೆ. ಅದು ಒಂದು ಮಾತು ಇದ್ರೂ ನಾನು ಸಮರ್ಥನೆಗೆ ಹೋಗುವುದಿಲ್ಲ. ನನ್ನ ಕುರಿತು ಕೇಳು, ನನ್ನ ರಾಜ್ಯದ ಕುರಿತು ಕೇಳು, ನಾನು ಮನುಷ್ಯನಾಗಿ ಏನು ಮಾಡಬೇಕು ಅದನ್ನು ಮಾಡಿದ್ದೇನೆ, ಮಾಡ್ತೇನೆ ಅಂತ ಹೇಳಿದ್ದೇನೆ ನಾನು. ಅಂದ್ರೆ ನಮ್ಮ ಪಾತ್ರ ಯಾವುದು, ಅದರ ವ್ಯಾಪ್ತಿ ಎಷ್ಟು, ಅದರೊಳಗೆ ಹೋಗಬೇಕು. ಹೌದು, ಅದನ್ನು ಮೀರಿ ಹೋಗಬಾರದು. ತಾಳಮದ್ದಲೆಗಳಲ್ಲಿ ಸ್ತ್ರೀ ಪಾತ್ರಗಳನ್ನು ನಿರ್ವಹಿಸುವಾಗ ಇರುವ ವಿಶೇಷ ಸವಾಲುಗಳು ಏನು ಮತ್ತು ಸ್ತ್ರೀ ಪಾತ್ರ ಪ್ರಧಾನವಾಗಿರುವ ಪ್ರಸಂಗಗಳಲ್ಲಿ ಅರ್ಥಗಾರಿಕೆ ಹೇಗಿರಬೇಕು ಮತ್ತು ಅತ್ಯಂತ ಸೊಗಸಾಗಿ ಇದನ್ನು ನಿರ್ವಹಿಸುವ ಬಗೆ ಹೇಗೆ? ಇದು ಪ್ರಶ್ನೆ ಯಾಕೆ ಅಂತಂದ್ರೆ, ಆಟಗಳಲ್ಲಿ ಏನಾಗ್ತದೆ ಅಂತಂದ್ರೆ ಆ ವೇಷಭೂಷಣ ಇರ್ತದೆ, ನಮಗೆ ಸಹಜವಾಗಿ ಲಾಲಿತ್ಯ ಬರುವ ಒಂದು ಸಂಭವನೀಯತೆ ಉಂಟು. ಆದ್ರೆ ತಾಳಮದ್ದಲೆಯಲ್ಲಿ ಅದು ಯಾವುದು ಇಲ್ಲದೆ ತಾನು ಹೆಣ್ಣಾಗಿ ಮಾತನಾಡುವ ಬಗೆ ಹೇಗೆ ಅಂತ, ಅದು ಹೇಗೆ ಅಂತ, ಸ್ತ್ರೀ ಪಾತ್ರಗಳು ಹೇಗೆ ಮಾತಾಡಬೇಕು ಎಂಬ ಕುರಿತು ನಾನು ನಿಮಗೆ ಕೊಟ್ಟ ಪುಸ್ತಕದಲ್ಲಿ ನಾನು ವಿವರಣೆ ಕೊಟ್ಟಿದ್ದೇನೆ. ಆದ್ರೆ ಈ ಪ್ರಸ್ತುತ ನಾನು ಹೇಳ್ತೇನೆ, ಸ್ತ್ರೀ ಪಾತ್ರಗಳು ಎಲ್ಲ ಒಂದೇ ಅಲ್ಲ. ಮಿಕ್ಕ ಪಾತ್ರಗಳನ್ನು ಹೇಳಿದ ಹಾಗೆ ಈಗ ಅಂಬೆ, ಸೀತೆ, ಮಂಡೋದರಿ, ಮಂಡೋದರಿ ಈ ಪಾತ್ರಗಳೆಲ್ಲ ಒಂದೇ ರೀತಿಯಾದಂತಹ ಮಾತುಗಾರಿಕೆಯಲ್ಲಿ ಇರಬಾರದು. ಅಂಬೆ ಕಟ್ಟುನಿಟ್ಟಾದಂತಹ ಹೆಣ್ಣು ಮಗಳವಳು, ಅವಳಲ್ಲಿ ಬಹಳ ದೊಡ್ಡ ಲಾಲಿತ್ಯ ಅಗತ್ಯ ಇಲ್ಲ. ಯಾಕೆಂದ್ರೆ ಅವಳ ಜೀವನದ ಯಾವುದೋ ಒಂದು ಸ್ತರಕ್ಕೆ ಹೋಗುವುದಕ್ಕೆ ಹೋರಾಡ್ತಾ ಇದ್ದಾಳೆ. ಆದ್ದರಿಂದ ಪ್ರಾರಂಭದಲ್ಲಿ ಸ್ವಲ್ಪ ನಿಧಾನವಾಗಿದ್ರು ಕೊನೆಗೆ ಅವಳು ಬಹಳಷ್ಟು ಹೊರಟಾಗ್ತಾಳೆ. ಅವಳಲ್ಲಿ ಪ್ರತೀಕಾರ ಭಾವನೆ ಬರ್ತದೆ. ಅಲ್ಲಿ ಆ ಭಾವನೆಯಿಂದ ಅವಳು ಮುನ್ನಡೆಯಬೇಕು. ಎಲ್ಲಿ ಅಂದ್ರೆ ಅಂಬೆ ಸಾಮಾನ್ಯವಾಗಿ ಸಾಲಿನಲ್ಲಿ ಹೋಗುವಾಗ ಬಹಳ ವಿನೀತಳಾಗಿರ್ಬೇಕು, ಬಹಳ ಹೊತ್ತಿನವರೆಗೆ ವಿನೀತಳು. ಯಾಕೆಂದ್ರೆ ಅವನನ್ನು ಕಾಡಿ ಬೇಡಿ ಒಲಿಸ್ತಾ ಇದ್ದಾಳೆ ಅವಳು. ಈಗ ಅವ ವಿರೋಧವಾಗಿದ್ದಾನೆ, ಅವನು ಪ್ರೀತಿಸಿದವ, ಈಗ ವಿರೋಧವಾಗಿದ್ದಾನೆ. ಆದ್ದರಿಂದ ಅವಳು ಕಾಡ್ತಾಳೆ, ಬೇಡ್ತಾಳೆ, ನನ್ನನ್ನು ಬಿಡಬೇಡ ಅಂತ. ಆಗ ಬಹಳ ನಯವಿನಯ ಇರಬೇಕು. ಅದೇ ಅವಳು ಯಾರೆಲ್ಲ ವ್ಯಭಿಚಾರಿ ಅಂತ ಒಂದು ಪದ್ಯ ಉಂಟು ಕೊನೆಗೆ, ಅಲ್ಲಿ ಬರುವಾಗ ಅವಳು ಸಿಡಿಬಿಡಿಗೊಳ್ಬೇಕು, ಬೆಂಕಿಯ ಕೆಂಡ ಆಗ್ಬೇಕು ಅವಳು. ಮರುಳ ನಾನಾದೆ
ನಾನು ಮರುಳೆಯಾಗಿ ಹೋದೆ, ನನ್ನ ಅಪ್ಪ ಹೀಗೆ ಮಾಡಿದ, ಸಾಲ್ವ ಹೀಗೆ ಮಾಡಿದ ಅಂತ ಹೇಳುವಾಗ ಅವಳಲ್ಲಿ ಅತ್ಯದ್ಭುತವಾದಂತಹ ಒಂದು ಭ್ರಮಾನಿರಸನ ಹುಟ್ಟಿನ ಭಾವ ಬರಬೇಕು, ಅದನ್ನು ಅಳವಡಿಸಿಕೊಳ್ಳಬೇಕು ಆ ಸ್ತ್ರೀ ಪಾತ್ರ. ಅದುವೇ ಸ್ತ್ರೀ ಪಾತ್ರ. ಪ್ರಭಾವತಿ ಹೇಳುವಾಗ ಅಲ್ಲಿ ಆ ಕರುಣಾಜನಕವಾದ ಭಾವ ಅಲ್ಲ ಬೇಕಾದ್ದು. ಅಲ್ಲಿ ಅವಳು ತನಗೆ ಆದಂತಹ ಈ ದಿನ ಹತ್ತಿರ ಬಂದಿದೆ, ನನಗೆ ಋತುಸ್ನಾತೆ, ನನ್ನನ್ನು ನೀನು ಬಿಟ್ಟು ಹೋದರೆ ನಿನಗೆ ಪಾಠಕ ಬರುವುದಿಲ್ವೋ ಎಂಬ ಸೂಚನೆ ಕೊಡಬೇಕು ಅವಳು. ಯಾಕೆ ಮುಂದಿನ ಪದ ಅವನಿಗೆ ಹಾಗೆ. ಅಂದ್ರೆ ಸಣ್ಣಿಗೆ ಷೋಡಶದ ಋತು ಸಮಯ, ಏಕಾದಶಿ ವ್ರತಮಲಂಘ್ಯ ಶ್ರಾದ್ದ, ಇನಿತೊಂದು ದಿನವೇ ಸಂಗತ ಮಾಡೋಡೆಂತು. ಅದನ್ನು ಇವಳು ಸೂಚಿಸುವ ಹಾಗಿರುವ ಮಾತು ಬೇಕು. ಅಲ್ಲಿ ಇವಳು ಬರೀ ಒಂದು ಹೇಳ್ತಾರಲ್ಲ ಚಾಲಿ ಪೋಲಿ ಅಂತ, ಆ ರೀತಿಯಾದಂತಹ ವ್ಯಭಿಚಾರದ ಮಾತು ಮಾತಾಡಬಾರದು. ವ್ಯಭಿಚಾರಿಣಿ ಅಲ್ಲ ಅವಳು. ನೀನು ಶುದ್ಧಾತ್ಮನಾಗಿ ಕೃಷ್ಣ ಸಂದರ್ಶನಕ್ಕೆ ಹೋಗ್ತೀನಿ, ನಾನು ಇವತ್ತು ಋತುಮತಿಯಾಗಿ ನಿನ್ನಲ್ಲಿ ಮಕ್ಕಳನ್ನು ಬೇಡ್ತೇನೆ, ಮಕ್ಕಳಿಲ್ಲದವನಿಗೆ ಸದ್ಗತಿ ಬರುವುದಿಲ್ಲ. ನೀನು ನನ್ನನ್ನು ಬಿಟ್ಟು ಹೋದರೆ ನಿನಗೆ ಪಾಪ ಬರ್ತದೆ, ಆ ಪಾಪವನ್ನು ಕಟ್ಟಿಕೊಂಡು ಕೃಷ್ಣ ದರ್ಶನಕ್ಕೆ ಯಾಕೆ ಹೋಗ್ತೀನಿ ನೀನು ಅಂತ ಆ ಮಾತು ಕೊನೆಗೆ ಬಂದು ನಿಲ್ಲಬೇಕು. ಆ ತರಬೇಕು. ಇಲ್ಲಿ ಸಿಡಿಮಿಡಿಗೊಳ್ಳುವುದು ಅಲ್ಲ, ಅವನನ್ನು ಏನಾದರೂ ಅಡ್ಡಾದಿಡ್ಡಿ ಮಾತಾಡಿ ಸಿಕ್ಕಿಸಿ ಅದೇ ಪಾತ್ರ. ಮಂಡೋದರಿಯಾಗಿ ರಾಮನನ್ನು ಸ್ವಲ್ಪ ಮಟ್ಟಿಗೆ ಪ್ರತಿಪಾದಿಸಬೇಕಾಗ್ತದೆ ಅವಳು. ರಾಮನ ಪಕ್ಷ ಸರಿ ಉಂಟು ಎಂಬ ಹಾಗೆ ಮಾತಾಡಬೇಕು. ಅದರಿಂದಲೂ ಹೆಚ್ಚು ಶೂರ್ಪನಖಿ ಕೆಟ್ಟವಳು, ಅವಳು ಮಾಡಿದ ಅನ್ಯಾಯದಿಂದ ಹೀಗಾದದ್ದು, ದೋಷಿ ನಿರ್ಣಯ ಭಗಿನಿ, ಅದು ಒಳ್ಳೆಯ ಮಾತು, ಒಳ್ಳೆಯ ಪದ್ಯ ಅದು. ಅದನ್ನು ತೆಕ್ಕೊಂಡು ಅವನು ಮಾತಾಡಬೇಕು. ಇಲ್ಲಿಯೂ ರಾವಣನನ್ನು ಅಲ್ಲಗಳೆದು ತಪ್ಪುಗಾರ ಅಂತ ಮಾಡಲಿಕ್ಕೆ ಹಾಗೆ ಹೋಗಬಾರದು. ಆ ರೀತಿಯಾದ ಅದೇ ಬೇರೆ ಬೇರೆ ಪಾತ್ರಕ್ಕೆ ಬೇರೆ ಬೇರೆ ರೀತಿ ಇದೆ. ಸ್ತ್ರೀ ಪಾತ್ರದಲ್ಲಿ ಮುಖ್ಯವಾದ ವಿಚಾರ ಏನು ಅಂದರೆ ಆ ಲಾಲಿತ್ಯ ಇರಬೇಕು, ಮಾತು ಬಹಳ ಸೌಮ್ಯದಲ್ಲಿ ಇರಬೇಕು. ಆ ಮಾತಿನಲ್ಲಿ ಒಂದು ಹಳ್ಳಿ ಭಾಷೆಯಲ್ಲಿ ವಯನ ಅಂತ ಹೇಳ್ತಾರೆ, ಅಂತ ವಯನ ಅದಿರಬೇಕು. ದೀರ್ಘ ವಾಕ್ಯಗಳು ಇರಬಾರದು, ಚಿಕ್ಕ ವಾಕ್ಯಗಳು ಅಲ್ಲ. ಆ ರೀತಿ ಭಾಷೆ ಲಲಿತವಾಗಿರಬೇಕು. ಅದರಲ್ಲಿ ಒಂದೇ ಒಂದು ಕಷ್ಟ ಶಬ್ದಗಳು ಕೂಡ ಬರಬಾರದು ಸ್ತ್ರೀ ಪಾತ್ರದಲ್ಲಿ, ಅಷ್ಟು ಅದು ನಯವಾಗಿರಬೇಕು. ಆ ರೀತಿಯಾದಂತಹ ಮಾತುಗಾರಿಕೆ ಬೇಕು. ಮತ್ತೆ ಇತ್ತೀಚೆಗೆ ಸ್ತ್ರೀ ಪಾತ್ರವನ್ನು ನಾನು ಮಾಡುವುದಿಲ್ಲ ಅಂತ ಕೆಲವರು ಹೇಳುವುದರ ಹಿನ್ನೆಲೆ ಏನು ಅಂದ್ರೆ ಅದು ಯಾಕೆ ಬೇಡ? ಕೆಲವರಿಗೆ ಸ್ತ್ರೀ ಪಾತ್ರ ಮಾಡೋದಕ್ಕೆ ಸರಿಯಾದ ಸ್ವರ ಇಲ್ಲ. ಅಲ್ಲ, ಸ್ವರ ಇಲ್ಲದಿದ್ರೆ ಅದನ್ನು ನಾವು ಒಪ್ಪಿಕೊಳ್ಬೇಕು. ಇನ್ನೊಂದು ಸ್ತ್ರೀ ಪಾತ್ರ ಮಾಡುವುದನ್ನು ಸ್ವಲ್ಪ ಅವಗಣನೆಯ ಹಾಗೆ ಕಾಣಲ್ಪಡ್ತಾನೆ ಅಂತ ಇರಬಹುದು. ಕೆಲವರಿಗೆ ನನ್ನಾಗಿದ್ದವರು ಈಗ ನಾನು ಸ್ತ್ರೀ ಪಾತ್ರ ಬೇಡ ಮಾರಾಯ ಅಂತ ಹೇಳುದು ವಯಸ್ಸಿಂದ, ನನ್ನ ವಯಸ್ಸಿಗೆ ಅದು ಒಪ್ಪುವುದಿಲ್ಲ. ಈ ವಯಸ್ಸಿಗೆ ಒಪ್ಪಬೇಕಾದ್ರೆ ಆ ಸ್ವರ, ಆ ನಯ ವಿನಯ ಅಂತದ್ದೆಲ್ಲ ಲಾಲಿತ್ಯ ಬರಬೇಕಲ್ಲ, ಅದು ಬರುವುದಿಲ್ಲ. ನೋಡುವಾಗಲೇ ನಮ್ಮನ್ನು ಬೇರೆಯವರಿಗೆ ಕಾಣ್ತದೆ, ಅಯ್ಯೋ ಈ ಹುಡುಕ ಎಂಥದ್ದು ಅಂತ ಅನ್ನಿಸುವ ಹಾಗೆ ಆಗ್ತದೆ. ಹಾಗೆ ಹೇಳುವವರು ಇದ್ದಾರೆ. ಹೊಸಬರಲ್ಲಿ ಸ್ತ್ರೀ ಪಾತ್ರವನ್ನು ಆ ಉತ್ತುಂಗಕ್ಕೆ ಏರಿಸಲಿಕ್ಕೆ ಹೆಚ್ಚಿನವರಿಗೆ ಕಷ್ಟ ಆಗ್ತದೆ. ಯಾಕೆಂದ್ರೆ ಮಾತುಗಾರಿಕೆಯಿಂದ ಪುರುಷ ಪಾತ್ರವನ್ನು ಸರಿಯಾಗಿ ಸಮರ್ಥನೆಯಿಂದ ಎದುರಿಸಬೇಕಲ್ಲ. ನಾನು ಪ್ರವೇಶ ಮಾಡುವ ಒಂದು ಕಾಲದಲ್ಲಿ ಶೇಣಿಯವರು ವಿಜೃಂಭಿಸ್ತಿದ್ದ ಕಾಲ, ಅವರ ರಾವಣ, ಅವರ ಮಾಗಧ, ಅವರ ಭೀಷ್ಮ ಅದನ್ನು ವಿಜೃಂಭಿಸ್ತಿದ್ದ ಕಾಲ. ನಾನು ಸ್ತ್ರೀ ಪಾತ್ರ ಹೇಳಲಿಕ್ಕೆ ಪ್ರಾರಂಭದ ಕಾಲ. ಏನೋ ನಡೆದು ಹೋಯ್ತು, ನನ್ನನ್ನು ನಾನು ಹೇಳಿಕೊಳ್ಳಿಕ್ಕಿಲ್ಲ. 1 ವರ್ಷ ನಮ್ಮೊಳಗೆ ಅಂಬೆ ಮತ್ತು ಭೀಷ್ಮ, 19 ಅಂಬೆ ಮತ್ತು ಭೀಷ್ಮ ಆಗಿದೆ ನಮ್ಮ ಎದುರಿದ್ದು. ಹಾಗೆ ಮಂಡೋದರಿ ರಾವಣ, ಕೈಕೆ ದಶರಥ ಆಗಿದೆ. ಇಂಥದ್ದು ನಮ್ಮೊಳಗೆ ಆಗ್ತಾ ಇತ್ತು. ನಾವು ಸ್ತ್ರೀ ಪಾತ್ರ ಸರಿಯಾಗಿ ಅವಾಗ ಹೇಳ್ತಾ ಇದ್ದೆ. ಹಾಗೆ ಅಂತ ಅನಂತರ ಬಂದವರು ಅನೇಕರು ಸ್ತ್ರೀ ಪಾತ್ರ ಹೇಳುವುದಕ್ಕೆ ಹಿಂದೆ ಹಾಕುವುದು ಹೌದು. ಅದಕ್ಕೆ ಕಾರಣ ಅವರಲ್ಲಿರುವ ಕೆಲವು ದೋಷಗಳು ಇರಬಹುದು. ಕೆಲವು ಸ್ತ್ರೀ ಪಾತ್ರ ಮಾಡಿ ಸಮರ್ಥನೀಯವಾಗಿ ಖಂಡಿಸಲಿಕ್ಕೆ ಆಗುವುದಿಲ್ಲ ಪುರುಷ ಪಾತ್ರವನ್ನು ಎಂಬ ಭಾವನೆಯೂ ಇರಬಹುದು. ಅದನ್ನು ಈಗಲೂ ಕೆಲವರು ಹೇಳುತ್ತಾರೆ, ಚೆನ್ನಾಗಿ ಸಮರ್ಥಿಸ್ತಾರೆ, ಇಲ್ಲ ಅಂತ ನಮ್ಗೆ ಹೇಳಲಿಕ್ಕೆ ಆಗುವುದಿಲ್ಲ. ತಾಳಮದ್ದಲೆಯಲ್ಲಿ ಭಾಗವತರು ಹಾಡುವಾಗ ಅರ್ಥಧಾರಿಯೂ ಕೂಡ ಹಾಡುವುದು ಅಥವಾ ಭಾಗವತರು ಹಾಡುವಾಗ ಅರ್ಥಧಾರಿ ಅಭಿನಯಿಸುವುದು, ಇದರದ್ದೆಲ್ಲ ಅವಶ್ಯಕತೆ ಉಂಟು ಅಂತ ಅನಿಸ್ತದೆ ನಿಮಗೆ? ಇಲ್ಲ, ನನಗೆ ಅನ್ನಿಸುವುದಿಲ್ಲ. ಯಾಕೆಂದ್ರೆ ಭಾಗವತರು ಹಾಡುವಾಗ ನಾವು ಹಾಡಬಾರದು. ಎಷ್ಟು ಮಾಡಬಹುದು ಅಂದ್ರೆ ಒಂದೊಂದು ಶಬ್ದವನ್ನು ಎತ್ತಿಕೊಡ್ಬಹುದು. ಪ್ರಾರಂಭದ ಶಬ್ದ ಎತ್ತಿಕೊಡ್ಬಹುದು ಅಥವಾ ಮತ್ತೊಂದು ಶಬ್ದವನ್ನು ಎತ್ತಿಕೊಡ್ಬಹುದು. ಅದು ಒಂದು ರೀತಿಯಾಗಿ ಚೆನ್ನಾಗಿ ಕಾಣಿಸ್ತದೆ. ಈಗ ಕೃಷ್ಣ ಸಂಧಾನದಲ್ಲಿ
ಕೊಡು ಕುಶಸ್ಥಳ ವರವೃಕಸ್ಥಳ ವಾರಣಾವತಿಯ ಅಂತ ಕೃಷ್ಣ ಒಂದೊಂದೇ ಹೇಳ್ತಾನೆ. ಆವ ಕೊಡು ಕುಶಸ್ಥಳ ಹೇಳ್ಬೋದು, ವರವೃಕಸ್ಥಳ ಅಂತ ಭಾಗವತರು ಹೇಳ್ತಾರೆ, ವಾರಣಾವತವನ್ನು ಕೊಡು ಅಂತ ಹೇಳ್ಬೋದು. ಆಗ ಕೇಳುವವರಿಗೆ ಅದೊಂದು ಚಂದ ಕಾಣ್ತದೆ. ಹೊರತು ಇದು ಇಡೀ ಪದ್ಯವನ್ನೇ ರಾಗದಲ್ಲಿ ಹೇಳುವುದಕ್ಕೆ ತೊಡಗಿದೆ. ಆ ಪದ್ಯವನ್ನು ಹೇಳೋದು ಮಾತ್ರ ಅಲ್ಲ, ಆ ಪದ್ಯದ ಸ್ವರವನ್ನು ಅದನ್ನು ಮಾತಿನಲ್ಲಿ ಉಲ್ಲೇಖಿಸುವುದು. ಸಾವೇರಿ ನಾನು ಹೇಳ್ತಾ ಇದ್ದೇನೆ, ಹಂಸಧ್ವನಿಯಿಂದ ಉಲ್ಲೇಖಿಸ್ತಾ ಇದ್ದೇನೆ, ಇದೆಲ್ಲ ತಾಳಮದ್ಲೆ ಅರ್ಥಗಾರಿಕೆಗೆ ಬೇಡ ಅಂತ ನನಗೆ ಅನ್ನಿಸ್ತದೆ. ಮತ್ತೆ ಈ ಅಭಿನಯ ಕೂಡ ಅದು ಬೇಡ, ಅದು ಖಂಡಿತ ಬೇಡ, ಅದು ವಿಕಾರ ಕಾಣ್ತದೆ. ಅದೇ ವೇಷಭೂಷಣ ಏನಿಲ್ಲದೆ ಅದು ವಿಕಾರ ಕಾಣ್ತದೆ. ತಾಳಮದ್ಲೆಯಲ್ಲಿ ಒಂದು ಹಾಡಿನ ಸಂಭಾಷಣೆಗೆ ಸಮಯದ ಚೌಕಟ್ಟಿನ ಅವಶ್ಯಕತೆ ಇದೆ ಅಂತ ನಿಮ್ಗೆ ಅನ್ನಿಸ್ತದೆ. ಯಾಕೆಂತಂದ್ರೆ ಒಂದು ಭಾಗವತರದ್ದೊಂದು 5 ನಿಮಿಷದ ಪದ್ಯ ಅಂತಾದ್ರೆ 1.5 ಗಂಟೆವರೆಗೂ ಅರ್ಥ ಹೇಳಿದವರು ಇದ್ದಾರೆ. ಇದನ್ನು ನೋಡಿ ನಾನು 5 ನಿಮಿಷದ್ದು ಪದ್ಯಕ್ಕೆ 1.5 ಗಂಟೆ ಅರ್ಥ ಹೇಳಿದ್ದೇನೆ, ಆದ್ರಿಂದಾಗಿ ನಾನೊಂದು 20 ನಿಮಿಷ ಪದ್ಯ ಹೇಳಿದ್ರೆ ಏನು ಅಂತ ಹೇಳಿ ಭಾಗವತರು 20 ನಿಮಿಷ ಪದ್ಯ ಹೇಳುದು. ಇಂಥದ್ದೆಲ್ಲ ಇಂಥದ್ದು ನಡೀತಾ ಉಂಟು ಅಂತ ಭಾವನೆಯೂ ಇದೆ, ಹಾಗೆ ಹೇಳುವವರು ಇದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ಅರ್ಥಗಾರಿಕೆಗೂ ಒಂದು ಮಿತಿ ಬೇಕು. ಖಂಡಿತ ಅರ್ಥಗಾರಿಕೆಗೆ ಮಿತಿ ಮೀರಿ ಅದು ನಡೆದರೆ ಅದು ಸಭೆಯನ್ನು ನೀರಸದ ಕಡೆಗೆ ಒಯ್ಯುತ್ತದೆ ನಿಶ್ಚಯ. ಎಷ್ಟೋ ಮಂದಿ ಪೀಠಿಕೆಯನ್ನು ಬಹಳ ಉದ್ದಯಿಸ್ತಾರೆ. ಅಷ್ಟು ಉದ್ದದ ಅವಶ್ಯಕತೆಯೇ ಇಲ್ಲ. ಯಾಕೆಂದ್ರೆ ಅವ ಪೀಠಿಕೆಯಲ್ಲಿ ಹೇಳುವ ವಿಷಯವನ್ನೇ ಮತ್ತೆ ಸಂಭಾಷಣೆಯಲ್ಲಿ ಹೇಳಬೇಕಾಗುತ್ತೆ, ಪುನರಾವರ್ತನೆ ಆಗ್ತದೆ. ಈಗ ವಾಲಿವಧೆ ಪ್ರಸಂಗದಲ್ಲಿ ರಾಮನ ಪರಿಚಯವನ್ನು ರಾಮ ಕೂತುಕೊಂಡು 1 ಗಂಟೆ ಮಾತಾಡಿದರೆ ಮತ್ತೆ ಅವ ಹನುಮಂತನಲ್ಲಿ ಮಾತಾಡೋದು, ಸುಗ್ರೀವನಲ್ಲಿ ಮಾತಾಡೋದು ಎಲ್ಲ ಅದೇ ಮುಂದೆ ಮುಂದೆ ಬರುವುದು ಬೇಡ. ಈಗ ಸುಗ್ರೀವನಾದವ ಪೀಠಿಕೆ ಹೇಳುವಾಗಲೂ ಹೀಗೆ ಅವನ ಹಳೆ ಕಥೆ ಎಲ್ಲ ಬಿಚ್ಚಿದ ಅಂತಾರೆ ಪೀಠಿಕೆಯಲ್ಲಿ, ರಾಮನ ಸಂಭಾಷಣೆಯಲ್ಲಿ ಹೇಳಬೇಕಾಗ್ತದೆ. ವಾಲಿಯಾದವನು ಇದನ್ನೇ ಹೇಳಿದರೆ ಮತ್ತೆ ಪುನಃ ತಮ್ಮನಲ್ಲಿ ಮಾತಾಡುವುದೇನನ್ನು ಅದನ್ನೇ ಅಲ್ವ ಮಾತಾಡುವುದು. ಆದ್ದರಿಂದ ಪೀಠಿಕೆಯನ್ನು ಅತೀ ವಿಲಂಬಿಸುವುದು ಸರಿಯಲ್ಲ, ಅದನ್ನು ಮಾತುಗಾರಿಕೆಯಲ್ಲಿ ವಿಲಂಬಿಸುವುದು ಒಳ್ಳೆಯದು. ಈಗ ಕೌರವ ಅರಸ ಕೇಳಾದಿನಲ್ಲಿ ಭೂವರನ ಒಡ್ಡೋಲಗ ಅಂತ ಪದ ಇದು ಉಂಟು. ಕೃಷ್ಣ ಬರ್ತಾನಂತೆ ಒಡ್ಡೋಲಗಕ್ಕೆ ಅಂತ ಹೇಳುವಲ್ಲಿ ಪಾಂಡವರು ಮಾಡಿದ ಅಪರಾಧವನ್ನೆಲ್ಲ ಹೇಳುವ, ಮತ್ತೆ ಕೃಷ್ಣನಲ್ಲಿ ಮಾತಾಡುವಂಥದ್ದು, ಮತ್ತೆ ಕೃಷ್ಣನಲ್ಲಿ ಎಂತ ಮಾತಾಡೋದು ಅದನ್ನೆಲ್ಲೋ ಅದನ್ನು ಕೃಷ್ಣನಲ್ಲೇ ಹೇಳಿ. ಪಾಂಡವರು ಹೀಗೆ ಮಾಡಿದ್ರೆ ಕೃಷ್ಣ ಹೇಗೆ ಸರಿ. ಅದೇ ಅಂದ್ರೆ ಮುಂದಿನ ಪಾತ್ರಗಳ ಜೊತೆ ನಮ್ಮ ಯಾವ ಸಂಭಾಷಣೆ ಇರ್ತದೆ ಆ ವಸ್ತುವನ್ನು ಬಿಟ್ಟು ಬೇರೆ ವಸ್ತುವನ್ನು ಮಾತ್ರ ಪೀಠಿಕೆಯಲ್ಲಿ ಹೇಳಿದ್ರೆ ಒಳ್ಳೆಯದು. ಆಗ ಇಡೀ ಒಂದು ತಾಳಮದ್ಲೆ ಒಂದು ಅಚ್ಚುಕಟ್ಟಾಗಿ ಬರ್ತದೆ, ಪುನರಾವರ್ತನೆ ಆಗ್ತಾ ಹೋಗ್ತದೆ. ಅಂತೂ ಯಾವುದೇ ಒಂದು ಪದ್ಯಕ್ಕೆ ಒಂದು ಇತಿಮಿತಿ ಅರಿತು ಅರ್ಥ ಹೇಳಬೇಕು, ಅದಕ್ಕಿಂತ ಹೆಚ್ಚು ಹೇಳಬಾರದು. ಆಮೇಲೆ ಆಮೇಲೆ ಪದ್ಯಗಳು ಕೂಡ ಹೇಗೆ ಹಾಗೆ ತಾಳಮದ್ಲೆಯಲ್ಲಿ ಅದು ಅವರು ಇನ್ನು 5 ನಿಮಿಷ ಪದ್ಯ ಹೇಳಿದ್ರೆ ತುಂಬಾ ಅವರದ್ದು ಉಂಟು, ಮತ್ತೆ ನನಗೆ ಅವಕಾಶ ಸಿಗುದಿಲ್ಲ ಅಂತ ಇವರು ಇರುವ ಪದ್ಯವನ್ನೇ 15 ನಿಮಿಷ 20 ನಿಮಿಷ ಮಾಡುವಂತದ್ದು ಕೂಡ ಉಂಟು. ಇದರಿಂದಾಗಿ ಆ ಸನ್ನಿವೇಶ ಕೆಟ್ಟದ್ದು ಉಂಟು, ಕೆಡುವುದು. ಅಲ್ಲಿ ಆ ಸನ್ನಿವೇಶಕ್ಕೆ ಆ ಪದ್ಯವನ್ನು ಆ ರೀತಿಯ ಆವರ್ತನೆ ಬೇಕಾಗುವುದಿಲ್ಲ. ಹಾಗಾಗ್ತದೆ. ಖಳಪಾತ್ರಗಳನ್ನು ನಾಯಕ ಪಾತ್ರಗಳಿಂದ ವಿಜೃಂಭಿಸುವಂತೆ ಮಾಡಿರುವುದು ಪ್ರಸಂಗಕರ್ತರು ಅಥವಾ ಪಾತ್ರಧಾರಿಗಳು. ಮತ್ತೆ ಇದನ್ನು ಇನ್ನಾದರೂ ಸರಿಪಡಿಸಬೇಕಾದ ಅವಶ್ಯಕತೆ ಇದೆ ಅಂತ ನಿಮ್ಗೆ ಅನ್ನಿಸುತ್ತದೆ. ಉದಾಹರಣೆಗೆ ಈಗ ಕರ್ಣಾರ್ಜುನದ ಕರ್ಣ ಇರ್ಬೋದು, ಗದಾಪರ್ವದ ಕೌರವ ಇರ್ಬೋದು, ರಾವಣ ವಧೆಯ ರಾವಣ, ವಾಲಿ ಮೋಕ್ಷದಲ್ಲಿ ವಾಲಿ ಇತ್ಯಾದಿಗಳನ್ನೆಲ್ಲ ಇಂತಹ ಅರ್ಥಗಳನ್ನೆಲ್ಲ ಲಂಬಿಸುವ ಹಾಗೆ, ಅಂದ್ರೆ ಅದನ್ನು ನಾಯಕ ಪಾತ್ರದ ಹಾಗೆ, ಅಂದ್ರೆ ಉದಾತ್ತ ವ್ಯಕ್ತಿತ್ವ ಉದಾತ್ತೀಕರಿಸುವುದು ಆ ರೀತಿಯಾಗಿ ಮಾಡಿದ್ದು ಪ್ರಸಂಗಕರ್ತರು ಅಂತ ನಾನು ಹೇಳೋದಿಲ್ಲ. ಪ್ರಸಂಗಕರ್ತರು ಹೇಳಿದರೆ ಕೆಲವು ಕಡೆ ಅವರೆಲ್ಲ ಪೀಠಿಕೆ ಪದ ತೆಗೆಯುವಾಗಲೇ ಖಳನಾಯಕನಾಗಿಯೇ ತೆಗೆಯುತ್ತಾರೆ, ಆ ಶಬ್ದವನ್ನೇ ಅವರು ಹಾಕ್ಲಿಕ್ಕಿರಲಿಲ್ಲ. ಇದು ಬರ್ತಾ ಇರುವುದು ಅರ್ಥಧಾರಿಗಳಿಂದಲೇ. ಅರ್ಥಧಾರಿಗಳಲ್ಲಿ ಈ ಚಟ ಕೆಲವು ಕಾಲ ಹಿಂದೆ, ಒಂದು ಶತಮಾನದಷ್ಟು ಹಿಂದಿನಿಂದ ಪ್ರಾರಂಭ ಆಗಿರಬಹುದು. ಎಷ್ಟೋ ಮಂದಿ ಹೊಸ ರೀತಿಯ ಅರ್ಥಧಾರಿಗಳು ಆ ಖಳನಾಯಕನನ್ನು ನಾಯಕನಾಗಿ ಮಾಡೋದಕ್ಕೆ ಹೊರಟು, ಅದರಿಂದಾಗಿ ಖಳನಾಯಕನಲ್ಲಿರಬೇಕಾದ ಗುಣ ಹೋಗಿ ಅವನು ಉದಾತ್ತ ಪುರುಷನಾಗಿ ವ್ಯಕ್ತಿತ್ವವನ್ನು ಅಳವಡಿಸ್ತಾನೆ. ಇಂತಹ ಪರಿಸ್ಥಿತಿ ಬಂದಲ್ಲಿ ಒಮ್ಮೆ ಉಡುಪಿ ಪೇಜಾವರ ಮಠಾಧೀಶರು ಹೇಳಿದ್ದು ಉಂಟು. ದೊಡ್ಡ ಅರ್ಥಧಾರಿ ಒಬ್ಬರಲ್ಲಿ
ನೀವಿನ್ನು ಖಳನಾಯಕನ ಪಾತ್ರ ಹೇಳಬಾರದು. ಇದರಿಂದಾಗಿ ಕೃಷ್ಣ ರಾಮ ಎಲ್ಲ ಅವರು ಖಳನಾಯಕರಾಗಿ ಬಿಡ್ತಾರೆ, ನೀವು ಖಳನಾಯಕರು ಹೋಗಿ ಉದಾತ್ತ ನಾಯಕರಾಗಿ ಬಿಡ್ತೀರಿ ಅಂತ ಅವರು ಹೇಳಿದ್ದು ಉಂಟಂತೆ. ಈ ರೀತಿ ಆಗಿ ಬಿಡ್ತದೆ. ಹಾಗೆಂತ ಹಾಗಾದ್ರೆ ಹೇಳಬಾರದು, ಉದಾತ್ತೀಕರಿಸಬಾರದು, ಬಯಸಬಹುದು. ಪುರಾಣದಲ್ಲಿ ಆಧಾರ ಬೇಕಾಗಿದೆ. ಪುರಾಣದಲ್ಲಿ ಆಧಾರ ಇದ್ದರೆ ಈಗ ಕರ್ಣನ ಪಾತ್ರದಲ್ಲಿ ಕೆಲವು ಉದಾತ್ತ ಭಾವನೆಗಳನ್ನು ಅವನು ಹೇಳಬಹುದು. ಯಾಕೆ ಹೇಳಬಹುದು ಅಂದರೆ ಅವನಲ್ಲಿರುವ ಉದಾತ್ತ ಗುಣವನ್ನು ಮಹಾಭಾರತದಲ್ಲಿ ಕೃಷ್ಣನೇ ಹೇಳಿದ್ದಾನೆ. ಹೌದು, ಪುರಾಣದಲ್ಲಿ ಉಂಟದು, ದಾನ ಶೂರ ಉಂಟು. ಹೌದು, ಅವನಲ್ಲಿ ಉಂಟು. ಬ್ರಹ್ಮಣ್ಯ, ಸತ್ಯವಾದಿ ಚ, ತಪಸ್ವಿ, ನಿಯತವ್ರತ, ಇದೆಲ್ಲ ಕೃಷ್ಣ ಹೇಳಿದ ಮಾತುಗಳು. ಹೌದು ಹೌದು, ಯಾರಿಗೆ? ಕರ್ಣನ ಬಗ್ಗೆ ಹೇಳಿದ್ದು. ಹಾಗಿರುವಾಗ ಅಷ್ಟನ್ನು ಅವ ಹೇಳಿರುವಾಗ ಇವನು ಹೇಳಿಕೊಡಬಹುದು. ಅರ್ಜುನ ನನ್ನಂತ ನೀಚ ಅಂತ ನೀನು ತಿಳ್ಕೊಳ್ಬೇಡ, ನನ್ನ ಬಗ್ಗೆ ಕೃಷ್ಣನೇ ನಿನ್ನಲ್ಲಿ ಒಳ್ಳೆಯ ಮಾತು ಹೇಳಿದ್ದಾನಲ್ಲ, ಹೌದು ಹೇಳಬಹುದು. ಆ ರೀತಿ ಮಾಡಬಹುದು, ಮಾಡಬಾರದು ಅಂತ ಇಲ್ಲ. ಹಾಗೆಂತ ಎಂಥ ಸಿಕ್ಕಾಬಟ್ಟೆ ಯಾವುದೋ ಒಬ್ಬ ರಾಕ್ಷಸ ಬರುವುದು, ಅವನು ನಾನು ಮಾಡಿದ್ದು ಸಮ ಅಂತ ವಾದಿಸುವುದು, ಅದಕ್ಕೆ ಯಾರ್ಯಾರನ್ನೆಲ್ಲ ಹೇಳೋದು, ಅವರು ಮಾಂಸ ತಿನ್ನುವುದಿಲ್ಲ, ನಾನು ಮಾಂಸ ತಿಂದರೆ ಏನು ಅಂತ ಈ ರೀತಿಯಾದಂತಹ ಮಾತುಗಳನ್ನೆಲ್ಲ ಅದು ಯಾಕೆ ಇದು ಯಾಕೆ ವಿಮರ್ಶೆ ಬೇಕಲ್ಲ. ಆದ್ದರಿಂದ ಆ ವಿಮರ್ಶಾತೀತವಾಗಿ ತನ್ನನ್ನು ಸಮರ್ಥಿಸಿಕೊಳ್ಳುವುದು ಸರಿಯಲ್ಲ. ಆಮೇಲೆ ಮತ್ತೆ ಇನ್ನೊಂದು ಕಾರಣ ಏನು ಅಂತಂದ್ರೆ, ನಾವು ಸಾಹಿತ್ಯ ಕ್ಷೇತ್ರದಿಂದ ತಾಳಮದ್ದಲೆಯನ್ನು ಪೋಷಿಸುವ ಕೆಲಸ ಮಾಡುತ್ತಿರುವುದರಿಂದ ಕೂಡ ಈ ಉದಾತ್ತೀಕರಣ ಆಗಿರಬಹುದು. ಯಾಕೆಂತಂದ್ರೆ ರಣ್ಣ, ಪಂಪ, ಜನ್ನ ಇವರೆಲ್ಲ ಉಂಟು. ನಾವು ಹೆಚ್ಚಾಗಿ ಅದರದ್ದೇ ನಾವು ತೆಗೆದುಕೊಳ್ಳುತ್ತಲ್ಲ. ಗರುವಿನ ಭಾರತ ಆಗಲಿ, ಕೌರವನನ್ನು ಉದಾತ್ತೀಕರಿಸಿದ, ಪಂಪ ಅವನು ಉದಾತ್ತೀಕರಿಸಿದ, ಹೀಗೆ ಬೇರೆ ಬೇರೆಯವರನ್ನು ಉದಾತ್ತೀಕರಿಸಲಿಕ್ಕೆ ಅವರು ಹೋದದ್ದರಿಂದ ಕೆಲವು ಪಾತ್ರಗಳು ಕುಂಠಿತವಾಗಿವೆ, ಕೆಲವು ಯಾವ ಪಾತ್ರಗಳು ಬೀಳಬೇಕೋ ಅದು ಮೇಲೆದ್ದು ಹೋಗಿದೆ. ಅಂದ್ರೆ ಅದಕ್ಕೆ ಇನ್ನೊಂದು ಉದಾಹರಣೆ ಹೇಳ್ತೇನೆ. ಈ ರಾಮ ರಾವಣರ ಯುದ್ಧದಲ್ಲಿ ಕೊನೆಗೆ ರಾಮ ನೀನು ಯಾರು ಅಂತ ನನಗೆ ಗೊತ್ತಿಲ್ಲ, ನೀನು ನಿನ್ನನ್ನು ಏನು ಅಂತ ಗೊತ್ತಿಲ್ಲದೆ ಮಾತಾಡ್ತಾ ಇದ್ದಿ ಅಂತ ರಾವಣ ಹೇಳಿದ್ರೆ, ಹೇಳ್ತಾ ಹೋದ್ರೆ ಪ್ರಸಂಗದಲ್ಲಿ ಇಲ್ಲ ಅಂತ ನಾನು ಹೇಳುವುದಿಲ್ವಾ, ಕೊನೆಗೆ ಅದು ಏನಾಗ್ತದೆ, ರಾವಣ ಪೂರ್ವ ಜನ್ಮದ್ದು ಗೊತ್ತಿರುವ ರಾಮನಿಗೆ ಏನು ಗೊತ್ತಿಲ್ಲ ಎಂಬ ಹಾಗೆ ಬರ್ತದೆ. ಅದನ್ನು ಆದಷ್ಟು ಒತ್ತುಬಾರದು ಅಂತ ನನ್ನ ಅಭಿಪ್ರಾಯ. ಯಾಕೆಂದ್ರೆ ಮಂಡೋದರಿಯಲ್ಲಿ ಅವ ಹೇಳೋ ಮಾತು, ಜಯನೆಂದು ನನ್ನ ಅಭಿಧಾನ, ನಾನು ಯಾರು ಹಿಂದೆ ದ್ವಾರಪಾಲಕರಲ್ಲಿ ಒಬ್ಬ ವೈಕುಂಠದಲ್ಲಿ ಅಂತ ಹೆಂಡತಿಯಲ್ಲಿ ಹೇಳ್ತಾನೆ. ಅವರಿಗೆ ಗೊತ್ತುಂಟು, ಅದನ್ನೇ ಕೊನೆಗವ ರಾಮನಲ್ಲಿ ಪ್ರಯೋಗ ಮಾಡೋದು. ಕೇಳುವವರಿಗೆ ಏನಾಗ್ತದೆ, ಈ ರೀತಿ ಆಗ್ತದೆ. ಇಲ್ಲಿ ನಿಮ್ಮ ಒಂದು ಮಾತು ಸಮ ಪ್ರಸಂಗಕರ್ತನು ಮಾಡಿದ್ದವು, ಆ ರೀತಿಯಾಗಿ ಮಾಡಿದ್ದವು. ರಾವಣನನ್ನು ಉದಾತ್ತೀಕರಿಸಿ ರಾಮನಿಗೆ ಏನು ಗೊತ್ತಿಲ್ಲದ ಬೆಪ್ಪನಾಗಿ ಮಾಡಿಬಿಟ್ಟಿದ್ದಾನೆ. ಇದು ಕೇಳುವವರಿಗೆ ಇದು ವಿಷಯ ಗೊತ್ತಿರುದ, ಆದರೆ ಮೂಲ ರಾಮಾಯಣದಲ್ಲಿ ಹಾಗಿಲ್ಲ. ಮೂಲ ರಾಮಾಯಣದಲ್ಲಿ ರಾವಣನಿಗೆ ಏನು ಗೊತ್ತಿಲ್ಲ. ಆ ಕೊನೆಗೆ ಕಣ್ಣನು ವಿಶ್ವರೂಪವ ಅದೆಲ್ಲ ಇಲ್ಲ. ಹೌದು, ಅದು ಎಲ್ಲದರಲ್ಲೂ ಅಷ್ಟೇ. ಅದು ಯಾವ್ದು ಇದ್ರ ಸುಬ್ರಹ್ಮಣ್ಯ ಇದರಲ್ಲಿ ಬರ್ತದಲ್ಲ, ಯಾವ ಒಬ್ಬ ರಾಕ್ಷಸ ಅವನು ಕೂಡ ಹಾಗೆ ಕೊನೆಗೆ ಎಲ್ಲ ರಾಕ್ಷಸರಿಗೂ ಕಣ್ಣನ ವಿಶ್ವರೂಪವ ಅಂತ ಹೇಳಿ ಕುಮಾರ ವಿಜಯದಲ್ಲಿ ನೋಡಿ ಬೆಳಗಾಗಿ ಖಳನು ಅಲ್ಲಿ. ಹೌದು, ಅವ ಹೇಳುದು ಹೌದು. ಕಂಡರೀಗ ಅಬ್ಜಭವನೋ ಮತ್ತಿವನು ಪುಂಡರೀಕ್ಷ ಶರಣವೋ ಪುಂಡರೀಕಾಕ್ಷ ನಿವನೋ ಕ್ಷಣಕ್ಕೆ ಭ್ರಮೆಗೊಂಡೆ ನಿವನಾರು ಜವನೋ. ಅವ ಹೇಳೋ ಮಾತುಗಳನ್ನೆಲ್ಲ ಕೇಳಿಬಿಟ್ರೆ ಅವ ಪರಮಹಂಸ ತತ್ವಕ್ಕೆ ಏರಿ ಹೋಗಿದ್ದಾನೆ. ಪ್ರಸಂಗದಲ್ಲೇ ಇರುವ ಅನಪೇಕ್ಷಿತ ವಿಚಾರಗಳ ಪದ್ಯಗಳನ್ನು ಕಥಾಲೋಪ ಆಗದಂತೆ ಬಿಟ್ರೆ ಕವಿಗೆ ಅಪಚಾರ ಮಾಡಿದಂತೆ ಆಗ್ತದೆ. ಅಂದ್ರೆ ಉದಾಹರಣೆಗೆ ಹೇಳುದಿದ್ರೆ, ಕೆಲವೊಂದು ಪ್ರಸಂಗಗಳಲ್ಲಿ, ಪ್ರಸಂಗದ ಹೆಸರು ನಾನು ಹೇಳುದಿಲ್ಲ, ನಿಮ್ಗೂ ತೊಂದರೆ ಬೇಡ ಅಲ್ವಾ, ಕೆಲವೊಂದು ಪ್ರಸಂಗದಲ್ಲೆಲ್ಲ ಗುರುಪತ್ನಿಯನ್ನೇ ಮೋಹಿಸಿದ ಶಿಷ್ಯನ ಕಥೆ ಎಲ್ಲ ಉಂಟು. ಆಮೇಲೆ ಇಂಥ ಕಥೆಗಳು ಅದು ಪುರಾಣದ್ದೇ ಆಗಿದ್ರೂ ಕೂಡ ನಾವು ಇಂದಿನ ಜನಾಂಗಕ್ಕೆ ಈ ಕಥೆಯಿಂದ ಏನು ಮೌಲ್ಯವನ್ನು ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ ಅಂತ ಒಂದು ಪ್ರಶ್ನೆ ಬರ್ತದೆ. ಆಮೇಲೆ ಇನ್ನೊಂದು, ಸುಧರ್ಮ ಅರ್ಜುನದ ಪ್ರಭಾವತಿಯ ಸನ್ನಿವೇಶ, ಏನು ಪತಿಯಲ್ಲಿ ಅವರು ಹೇಳುವಂತದ್ದನ್ನು ಕೂಡ ಇತ್ತೀಚೆಗೆ ಅದು ಕಲಾವಿದರ ಲೋಪ ಇದ್ದಿತ್ತು. ಆದ್ರೆ ಅವರು ಅದನ್ನು ಸ್ವಲ್ಪ ಆ ಋತು ಸಮಯದ ಭಾಗವನ್ನು ಸ್ವಲ್ಪ ಸಭಿಕರಿಗೆ ಮುಜುಗರ ಉಂಟಾಗುವಂತೆ ವಿಸ್ತಾರ ಮಾಡುವುದು, ಅದೆಲ್ಲ ನಾವು ಬಿಟ್ಟು ಬಿಡುವುದು ಒಳ್ಳೆಯದು ಅಂತ ಅನಿಸುದಿಲ್ವಾ? ಅಲ್ಲಿ ನೀವು ಹೇಳಿದ ಎರಡು ವಿಷಯಗಳು ಸ್ವಲ್ಪ ಬೇರೆ ಬೇರೆ. ಈಗ ನೀವು ಮೊದಲು ಹೇಳಿದ್ದು ಅದೇ ಗುರುಪತ್ನಿಯ ಪರಕಲ್ಪಕ ಮನ. ಹೌದು, ಅದು ಏನಾಗಿದೆ ಅಂದ್ರೆ ನಮ್ಗೆ ದೊಡ್ಡ ತೊಂದರೆ, ನಾವು ಯಾವುದೋ ಕಾಲವನ್ನು ಕಾಲದ ಪಾತ್ರಗಳನ್ನು ಈ ಕಲಿಯುಗದಲ್ಲಿ ವಹಿಸ್ತಾ ಇರುವುದು. ಹೌದು ಹೌದು, ಕರೆಕ್ಟ್. ಆ ಕಾಲದಲ್ಲಿ ಅದು ಸಮ್ಮತವಾಗಿತ್ತು. ಹೌದು ಹೌದು, ಅದು ಹೌದು. ಈ ಕಾಲಕ್ಕೆ
ಶಾಸ್ತ್ರ ಗೊತ್ತಿದ್ದವರಿಗೆ ಅದು ಗೊತ್ತುಂಟು, ಆ ಕಾಲದಲ್ಲಿ ಅದು ಸಮ್ಮತವಾಗಿ. ಈಗ ಹೆಚ್ಚಿನವರಿಗೆ ಈಗಿನ ಶಾಸ್ತ್ರ ಗೊತ್ತಿಲ್ಲಲ್ಲ. ಹೌದು, ಅದು ಕಷ್ಟ ಆದದ್ದು. ಅದು ನಾನು ಇದನ್ನು ಆಗಾಗ ಈ ವಿಷಯವನ್ನು ಬೇರೆಯವರಿಗೆ ಹೇಳ್ತಾ ಇದ್ದೇನೆ. ನಾವು ಮಾತಾಡುವುದು ಯಾವ ಕಾಲದ್ದನ್ನು ಅದನ್ನು ಆಲೋಚಿಸಬೇಕು. ಈಗ ಅಂಬೆ ಮಾಡಿ ನಾನು ಭೀಷ್ಮನಲ್ಲಿ ಹೇಳಿದ್ದುಂಟು, ಈ ಕಾಲಕ್ಕೆ ನಾನು ಸಾಲವನ್ನು ವಹಿಸಿದ್ದು ತಪ್ಪೇನು? ಕ್ಷತ್ರಿಯರಲ್ಲಿ ಇಲ್ವೋ? ನಿಮ್ಮ ಕ್ಷತ್ರಿಯರಲ್ಲೆಲ್ಲ ಹಿಂದಿನವರೆಲ್ಲ ನಡೀಲಿಲ್ವೋ? ಶಕುಂತಳೆ ಹೇಗೆ ಮದುವೆ ಆದದ್ದು? ಅವಳು ಮದುವೆಯಾಗಿ ಮಕ್ಕಳನ್ನು ಪಡೆದಿದ್ದಾಳೆ, ಆದರೂ ನೀವೇನು ಅದಕ್ಕೆ ಅಡ್ಡ ಹೇಳೋದಿಲ್ಲ. ಅಂದ್ರೆ ಕಾಲ ವ್ಯತ್ಯಾಸ ಉಂಟು. ಈಗ ನೀನು ಮಾತನಾಡುವ ಕಾಲ ಸ್ವಲ್ಪ ಮುಂದಿನ ಕಾಲದಾಗೆ ಕಾಣ್ತಾ ನನಗೆ. ಯಾವುದೋ ಇನ್ನೊಂದು ಕಾಲದಲ್ಲಿ ಇದೆಲ್ಲ ಕೆಟ್ಟದ್ದು, ಕೊಳಕು ಅಂತ ಕಾಣಬಹುದು. ಆದರೆ ಈ ಕಾಲಕ್ಕೆ ಅಲ್ಲ ಅಂತ ನಾವು ಒಪ್ಪಿಕೊಳ್ಬೇಕಾಗ್ತದೆ. ಹೌದು, ಅದು ಅಂದ್ರೆ ವೇದ ಕಾಲದಲ್ಲಿ ಇದ್ದಂತಹ ಎಲ್ಲ ವಿಚಾರಗಳನ್ನು ನಾವೀಗ ಅಳವಡಿಸಿಕೊಳ್ಳಿಕ್ಕೆ ಹೋದ್ರೆ ಆಗಿನಷ್ಟು ನಮಗೂ ಕೂಡ ಜ್ಞಾನ ಇಲ್ಲ. ಮತ್ತೆ ಆ ಕಾಲವೂ ಅಲ್ಲ ಈಗ. ಆದ್ರಿಂದಲೇ ಅದನ್ನು ಪ್ರಶ್ನಿಸುವ ಆಲೋಚನೆ ಮಾಡಬೇಕು. ಅಂತಹದ್ದನ್ನು ಹೆಚ್ಚು ಪ್ರಶ್ನಿಸಲಿಕ್ಕೆ ಹೋಗಬಾರದು. ನೀವು ಹೇಳಿದ ಹಾಗೆ ಬಹಳಷ್ಟು ಋತುಕಾಲದ ವಿಚಾರಗಳನ್ನೆಲ್ಲ ವಿವರವಾಗಿ ಸಭೆಯಲ್ಲಿ ಕೂತ್ಕೊಳ್ಳುವವರಿಗೆ ನಮ್ಗೆ ಒಂದು ಮುಜುಗರ ಅದೇ ಆ ತರ ಮಾತನಾಡಿದ ಅಲ್ಲ, ಅದು ಎಲ್ಲೆಲ್ಲಿ ಏನೇನೋ ಆಗಿದೆ. ಕೆಲವು ಕಡೆ ನಾನು ಮಾತನಾಡಿ ಹೊಲಸಿನ ಪರಮಾವಧಿ ಆದದ್ದು ಉಂಟು. ಅದಕ್ಕೆ ನಾನು ಸಭ್ಯವಾಗಿ ಅದನ್ನು ನಿರ್ವಹಿಸಲಿಕ್ಕೆ ಬರ್ತದೆ, ತಪ್ಪೇನು ಇಲ್ಲದ ಹಾಗೆ ಮಾಡ್ಲಿಕ್ಕಾಗ್ತದೆ. ಒಂದನೇ ಸ್ತ್ರೀ ಪಾತ್ರ ಪುರುಷ ಪಾತ್ರದ ಮಾತುಕತೆಯಲ್ಲಿ ಅದು ಶೃಂಗಾರ ರಸದಲ್ಲಿ ಸಭ್ಯತೆಯ ಎಲ್ಲೆಯನ್ನು ಮೀರಬಾರದು. ಸಭ್ಯತೆಯ ಎಲ್ಲೇ ಇರಬೇಕು. ಮತ್ತೆ ಗುರುಪತ್ನಿ ಇತ್ಯಾದಿಗಳ ವಿಚಾರಗಳಲ್ಲಿ ಆ ಕಾಲದಲ್ಲಿ ಹಾಗಿತ್ತು, ಈ ಕಾಲ ಅದಕ್ಕೆ ಸಮ್ಮತವಲ್ಲ ಅಂತ ಹೇಳಿ ತೆಕ್ಕೊಂಡು ತಾಳಮದ್ಲೆಗಳ ಪ್ರದರ್ಶನಗಳಿಗೆ, ಅಂದ್ರೆ ತಾಳಮದ್ಲೆ ಅಂತಲ್ಲ, ಯಾವುದೇ ಒಂದು ಕಲಾ ಪ್ರಕಾರಕ್ಕೆ ಕಲಾ ವಿಮರ್ಶೆ ಎನ್ನುವಂಥದ್ದು ಬೇಕೆ ಅಥವಾ ಬೇಡವೇ? ಬೇಕು ಅಂತಾದ್ರೆ ಅದು ಯಾವ ರೀತಿಯಲ್ಲಿ ಇರಬೇಕು? ಅಂದ್ರೆ ಒಂದು ಉದಾಹರಣೆ ಹೇಗೆ ಹೇಳಿ? ಅಂದ್ರೆ ಯಾವುದೇ ಒಂದು ಪ್ರದರ್ಶನ, ಈಗ ಒಂದು ತಾಳಮದ್ಲೆ ಪ್ರದರ್ಶನ ಆಯ್ತು ಅಂತ ಇಟ್ಕೊಳ್ಳಿ, ಅದನ್ನು ಈಗ ನಾವು ವಿಮರ್ಶೆ ಮಾಡಬಹುದು, ವಿಮರ್ಶೆ ಮಾಡಬಾರ್ದ ಅಂತ? ಮಾಡಬೇಕು, ವಿಮರ್ಶೆ ಮಾಡಬೇಕು. ನಾನು ಹೇಳೋದು ವಿಮರ್ಶೆ ಮಾಡಿ ಅದರಲ್ಲಿ ನಿಜವಾಗಿಯೂ ನಾವು ಬಿಟ್ಟು ಬಿಡಬೇಕಾದಂತಹ ವಿಚಾರಗಳನ್ನು ಪತ್ರಿಕೆಯಲ್ಲೇ ಬರೀಬಹುದು. ಇಂಥ ಅರ್ಥದ ಅರಿಗಳು ಈ ರೀತಿ ಮಾತನಾಡಿದ್ರು, ಇದು ಹೇಗೆ ಸರಿ ಅಂತ ಬರೀಬಹುದು. ಹಿಂದಿನ ಕಾಲದಲ್ಲಿ ಬಂದದ್ದು ಉಂಟು. ಖಳನಾಯಕರು ಏನೂ ಹೇಳಬಹುದೇ? ನಾನು ಒಂದು ಕಡೆ ಕೃಷ್ಣ ಮಾಡಿ ಶ್ರೇಣಿಯವರಲ್ಲಿ ಹೇಳಿದೆ, ಮಾಗದನಲ್ಲಿ ಖಳನಾಯಕನಾಗಿ ಅವ ಹಾಗೆ ಮಾಡಿರಬಹುದು ಅಂತ ನಾನು ಹೇಳಿದೆ. ಅದಕ್ಕೆ ಖಳನಾಯಕನಾಗಿ ಮಾಡಬಹುದೇ, ಕೃಷ್ಣನ ಸಮ್ಮತಿಯೇ ಅಂತ ಪ್ರಶ್ನೆ ಬಂತು ನನಗೆ ಮುಂಗಾರು ಎಂಬ ಪತ್ರಿಕೆಯಲ್ಲಿ. ಅದಕ್ಕೆ ನಾನು ಹೇಳಿದೆ, ಹಾಗಲ್ಲ, ಅದರ ಅರ್ಥ ಖಳನಾಯಕನ ಪಾತ್ರದಲ್ಲಿ ಖಳನಾಯಕನಾಗಿ ವರ್ತಿಸಬೇಕು, ಅವೊಬ್ಬ ಉದಾತ್ತ ಪಾತ್ರಧಾರಿಯಾಗಿ ವರ್ತಿಸಲಿಕ್ಕೆ ನಾವು ಆಗ ಮಾತಾಡಿದ್ದೇವೆ, ಆಗುವುದಿಲ್ಲ. ಆದ್ದರಿಂದ ಖಳನಾಯಕನಾಗಿ ಮಾಗದ ಹಾಗೆ ಹೇಳಬಹುದು, ಆದರೆ ವಾಸ್ತವಿಕವಾಗಿ ಅದು ಹಾಗಲ್ಲ, ಅದು ಹೀಗೆ ಅಂತ ನಾನು ವಿವರಣೆಯನ್ನು ಕೊಟ್ಟೆ. ಬೇರೆ ಬೇರೆ ಹಿಂದಿನಿಂದಲೇ ಬಂದ ಪದ್ಧತಿಗಳನ್ನು ಪುರಾಣದ ಕಥೆಗಳಲ್ಲಿ ಕೊಟ್ಟಿದ್ದೇನೆ. ಹಾಗಾಗಿ ಅದು ನಾವು ಯಾವ ಕಾಲಕ್ಕೆ ಏನು ಎಂಬುದರ ವಿಮರ್ಶೆಯ ಮೇಲೆ ಉಂಟು. ಅಂದ್ರೆ ವಿಮರ್ಶೆಯ ಸ್ವರೂಪ ಹೇಗಿರ್ಬೇಕು? ಕೆಲವರಲ್ಲಿ ಈಗ ಕೇವಲ ಹೊಗಳದು ಅಥವಾ ಸರಿ ಇಲ್ಲ ಅಂತ ಮಾತ್ರ ಹೇಳುದು, ಆ ರೀತಿಯಲ್ಲ ವಿಮರ್ಶೆಯಲ್ಲಿ ಕೂಡ ಒಂದು ಅಲ್ಲ. ಪತ್ರಿಕೆಯಲ್ಲಿ ಬರೆಯುವವರು ನಿಜವಾಗಿ ಅದು ತಿಳಿದವರಾಗಿರ್ಬೇಕು, ಇಲ್ಲದ್ರೆ ಪುನಃ ಎದುರು ಏಟು ಬಂದಿತ್ತು. ಆದ್ದರಿಂದ ಅವನು ಚೆನ್ನಾಗಿ ವಿಮರ್ಶೆ ಮಾಡಿಯೇ ಬರೀಬೇಕು. ಕಾಲಮದ್ದ ಅರ್ಥಧಾರಿಗಳು ಮೊನ್ನೆ ಒಂದು ವಿಚಾರವನ್ನು ಹೀಗೆ ಉಲ್ಲೇಖಿಸಿದ್ರು, ಅದು ಸಾಧುವೇ, ಅದು ಹೀಗೆ ಆಗುವುದಿಲ್ಲವೇ ಬರೀಬಹುದು. ಅವರು ಇಂಥ ಒಂದು ಶಬ್ದ ಹೇಳಿದ್ರು, ಆ ಶಬ್ದ ಅದು ತಪ್ಪಲ್ಲವೇ, ಅದು ಹೇಗೆ ಸರಿ ಕೇಳಬಹುದು, ಕೇಳಬೇಕು. ಈ ರೀತಿಯಾದ ಒಂದು ನಿಯಂತ್ರಣ ಸಭೆಯಿಂದ ಸಾರ್ವಜನಿಕರಿಂದ ಬಂದ್ರೆ ಸ್ವಾಭಾವಿಕವಾಗಿಯೇ ಈ ಹರಟೆಗಳೆಲ್ಲ ಕಡಿಮೆ ಆಗ್ತದೆ. ಹೌದು. ಈ ತಾಳಮದ್ಲೆ ಕ್ಷೇತ್ರದಲ್ಲಿ ದೊಡ್ಡ ಸೆಟ್ಟು, ಸಣ್ಣ ಸೆಟ್ಟು, ಆಮೇಲೆ ದೊಡ್ಡ ಕಲಾವಿದರು, ಸಣ್ಣ ಕಲಾವಿದರು, ಈ ರೀತಿಯ ವರ್ಗೀಕರಣ ಸರಿಯಾ? ಅಲ್ಲ, ನಾನು ಒಪ್ಪುವುದಿಲ್ಲ. ದೊಡ್ಡ ಕಲಾವಿದರು, ಸಣ್ಣ ಕಲಾವಿದರು ಅಂತ ಹೇಳುವುದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಮಾರ್ಗಸೂಚಿ ಅಥವಾ ಒಂದು ಎಲ್ಲೆ ಪರಿಧಿ ನನಗೆ ಗುರುತಿಸಲಿಕ್ಕೆ ಬರುವುದಿಲ್ಲ. ಯಾಕೆಂದ್ರೆ ಸಣ್ಣ ಮಟ್ಟದ ಅರ್ಥಧಾರಿಗಳು ಎಂಬುವರು ಇತ್ತೀಚೆಗೆ ಪ್ರಾರಂಭವಾದವರು ಅಂತ ಬೇಕಾದ್ರೆ ಹೇಳಬಹುದು. ಹಿರಿಯರಾದವರು, ಅನುಭವಿಗಳು, ಅದು ಒಂದು ವರ್ಗವನ್ನು ಅದು ಎಲ್ಲಿಂದ ಮಾಡೋದು, ಎಲ್ಲಿಂದ ಮಾಡ್ಲಿಕ್ಕೆ ಎಲ್ಲಿಂದ ಅಂತ ಕಾಲ ನಿರ್ಣಯ ಬೇಕಲ್ಲ. ಎಷ್ಟೋ ಮಂದಿ ಈಗ ಹೊಸ ಅರ್ಥಧಾರಿಗಳು ತಮ್ಮ ಓದುವಿಕೆಯ, ತಮ್ಮ ತಿರುಗಾಟದ ಅನುಭವದಿಂದ ಒಳ್ಳೆ ಅರ್ಥಧಾರಿಗಳಾಗಿದ್ದಾರೆ. ಅವರು ಬಹುಕಾಲ ಬೇಕಾಗಿ ಬರಲಿಲ್ಲ ಅವರಿಗೆ. ಎಷ್ಟೋ ಮಂದಿ ಹಳೆಗಾಲದಲ್ಲೇ ಇದ್ದಾರೆ,
ಅವ್ರು ಇನ್ನೂ ಸರಿ ಆಗಲೇ ಇಲ್ಲ. ಆದ್ದರಿಂದ ಹಳತ್ತು ಹೊಸತ್ತು, ದೊಡ್ಡ ಸಣ್ಣ ಈ ವ್ಯತ್ಯಾಸವನ್ನು ಅರ್ಥಧಾರಿಗಳಲ್ಲಿ ಮಾಡೋದು ಚೆನ್ನಾಗಿಲ್ಲ ಅಂತ ನನ್ನ ಅಭಿಪ್ರಾಯ. ತಾಳಮದ್ದಲೆ ಕ್ಷೇತ್ರದಲ್ಲಿ ನಿಜವಾದ ಪ್ರತಿಭಾವಂತರು ಇತ್ತೀಚೆಗೆ ಅವಕಾಶ ವಂಚಿತರಾಗುತ್ತಾ ಪ್ರತಿಭೆ ಅಷ್ಟೊಂದು ಇಲ್ಲದವರು ಹೆಚ್ಚು ಚಾಲ್ತಿಯಲ್ಲಿ ಇದ್ದಾರೆ ಅನ್ನುವಂಥ ಒಂದು ಭಾವನೆ ಈಗ ಉಂಟು. ಇದಕ್ಕೆ ಕಾರಣ ಏನು ಅಂತ ಇರಬಹುದು? ನೀವು ಹೇಳಿದ ವಿಚಾರವೇನೋ ಸತ್ಯ ಅಂತ ಅನೇಕರು ಹೇಳ್ತಾರೆ. ಇದನ್ನು ನಾನು ಪೂರ್ತಿ ಅಲ್ಲಗಳೆಯೋಕ್ಕೆ ಸಾಧ್ಯ ಇಲ್ಲ. ಒಂದು ರೀತಿಯಲ್ಲಿ ತಾಳಮದ್ದಲೆ ಕ್ಷೇತ್ರದಲ್ಲಿಯೂ ಒಂದು ಏನು ಸಂಘಟನಾತ್ಮಕವಾದಂತಹ ಒಂದು ಕ್ರಮ ನಡೆದು ಬರ್ತಾ ಉಂಟು. ಕೇವಲ ಕೆಲವರೇ ಇದನ್ನು ತಮ್ಮದಾಗಿ ಮಾಡಿಕೊಂಡು ಎಂಬ ಪ್ರಶ್ನೆ ಬರ್ತದೋ ಎಂಬ ಹಾಗೆ ಮೊನ್ನೆ ಒಂದು ಲೇಖನದಲ್ಲಿಯೂ ಬಂತು. ತಾಳಮದ್ದಲೆ ಮಾಡಿಸುವವನಿಗೂ ಕಲಾವಿದನಿಗೂ ನೇರ ಸಂಪರ್ಕವೇ ಇಲ್ಲ ಅಂತ ಅವರು ಸ್ಪಷ್ಟ ಬರೆದಿದ್ದಾರೆ. ಕಾರಣ ಅಂದ್ರೆ ಮಧ್ಯವರ್ತಿ ಒಬ್ಬ, ಅವನಿಗೆ ಬೇಕಾದವರನ್ನು ಕರೆಸುವುದು. ಹೌದು, ಇದು ನನಗೆ ನನ್ನ ಅನುಭವ ಕೂಡ. ಯಾಕೆಂತಂದ್ರೆ ನಾನು ಒಬ್ಬರಲ್ಲಿ ನಾನು ಹೇಳಿದ್ದೆ, ನನಗೆ ಕಲಾವಿದರ ಪರಿಚಯ ಇರದ ಕಾರಣ ನಾನು ಅವರ ಹತ್ರ ಹೇಳಿದೆ, ನನಗೆ ಇಂತಿಂತ ಕಲಾವಿದರು ಬೇಕು ಅಂತ ಹೇಳಿದ್ರೆ ಅವನು ಹೇಳ್ತಾನೆ ಆ ಕಲಾವಿದನಿಗೆ ಪುರ್ಸೊತ್ತಿಲ್ಲ ಅಂತ ಹೇಳಿದ. ನನಗೆ ಮತ್ತೆ ಆ ಕಲಾವಿದನ ದೂರವಾಣಿ ಸಂಖ್ಯೆ ಸಿಕ್ಕಿ ನಾನೇ ಅವರಿಗೆ ದೂರವಾಣಿ ಫೋನ್ ಮಾಡಿ ಕೇಳಿದೆ, ನಿಮ್ಗೆ ಪುರ್ಸೊತ್ತಿಲ್ವ? ಇಲ್ಲ, ನನಗೆ ಆ ದಿವಸ ಪುರ್ಸೊತ್ತು ಅಂತ ಹೇಳಿದ್ರು. ಈ ರೀತಿಯಲ್ಲಿ ಆದ್ರೆ ಅಂದ್ರೆ ನಿಜವಾಗಿ ನೋಡಿ, ಈಗ ನಮ್ಗೆ ಯಾವುದನ್ನು ಅನುಭವಿಸಬೇಕು ಅಂತ ನಮ್ಮ ಮನಸ್ಸುಂಟು, ಅದನ್ನು ನಮಗೆ ಅನುಭವಿಸಲಿಕ್ಕೆ ಆಗುದಿಲ್ಲ ಅಂತ ಆದ್ರೆ ಇದನ್ನು ಯಾವ ರೀತಿಯಲ್ಲಿ ಇದನ್ನು ಒಂದು ಕಂಟ್ರೋಲ್ ಅಂತ ಮಾಡಬಹುದು? ನೀವು ಹೇಳಿದ ಈ ಮಾತು 100ಕ್ಕೆ 100 ಸತ್ಯ. ಈ ವಿಚಾರ ನೀವು ಹೇಳಿದ ಹಾಗೆ ಒಬ್ಬರಲ್ಲ 3, 4, 5 ಮಂದಿ ನನ್ನ ಹತ್ರ ಹೇಳಿದರು. ಆ ಕಲಾವಿದರನ್ನು ಉತ್ತರ ಕನ್ನಡದಲ್ಲಿ ಬಯಸಿದ್ರಂತೆ. ಹೌದು ಹೌದು. ಉತ್ತರ ಕನ್ನಡದಲ್ಲಿ ಬಯಸಿದಾಗ ಇವರು ಈ ಮಧ್ಯವರ್ತಿ ಹೇಳ್ತಾರಂತೆ ಅವರಿಗೆ ಆ ದಿವಸ ಸಮಯ ಇಲ್ಲ ಅಂತ ಹೇಳಿದ್ದಾರೆ ಅಂತ. ಇದು ಈ ಅನುಭವ ನನಗೂ ಆಗಿದೆ. ಇನ್ನು ಎಲ್ಲೆಲ್ಲಿ ಹೋಗುವುದು ಬೇಡ, ಇಲ್ಲ ಆಗಿದೆ. ಇನ್ನು ಕೆಲವರು ದೂರದಲ್ಲಿ ತಾಳಮದ್ದಲೆಗೆ ನಮ್ಮನ್ನು ಅವ್ರು ಬಂದಾರ ಅಂತ ಕೇಳಿದ್ರೆ ವಯಸ್ಸಾಯ್ತು ನೋಡಿ, ಅವರಿಗೆಲ್ಲ ಬರ್ಲಿಕ್ಕೆ ಕಷ್ಟ ಅಂತ ನಮ್ಮನ್ನು ಅಲ್ಲಿಂದಲೇ ಅವಾಯ್ಡ್ ಮಾಡಿಸಿ ಬಿಡ್ತಾರೆ ಈ ತರ. ಆದ್ರೆ ನಾನು ಯಾರಲ್ಲಿ ಇದನ್ನು ಹೇಳಲಿಕ್ಕೆ ಹೋಗುವುದಿಲ್ಲ. ನೀವು ಇಷ್ಟು ಹೇಳಿದ ಕಾರಣ ನಾನು ಅದಕ್ಕೆ ಪೂರಕವಾಗಿ ಮಾತನಾಡಿದೆ. ಈ ವಿಚಾರ ನನಗೆ ಮೊನ್ನೆ ಒಬ್ರು ಹೇಳಿದರು, ಈ ಅವನಿಗೆ ಆ ದಿವಸಕ್ಕೆ ಸಮಯ ಇಲ್ಲ, ಅವನು ಅಷ್ಟು ದೂರ ಬರಲಿಕ್ಕೆ ಸಿದ್ಧನಾಗಿಲ್ಲ, ಅವನಿಗೆ ಕೊಡುವ ಸಂಭಾವನೆ ಸಾಕಾಗುವುದಿಲ್ಲ ಅಂತೆ ಇತ್ಯಾದಿ ಎಲ್ಲ ಹೇಳಿ ಹಿಂದಿನಿಂದಲೇ ಜಾರಿಸುವಂತಹ ಒಂದು ಪರಿಪಾಠ ಪ್ರಾರಂಭವಾಗಿದೆ. ಇದು ಖಂಡಿತ ತಾಳಮದ್ದಲೆ ಕಲಾವಿದರಿಗಾಗಲಿ ಸಂಘಟಕರಿಗಾಗಲಿ ಹೇಳಿದ ಒಳ್ಳೆಯ ಅಭ್ಯಾಸ ಅಲ್ಲ. ಅಂದ್ರೆ ಇದನ್ನು ನಾವು ಕಲಾವಿದರು ಮತ್ತೆ ಯಾರು ಕಲಾಭಿಮಾನಿಗಳು ನೇರ ಸಂವಹನಕ್ಕೆ ತೊಡಗಿದ್ರೆ ಒಳ್ಳೇದಲ್ವಾ? ಮಧ್ಯವರ್ತಿಗಳನ್ನು ಬಿಟ್ಟು ಖಂಡಿತವಾಗಿ ಒಳ್ಳೆಯದು. ಸಾಧ್ಯ ಆಗ್ತದೆ, ಏನು ತೊಂದರೆ ಆಗುವುದಿಲ್ಲ. ನೇರವಾಗಿಯೇ ಈಗ ನಾನು ಇಲ್ಲಿ ಇಷ್ಟು ಹತ್ತಿರ ಇದ್ದೇನೆ, ನನ್ನ ಹತ್ತಿರದವರೊಬ್ಬರು ಈ ವರ್ಷ ತಾಳಮದ್ದಲೆ ಮಾಡಿಸಿದ್ರು. ನನ್ನಲ್ಲಿ ಅವರು ಯಾವುದನ್ನು ಮಾತಾಡಲಿಲ್ಲ. ನೀವು ಇಂಥ ಅರ್ಥ ಹೇಳಬೇಕು ಅಂತ ಹೇಳಿದರು. ಬೇರೆ ಅವರೇ ಮಾಡಿದರು, ಅವರೇ ಫೋನ್ ನಂಬರ್ ಸಂಪಾದನೆ ಮಾಡಿದರು. ತಾಳಮದ್ದಲೆ ಒಳ್ಳೇದಾಯಿತು, ಟಾಪ್ ತಾಳಮದ್ದಲೆ ಇಲ್ಲೇ ಹತ್ತಿರ ಹಂಸಗಿರಿಯಲ್ಲಿ ಈ ಮಿಲ್ಲಿನವರು ಮಾಡಿಸಿದ್ರು ಅವರೇ. ಆದ್ದರಿಂದ ಯಾರಿಗೆ ಯಾವ ಅರ್ಥಧಾರಿ ಬೇಕು, ಯಾವ ಭಾಗವತ ಬೇಕು, ಅವನನ್ನು ಆಯ್ಕೆ ಮಾಡುವ ಹಕ್ಕು ಅವನದ್ದೇ. ಹೌದು, ಅದು ಅವನಿಗೆ ಬಿಡಬೇಕು ನಾವು. ಅದು ಒಳ್ಳೆಯದಾದರೂ ಹಾಳಾದರೂ ಅವನೇ ಅದಕ್ಕೆ ತಲೆ ಕೊಡ್ತಾನೆ. ಹೌದು, ಖರ್ಚು ಅವನೇ ಮಾಡೋದಲ್ವ, ಅವನೇ ಕೊಡ್ತಾನೆ, ಅವನೇ ಮಾಡ್ತಾನೆ. ಇತ್ತೀಚೆಗೆ ಯಕ್ಷಗಾನ ತಾಳಮದ್ದಲೆ ವಲಯದಲ್ಲಿ ಭರವಸೆಯ ಕಲಾವಿದರು ರೂಪುಗೊಳ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ನಿಸ್ತದೆ? ಆಗ್ತಾ ಇದ್ದಾರೆ. ಈಗ ಆಗಿದ್ದಾರೆ, ಇಷ್ಟರಲ್ಲಿ ಆಗಿದ್ದಾರೆ. ನಮ್ಮ ಸ್ನೇಹಿತರಲ್ಲಿ ನಾನು ಒಬ್ಬರ ಹೆಸರು ಹೇಳೋದಿಲ್ಲ, ಅದು ಮತ್ತೆ ದೊಡ್ಡ ಆದವರು ಇದ್ದಾರೆ, ತಯಾರಾಗ್ತಾ ಇದ್ದಾರೆ. ಆದ್ರೆ ಇಷ್ಟೇ ಒಬ್ರು ಸಾಲದು. ಮತ್ತೆ ಉಳಿದದ್ದೆಲ್ಲ ಜಳ್ಳು ಆಗಿಬಿಟ್ರೆ ಏನು ಪ್ರಯೋಜನ ಆಗ್ಲಿಕ್ಕಿಲ್ಲ. ಆದ್ರಿಂದ ಒಳ್ಳೆಯ ಅರ್ಥಧಾರಿಗಳು ಇನ್ನಷ್ಟು ಮೇಲೆ ಬರಬೇಕಾಗಿದ್ದರೆ ನಾನು ಮೊದಲು ಹೇಳಿದ ಹಾಗೆ ಅವರು ಹೆಚ್ಚಿನ ಓದುವಿಕೆ ಅದನ್ನು ಅಭ್ಯಾಸ ಮಾಡಬೇಕು. ತಾನು ಓದಿದರೆ ತಾನೇ ಸಂಪಾದನೆ ಮಾಡಿದ ವಾಕ್ಯ ರಚನೆ, ತಾನೇ ಸಂಪಾದನೆ ಮಾಡಿದಂತಹ ಶೈಲಿ, ತಾನೇ ಸಂಪಾದನೆ ಮಾಡಿದಂತಹ ಪುರಾಣಾನುಭವಗಳು ಅವುಗಳು ಅವನಲ್ಲಿ ಬರ್ತದೆ. ಹೌದು, ಅದು ಅವನದೇ ಆದ ಪ್ರತ್ಯೇಕ ಪ್ರತ್ಯೇಕವಾದಂತಹ ಶೈಲಿಯನ್ನು, ಅವನ ಪಾತ್ರ ರಚನೆಯನ್ನು ಒಂದು ಸೃಷ್ಟಿಸ್ತದೆ. ತಾಳಮದ್ದಲೆಯಲ್ಲಿ ತನ್ನತನ ಅಂತ ಒಂದು ಬೇಕು. ತನ್ನತನ ಇಲ್ಲದಿದ್ದರೆ ಅದಕ್ಕೆ ಬೆಲೆ ಇಲ್ಲ. ಯಕ್ಷಗಾನವನ್ನು ಉಳಿಸಿ ಬೆಳೆಸಬೇಕಾದ ಹೊಣೆ ಯಾರದ್ದು? ಅಂದ್ರೆ ಸಮಷ್ಟಿಯಲ್ಲಿ ಯಕ್ಷಗಾನ ಎನ್ನುವಂತ ಕಲೆ, ತಾಳಮದ್ದಲೆ ಆಗಲಿ, ಭಯರಾಟ
ಒಟ್ಟಿಗೆ ಸೇರಿಸಿ ನಾವು ಹೇಳುವಾಗ ಉಳಿಸಿ ಬೆಳೆಸಬೇಕಾದ ಜವಾಬ್ದಾರಿ ಯಾರು? ಕಲಾವಿದರದ್ದ, ಸಂಘಟಕರದ್ದ, ಅಥವಾ ಯಜಮಾನರದ್ದ, ಅಥವಾ ಪ್ರೇಕ್ಷಕರದ್ದ? ಎಲ್ಲರೂ ಹೌದು. ಅಂದ್ರೆ ಆ ಉತ್ತರ ನಿಮಗೆ ಸಮ್ಮತ ಅಂತ ಅನ್ನಿಸ್ಲಿಕ್ಕಿಲ್ಲ. ಯಾಕೆಂದ್ರೆ ಎಲ್ಲರೂ ಹೌದು ಎಂಬುದು ಸತ್ಯವೇ. ಹೌದು ಹೌದು. ಕಲಾವಿದರಂತೂ ಬಹಳ ಪ್ರಾಮುಖ್ಯ. ಇದನ್ನು ಉಳಿಸಬೇಕು ಎಂಬ ನಿಟ್ಟಿನಲ್ಲಿ ಅವರು ಸ್ವಲ್ಪ ಸ್ವಾರ್ಥ ತ್ಯಾಗವನ್ನು ಮಾಡಬೇಕಾಗಿತ್ತು. ಹೌದು. ಸ್ವಲ್ಪ ತಮ್ಮನ್ನು ತಾವು ಬಿಟ್ಟು ಕೊಡಬೇಕಾಗಿತ್ತು. ಅಂದರೆ ನಾನು ಹೇಳಿದ್ದರ ಅರ್ಥ ಇಷ್ಟೇ. ಈಗ ತಾಳಬದ್ಧ ಅರ್ಥಧಾರಿಗಳು ತಮಗೆ ಬಿಡುವು ಉಂಟು ಅಂತ ಒಬ್ಬ ವಿಚಾರಿಸಿದಾಗ ತನ್ನ ಬಿಡುವನ್ನು ದುರುಪಯೋಗ ಮಾಡಬಾರದು. ನೋಡಿ, ನಾನು 3 ಗಂಟೆಯವರೆಗೆ ಮಂಗಳೂರಲ್ಲಿ ಇರ್ತೇನೆ, 6:30 ಗಂಟೆಗೆ ನಾನು ನಿಮ್ಮಲ್ಲಿ ಕುಂದಾಪುರಕ್ಕೆ ಮುಟ್ಟುತ್ತೇನೆ ಅಂತ ಹೇಳಿ ಆ ಥರ ಮಾಡುತ್ತಾ ಹೋದರೆ ಅದರ ಪರಿಣಾಮ ಕೆಟ್ಟದಾಗಿತ್ತು. ಯಾಕೆ? ಅವನು ಇಲ್ಲಿಯೂ ಸರಿಯಾದಂಥ ಪ್ರದರ್ಶನ ಅಲ್ಲಿಗೆ ಓಡ್ತಾನೆ, ಅಲ್ಲಿ ಮುಟ್ಟಾಗ ತಡ ಆಗಿರ್ತದೆ, ಅವರಿಗೂ ತೊಂದರೆ ಆಗ್ತದೆ. ಇಂತಹ ಪರಿಸ್ಥಿತಿಯನ್ನು ತರುವುದಕ್ಕೆ ಅವ ಎಂದೂ ಅನುಕೂಲತೆ ಮಾಡಿಕೊಡಬಾರದು. ಮಾತ್ರ ಅಲ್ಲ, ಒಂದೇ ದಿವಸದಲ್ಲಿ 3-4 ಪ್ರದರ್ಶನ ಒಪ್ಪಿಕೊಂಡ್ರೆ ಅಧ್ಯಯನದ ಅವಧಿ ಸಿಕ್ಕುವುದಿಲ್ಲ. ಹೌದೌದು. ಆಗ ಪ್ರದರ್ಶನ ಕಳಪೆ ಆಗುತ್ತಾ ಹೋಗ್ತದೆ. ಯಾರು ಅದನ್ನು ಉತ್ತಮವಾದ್ದು ಅಂತ ತಿಳ್ಕೊಂಡು ಬರ್ತಾರೋ ಅವರಿಗೆ ಭ್ರಮ ನಿರಸನ ಆಗ್ತದೆ. ಮತ್ತೆ ಮತ್ತೆ ಪ್ರಯೋಜನ ಇಲ್ಲ, ಏನು ಪ್ರಯೋಜನ ಇಲ್ಲ ಅಂತ ಅವರು ಒಂದು ಸಾರ್ವಜನಿಕ ಅಭಿಪ್ರಾಯ ಬರ್ತದೆ. ಆದ್ದರಿಂದ ನಾವು ಈ ಯಕ್ಷಗಾನಕ್ಕೆ, ತಾಳಮದ್ದಳೆಗೆ ಇದನ್ನು ಉಳಿಸುವುದಕ್ಕೆ ಅದನ್ನು ಸಂಯೋಜಿಸುವವರು ಅಥವಾ ಅದಕ್ಕೆ ಬೇಕಾದಂಥ ಪ್ರಾಯೋಜಕತ್ವ ವಹಿಸುವವರು ಅವರು ಬಹಳ ಪ್ರಾಮುಖ್ಯವೇ. ಈ ಪ್ರಾಯೋಜಕತ್ವ ವಹಿಸುವವರು ಏನು ಗೊತ್ತಿಲ್ಲದವರು ಇರ್ತಾರೆ. ಅವರಿಗೆ ತಾಳಮದ್ದಳೆಯ ಪಾತ್ರಗಳ ವಿಷಯ ಗೊತ್ತಿರುವುದಿಲ್ಲ, ಯಾರು ಚೆನ್ನಾಗಿ ಮಾತಾಡ್ತಾರೆ ಎಂಬುದು ಗೊತ್ತಿರುವುದಿಲ್ಲ. ಅಂಥವರು ತಾವು ಖರ್ಚು ಮಾಡುವುದನ್ನು ಸದ್ವಿನಿಯೋಗ ಮಾಡುವ ದೃಷ್ಟಿಯಿಂದ ಚೆನ್ನಾಗಿ ಅಭ್ಯಾಸವುಳ್ಳ ಅನುಭವಿಗಳಿಂದ ಸರಿಯಾದ ಮಾಹಿತಿ ತಗೊಳ್ಬೇಕು, ಆಮೇಲೆ ಅವರು ಮಾಡಬೇಕು. ಅದಲ್ಲದೆ 10 ದಿವಸ ಪೇಪರ್ನಲ್ಲಿ ಬಂತು ಎಂಬುದನ್ನು ನಾವು ದೊಡ್ಡ ಅರ್ಥಧಾರಿ ಅಂತ ತೀರ್ಮಾನ ಮಾಡೋದಲ್ಲ. ಈಗ ಹಾಗೆ ಮಾಡಬಾರದು. ಇವರಿಗಾಗುವ ತೊಂದರೆ ಅದು. ನೋಡಿ, ಅವರ ಹೆಸರು ಅದರಲ್ಲಿತ್ತು, ಇದರಲ್ಲಿತ್ತು, ಅಲ್ಲಿದ್ದಾರೆ, ಇಲ್ಲಿದ್ದಾರೆ, ಮೊನ್ನೆ ಬಂದಿದ್ದಾರೆ. ಈ ಗಲಾಟೆಯಲ್ಲಿ ನಿಜವಾದವನು ಯಾರು, ಟೊಳ್ಳಿ ಯಾರು, ಅದು ಗೊತ್ತಾಗಬೇಕು. ಪ್ರಾಯೋಜಕತ್ವ ವಹಿಸುವವರು ನೋಡಬೇಕು. ಆಮೇಲೆ ಅಲ್ಲಿ ಬರುವ ಸಭಾಸದರು, ಅವರಂತೂ ಪೂರ್ಣ ಜವಾಬ್ದಾರಿ. ಅವರ ಬಗ್ಗೆ ನಾವು ಎಷ್ಟು ಪರಿತಾಪ ಪಟ್ಟರು ಸಾಕು. ನಾನು ನನ್ನ ಪುಸ್ತಕದಲ್ಲಿ ಬರೆದಿದ್ದೇನೆ. ಉದಾಹರಣೆಗೆ, ಕೈಕಂಬ ತಾಳಮದ್ದಳೆಯಲ್ಲಿ ಒಂದು ಸಾರಿ ಒಬ್ಬ ರಾವಣನ ಅರ್ಥ ಹೇಳ್ತಾ ಇದ್ದಾರೆ, ಮಂಡೋದರಿ ಅರ್ಥ ಹೇಳ್ತಾ ಇದ್ದಾರೆ. ಆ ಕಾಲಕ್ಕೆ ಅಲ್ಲಿ ದೋಷಿ ನಿರ್ಣಯ ಭಗಿನಿ ಎಂಬುದನ್ನು ಹೇಳಿದಲ್ಲಿಗೆ ಆಯ್ತು, ಇಷ್ಟೆಲ್ಲ ಆಯ್ತಲ್ಲ, ನಾವು ಯುದ್ಧವನ್ನು ಸ್ಥಗಿತಗೊಳಿಸುವ, ಯಾರಿಗೆ ಬೇಕಾಗಿ ಸ್ಥಗಿತಗೊಳಿಸುವುದು ಅಂತ ರಾವಣ ಕೇಳಿದ. ಇದ್ದಾನಲ್ಲ ಒಬ್ಬನಾದರೂ, ವಿರೂಪಾಕ್ಷ ಅಂತ ರಾವಣ ಹೇಳಿದ. ಅದು ಮುಂದಿನ ಪದ್ಯದ ಎತ್ತುಗಡೆ. ಹೌದು. ಆಗ ಸಭೆಯಿಂದ ಕ್ಲಾಪ್. ಒಬ್ಬ ಕ್ಲಾಪ್ ಹೊಡೆದಂತ ಮತ್ತೊಬ್ಬ. ಆಗ ಹತ್ತಿರ ಕೂತವರು, ನನ್ನ ಪೈಕಿಯವರೊಬ್ಬರು ಪುತ್ತೂರಿನವರು ಕೇಳಿದ್ರಂತೆ, ಈಗ ನೀವು ಕ್ಲಾಪ್ ಹೊಡೆದಕ್ಕೆ ಯಾವುದಕ್ಕೆ? ನೋಡಿ, ಅವರೆಲ್ಲ ನೋಡಿದ್ರಲ್ಲ, ಇದರ ಅರ್ಥ ಏನು ಹೇಳಿ? ಕೇಳುವವರಲ್ಲಿ ಎಷ್ಟು ಗೊತ್ತಿದೆ? ಅದು ಮುಂದಿನ ಪದ್ಯದ ಎತ್ತುಗಡೆ, ಬೇರೆ ಏನು ಮಾಡಿದ್ದಲ್ಲ. ಅವನು ಸ್ವಂತಿಕೆಯಿಂದ ಏನು ಹೇಳಿದ್ದು ಅಲ್ಲ. ಇನ್ನೊಂದು ಸಲ ನಾನೇ ಕಂಡಿದ್ದೇನೆ ಕಟೀಲ್ನಲ್ಲಿ ಒಬ್ಬರು ಅರ್ಥಧಾರಿಗಳು ಬಂದಿದ್ರು. ಅವರು ಸ್ವಲ್ಪ ವಿಶಿಷ್ಟ ಅರ್ಥಧಾರಿಗಳು, ಯಾರು ಅಂತ ನಾನು ಹೇಳುವುದಿಲ್ಲ. ಅವರು ಏನೋ ಒಂದು ಬೇಡಂಗೇಟೊಂದೆರಡು ಮಾತಾಡಿದ ತಕ್ಷಣ ಒಬ್ಬ ಒಳಗಿಂದ ಹಾರಿದ ಹೊರಗೆ ಜಗಲಿಗೆ. ಅಲ್ಲಿ ನಿಮಗೆ ಗೊತ್ತಿರಬಹುದು, ಪಾಂಡ್ರಿಯರು ಅಂತ. ಅವಂದ್ರೆ ಆ ಅರ್ಥಧಾರಿ ಹಾಗೆ ಹೇಳಿದ್ದೆ ಅವನಿಗೆ ಸಂತೋಷ. ಇದಕ್ಕೆ ಎಂತದ್ದು ಮಾಡ್ತೀರಿ ಹೇಳಿ? ಅಂದ್ರೆ ಹಾಗೆ ಅಂತಂದ್ರೆ ಪ್ರೇಕ್ಷಕರ ಅಭಿರುಚಿಯ ಮಟ್ಟ ಕೂಡ ಈಗ ಕೆಳಗೆ ಮೇಲೆ ಹೋಗ್ಬೇಡುವ. ಆ ಪ್ರೇಕ್ಷಕರ ಅಭಿರುಚಿಯ ಮಟ್ಟ ಪ್ರೇಕ್ಷಕರ ಅಭಿರುಚಿಯ ಮಟ್ಟ ಕೆಳಗೆ ಇಳಿದಿದ್ದಕ್ಕೆ ಕಾರಣ ಅದು ದೊಡ್ಡ ಪ್ರಶ್ನೆ. ಪ್ರೇಕ್ಷಕರ ಅಭಿರುಚಿಯ ಮಟ್ಟ ಯಾಕಂದ್ರೆ ನೋಡಿ, ಅದು ಒಂದಕ್ಕೊಂದು ಲಿಂಕ್ ಇದೆ. ಯಾಕಂದ್ರೆ ಕಲಾವಿದರು ಮಟ್ಟವನ್ನು ಕುಸಿಯುವುದಕ್ಕೆ ಕಾರಣ ಆಗಿದ್ದು ಕಲಾವಿದನೇ ಆಗಿರ್ಬಹುದು. ಅದೇ ಕಲಾವಿದನೇ ಅಂತದ್ದನ್ನು ಹೇಳ್ತಾನೆ. ಕಲಾವಿದನೇ ಅಂತ ಸಂತೆಯ ಮಾತನ್ನೇ ಇಲ್ಲಿ ತಾಳಮದ್ದಳೆಯಲ್ಲಿ ಮಾತಾಡ್ತಾನೆ. ಸಂತೆಯ ಮಾತು ಜನರಿಗೆ ಅಪ್ಯಾಯಮಾನವಾಗುವುದು ಬೇಗ. ಹೌದೌದು. ಸಂಭಾವಿತ ಮಾತು ಎಲ್ರಿಗೂ ಬೇಡ. ಸಂತೆಯ ಮಾತು ಬೇಗನೆ ಬೇಕು. ಬಸ್ಸಿನಲ್ಲಿ ಕಂಡಕ್ಟರ್ ಮಾಡುವ ಶಿಳ್ಳುಗಳು ಅಥವಾ ಇನ್ನೊಬ್ಬ ಹೆಣ್ಣು ಮಗಳು ಒಂದು ಸಂತೆಯಲ್ಲಿ ವ್ಯಾಪಾರ ಮಾಡುವುದು
ಅಥವಾ ನಾಯಿಗಳ ಜೊತೆಯಾಗಿ ಹೋಗುದು, ಇದನ್ನೇ ಹೇಳುವವರು ಇದ್ದಾರೆ. ಹೌದು, ಅದನ್ನು ನೋಡಿದ್ದೇನೆ. ಹೌದಲ್ಲ, ಅಂತಹ ಕಳಪೆ ಮಟ್ಟದ ಮಾತುಗಳನ್ನು ಕೇಳಿ ಸಂತೋಷ ಪಡುವವರಿಗೆ ಸಂಭಾವಿತ ಅಂದ್ರೆ ವರ್ಗೀಕರಣ ಉಂಟು, ಕಲಾವಿದರಲ್ಲೂ ಉಂಟು, ಪ್ರೇಕ್ಷಕರಲ್ಲೂ. ಪ್ರೇಕ್ಷಕರಲ್ಲಿ ಬರ್ಲಿಕ್ಕೆ ಒಂದು ಕಾರಣ ಕಲಾವಿದರ ಆ ಮಟ್ಟಕ್ಕೆ ಇಳಿದದ್ದು ಒಂದು ಕಾರಣವೇ, ಅದರಲ್ಲಿ ಸಂಶಯ ಇಲ್ಲ. ಈಗ ಇದನ್ನು ಅಂದ್ರೆ ಈ ಒಂದು ಏನು ಈಗ ಅಭಿರುಚಿ, ಕೆಟ್ಟದಾದ ಅಭಿರುಚಿಯನ್ನು ಇದನ್ನು ಮೇಲೆ ಎತ್ತುವ ಬಗೆ ಹೇಗೆ? ಸಾಧ್ಯವಾದಷ್ಟು ಅಂತಹ ಕಲಾವಿದರನ್ನು ಎಚ್ಚರಿಸುವುದು ಒಳ್ಳೆಯದು. ನಾನು ಹೇಳಿದನಲ್ಲ, ಪತ್ರಿಕೆಯಲ್ಲಿಯೂ ಬರೀಬಹುದು, ಇಂಥದ್ದನ್ನು ನೀವು ಯಾಕೆ ಉಪಯೋಗಿಸ್ತೀರಿ, ನಾವು ಯಾವುದೋ ಕಾಲದ ತಾಳಮದ್ದಲೆಯ ಪುರಾಣದ ಕಥೆಯನ್ನು ಕೇಳ್ತಾ ಇದ್ದೇವೆ, ನೀವು ಅದಕ್ಕೆ ಈ ಕಾಲದ ಯಾವುದೋ ಒಂದು ಕಥೆ, ಇದನ್ನು ಘಟನೆಯನ್ನು, ಈಗಿನ ಮೋಟಾರು, ರೈಲು, ವಿಮಾನ, ಈ ಕಾಲದ ಈ ಕಥೆಯನ್ನು ನೀವು ಅದಕ್ಕೆ ಅಳವಡಿಸಿಕೊಂಡ್ರೆ ಅದರ ಪರಿಣಾಮ ಏನಾಗ್ತದೆ, ನಮಗೆ ಆ ಕಾಲ, ಆ ಕಥೆಗೋ ತ್ರೇತಾಯುಗೋ ದ್ವಾಪರವೋ ಆ ಯುಗದ ಕಲ್ಪನೆ ನಮ್ಮ ತಲೆಯಿಂದ ಹೊರಟು ಹೋಗ್ತದೆ. ನಾವು ಪುನಃ ಈ ಭೂಲೋಕಕ್ಕೆ ಈ ಇದಕ್ಕೆ ಬರ್ತೇವೆ. ನಮ್ಗೆ ಇದನ್ನು ಕೇಳಲಿಕ್ಕೆ ನಿಮ್ಮಲ್ಲಿ ಬರಬೇಕು. ನಾವು ಇಲ್ಲೇ ಒಬ್ಬರು ವಕೀಲರು ಹೇಮರಾಜ್ ಶೆಟ್ಟಿ ಅಂತ ಅವ್ರು ಹೇಳಿದ್ರೆ ಹಾಗೆ, ಅವ್ರಿಗೆ ತಾಳಮದ್ದಲೆಗೆ ಹೋದ್ರಂತೆ. ಇನ್ನು ನಾನು ತಾಳಮದ್ದಲೆಗೆ ಹೋಗುವುದಿಲ್ಲ, ಶಾಸ್ತ್ರಿಗಳು ಹೇಳಿದ್ರು ನನ್ನ ಹತ್ರ. ನಾನು ಹೋಗಲಿಲ್ಲ ಅದಕ್ಕೆ. ಏನು ಅಂತ ಹೇಳಿದೆ, ಅಯ್ಯೋ ಮಾರೇ, ಮೊನ್ನೆ ಒಬ್ಬರು ಬಂದಲ್ಲಿ ಮಾತಾಡಿ ಬಿಟ್ಟರು. ಆ ಮಾತಿನಲ್ಲಿ ಇದ್ದದ್ದೆಂಥದ್ದು ಅಂತಂದ್ರೆ, ಶರಾಬನ್ನು ತರುವುದು ಹೇಗೆ, ಯಾವುದನ್ನು ತರಬೇಕು, ಅದನ್ನು ಎಷ್ಟು ಕುಡಿಯಬೇಕು, ಎಷ್ಟು ಕುಡಿದ್ರೆ ಶರೀರಕ್ಕೆ ಎಷ್ಟು ಉತ್ಸಾಹ ಬರ್ತದೆ, ಅದನ್ನು ಕೇಳಲಿಕ್ಕೆ ನಾವು ಅಲ್ಲಿ ಹೋಗ್ಬೇಕಾ? ನಾವು ಕುಡಿದು ನೋಡ್ಬೋದಲ್ಲ, ನಾವೇ ಕುಡಿದು ನೋಡ್ಬೋದಲ್ಲ. ಅದನ್ನು ಕೇಳಲಿಕ್ಕೆ ನಮ್ಮ ಊರಲ್ಲಿ ಕಾಣಲಿಕ್ಕೆ ಸಿಗ್ತಾರಲ್ಲ, ನಮಗೆ ಯಾಕೆ ಅದನ್ನೆಲ್ಲ ಕೇಳಲಿಕ್ಕೆ? ನಮಗೆ ತಾಳಮದ್ದಲೆ ಬೇಡ, ನಾವು ಬರುವುದೂ ಇಲ್ಲ ಅಂತ ಹೇಳಿದ್ರು. ಅದೇ ಮೊನ್ನೆ ಹಂಸಗಿರಿ ತಾಳಮದ್ದಲೆಗೆ ಅವರಿಗೆ ಹೇಳಿಕೆ ಹೋಗಿತ್ತು. ಹೌದು, ನಾನು ಹೇಳಿದೆ ಬನ್ನಿ ಅಂತ. ಭಾರಿ ಸಂತೋಷಪಟ್ಟು, ತುಂಬಾ ನನಗಿಂತ ಮಾನಸಿಕವಾದ ವ್ಯತ್ಯೆ ಹೋಯ್ತು ಶಾಸ್ತ್ರಿಗಳೇ ಅಂತ ಹೇಳಿ. ಅಂದ್ರೆ ಇದು ನೀವು ಹೇಳಿದ ಹಾಗೆ ಇದನ್ನೆಲ್ಲ ನಾವು ಒಂದು ರೀತಿಯಲ್ಲಿ ಸಭಾ ಮಟ್ಟದಲ್ಲಿ ಅಲ್ಲ, ಒಂದು ಸಾರ್ವಜನಿಕ ಮಟ್ಟದಲ್ಲಿ ಇದಕ್ಕೆ ಸ್ವಲ್ಪ ಖಂಡನೆ ಆಗ್ಬೇಕು. ನಿಮ್ಮ ಅನಿಸಿಕೆಯಲ್ಲಿ ಇಂದಿನಿಂದ ಸುಮಾರು ಒಂದು 10, 20, 30 ವರ್ಷಗಳಲ್ಲಿ ಯಕ್ಷಗಾನ ತಾಳಮದ್ದಲೆ ಕ್ಷೇತ್ರದಲ್ಲಿ ಯಾವ ಎಲ್ಲ ಮಾರ್ಪಾಟುಗಳನ್ನು ನೀವು ಕಂಡಿದ್ದೀರಿ? ಅಂದ್ರೆ ತಾಳಮದ್ದಲೆ ಉದ್ದೇಶದಲ್ಲಿ ಬದಲಾವಣೆ ಆಗಿರ್ಬೋದು, ತಾಳಮದ್ದಲೆಯಲ್ಲಿ ಮಂಡನೆಯಲ್ಲಿ ಬದಲಾವಣೆ ಆಗಿರ್ಬೋದು, ಒಂದೊಂದು ಕಾಲಘಟ್ಟದಲ್ಲಿ ಒಂದೊಂದು ವಿಚಾರಕ್ಕೆ ಮಹತ್ವವನ್ನು ಕೊಡ್ತಾ ಬಂದಿರ್ಬೋದು. ತುಂಬಾ ಆಗಿದೆ. ಅದರಲ್ಲಿಯೂ ನಾನು ನನ್ನ ಪುಸ್ತಕದಲ್ಲಿ ಸ್ವಲ್ಪ ಮಟ್ಟಿಗೆ ಉಲ್ಲೇಖಿಸಿದ್ದೇನೆ. ಈಗ ನನ್ನ ಅನುಭವದಲ್ಲಿ ನಾನು ಸಾಧಾರಣ 60 ವರ್ಷಗಳ ಕಾಲದಿಂದ ತಾಳಮದ್ದಲೆ ನೋಡ್ತಾ ಇದ್ದೇನೆ. ಈ 60 ವರ್ಷಗಳ ಕಾಲದಲ್ಲಿ ನಾನೊಂದು 50 ವರ್ಷ ಅರ್ಥವೇ ಹೇಳಿದ್ದೇನೆ. ನಾನು ತಾಳಮದ್ದಲೆ ಅರ್ಥ ಹೇಳೋ ಪ್ರಾರಂಭಕ್ಕಿಂತ ಸ್ವಲ್ಪ ಮೊದಲೇ, ಆಗ ತಾಳಮದ್ದಲೆ ಅಂದ್ರೆ ಬರೇ ಮನೋರಂಜನೆ ಆಗಿತ್ತು. ಅದರಲ್ಲಿ ಬಹಳ ದೊಡ್ಡ ಪೌರಾಣಿಕ ವಿಮರ್ಶೆಯೂ ಇರಲಿಲ್ಲ, ಬಹಳ ದೊಡ್ಡ ಜೀವನ ಮೌಲ್ಯ ಪ್ರತಿಪಾದನೆಯೂ ಕಾಣಲಿಲ್ಲ. ಪದ್ಯಕ್ಕೆ ಅರ್ಥ ಇಷ್ಟೇ. ಮಾವಿನ ಸೊಪ್ಪು ಹಿಡ್ಕೊಂಡು ಹೊಡೆಯುವುದು ಎಲ್ಲ ಇತ್ತು. ಮಾವಿನ ಸೊಪ್ಪು ಹಿಡ್ಕೊಂಡು ಸ್ತ್ರೀಪಾತ್ರಕ್ಕೆ ಹೊಡೆಯುವುದೇ, ಆಗ ಸ್ತ್ರೀಪಾತ್ರ ಹೇಳಲಿಕ್ಕೆ ಯಾರು ಬರ್ತಿರ್ಲಿಲ್ಲ. ಯಾಕೆಂದ್ರೆ ಸ್ತ್ರೀಯರನ್ನು ಅಷ್ಟು ಕಡೆಗಣಿಸುವ ಮಟ್ಟದಲ್ಲಿ ಅರ್ಥ ಹೇಳಲ್ಪಡ್ತಿತ್ತು. ಹೌದೌದು, ಆ ತರ ಇತ್ತು, ಆ ಕಾಲದಲ್ಲಿ ಇತ್ತು. ಅಂದ್ರೆ ಇದೊಂದು 50 ವರ್ಷದ ಹಿಂದೆ, 60 ವರ್ಷದ ಹಿಂದೆ ಈ ತರ ಇತ್ತು. ಆಮೇಲೆ ಈಗ ಕಪಿಗಳು, ಈ ಇಂದ್ರಜಿತ್ತು ಕಾಳಗದಲ್ಲಿ ಇಂದ್ರಜಿತ್ತು ಮಾಡಿದವ ಕಪಿಗಳು ಅಂತೇಳಿ ಅಲ್ಲಿ ಸುತ್ತಮುತ್ತ ಇದ್ದ ಮಕ್ಕಳಿಗೆಲ್ಲ ಮಾವಿನ ಸೊಪ್ಪಿನಲ್ಲಿ ಹೊಡೆಯುವುದು, ಆ ಪದ್ಧತಿ ಇತ್ತು. ನಾನು ನೋಡಿದ್ದೇನೆ. ಕುಂಭಕರ್ಣನನ್ನು ಎಬ್ಬಿಸುವುದು ಎಂಬುದು ಸಭೆಯ ನಡುವಿನಲ್ಲಿ ಚಾಪೆ ಹಾಕಿ ಒಬ್ಬ ಮಲಗಿ ಮುಸ್ಕ ಹಾಕಿ ಮಲಗಿ, ಹೌದು, ಅವನನ್ನು ಎಬ್ಬಿಸುವುದು ಅಂತ ಬೊಬ್ಬೆ ಮಾಡೋದು, ಚೆಂಡೆ ಹೊಡೆಯುವುದು. ಅದು 2 ಚೆಂಡೆ ಇತ್ತು ಒಂದು ಕಡೆ, ಅಲ್ಲಿ ಚೆಂಡೆ ಹೊಡೆಯುವುದು. ಹತ್ತಿರವೇ 3-4 ಸಿಯಾಳವನ್ನು ಕೆತ್ತಿ ತಂದಿಡುವುದು, ಹೊದಳು ತಂದಿಡುವುದು, ಬೆಲ್ಲ ತಂದಿಡುವುದು, ಅದೆಲ್ಲ ಇತ್ತು. ಅವ ಅಲ್ಲಿಂದಲೇ ಆರ್ಭಟೆ ಕೊಡುವುದು, ಎದ್ದದನ್ನೆಲ್ಲ ತಿನ್ನುವುದು ಎಲ್ಲ ಇತ್ತು. ಒಂದು ರೀತಿಯಲ್ಲಿ ಯಕ್ಷಗಾನ ಬಯಲಾಟದ ಒಂದು ಸ್ವರೂಪ ಇತ್ತಿತ್ತು. ಅದ ಇಂಥ ಕಥೆ ತುಂಬಾ ಹೇಳ್ಬೋದು ಬಿಡಿ. ಅಂತೂ ಸಮುದ್ರ ಮಥನ ಮಾಡೋದು ಅಂದ್ರೆ ದೊಡ್ಡ ಹಂಡೆಯನ್ನು ತರುವುದು, ಬಾವಿ ಹಗ್ಗವನ್ನು ಅದಕ್ಕೆ ಹಾಕುವುದು, ತಿರುಗಿಸುವುದು, ಇದು ಇತ್ತು. ಅದು ಒಂದು ಕಾಲ, ಅದು ಹೋಯ್ತು. ಆಮೇಲಿನ ಕಾಲದಲ್ಲಿ ಸ್ವಲ್ಪ ಪಂಡಿತ ವರ್ಗದವರು ಸೇರಿಕೊಂಡರು. ಈ ಪಂಡಿತ ವರ್ಗದವರು ಸೇರಿಕೊಂಡವರು ಶುದ್ಧವಾದ ಮಾತು, ಶುದ್ಧ ಉಚ್ಚಾರ, ಶುದ್ಧ ಕಥೆ, ಮೌಲಿಕವಾದ ಕಥೆಗಳನ್ನು ಅವರು ಬಹಳ ಸರಳವಾಗಿ ಚುಟುಕಾಗಿ ಹೇಳ್ತಿದ್ರು. ಚುಟುಕಾಗಿ ಅಂದ್ರೆ ಕುಮಾರ ವಿಜಯರಂತಹ ಪ್ರಸಂಗ ಒಂದು ರಾತ್ರಿ ಇಡೀ ನಡೆಯುತ್ತಿತ್ತು. ಎಲ್ಲ ಪದ್ಯ ಹೇಳುವುದೇ ಇಲ್ಲ ಇಲ್ಲ ಇಲ್ಲ,
ಎಲ್ಲ ಹಾಗೆ ನಡೆಯುತ್ತಾ ಬಂತು. ಆ ಕಾಲಕ್ಕಾಗುವ ಶುದ್ಧತೆ ಹೆಚ್ಚಾಯಿತು. ಕೊಳಲಿ ಶಂಕರಾಯಣ ಅಂದ್ರೆ ಈ ಅಭಿನಯ, ಈ ಕುಂಭಕರ್ಣನ ಅಭಿಸುವುದು ಹೌದು, ಅದೆಲ್ಲ ಹೋಗ್ಲಿಕ್ಕೆ ಕಾರಣ ಏನು? ಅದೆಲ್ಲ ಹೋಗ್ಲಿಕ್ಕೆ ಈ ವಿದ್ಯಾವಂತರೆನ್ನುವರ ಪ್ರವೇಶ. ಅವರು ಇದಕ್ಕೆಲ್ಲ ಕೊಡ್ಲಿಲ್ಲ, ಪ್ರಾಧಾನ್ಯತೆ ಕೊಡ್ಲಿಲ್ಲ. ಇದೆಲ್ಲ ಏನು ಪ್ರಯೋಜನ ಇಲ್ಲ ಅಂತ ಅವರು ಅದನ್ನು ಬಿಟ್ಟರು. ಅದು ಒಂದು ಬದಿಗೆ ಸರಿಯುತ್ತಾ ಲುಪ್ತವಾಯಿತು. ಇವರು ಅದನ್ನು ಬೆಳೆಸ್ತಾ ಬಂದರು. ಹಾಗೆ ಬೆಳೆಸ್ತಾ ಬರುವಾಗ ಸ್ವಲ್ಪ ಮಾತಿನ ಚರ್ಚೆಗಳು ಸ್ವಲ್ಪ ಹೆಚ್ಚಾಗುತ್ತಾ ಬಂದು ಅವರ ಕಾಲದ ತುದಿಗಾಗುವಾಗ ಶೇಣಿ ಅಂತವರು, ಪೆರಲ ಕೃಷ್ಣ ಭಟ್ರಂತವರು ಇವರೆಲ್ಲ ಪ್ರವೇಶ ಆದರು. ಕೊಳಲಿ ಶಂಕರಾಯಣ ಶಾಸ್ತ್ರಿಗಳು, ಆಮೇಲೆ ಅವರು ಇದ್ರು ಅದರಲ್ಲಿ ಹಿಂದಿನದಲ್ಲಿಯೂ ಮುಂದೆ ಬಂದರು. ಆಮೇಲೆ ಶಂಕರಾಯಣ ಸಾಮುಗರು, ಆಮೇಲೆ ರಾಮದಾಸ್ ಸಾಮುಗರು, ಇಂಥವರೆಲ್ಲ ಅದರಲ್ಲಿ ಮುಂದೆ ಬಂದರು. ಅವರ ಕಾಲಕ್ಕಾಗುವಾಗ ಮಾತು ಬೆಳೆಯಿತು. ಶೇಣಿಯವರು ಶಂಕರಾಯಣ ಸಾಮುಗರು ಇರುವ ಕಾಲಕ್ಕಾಗುವಾಗ ಅವರು ಹರಿದಾಸರುಗಳು ಅವರು ದೊಡ್ಡ ಮಾತಾಡ್ತಿದ್ರು. 1 ತಾಸು 1.5 ತಾಸು ಎಲ್ಲ ಒಬ್ಬೊಬ್ಬರೇ ಮಾತಾಡ್ತಿದ್ರು. ಆಗ ಜನರು ಮೆಚ್ಚಿಕೊಂಡ್ರು. ಆ ಕಾಲಕ್ಕೆ ಅದೊಂದು ಹೊಸತನ ಆಯಿತು. ತುಂಬಾ ವಿಮರ್ಶೆಗಳಿವೆ ಅಂತ ಕಂಡಿತು ಜನರಿಗೆ. ಆದ್ದರಿಂದ ವಿದ್ಯಾವಂತರೆನ್ನುವರು, ಸ್ವಲ್ಪ ಓದಿದವರು ಅದನ್ನು ಕೇಳುವುದಕ್ಕೆ ಒಡಂಬಟ್ರು, ಆಕ್ಷೇಪ ಮಾಡಲೇ ಇಲ್ಲ. ಹಾಗೆ ಅಂತ ಅದಕ್ಕೆ ಆಕ್ಷೇಪಗಳು ಬಂತು. ಮುಂಬೈಯಲ್ಲಿ ಒಬ್ರು ಪೇಪರ್ನಲ್ಲೇ ಬರೆದು ಈ ಹರಿದಾಸರುಗಳ ಪ್ರವೇಶವಾಗಿ ಯಕ್ಷಗಾನ ಸರ್ವನಾಶವಾಯಿತು ಅಂತ. ಹಾಗೆ ಶೇಣಿಯವರಿಗೆ ಬೇಸರ ಆಗಿದೆ. ನಾನು ತಾಳಮದ್ದಲೆ ಕ್ಷೇತ್ರ ಬಿಡುತ್ತೇನೆ ಅಂತ ಅವರು ರಾಜೀನಾಮೆ ಕೊಡುವಲ್ಲಿಗೆ ಬಂದಿದೆ. ಮತ್ತೆ ಪುನಃ ಬೇರೆಯವರೆಲ್ಲ ಒತ್ತಾಯಿಸಿ ಅವರನ್ನು ಅರ್ಥ ಹೇಳಿಸಿದ್ದು. ಈ ರೀತಿಯಾದಂತಹ ಪರಿಸ್ಥಿತಿ ಆಗ ಬಂತು. ಆಗ ಪೀಠಿಕೆ ಬಹಳ ಉದ್ದವಾಗಿರ್ತಿತ್ತು, ಮತ್ತೆ ಅರ್ಥವೂ ತುಂಬಾ ಉದ್ದವಾಗಿರ್ತಿತ್ತು. ಆಮೇಲೆ ಆ ಪದ್ಧತಿ ಕೆಲವು ಅರ್ಥಧಾರಿಗಳಿಗೆ ಸಮ್ಮತ ಕಾಣಲಿಲ್ಲ. ಉದಾಹರಣೆಗೆ ದೇವರಾಜ ಸೀತಾರಾಮಯ್ಯ, ಕಾಂತರೈಗಳು, ಆಮೇಲೆ ಪೆರಲ ಕೃಷ್ಣ ಭಟ್ರು, ಇವರೆಲ್ಲ ಸ್ವಲ್ಪ ಅದನ್ನು ಗಿಡ್ಡ ಮಾಡಿ ಆ ಮೂಲಕವಾಗಿ ಹೋಗುವುದಕ್ಕೆ ತೊಡಗಿದ್ರು. ಮೊದಲಿರುವಷ್ಟು ಚರ್ಚೆ ಅಂದ್ರೆ ತುಂಬಾ ಚರ್ಚೆಯಲ್ಲಿ ಬೆಳಗಾರದ್ದು ಉಂಟು. 2ನೇ ಪಾತ್ರದಲ್ಲಿ ಅಂಗದ ಮತ್ತು ಪ್ರಹಸ್ತ ಪೆರಳದಲ್ಲಿ ನಾನು ಕಂಡಿದ್ದೇನೆ. ಅದು ಮುಂದೆ ಹೋಗಲೇ ಇಲ್ಲ, ಅರ್ಧದಲ್ಲೇ ನಿಂತಿದೆ. ಇಂತಹ ಪ್ರಸಂಗಗಳು ಅನೇಕ ಕಡೆ ಆದದ್ದು ಉಂಟು. ಆ ಕಾರಣದಿಂದಾಗಿ ಆ ಯಕ್ಷಗಾನ ಕ್ಷೇತ್ರದ ಪರಿಪಾಠ ಬದಲಾಗುತ್ತಾ ಬಂದು ಅದರ ನಂತರದ ಕಾಲಕ್ಕಾಗುವಾಗ ಸಾಮಾನ್ಯ ಈಗ ಅದೇ ಕ್ರಮ ಮುಂದುವರಿಯುತ್ತಾ ಉಂಟು. ಸಾಮಾನ್ಯವಾಗಿ ವಾದ ಆ ಥರದಲ್ಲೇ ಉಂಟು. ಇನ್ನು ಮುಂದಕ್ಕೆ ಇದು ಯಾವ ರೀತಿ ಬೆಳೆಯಬಹುದು? ಅಂದ್ರೆ ಈ 3 ಪರಿವರ್ತನೆಗಳನ್ನು ಅವಲಂಬಿಸಿದ ನಿಮಗೆ ಇನ್ನು ಮುಂದಕ್ಕೆ ಇದು ಯಾವ ಒಂದು ಮಗುಲನ್ನು ಬದಲಾಯಿಸಬಹುದು ಅಂತ ನಿಮಗೆ ಕಾಣ್ತದೆ? ನನಗೆ ಕಾಣ್ತದೆ ಈಗಿನ ಪರಿಸ್ಥಿತಿ ನೋಡುವಾಗ ಇದು ಬರೀ ಚರ್ಚೆಗೆ ಸೀಮಿತವಾಗಿ ಬಿಡ್ತದೋ ಅಂತ ಕಾಣ್ತದೆ ತಾಳಮದ್ದಳೆಗಳು. ಯಾಕೆಂದ್ರೆ ಇದರಲ್ಲಿ ರಸೋತ್ಪಾದನೆಗೆ ನೀವೇ ಹೇಳಿದಾಗ ಈಗ ಹಾಸ್ಯವೋ ಮತ್ತೊಂದು ಸ್ತ್ರೀ ಪಾತ್ರವೋ ಮತ್ತೊಂದು ಅಲ್ಲಿ ಕೆಲವು ರಸಗಳಿಗೆ ಪ್ರಾಧಾನ್ಯತೆಯನ್ನೇ ಕಡಿಮೆ ಮಾಡಿದ್ದಾರೆ. ಇಲ್ಲ ಅಂತ ಆದ್ರೆ ಮತ್ತೆ ಇದು ಯಾರಿಗೆ ಬೇಕು? ಈಗ ಭೀಷ್ಮಾರ್ಜುನಲ್ಲಿ ಭೀಷ್ಮ ಹೇಳುವ ಸಮರ್ಥನಾಗಿರ್ಬೇಕು. ಇಲ್ಲವಾದ್ರೆ ಭೀಷ್ಮನ ಒಂದು ಸ್ವಲ್ಪ ರೂಪವೇ ಅಲ್ಲಿ ಬರುವುದಿಲ್ಲ. ಅದು ಆ ಭಾಗವನ್ನೇ ಬಿಡ್ತಾರೆ, ಆ ಪ್ರಸಂಗವನ್ನೇ ಬಿಟ್ಟು ಬಿಡ್ತಾರೆ. ಚರ್ಚೆಗೆ ಇರುವ ಪ್ರಸಂಗಗಳನ್ನು ತಕ್ಕೊಳ್ತಾರೆ. ಈಗ ಉದಾಹರಣೆಗೆ ವೀರಮಣಿ ಕಾಳಗ ಚರ್ಚೆಗೆ ಸೀಮಿತ, ಅದು ಬೇರೆ ಯಾವ ರಸವೂ ಇಲ್ಲ, ಬರೇ ಚರ್ಚೆ. ಅದಕ್ಕಾಗಿ ಅದು ಪ್ರತಿ ಹೋದಲ್ಲಿ ವೀರಮಣಿ ಕಾಳಗ ಹೀಗೆ ನಡೆಯುತ್ತಾ ಹೋಗ್ತದೆ. ಅದೇ ಇನ್ನೊಂದು ಬೇರೆ ಯಾವುದಾದ್ರು ಪ್ರಸಂಗಗಳನ್ನು ಎದುರಿಗೆ ತರುವವರು ಯಾರೂ ಇಲ್ಲ. ಹಿಂದಿನ ಕಾಲದಲ್ಲಿ ಒಳ್ಳೆ ಚೆನ್ನಾಗಿ ನಡೆದ ಪ್ರಸಂಗಗಳು, ಈಗ ಶಲ್ಯ ಸಾರಥ್ಯ ಹಿಂದಿನ ಕಾಲದಲ್ಲಿ ಚೆನ್ನಾಗಿ ಪಟ್ಟಾಭಿಷೇಕ, ದಶರಥ ಕೈಕೆ ಪಟ್ಟಾಭಿಷೇಕ ಅದು ಇಲ್ಲ, ಈಗ ಇಲ್ಲವೇ ಇಲ್ಲ. ಭರತಾಗಮನವು ಕಡಿಮೆ ಆಗುತ್ತಾ ಬಂದಿದೆ. ಈ ಸುಬ್ಬಪ್ಪಯ್ಯನವರು ಭರತ ಹೇಳ್ತಾರೆ ಚೆನ್ನಾಗಿ, ಕುಂಬಳೆ ಅವರು ಹೇಳ್ತಾರೆ. ಈಗ ಇತ್ತೀಚೆಗೆ ನಾನು ಸುಬ್ಬಪ್ಪಯ್ಯನು ಇಲ್ಲೇ ಕುಂಜಲಕಟ್ಟೆಯಲ್ಲಿ ಭರತಾಗಮನ ಒಳ್ಳೆಯದಾಯಿತು. ಎಷ್ಟೋ ಕಡೆ ಈಗ ಭರತ ರಾಮ ಪಾತ್ರವನ್ನು ಅಷ್ಟು ಗಟ್ಟಿಮುಟ್ಟಾಗಿ ಮಾಡುವವರು ಬೇಕು. ನಿಮ್ಮ ವೃತ್ತಿ ಜೀವನದಲ್ಲಿ ನಿಮಗೆ ಅತ್ಯಂತ ಖುಷಿ ತಂದುಕೊಟ್ಟ ಪಾತ್ರ ಮತ್ತು ಯಾವ ಪಾತ್ರವನ್ನು ಮಾಡಲಿಕ್ಕೆ ನಿಮಗೆ ಬಹಳ ಪರಿಶ್ರಮ ಪಡಬೇಕಾಯಿತು? ಪರಿಶ್ರಮ ನಾನು ಪಡಬೇಕಾಗಿ ಬಂದದ್ದು ಅಂಬೆಯ ಪಾತ್ರ ಹೇಳಲಿಕ್ಕೆ. ಅದು ಎಲ್ಲ ಹೆಚ್ಚಿನವರು ಹೇಳುವುದು ಅದನ್ನೇ, ಅಂಬೆ ಹತ್ಯೆ ಮಾಡೋದರಿ. ಅಂಬೆಯ ಪಾತ್ರದಲ್ಲಿ ನಾನು ಪ್ರಾರಂಭದಲ್ಲಿ ನನಗೆ
ಅನುಭವ ಇರಲಿಲ್ಲ. ಅದಕ್ಕಾಗಿ ನಾನು ಬಹಳಷ್ಟು ದುಡಿದಿದ್ದೇನೆ. ಇದ್ದ ಪುರಾಣಗಳು ಎಷ್ಟು ಸಾಧ್ಯವೋ ಅಷ್ಟನ್ನೆಲ್ಲ ನಾನು ತಿರುವಿ ಹಾಕಿದ್ದೇನೆ. ಅದರ ಪರಿಣಾಮವಾಗಿ ನನಗೆ ಒಂದು ರೀತಿಯ ಮಾನಸಿಕ ತೃಪ್ತಿ ಸಿಕ್ಕಿದೆ. ಆ ಮಾನಸಿಕ ತೃಪ್ತಿಯ ಪರಿಣಾಮವಾಗಿ ಶೇಣಿಯವರು ಬಹಳಷ್ಟು ಮೆಚ್ಚಿಕೊಂಡಿದ್ದಾರೆ ನನ್ನನ್ನು. ಮತ್ತೆ ಮತ್ತೆ ಅವರೆಲ್ಲ ಕಡೆ ಹೇಳ್ತಿದ್ದಾರೆ ಶಾಸ್ತ್ರಿಯನ್ನು ಬರ್ಲಿಕ್ಕೆ ಹೇಳಿ, ಅದು ಅಂಬೆ ಬೇರೆಯವರು ಸರಿಯಾಗುವುದಿಲ್ಲ ಅಂತ. ಈಗ ಅವರು ಬಹಳ ಮಂದಿಯೊಟ್ಟಿಗೆ ಹೇಳಿದವರು, ಆದರೆ ಒಂದು ಕಾಲದಲ್ಲಿ ನನ್ನಲ್ಲಿ ಆಗುವುದಿಲ್ಲ ಅಂತಲೂ ಆಗಿತ್ತು ಅವರಿಗೆ. ಒಂದು ಕೈಕೆ ಮತ್ತು ದಶರಥ ಹೇಳಿ ಇಲ್ಲಿ ವೆಂಕಟರಮಣ ದೇವಸ್ಥಾನದಲ್ಲಿ ಕಾರ್ಕಳದಲ್ಲಿ ನನ್ನದು ಕೈಕೆ ಅವರು ದಶರಥ. ಅದು ಸ್ವಲ್ಪ ಜೋರಾಯಿತು ಚರ್ಚೆ. ತಾಳಮಂದ ಅರ್ಧಕ್ಕೆ ನಿಲ್ತದೋ ಎಂಬ ಹಾಗೆ ಆಯಿತು. ಅದೇ ಮುಂದೆ ಹೋಯ್ತದು. ಆಮೇಲೆ ಸ್ವಲ್ಪ ದಿವಸ ನನ್ನಲ್ಲಿ ಅವರಿಗೆ ಅಷ್ಟು ಚೆನ್ನಾಗಿ ಮನಸ್ಸಿಗೆ ಇರಲಿಲ್ಲ. ಆದರೆ ಮತ್ತೆ ಪುನಃ ನಾನೇ ಆಗ್ಬೇಕು ಅಂತ ಹೇಳ್ತಿದ್ರು. ನಾನಂತೂ ಆ ಪಾತ್ರಕ್ಕಾಗಿ ಚೆನ್ನಾಗಿ ಶ್ರಮಿಸಿದ್ದೇನೆ. ಮತ್ತೆ ನನ್ನದು ಇನ್ನೊಂದು ಅಭ್ಯಾಸ ಏನು ಅಂತಂದ್ರೆ, ನಾನು ಯಾವುದೇ ಒಂದು ಪಾತ್ರಕ್ಕೆ ಬೇಕಾಗಿ ಸಿದ್ಧನಾಗುವುದಿಲ್ಲ. ಅದು ಬಹಳ ನಾನು ಜನರಲ್ ಆಗಿ ಸಿದ್ಧನಾಗುವುದು. ಜನರಲ್ ಅಂದ್ರೆ ಆ ಪ್ರಸಂಗಕ್ಕೆ ಬೇಕಾದ ಎಲ್ಲ ವಿಚಾರಗಳು ಎಲ್ಲ. ನಾನೀಗ ಮಹಾಭಾರತದ ಒಂದು ಇದು ಈಗ ಇಲ್ಲಿ ಭಾಗವತ ಕಂಡಿಟ್ಟಿದ್ದೇನೆ. ಅದನ್ನು ನಾನು ಓದಿದ್ರೆ ಅದರ ನೋಟ್ಸು, ಅದರಲ್ಲಿ ಯಾವ ಭಾಗ ಅತಿ ಪ್ರಾಮುಖ್ಯ ಇದೆ, ಯಾವ ಅರ್ಥ ಹೇಳಲಿಕ್ಕೆ ಅದೆಲ್ಲ ಬೇಕಾಗ್ತದೆ, ಅದನ್ನು ನಾನು ಬರೆದಿಟ್ಟುಕೊಳ್ತೇನೆ. ಇಷ್ಟು ಉಂಟು ಇವತ್ತಿಗೂ, ಇಷ್ಟು ಇದೆ. ಬೇರೆ ಬೇರೆ ಆ ಕಾಲದಲ್ಲಿ ಪುಸ್ತಕಗಳು ಸಿಗ್ತಿರ್ಲಿಲ್ಲ, ನನ್ನಲ್ಲೇ ಇರಲಿಲ್ಲ. ಎಲ್ಲೋ ಹೋದಲ್ಲಿ ಸಿಕ್ಕಿದ ಪುಸ್ತಕದಿಂದ ಹಿಂದಿಯೋ ಸಂಸ್ಕೃತವೋ ಅದರಿಂದ ನಾನು ಬರೆದು ತರ್ತಿದ್ದೆ. ತಂದು ನನ್ನ ಪುಸ್ತಕಕ್ಕೆ ದಾಖಲು ಮಾಡಿಕೊಳ್ತಿದ್ದೆ. ಅದನ್ನು ತಾಳಮದ್ದೆಗೆ ಹೋಗುವಾಗ ಓದಿಕೊಳ್ತಿದ್ದೆ. ಹಾಗೆ ನಾನು ಯಾವುದೇ ತಯಾರಿ ಮಾಡುವಾಗ ತಯಾರಿ ಮಾಡ್ತೇನೆ ಒಟ್ಟು. ಉದಾಹರಣೆಗೆ ಮಂಟಪ ಬಹಳ ಒಳ್ಳೆಯದು. ಹೌದು, ಈಗ ಮದುವೆ ಮಂಟಪ ಕಟ್ತಾರಲ್ಲ, ಅವರಲ್ಲಿ ತುಂಬಾ ಸೊತ್ತುಗಳಿರ್ತದೆ. ನೀವು ಕೊಡುವ ಹಣ ಎಷ್ಟು, ನಿಮ್ಮ ಮಂಟಪ ಎಷ್ಟು ಒಳ್ಳೇದಾಗಬೇಕು, ಅದಕ್ಕೆ ಬೇಕಾದನ್ನೆಲ್ಲ ಜೋಡಿಸ್ತಾರೆ. ಅದಕ್ಕೆ ಬೇಕು. ಹಾಗೆ ನಾವು ಕಲಿತ ಆ ನೋಟ್ಸ್ನ ವಿಷಯಗಳೆಲ್ಲ ಇವೆ ಅಲ್ಲ, ಅದನ್ನು ಆ ಪಾತ್ರಕ್ಕೆ ಬೇಕಾದ್ರೆ ಜೋಡಿಸ್ತೇವೆ, ಬಿಟ್ಟು ಬಿಟ್ಟರೆ. ಹಾಗೆ ನಾನು ಡಿಟೈಲ್ ಆಗಿ ಓದುವುದು, ಒಂದೊಂದು ಕಡೆ ಓದುವುದಲ್ಲ. ಯಕ್ಷಗಾನ ತಾಳಮದ್ದಲೆ ಬಿಟ್ಟು ಬೇರೆ ಯಾವ ಎಲ್ಲ ಕ್ಷೇತ್ರದಲ್ಲಿ ನಿಮ್ಗೆ ಆಸಕ್ತಿ ಉಂಟು? ಬೇರೆ ಯಾವ ಎಲ್ಲ ಕ್ಷೇತ್ರದಲ್ಲಿ ನೀವು ವಿಶೇಷವಾದಂತಹ ಏನಾದರೂ ಸಾಧನೆಗಳನ್ನು ಮಾಡಿದ್ದೀರಿ? ಆಸಕ್ತಿ ಬಹಳ ಕ್ಷೇತ್ರದಲ್ಲಿ. ಕೃಷಿಯಲ್ಲಿಯೂ ನನಗೆ ತುಂಬಾ ಆಸಕ್ತಿ ಇತ್ತು. ನಾನು ಮಳೆಗಾಲದಲ್ಲೆಲ್ಲ ತರಕಾರಿ ಎಲ್ಲ ಮಾಡ್ತಿದ್ದೆ, ಯಾವುದು ಬಾಕಿ ಇಲ್ಲ. ಗಡ್ಡೆ ಗೆಣಸುಗಳೆಲ್ಲ ಮಾಡ್ತಿದ್ದೆ. ಆಮೇಲೆ ಜೇನು ವ್ಯವಸಾಯದಲ್ಲಿ ನನಗೆ ಆಸಕ್ತಿ ಉಂಟು, ಇವತ್ತಿಗೂ ಉಂಟು. ನಾನು ಜೇನು ವ್ಯವಸಾಯದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿ ಪಡೆದಿದ್ದೆ ಒಂದು ಕಾಲದಲ್ಲಿ. ತುಂಬಾ ಬೆಟ್ಟಿಗೆಗಳೆಲ್ಲ ಇತ್ತು ನನ್ನಲ್ಲಿ. ಆಮೇಲೆ ಕೃಷಿ, ಜೇನು ವ್ಯವಸಾಯ, ತಾಳಮದ್ದಲೆ ಮತ್ತು ಬರವಣಿಗೆಯಲ್ಲಿ ನನಗೆ ಆಸಕ್ತಿ ಬಹಳ ತಡವಾಗಿ ಬಂದದ್ದು. ಬರವಣಿಗೆಯಲ್ಲಿ ವಿಶೇಷವಾಗಿ ಆಸಕ್ತಿ ಮೂಡಲಿಕ್ಕೆ ಕಾರಣ ಏನು? ಬರವಣಿಗೆಯಲ್ಲಿ ನಾನು ನಿಜವಾಗಿ ಅಂತ ಆಸಕ್ತನಲ್ಲ. ಪ್ರಾರಂಭದಲ್ಲಿ ನಂತರ ಲೇಖನಗಳನ್ನು ಬರೀಲಿಕ್ಕೆ ಬಿಡಿ ಲೇಖನಗಳನ್ನು ಕೇಳಿದ್ರು, ಕೊಡ್ತಾ ಇದ್ದೆ. ಅಂತೂ ಒಂದು ಪುಸ್ತಕವನ್ನೇ ನಾನು ರಚಿಸಲಿಕ್ಕೆ ಕಾರಣ ವಿ.ಬಿ. ಅರ್ತಿಕಜೆಯವರು, ವಿವೇಕಾನಂದ ಕಾಲೇಜಿನ ಕನ್ನಡ ಪಂಡಿತರು. ಅವರು ಅವರ ತಾಯಿ ಸತ್ತಾಗ ಪುರಾಣ ಪ್ರವಚನ ಮಾಡಲಿಕ್ಕೆ ನನ್ನನ್ನು ಕರೆದ್ರು. ನಾನು ಪುರಾಣ ಪ್ರವಚನ ಮಾಡ್ತಿದ್ದೆ, ಅದು ನನ್ನ ಆಸಕ್ತ ಕ್ಷೇತ್ರ. ಪುರಾಣ ಪ್ರವಚನ ಮಾಡಲಿಕ್ಕೆ ನಾನು ಹೋದಾಗ 11 ಪ್ರವಚನದಲ್ಲಿ ಭಾಗವತದ ಕಥೆಗಳನ್ನೆಲ್ಲ ನಾನು ಅಳವಡಿಸಬೇಕು ಅಂತ ಅವರು ಹೇಳಿದರು. ಆಗ ನಾನು ಹಾಗಾದ್ರೆ ಎಲ್ಲ ಸಾಧ್ಯ ಆಗ್ಲಿಕ್ಕಿಲ್ಲ, 10 ಒಂದು ವರ್ಷ ನೋಡಿ, ತಿಂಗಳಿಗೊಂದು ಒಂದು 10 ಮಾಡುವ, ದಶಾವತಾರ ಅಂತ ಮಾಡುವ ಅಂತ ಹೇಳಿದೆ ನಾನು. ಹಾಗೆ ದಶಾವತಾರ ಅಂದ್ರೆ ಏನು, ಅವತಾರಗಳಂದ್ರೆ ಏನು, ಅದು ಎಷ್ಟು ಸಮಯಕ್ಕೊಮ್ಮೆ ಯಾಕೆ ಬರ್ತದೆ, ಅವತಾರಗಳ ಹತ್ತೇ ಇರುವುದು ಇತ್ಯಾದಿ ವಿಮರ್ಶೆ ಸಮೇತ ಮತ್ಸ್ಯ ಕೂರ್ಮ ವರಾಹ ಎಲ್ಲಾ ಅವತಾರಗಳನ್ನು ನಾನು ಒಂದು 12 14 ಪುಟ ಒಂದು ಪುಸ್ತಕ ಬರೆದೆ. ಅದು ಪ್ರಾರಂಭ. ಅವರು ನನ್ನ ಬೆನ್ನು ಹಿಡಿದು ಬರೆಸಿದ್ರು. ನಾನು ಸ್ವಲ್ಪ ಉದಾಸೀನ ಮಾಡಿದ್ದೆ, ಬಾಯಲ್ಲಿ ಹೇಳಿಬಿಟ್ರೆ ಆಯ್ತಲ್ಲ ಅಂತ ನಾನು ಮಾಡಿದೆ. ಆದರೆ ಎಲ್ಲವನ್ನು ಹೇಳಿದ ಬಳಿಕ ಅಲ್ಲಿ ಜನವು ತುಂಬಾ ಸೇರ್ತಿತ್ತು. ಕೊನೆಗೆ ಹೇಳಿದ್ರು, ನೀವು ಇದನ್ನು ಬರೆದು ಕೊಡ್ಲೇಬೇಕು ನನಗೆ, ಆಗ ರೆಕಾರ್ಡ್ ಮಾಡ್ಲಿಕ್ಕೆ ಅನುಕೂಲತೆ ಕಷ್ಟ, ಅದು ನೀವು ಬರೆದು ಕೊಡ್ಬೇಕು, ನಾನು ಅದನ್ನು ಪ್ರಿಂಟ್ ಮಾಡಿಸ್ತೇನೆ, ನೀವು ಯಾವ ಖರ್ಚು ಮಾಡೋದು ಬೇಡ ಅಂತ ಹೇಳಿದರು. ಹಾಗೆ ಅವರ ಒತ್ತಾಯಕ್ಕೆ ಬಿಟ್ಟು ನಾನು ಪುಸ್ತಕ ಬರೆಯಲಿಕ್ಕೆ ಪ್ರಾರಂಭ. ಆಮೇಲೆ ನಂದಳಿಕೆಯವರು ಕುಮಾರ ವಿಜಯದ ಅರ್ಥ ಬರೆದು ಕೊಡಬೇಕು ಅಂತ ಹೇಳಿದರು, ಅದನ್ನು ಮಾಡಿದೆ.
ಆಮೇಲೆ ಒಂದು ಮಕ್ಕಳ ನಾನು ನಾಟಕ ಮಾಡಿಸ್ತಾ ಇದ್ದೆ ಶಾಲೆಯಲ್ಲಿ. ಪ್ರತಿ ವರ್ಷ ಸ್ಕೂಲ್ ಡೇ ಎಲ್ಲ ಮಾಡಿಸ್ತಾ ಇದ್ದೆ. ನಾನು 38 ವರ್ಷ ಅಧ್ಯಾಪಕನಾಗಿದ್ದೆ. 38 ವರ್ಷ 3 ತಿಂಗಳು. ಹಾಗೆ ನಮ್ಮ ಶಾಲೆಯಲ್ಲಿ ಯಕ್ಷಗಾನ ನಾಟಕ ಹಾಗೆಯೇ ಮಕ್ಕಳ ನಾಟಕ ನಡೀತಾ ಇತ್ತು. ನಾನು ಪೌರಾಣಿಕ ನಾಟಕಗಳಲ್ಲಿ ಮಾಡಿಸ್ತಾ ಇದ್ದೆ. ಅದಕ್ಕೆ ನಾನೇ ನಾಟಕ ಬರೀತಾ ಇದ್ದೆ. ಹಾಗೆಯೇ ನಾನು ಬರೆದ ನಾಟಕಗಳೆಲ್ಲ ಪ್ರಿಂಟ್ ಆಗಿದೆ. ಕೆಲವು ಬಹಳ ಸಣ್ಣ, ಕೆಲವು 3ನೇ 4ನೇ ಕ್ಲಾಸಿಗೆ ಆಗುವಂತ ಅವರಿಗೆ ಸಣ್ಣ ಮಕ್ಕಳಿಗೆ ಸಂಭಾಷಣೆಯ ಚತುರತೆ ಬರಲಿಕ್ಕೆ, ಮತ್ತೆ ಕೆಲವೆಲ್ಲ 1-2 ಗಂಟೆ ಇದ್ದು ಆ ಥರ ನಾನು ಮಾಡ್ತಾ ಇದ್ದೆ. ಅದು ಒಂದು ನನ್ನ ಒಳ್ಳೆ ಹವ್ಯಾಸ. ಮತ್ತೆ ಶಾಲೆಯಲ್ಲಿಯೂ ಹಾಗೆ, ಶಾಲೆಯಲ್ಲಿ ನಮ್ಮ ಶಾಲೆ ಪರಿಪೂರ್ಣವಾದಂತಹ ಒಂದು 8 ಎಕರೆ ಜಾಗ, ಒಂದು 100 ತೆಂಗಿನ ಮರ ಇವತ್ತಿಗೂ ಇದೆ ಶಾಲೆಯಲ್ಲಿ. ವಾಚನಾಲಯ, ಆಮೇಲೆ ಒಂದು ವಸ್ತು ಸಂಗ್ರಹಾಲಯ, ಕೆಲವು ಪ್ರಾಣಿಗಳ ಚರ್ಮ ಕೂಡ ಇತ್ತು ಅದರಲ್ಲಿ, ಒಂದು ಒಳ್ಳೆಯ ಪುಸ್ತಕ ಭಂಡಾರ, ಒಂದು ದೊಡ್ಡ ಆಟದ ಬಯಲು, ಎಲ್ಲ ಬೇಕಾದದನ್ನೆಲ್ಲ ಶಾಲೆಗೆ ಬೇಕಾದ ಮಾರ್ಗ ಕೂಡ ಶ್ರಮದಾನದಿಂದಲೇ ನಾವು ಮಾಡಿದ್ವಿ. ಅದನ್ನೆಲ್ಲ ಮಾಡಿಸಲು ಹಳ್ಳಿ ಮೂಲೆ, ನಾನು ಮೊದಲಿದ್ದ ಮೂಡಬೈಲು ಎಂಬುದು ಅದು ಹೈವೇಯಿಂದ 7 ಕಿಲೋಮೀಟರ್ ಒಳಗೆ ಹೋಗಬೇಕು, ಅಷ್ಟು ಕಷ್ಟ ಸಾಧ್ಯ ವಿಷಯ. ಇದನ್ನೆಲ್ಲ ನಾನು ಮಾಡುವ, ಇದೆಲ್ಲ ನನ್ನ ಹವ್ಯಾಸಗಳಾಗಿತ್ತು. ಆಮೇಲೆ ಒಟ್ಟು ಎಷ್ಟು ಪುಸ್ತಕಗಳನ್ನು ಬರೆದಿದ್ದೀರಿ? ಒಟ್ಟು ಪುಸ್ತಕ ಬಹುಶಃ 8-9 ಆಯ್ತು. ಅದರಲ್ಲಿ ಇನ್ನೊಂದು ಕೋಶ ಈಗ ಪ್ರಿಂಟ್ ಆಗ್ತಾ ಉಂಟು ಉಡುಪಿಯಲ್ಲಿ. ಅದು ರಾಮಾಯಣ ಕೋಶ, ಇದು ಮಹಾಭಾರತ ಕೋಶ. ಆಮೇಲೆ ನಂದಳಿಕೆಯವರತ್ನ ಅನುವಾದ, ದಶಾವತಾರ ಎಂಬ ಪುಸ್ತಕ, ಮಕ್ಕಳ ನಾಟಕ. ಇತ್ತೀಚೆಗೆ ನಮ್ಮ ಮೊಗಸಾಲೆಯವರು ಕಾಂತಾ ಅವರ ಕನ್ನಡ ಸಂಘದಲ್ಲಿ ಶೇಣಿ ಗೋಪಾಲಕೃಷ್ಣ ಭಟ್ರ ಕುರಿತು ಒಂದು ಪುಸ್ತಕ ಬರೀಬೇಕು ಅಂತ ಹೇಳಿದರು. ಹಾಗೆ ಆ ಪುಸ್ತಕವನ್ನು ಬರೆದದ್ದು ಹೊರಗೆ ಬಂತು. ಈಗ ನೀವು ನಿಮ್ಮ ಆತ್ಮಚರಿತ್ರೆಯನ್ನು ಬರೆಯುವ ಒಂದು ಯೋಚನೆಯಲ್ಲಿ ಇದ್ದೀರಾ? ಅಲ್ಲ, ನಿಜವಾಗಿ ಅದು ದಾಖಲಾಗಬೇಕು ಅಂತ ನನ್ನ ಅಭಿಪ್ರಾಯದಲ್ಲಿ. ಯಾಕಂದ್ರೆ ಸ್ವತಃ ನೀವೇ ಬರಹಗಾರರಾಗಿದ್ರಿಂದ ಈಗ ಹೆಚ್ಚಿನ ಕಡೆ ಏನಾಗ್ತದೆ ಅಂತಂದ್ರೆ ಅವರಿಗೆ ಬರೀಲಿಕ್ಕೆ ಆಗುದಿಲ್ಲ, ಯಾರದ್ದಾದ್ರೂ ಒಂದು ಸಹಾಯವನ್ನು ಪಡ್ಕೊಳ್ಬೇಕಾಗ್ತದೆ. ಈಗ ನೀವು ಸ್ವತಃ ಒಬ್ಬ ಲೇಖಕರಾಗಿದ್ರಿಂದ ನಿಮ್ಮ ಈ ಎಲ್ಲ ಅನುಭವಗಳು ನಮ್ಗೆ ನೆಕ್ಸ್ಟ್ ಜನರೇಷನ್ಗೆ ಅದೊಂದು ದಾರಿದೀಪವಾಗಿ ಉಳಿತದೆ. ಆ ಒಂದು ಪ್ರಯತ್ನ ನೀವು ಯಾಕೆ ಮಾಡಬಾರ್ದು? ಮಾಡಬೇಕು. ಈ ಬಗ್ಗೆ 2 ಸಾರಿ ಅಮೃತ ಸೋಮೇಶ್ವರ ನನಗೆ ಪತ್ರವೇ ಬರೆದು ನೀವು ಮಾಡಬೇಕು ಅಂತ. ಈಗಲ್ಲ, ಸ್ವಲ್ಪ ಸಮಯ ಹಿಂದೆ. ಆಮೇಲೆ ಈ ಒಂದು ಅಭಿನಂದನ ಗ್ರಂಥ ಬಂತಲ್ಲ, ಈಗ ನಾನು ನಿಮಗೆ ತೋರಿಸಿದೆ. ಅದರಲ್ಲಿ ಪ್ರಾರಂಭದ ಒಂದು 200 ಪುಟ ನನ್ನ ಜೀವನವೇ, ಅದೇ ಪ್ರಶ್ನೋತ್ತರಗಳು. ಆದ್ದರಿಂದ ಈಗ ಇನ್ನು ಬೇಕೋ ಬೇಡೋ ಅಂತಿದ್ದೇನೆ. ನೋಡ್ಬೇಕು, ಸಾಧ್ಯ ಸಮಗ್ರವಾಗಿ. ಅಂದ್ರೆ ನೀವು ಬಹುಮುಖ ಪ್ರತಿಭೆ, ಕೇವಲ ತಾಳಮದ್ದಲೆ ಅರ್ಥಧಾರಿ ಮಾತ್ರ ಅಲ್ಲ, ನೀವು ಶಿಕ್ಷಕರಾಗಿ ಇದ್ದವರು. ಆಮೇಲೆ ಬಹಳಷ್ಟು ಒಂದು 55 ದಶಕಗಳನ್ನು ನೀವು ನಿರಂತರ ತಾಳಮದ್ದಲೆ ಯಾವ ರೀತಿ ಪಲ್ಲಟಗೊಂಡಿದೆ ಎಂಬುದನ್ನೆಲ್ಲ ನೀವು ಕಂಡವರು. ಆದ್ರಿಂದಾಗಿ ಇದೊಂದು ಕೊನೆಯ ಪಕ್ಷ ಬಹಳಷ್ಟು ಸಮಗ್ರವಾಗಿ 200-300 ಪೇಜ್ ಅಲ್ಲದೇ ಇದ್ರು ಒಂದು 100-150 ಪೇಜಿಗೆ ಸೀಮಿತವಾಗಿ ಆದ್ರು ಬಹಳ ವಿಶೇಷವಾದಂತಹ ಘಟನೆಗಳನ್ನು ಅದರಲ್ಲಿ ಇದು ಮಾಡಿದ್ರೆ ಒಂದು ಮುಂದಕ್ಕೆ ಅದೊಂದು ದಾರಿದೀಪ ಆಗ್ತದೆ ಅಂತ ನನ್ನ ಒಂದು ಅನಿಸಿಕೆ. ನಿಮ್ಮ ಸಲಹೆಗೆ ಕೃತಜ್ಞತೆಗಳು. ಹೌದು, ಆಗಬೇಕಾದ್ದು ಹೌದು, ನೀವು ಹೇಳಿದ್ದು ಸರಿಯೇ. ಆದರೆ ನನಗೆ ಮೇಲೆ ಮೇಲೆ ಒಂದಲ್ಲ ಒಂದು ಪುಸ್ತಕದ ಒತ್ತಡ. ಈ ಉದಾಹರಣೆಗೆ ಅದೇ ಶ್ರೇಣಿಯವರದ್ದು ಈಗ ಮಾಡಿದೆ ನೋಡಿ, ಅದರ ಮೊದಲು ರಾಮಾಯಣದನ್ನು ಮಾಡಿಕೊಟ್ಟಿದ್ದೇನೆ. ಈಗ ಇನ್ನೊಂದು ಪುಸ್ತಕ ನಾನು ಮಾಡ್ತಾ ಇದ್ದೇನೆ. ಪೌರಾಣಿಕವಾಗಿ ಕೆಲವು ಮೂಲೆ ಗುಂಪಾದ ಕಥೆಗಳಿವೆ, ಒಳ್ಳೆ ಮೌಲ್ಯಗಳದ್ದು. ಅದು ಏನು ಅಂತ ಯಾರಿಗೂ ಗೊತ್ತಿಲ್ಲ. ಈ ಪ್ರಸಂಗ ಪುಸ್ತಕಗಳಲ್ಲಿ ಅದು ಬರ್ತದೆ, ಅದಕ್ಕೆ ಅರ್ಥ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಅಂಥದ್ದನ್ನು ನೀವು ಒಂದು ಪುಸ್ತಕ ಬರೀಬೇಕು ಅಂತ ಪಾದೆಗಲ್ಲು ಡಾಕ್ಟರ್ ವಿಷ್ಣು ಭಟ್ರು ಅವರು ಒತ್ತಾಯ ಮಾಡಿದರು. ಅದನ್ನು ನಾನು ಮಾಡ್ತಾ ಇದ್ದೇನೆ. ಈಗಾಗಲೇ ಒಂದು 150 ಪುಟಕ್ಕೆ ಬಂತದ್ದು. ಒಂದು 200 ಪುಟದಷ್ಟು ಮಾಡಿ ಆ ಮೂಲೆಯಲ್ಲಿರುವಂತಹ ಕಥೆಗಳನ್ನೆಲ್ಲ ತಕೊಂಡು ಬಂದು ಅದನ್ನು ಒಂದು 2 ಪುಟ ಇನ್ನು ಮುಂದಿನ ಅರ್ಥಧಾರಿಗಳಿಗೆ ಪ್ರಯೋಜನ ಆಗ್ತದೆ. ಅವರಿಗೆ ಉದಾಹರಣೆ ಸಿಗ್ತದೆ. ಇಲ್ಲವಾದ್ರೆ ಇದನ್ನೆಲ್ಲ ಅವರು ಎಲ್ಲಿಂದ ತರುವುದು? ಪ್ರಸಂಗ ಪುಸ್ತಕದಲ್ಲಿ ಸಿಕ್ಕುವುದಿಲ್ಲ, ಬೇರೆ ಪುಸ್ತಕಗಳು ಪಕ್ಕನೆ ಸಿಕ್ಕುವುದಿಲ್ಲ. ಯಾರು ಸಂಗ್ರಹ ಮಾಡ್ತಾರೆ? ಇಂಥದ್ದೆಲ್ಲಾದರೆ ಇದರಲ್ಲಿ ನಾನು ಕರಾರುವಾಕ್ಕಾಗಿ ಬರೆದಿರ್ತೇನೆ, ಅದು ಇಂಥ ಪುಸ್ತಕದಲ್ಲಿ ಇಂಥ ಸ್ಕಂದದಲ್ಲಿ ಉಂಟು ಅಂತ. ಆದ್ದರಿಂದ ಅಧಿಕೃತವಾಗಿ ಶಾಸ್ತ್ರಿಗಳು ಹೇಳಿದ್ದಾರೆ ಅಂತ ಅವರು ಹೇಳಬಹುದಾಗಿದೆ, ಪುರಾವೆ ಸಹಿತ ಇರುವುದರಿಂದ ಅದನ್ನು ಮಾಡ್ತಾ ಇದ್ದೇನೆ. ಈಗ ನಿಮ್ಮ ಇಡೀ ವೃತ್ತಿ ಜೀವನದಲ್ಲಿ ನೀವು ಬಹಳ ಕಾಲ ನೆನಪಿನಲ್ಲಿ ಉಳಿಯುವಂತಹ ಯಾವುದಾದ್ರೂ ಘಟನೆಗಳು? ಜೀವನದಲ್ಲಿ ಅನೇಕ ಘಟನೆಗಳಿವೆ. ಅಂದರೆ ಅಧ್ಯಾಪಕನಾಗಿಂತಲೂ ಅದೇ ಅಧ್ಯಾಪಕನಾಗಿ ಅಥವಾ ತಾಳಮದ್ದಲೆ ಅರ್ಥಧಾರಿಯಾಗಿ ಒಟ್ಟು
ನಿಮ್ಮ ಜೀವನದಲ್ಲಿ ಇವತ್ತಿಗೂ ಕೂಡ ನಿಮಗೆ ಆ ಅದ್ಭುತ ಒಂದು ಚೈತನ್ಯವನ್ನು ಒದಗಿಸುವಂತಹದ್ದು ಯಾವುದೋ ಒಂದು ಒಳ್ಳೆಯ ಘಟನೆಗಳು ಯಾವಾಗಲೂ ನೀವು ಅದನ್ನು ನೆನಪಿಸ್ತಾ ಇರುವಂತಹದ್ದು? ನಾವು ನೆನಪಿಸ್ತಾ ಇರುವಂತಹದ್ದು ನನ್ನ ಅಧ್ಯಾಪಕ ವೃತ್ತಿಯಲ್ಲಿ ಆದರೆ ನಾನು ನಮ್ಮ ಶಾಲೆಯಲ್ಲಿ ಮೊದಲು 1958ರಲ್ಲಿ ನಾನೊಂದು ಸ್ಕೂಲ್ ಡೇ ಅಂತ ಮಾಡಿದೆ. ಆಗ ಬರೀ 5ನೇ ತರಗತಿ ತನಕ ಇದ್ದದ್ದು. ಆ ಊರಿನಲ್ಲಿ ಸ್ಕೂಲ್ ಡೇ ಅಂದ್ರೆ ಯಾರಿಗೂ ಏನೂ ಗೊತ್ತಿಲ್ಲ. ಆಗ ನಾವೇ ಮನೆಯಿಂದ ಜಮುಖಾನ ಸೀರೆಗಳನ್ನು ತಕೊಂಡು ಹೋಗಿ ಅದನ್ನು ಪರದೆ ಮಾಡಿ ಆ ಪರದೆಯನ್ನು ಹಾಗೆ ಮೇಲೆ ಇರುವ ಹಾಗೆ ಮಾಡಿ ಸರಿಗೆ ಒಳಗಡೆ ಉಂಗುರ ಹಾಕಿ ಅದನ್ನೊಂದು ನಾವೇ ಮಾಡಿ ಆ ಮೂಲಕವಾಗಿ ಅದು ಜನಪ್ರಿಯತೆ ಗಳಿಸಬೇಕು ಅಂತ ನಾನೆಲ್ಲ ಮಾಡಿದ್ದೆ. ಅದಕ್ಕಾಗಿ ಶಾಲೆಯನ್ನು 10-20 ದಿವಸ ರಾತ್ರಿ ನಾನು ನನ್ನ ಇಬ್ಬರು ಜೊತೆಯಲ್ಲಿ ಇದ್ದುಕೊಂಡು ನಾವು ಪ್ರಯತ್ನ ಪಟ್ಟಿದ್ದೇವೆ. ಅದು ಊರಲ್ಲೆಲ್ಲ ಬಹಳ ಸಂತೋಷಕ್ಕೆ ನನ್ನ ಒಂದು ಮುಂದಿನ ಜೀವನದ ಇತಿಹಾಸಕ್ಕೆ ಅದು ನಾಂದಿಯಾಯಿತು. ಎಲ್ಲರೂ ಗೋಪಾಲಕೃಷ್ಣ ಶಾಸ್ತ್ರಿ ಏನು ಹೇಳ್ತಾರೆ ಅದು ಬೆಂಬಲಕ್ಕೆ ಬರ್ತಾ ಇದ್ರು. ಅವ್ರಿಗೆ ಪಾಪ ಏನು ಗೊತ್ತಿರಲಿಲ್ಲ. ಅವ್ರು ಏನು ಅಗೀಬೇಕೋ ಅಗೀತಾರೆ, ಮಣ್ಣು ಹಾಸ್ಬೇಕೋ ಹಾಸ್ತಾರೆ, ನೆಲವನ್ನು ಗುಡಿಸ್ಬೇಕೋ ಗುಡಿಸ್ತಾರೆ, ಚಪ್ಪರ ಹಾಕ್ಬೇಕೋ ಹಾಕ್ತಾರೆ, ಅಥವಾ ಇನ್ನೇನು ಆಗಬೇಕು ಏನು ಬೇಕಾದರೂ ಮಾಡ್ತಾರೆ ಅವರು. ಆ ಹಳ್ಳಿ ಮೂಲೆಯಲ್ಲಿ ನನಗೊಂದು ಅತ್ಯಂತ ವಿಶೇಷ ಜನಪ್ರೀತಿ ಬಂತು. ಅದು ಒಂದು ನನಗೆ ಒಂದು ಸಂತೋಷದ ವಿಷಯ. ಇನ್ನೊಂದು ನನಗೆ ಜಾನಪದ ಅಕಾಡೆಮಿ ಪ್ರಶಸ್ತಿ ಬಂತು. ಅದು ನನ್ನ ಸಂತೋಷದ ವಿಷಯ. ಯಾಕೆಂದ್ರೆ ನಾನು ನನ್ನಾಣೆ ಹೇಳ್ತೇನೆ, ನಾನು ಅದಕ್ಕೆ ಪ್ರಯತ್ನ ಪಟ್ಟಿರಲಿಲ್ಲ. ನನಗೆ ಗೊತ್ತೇ ಇಲ್ಲ, ನನಗೆ ಗೊತ್ತೇ ಇರಲಿಲ್ಲ ಅದು ಬರ್ತದೆ ಅಂತ. ಯಾರು ಶಿಫಾರಸು ಮಾಡಿದ್ರು ಅಂತಲೂ ಅಷ್ಟರವರೆಗೆ ನನಗೆ ಗೊತ್ತಿರಲಿಲ್ಲ. ಆಗ ಕೆರೆಮನೆ ಶಂಭು ಹೆಗಡೆ ಅವರು ಅಧ್ಯಕ್ಷರಾಗಿದ್ರು. ಅದು ನನಗೆ ಟಿವಿಯಲ್ಲಿ ಬಂದಾಗಲೇ ಗೊತ್ತು. ಇಲ್ಲ ನನಗೇನು ಇನ್ಫಾರ್ಮೇಶನ್ ಇಲ್ಲ ಅದರ ಮೇಲೆ. ವಿಶೇಷ ಅಂದ್ರೆ ಅದು ಇದು ಹೇಗೆ ಎಂತದ್ದು. ನಾನು ಕಾರಣಾಂತರದಿಂದ ಟಿವಿಯಲ್ಲಿ ಪಟ್ಟಿಯನ್ನು ನೋಡ್ತಾ ಇದ್ದೆ. ಅದೇ ನನಗೆ ಬರ್ತಾ ಉಂಟು. ನಾನಿದ್ದು ಒಳಗೆ ಹೋದೆ. ನನ್ನ ಆ ಮನೆಯಲ್ಲಿ ಪಟ್ಟಿ ಬರ್ತಾ ಉಂಟು. ನಮಗದಕ್ಕೆ ಏನು ಸಂಬಂಧ? ಇಷ್ಟೂ ನಾನು ಅದರಲ್ಲಿ ನಿರ್ಲಿಪ್ತ. ಒಳಗೆ ಹೋಗಿ ಹೊರಗೆ ಬರುವ ನನ್ನ ಹೆಸರು ಉಂಟು. ಅದು ನನಗೆ ಆಶ್ಚರ್ಯ ಕೊಟ್ಟಿದೆ. ಅಯ್ಯಯ್ಯೋ ದೇವ್ರೆ, ನಾನು ಹೇಗೆ ಇದು ಬಂತು ನನಗೆ, ಇಂಥ ಕಥೆ ಇದು ಅಂತ. ಆಮೇಲೆ ನನಗೆ ಗೊತ್ತಾಯಿತು. ನಮ್ಮ ಯೂನಿವರ್ಸಿಟಿಯಲ್ಲಿ ಇದ್ದಾರಲ್ಲ ಈಗ ರಿಜಿಸ್ಟ್ರಾರ್ ಆಗಿ, ಅವರು ನನ್ನನ್ನು ಶಿಫಾರಸು ಮಾಡಿದ್ದು ಜಾನಪದ ಅಕಾಡೆಮಿಯ ಸದಸ್ಯರವರು ಅಂತ ಮತ್ತೆ ಗೊತ್ತಾಯಿತು. ನಮ್ಮ ಅಮೃತ ಸೋಮೇಶ್ವರರು, ನಮ್ಮ ಜೋಶಿಯವರ ಎಲ್ಲ ನನ್ನ ಬಗ್ಗೆ ಅವರಿಗೆ ಕೊಡ್ಬೋದು, ತಪ್ಪೇನಿಲ್ಲ, ಕೊಡಬೇಕಾದ್ದೆ ಅಂತ ಹೇಳಿದ್ರು. ಹಾಗೆ ಬಂತು ಅಂತ ನನಗೆ ಗೊತ್ತಾಯಿತು. ಇದು ನನಗೆ ಆಶ್ಚರ್ಯ ಆಗಿದೆ. ಯಾಕೆಂದ್ರೆ ಈ ಕಾಲದಲ್ಲಿ ಬೆನ್ನ ಹಿಂದೆ ಹೋದ್ರು ಸಿಕ್ಕುವುದಿಲ್ಲ. ಅವರ ಕಾರ್ಯ ಸಾಕಾಗ್ತದೆ ಅಂತ ಅಂಥದ್ರಲ್ಲಿ ಸಿಕ್ಕಿದಲ್ಲ, ಅದು ನನಗೆ ಸಂತೋಷ. ಇಂಥ ಘಟನೆಗಳು ತುಂಬ ಇವೆ. ಯಕ್ಷಗಾನ ತಾಳಮದ್ದಲೆಯಲ್ಲಿಯೂ ಹಾಗೆ ಎದ್ದು ಮರೆಯದ್ದು. ಅಡ್ಡೇಡಕರಲ್ಲಿ ಸರ್ವಪ್ರಥಮ ನನ್ನ ಅಂಬೆ ಶೇಣಿಯವರ ಭೀಷ್ಮ ಅವರು ಆಗ ವಿಜೃಂಭಿಸುವ ಕಾಲ, ಯಾರನ್ನೂ ವರ್ತಿಸ್ತಿದ್ದ ಕಾಲ. ಆ ದಿವಸವಾಗಿ ತಾಳಮದ್ದಲೆ ಮಾಡ್ತಾ ಮಾಡ್ತಾ ಪುಸ್ತಕ ಬಿಚ್ಚುವಲ್ಲಿವರೆಗೆ ಮುಟ್ಟಿದೆ. ಅದು ಮರೆತು ಹೋಗ್ಲಿಕ್ಕಿಲ್ಲ. ಯಾಕೆಂದ್ರೆ ಆ ಘಟನೆಗಳೆಲ್ಲ ಆ ಕಾಲದಲ್ಲಿ ನಮ್ಮ ಒಂದು ಚಿಕ್ಕ ಪ್ರಾಯದ ಒಂದು ಪೌರುಷ ಅಥವಾ ಚಿಕ್ಕ ಪ್ರಾಯದಲ್ಲಿ ನಮಗಿದ್ದಂತಹ ಒಂದು ಧೈರ್ಯ ಅದು ಹೇಗೆ ಬಂತು ನನಗೆ ಅಂತ ನನಗೆ ಅನ್ನಿಸಿದೆ. ಆಮೇಲೆ ನಾನು ಹಾಗೆ ಮುಂದುವರೆದೆ. ಅದರಲ್ಲಿ ನಾನು ಸೋಲಿಲ್ಲ, ಗೆಲುವನ್ನು ಸಂಪಾದಿಸ್ತಾ ಹೋದೆ. ಆಮೇಲೆ ಯಾವುದಾದ್ರು ಕಹಿ ಘಟನೆಗಳು? ಕಹಿ ಘಟನೆಗಳು ಅಂದರೆ ನನ್ನ ಪರವಾಗಿಯೋ ಹೀಗೆ ಬೇರೆ ಅಲ್ಲ. ನೀವು ತಾಳಮದ್ದಲೆ ಕ್ಷೇತ್ರದಲ್ಲಿ ಆಗಲಿ ಅಥವಾ ಅಧ್ಯಾಪನ ವೃತ್ತಿಯಲ್ಲಿ ಆಗಲಿ ನಿಮಗೆ ಬಹಳ ಬೇಜಾರು ತಂದಂತ ಯಾವುದಾದ್ರು ಘಟನೆಗಳಿದೆ? ಕಹಿ ಘಟನೆಗಳು ಉಂಟಪ್ಪ, ಇಲ್ಲ ಅಂತ ಹೇಳುದಿಲ್ಲ. ನಾನೇ ನಮ್ಮ ಹುಡುಗ ಶಾಲೆಯಲ್ಲಿ ಒಬ್ಬ ಹುಡುಗ ಕದ್ದುಕೊಂಡ ಎಂಬುದಕ್ಕೆ ಅವನಿಗೆ 4 ಕೋಲಿನಿಂದ ಹೊಡೆದಿದ್ದೆ. ಹೊಡೆದಕ್ಕೆ ಅವನ ಮನೆಯವರು ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ರು. ಆ ಕಾಲದಲ್ಲಿ ಅಂದ್ರೆ ಅವರು ತಾಲೂಕು ಬೋರ್ಡ್ ಮೆಂಬರ್ ಆಯ್ತಲ್ಲ. ಅವನು ಅಷ್ಟೇ ಹೋಗಿ ಅವನು ಹೊಡೆದಾಗ ಕಂಪ್ಲೇಂಟ್ ಮಾಡಿದ್ರಲ್ಲ. ಕಂಪ್ಲೇಂಟ್ ಮಾಡಿದಾಗ ಏನಾಯ್ತು, ಅವರ ಕಂಪ್ಲೇಂಟ್ ಅನ್ನು ಕೋರ್ಟಿಗೆ ಹಾಜರುಪಡಿಸಿದವರು ಒಬ್ಬರು ವಿಟ್ಲರ ವಕೀಲರು. ಅವರಿಗೆ ನನ್ನ ವಿಷಯ ಗೊತ್ತಿದೆ. ಒಳ್ಳೆ ಹೆಸರು ಉಂಟು, ಒಳ್ಳೆ ಮಾಸ್ಟರ್ ಅವರು. ಶಾಲೆ ಬಹಳ ಚೆನ್ನಾಗಿ ಮಾಡಿದ್ದಾರಂತೆ. ಅವರು ಹೇಳಿ ಕಳಿಸಿದ್ರು ವಾರಣಾಸಿ ಸುಬ್ರಾಯ ಭಟ್ರಲ್ಲಿ, ಕ್ಯಾಂಪ್ಕೋ ಪ್ರೆಸಿಡೆಂಟ್ ವಾರಣಾಸಿ ಸುಬ್ರಾಯ ಭಟ್ ಸ್ಥಾಪಕರು. ಅವರ ಮೂಲಕ ಹೇಳಿ ಕಳಿಸಿದ್ರು
ನೋಡಿ ಅವರೊಬ್ಬರು ಬಂದಿಲ್ಲಿ ಕಿರಿಕಿರಿ ಮಾಡಿದ್ರು ಆ ಹುಡುಗನ ತಂದೆ. ಹಾಗಾಗಿ ನಾನು ಮತ್ತೆ ಅದನ್ನು ಕೇಸ್ ತಗೊಂಡಿದ್ದೇನೆ. ಬಟ್ ಅದನ್ನು ಏನಾದರೂ ಮಾಡಿ ನೀವು ಮುಗಿಸಿ, ಅದು ಬೇಡ, ಕೋರ್ಟಿಗೆ ಅಧ್ಯಾಪಕರು ಬರೋದು ಬೇಡ, ಇದು ಸರಿಯಲ್ಲ ಅಂತ ಅವರು ಹೇಳಿದರು. ಮತ್ತೆ ಸುಬ್ರಾಯ ಭಟ್ರು ಅದನ್ನು ಪಂಚಾಯಿತಿಗೆ ಮಾಡಿದರು, ನಮ್ಮನ್ನು ಬರೆಸಿ ಅವರನ್ನು. ಆಗ ನಾನು ಹೇಳಿದೆ, ಅವ ಕದ್ದಿದ್ದಾನೆ ಎಂಬುದು ಸ್ಪಷ್ಟ. ಯಾಕೆ ಅಂತ ಹೇಳಿದರೆ, ನಾನು ಆ ಪೆನ್ನನ್ನು ತಗೊಂಡು ಪುತ್ತೂರಿವರೆಗೂ ಹೋಗಿದ್ದೇನೆ. ಅವನ ಅಣ್ಣ ತೆಗೆದುಕೊಟ್ಟದ್ದು ಅಂತ ನೀವು ಕಾಗದ ಕೊಟ್ಟಿರಿ ನನಗೆ, ಈ ತಂದೆ ಅವನ ಅಣ್ಣ ತೆಗೆದುಕೊಟ್ಟ ಪೆನ್ನದ್ದು ಕದ್ದದ್ದಲ್ಲ ಅಂತ. ಅದಕ್ಕೆ ಬೇಕಾಗಿ ನಾನು ಆ ಪೆನ್ನನ್ನು ಹಿಡ್ಕೊಂಡು ಪುತ್ತೂರಿಗೆ ಹೋದೆ. ಅವನ ಅಣ್ಣ ನನ್ನ ಸ್ಟೂಡೆಂಟು ಕಾಲೇಜಿನಲ್ಲಿ, ಅವನಲ್ಲಿ ಹತ್ತಿರಕ್ಕೆ ಹೋದೆ. ಹೋಗಿ ಏನು ಸರ್ ಅಂತ ಕೇಳುವಾಗ, ಈಗ ನೀನು ತೆಗೆದುಕೊಟ್ಟ ಪೆನ್ನು ನಿನ್ನ ತಮ್ಮನಿಗೆ ಅಂತ ಕೇಳಿದೆ. ಅವನಲ್ಲ, ನಾನು ತೆಗೆದುಕೊಡ್ಲೇ ಇಲ್ಲ ಅವನಿಗೆ ಪೆನ್ನು ಅಂತ ಹೇಳಿದ್ರು. ಮತ್ತೆ ಇವ ಕದ್ದದ್ದು ಎಂಬುದಕ್ಕೆ ಬೇರೆ ರುಜುವಾತು ಬೇಕು. ಆದ್ದರಿಂದ ನಾನು ಹೊಡೆದದ್ದು ಹೌದು. ಇವ್ರ ತಂದೆ ಮನೆಯವರು ಕೇಳುವುದಿಲ್ಲ, ಮನೆಯವರು ಅದಕ್ಕೆ ಪ್ರೋತ್ಸಾಹ ಕೊಡ್ತಾರೆ. ಈ ಹುಡುಗನ ಅಕ್ಕ ಒಂದು ಕೊಡೆಗದ್ದಳು ಅವನಿಗೆ, ಅದು ಒಂದು ಕಥೆ ನಡೆಯಿತು. ಆದ್ದರಿಂದ ನನಗೆ ನಾನು ಹೊಡೆದದ್ದು ಹೌದು ಅಂತ ಹೇಳಿದೆ ನಾನು. ಆಗ ಅವರು ಸುಬ್ರಾಯ ಭಟ್ರು ಗೇಲಿ ಮಾಡಿದ್ರು, ಏನು ಮಾಸ್ಟ್ರೇ ಅವರನ್ನು, ಏನಿದು ನೀವು ತಾಲೂಕು ಮೆಂಬರ್, ಪಂಚಾಯತ್ ಮೆಂಬರ್, ನಾವೆಲ್ಲ ಒಟ್ಟಿಗೆ ಇರೋಣ, ಪಂಚಾಯತ್ ಚೇರ್ಮನ್, ನೀವೆಲ್ಲ ಇಂಥ ಕೇಸ್ಗಳನ್ನು ಮಾಸ್ಟರ್ ಮೇಲೆ ತರಬಹುದು. ನಿಮ್ಮ ಮಕ್ಕಳು ಒಳ್ಳೆಯದಾದ್ರೆ ಏನು ಅವರಿಗೆ ಅರ್ಥವೋ, ಒಳ್ಳೆಯದಾಗಲಿಕ್ಕೆಲ್ಲ ಅವ್ರು ಹೇಳೋದು ಅಂತ ಹೇಳಿದರು. ಈ ಒಂದು ಘಟನೆ ನಡೆದಿದೆ. ಅದು ಮತ್ತೆ ಕೇಸು ತೆಗೆದಾಕಿದ್ರು. ಹೀಗಿರೋ ಕಹಿಘಟನೆ ಘಟನೆ ನಡೆದಿದೆ ತಾಳಮದ್ಲೆ ಕ್ಷೇತ್ರದಲ್ಲಿ. ತಾಳಮದ್ಲೆ ಕ್ಷೇತ್ರದಲ್ಲಿ ಕಹಿ ಘಟನೆ ನನಗೆ ನಡೆದಿದ್ದರೆ ಅಷ್ಟೇ. ಶೇಣಿಯವರೆಗೂ ನನಗೂ ಕಾರ್ಕಳದಲ್ಲಿ ನಡೆದ ಒಂದು ಘಟನೆ ಸ್ವಲ್ಪ ಕಹಿ ಘಟನೆ ಆಗಿದೆ. ಅದು ಅಲ್ಲದಿದ್ರೆ ಏನು ಅಂತ ಇಲ್ಲಪ್ಪ, ಇಲ್ಲ ಇಲ್ಲ, ನಾನು ಯಾರಲ್ಲಿಯೂ ಅಂತ ಇದಕ್ಕೆ ಹೋಗುವಲ್ಲ. ನೀವು ಕೇಳಿರ್ಬೋದು ನನ್ನ ಬಗ್ಗೆ. ನಾನು ನನ್ನಿಂದ ಎಷ್ಟೇ ಕಿರಿಯ ಅರ್ಥಧಾರಿಯಲ್ಲಿಯೂ ಅವನನ್ನು ಮರ್ದನ ಮಾಡಲಿಕ್ಕೆ ಹೋಗುದಿಲ್ಲ. ಹೋಗಲ್ಲ, ಅವನನ್ನು ಎತ್ತಿಕೊಂಡು ಬರ್ತೇನೆ ನಾನು ಕರ್ಣ ಹೇಳಿದ್ರೆ, ಅವ ಸರ್ಪಾಸ್ತ್ರ ಹೇಳಿದ್ರೆ ಆ ಸರ್ಪಾಸ್ತ್ರವನ್ನು ಎತ್ತಿಕೊಂಡು ಬರ್ತೇನೆ ನಾನು. ಈಗ ಮೊನ್ನೊಬ್ಬ ಲಕ್ಷ್ಮಣ ಹೇಳಿದ್ರು, ಒಬ್ಬರು ಹೊಸೊಬ್ಬರು ತೀರ, ಅವರು ಎಂತದ್ದೋ ಹೇಳಿದ್ರು, ಅವರನ್ನು ಸರಿಪಡಿಸಿ ತಗೊಂಡು ಹೋದೆ. ಅವರು ಪಾಪ ಈಗ ಹೋದಲ್ಲಿ ಹೇಳ್ತಾರೆ, ಶಾಸ್ತ್ರಿಗಳು ನನ್ನನ್ನು ಬದುಕಿಸಿದ್ರು, ನಾನು ಏನೇನೋ ಮಾತಾಡಿಬಿಟ್ಟೆ ಅಂತ ಹೇಳ್ತಾನೆ. ಅಂದ್ರೆ ಇಷ್ಟೇ, ನಮಗೆ ಅವರನ್ನು ಮರ್ದನ ಮಾಡಿ ಏನು ಆಗಬೇಕಾಗಿಲ್ಲ. ಯಾಕೆ ಮಾಡಬೇಕು? ಕೆಲವರಿಗಿದೆ, ಹೊಸ ಅರ್ಥಧಾರಿ ಬಂದರೆ ಅವನನ್ನು ಬಡದೇ ಹಾಕುದು. ಅಂತ ಅರ್ಥಧಾರಿಗಳು ಬಹಳ ತೊಂದರೆ ಕೊಡ್ತಾರೆ ತಾಳಮದ್ಲೆ ಕ್ಷೇತ್ರಕ್ಕೆ. ಅವ್ರಿಗೆ ಯಾವತ್ತೂ ಬೆಳವಣಿಗೆ ಹೊಸಬರು ಬರಬೇಕು, ಅವರಿಗೆ ಧೈರ್ಯ ತುಂಬಬೇಕು, ಅವರ ಅರ್ಥವನ್ನು ನಾವು ಪೂರೈಸಬೇಕು, ಪ್ರೋತ್ಸಾಹಿಸಬೇಕು. ಮತ್ತೆ ಅವ್ರು ಎಷ್ಟಕ್ಕೂ ಬರುವುದಿಲ್ಲ, ಏನಾದ್ರು ಮಾತಾಡ್ತಾರೆ ಅಂದ್ರೆ ಅವ್ರು ನಮ್ಗೆ ಬದಿಗಿಟ್ಟು ನಾವು ಮುಂದೆ ಹೋಗಬೇಕು. ಒಳ್ಳೆಯದು, ನನ್ನದಷ್ಟೇ. ಇನ್ನು ನಾನು ತಾಳಮದ್ಲೆ ಕ್ಷೇತ್ರದಲ್ಲಿ ನನ್ನನ್ನು ಯಾರಾದರೂ ಕರೆದರೆ, ಈಗಲೂ 19ನೇ ತಾರೀಕಿಗೆ ಬಿಡು ಉಂಟು ಅಂತ ಕೇಳಿದರೆ ತಾರೀಕು ಪಟ್ಟಿ ನೋಡುದು ಉಂಟು, ಮುಗಿಯಿತು. ನಾನು ಆ ದಿವಸ ಹತ್ರ ಏನು ಮಾತಾಡುತ್ತಿಲ್ಲ. ಒಂದು ಕೆಲವು ದಿವಸ ಹಿಂದೆ ಅವರಾಗಿ ಮಾಡ್ತಾರೆ, ಆಗ ಪ್ರಸಂಗ ಏನು, ಬೇರೆ ಯಾರೆಲ್ಲ ಇದ್ದಾರೆ, ನಾನೇನು ಅರ್ಥ ಹೇಳಬೇಕಾಗ್ತದೆ ಹೇಳ್ತೇನೆ, ನನ್ನ ಕ್ರಮವೇ. ಮತ್ತೆ ಭಾಗವತರೇ ಅಲ್ಲ, ಅಭಾಗವತರಾದ್ರೆ ನಾನು ಬರುವುದಿಲ್ಲ, ಈ ಅರ್ಥಧಾರಿ ಆದರೆ ನಾನು ಬರುವುದಿಲ್ಲ, ಅದೆಲ್ಲ ನನ್ನಲ್ಲಿ ಇಲ್ಲ, ಆ ಪದ್ಧತಿಯೇ ಇಲ್ಲ. ನನ್ನಿಂದಾಗಿ ಯಾರಿಗೇನು ತೊಂದರೆಯೂ ಆಗುವುದಿಲ್ಲ. ಈಗ ಇತ್ತೀಚೆಗೆ ಒಂದೆರಡು ಕಡೆ ನೀವು ಮಂಡೋದರಿ ಹೇಳಬೇಕು, ಇನ್ನು ನೋಡಿ ನಾನು ಸ್ತ್ರೀ ಪಾತ್ರೆಗೆ ಹೇಳುವುದೇ ಬಿಟ್ಟಿದ್ದೇನೆ. ಆ ಸ್ವಭಾವ ಸಹಜವಾದ ಪಾತ್ರಗಾರಿಕೆ ಬರುವುದಿಲ್ಲ. ಆ ಕಾಲದಲ್ಲಿ ಶೇಣಿಯವರೆಲ್ಲ ಇದ್ರು, ನಡೆದು ಹೋಯ್ತು ಅಂತ ನಾನು ವಿನೀತನಾಗಿ ನೋಡಿ ನಾನು ಅದನ್ನು ನಾಮ ಹೇಳಿಬಿಡ್ತೇನೆ ಅಂತ ಹೇಳುವ ಪದ್ಧತಿ ಉಂಟು ಈಗೀಗ. ಇಷ್ಟು ಹೊತ್ತು ಬಹಳಷ್ಟು ಯಕ್ಷಗಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿಗೆಲ್ಲ ಸಮಂಜಸವಾದ ಉತ್ತರಗಳನ್ನು ಕೊಟ್ಟ ನಿಮಗೆ ನನ್ನ ವತಿಯಿಂದ ಅನಂತ ಕೃತಜ್ಞತೆಗಳು. ನಿಮಗೂ ಧನ್ಯವಾದಗಳು. ನೀವು ಬಂದು ನಮ್ಮನ್ನಿಷ್ಟು ಮಾತಾಡಿಸಿದಿರಿ, ಈ ಇಡೀ ವಯಸ್ಸಿನಲ್ಲಿ ನಮ್ಮನ್ನು ಗುರುತಿಸಿದ್ದೀರಿ. ನೀವು ಯಾವ ಲಾಭಕ್ಕಾಗಿಯೂ ಅಲ್ಲ, ನಿಮ್ಮದೇ ಆದಂತಹ ಒಂದು ಸ್ವೇಚ್ಛೆ ಅಥವಾ ನಿಮ್ಮದೇ ಆದಂತಹ ಒಂದು ಮಹತ್ವಾಕಾಂಕ್ಷೆ ಇದರಲ್ಲಿ ನಿಮಗಿದೆ. ಯಕ್ಷಗಾನವನ್ನು ಉಳಿಸುವಲ್ಲಿ ನಮ್ಮದಾದ ಒಂದು ಕಿರು ಕಾಣಿಕೆಯನ್ನು ಈ ರೂಪದಲ್ಲಿ ಮಾಡೋಣ ಅಂತ ನೀವು ಹೊರಟಿದ್ದೀರಿ. ದೇವರು ನಿಮ್ಮ ಈ ಶ್ರಮಕ್ಕೆ ಸತ್ಫಲವನ್ನು ಕೊಡಲಿ, ಶುಭವನ್ನು ಕೊಡಲಿ ಅಂತ ಕೇಳಿಕೊಂಡು ಮಾತು ನಿಲ್ಲಿಸ್ತೇನೆ. ನಮಸ್ಕಾರ. ನಮಸ್ಕಾರ.